ಗೊತ್ತಾ, ಇವಾಗ ಥರ್ಡ್ ಬುಕ್ಗೆ ಬಂದಿದೀವಿ ಮಾತಾಜಿ. ಅದೇ ಫಸ್ಟ್ ವಾಲ್ಯೂಮ್ದೆಲ್ಲ ಪ್ಲೇ ಲಿಸ್ಟ್ ಸಿಗ್ತಾ ಇಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ಹೌದಾ ಮಾತಾಜಿ? ಇದೆ ಹಾ. ಮಾತಾಜಿ, ವಾಟ್ಸಪ್ ಗ್ರೂಪ್ ಅಲ್ಲಂತೂ ಇದೆ. ಓಕೆ ಓಕೆ. ಹಾ ಹಾ, ಸರಿ ಮಾತಾಜಿ. ನೀವು ಕನ್ನಡದಲ್ಲೂ ಜಾಯಿನ್ ಆಗಿರ್ತೀರಾ ಮಾತಾಜಿ? ಇಲ್ಲ ಮತ್ತೆ ನಾನ್ ಓದ್ತಾ ಇದ್ದೀನ, ಸರಿ ಯಾರಾದ್ರೂ ಪಾಠ ಮಾಡಿರೋದು ಕೇಳೋಣ ಅಂತವಾಗ ಹುಡುಕಿದ್ರೆ ಈಗ 50, 60 ಏನೋ ಇದಿರಲ್ಲ ಮಾತಾಜಿ ಚಾಪ್ಟರ್ಸ್, ಅದೆಲ್ಲ ಸಿಕ್ಕತ್ತೆ. ನಾನು 1, 5 ಅದೆಲ್ಲ ಹುಡುಕಿದೀನಿ, ಅದು ಸಿಗ್ತಾ ಇಲ್ಲ, ಅದಕ್ಕಿಂತ ಕೇಳಿದೀನಿ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಮಾರ್ಕ್ಸ್ ಏನಾದ್ರು ನಮ್ಗೆ ಸಿಗುತ್ತಾ ಮಾತಾಜಿ? ಮಾಡ್ಯೂಲ್ 1 ಎಕ್ಸಾಮ್ ಇಂದು ಮಾಡ್ಯೂಲ್ 1 ಎಕ್ಸಾಮ್ದು ಗೊತ್ತಿಲ್ಲ ಮಾತಾಜಿ ನನಗೆ. ಅದು ಮಾಡ್ಯೂಲ್ 1 and 2 ಕರೆಕ್ಷನ್ ಆಗಿರೋದು ನನಗೆ ಗೊತ್ತಿಲ್ಲ, ಅದು ರಿಸಲ್ಟ್ ಹೇಗೆ ಬಂದಿದೆ ಅಂತ. ಸಂಗೀತಮಯ್ಯ ಮಾತಾಜಿನ ಕೇಳ್ಬೇಕಾಗತ್ತೆ. ಗೀತಾ ಮಾತಾಜಿ, ಸಂಗೀತ ಮಾತಾಜಿನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾಕಿದಿರಲ್ಲ ಅದೆಲ್ಲ ಮಾತಾಜಿ, ಅಸೆಸ್ಮೆಂಟ್ ಕ್ವಶನ್ಸ್ ಹಾಕಿದಿರಲ್ಲ ಮಾತಾಜಿ? ಫಸ್ಟ್ ಹಾಕಿರೋದು ಆಕ್ಚುಲಿ ಅದು ನಿಮ್ಗೆ ಅಭ್ಯಾಸ ಮಾಡ್ಕೊಳ್ಲಿಕ್ಕೆ ಮಾತಾಜಿ. ಫೈನಲ್ ಅಂದ್ರೆ ಮಾಡ್ಯೂಲ್ 3 ಎಕ್ಸಾಮ್ಗೆ ಅಭ್ಯಾಸ ಮಾಡ್ಕೊಳ್ಲಿಕ್ಕೆ ಕ್ವಶನ್ಸ್ ಅದೆಲ್ಲಾನು ಪ್ರತಿ ಚಾಪ್ಟರ್ದು ಸ್ವಲ್ಪ ಇದೆ ಅಲ್ಲ. ಒಂದು ನಿನ್ನೆ ಅಸೆಸ್ಮೆಂಟ್ ಹಾಕಿದಿರಲ್ಲ ಮಾತಾಜಿ? ನಿನ್ನೆ ಕಳ್ಸಿರೋದು ಮಾತ್ರ ಅದು ಓಪನ್ ಬುಕ್ ಅಸೆಸ್ಮೆಂಟ್ಸ್ ಮಾತಾಜಿ. 2 ಕ್ವಶನ್ಸ್ ಇದೆಯಲ್ಲ, ಅದನ್ನ ನೀವು 1 ಮಂತ್ ಟೈಮ್ ಕೊಟ್ಟಿದೀನಿ. 1 ಮಂತ್ ಅಲ್ಲಿ ನೀವು ಅದನ್ನ ಸಬ್ಮಿಟ್ ಮಾಡ್ಬೇಕು. 2 ಬರೆದ್ರೆ ಸಾಕು ನಾವು? 2 ಮಾತಾಜಿ. ಸಬ್ಮಿಷನ್ಗೆ ಅದು 2, ಮತ್ತೆ ಇನ್ನು ಬೇರೆದು ಅಭ್ಯಾಸ ಮಾಡ್ಕೊಂಡು ನೀವು ಎಕ್ಸಾಮ್ಗೆ ಹೆಲ್ಪ್ ಮಾಡ್ಕೊಳ್ಲಿಕ್ಕೆ ಮಾತಾಜಿ. ಟೋಟಲ್ ಕ್ವಶನ್ ಅದ್ರಲ್ಲಿ 4 ಇದೆ ಅಲ್ಲ ಮಾತಾಜಿ? 4 ಇದೆ, ಅದ್ರಲ್ಲಿ 2 ಬರೆದ್ರೆ ಸಾಕು ನಾವು. ಯಾವ್ದ್ರಲ್ಲಿ ಮಾತಾಜಿ? ಅಸೆಸ್ಮೆಂಟ್ ಒಂದೊಂದೇ ಕ್ವಶನ್ ಮಾತಾಜಿ, 25 ಮಾರ್ಕ್ಸ್ ಇಂದ. ಅದು ಸಬ್ ಡಿವಿಷನ್ಸ್ ಇದೆ ಅದರಲ್ಲಿ. 2 ಕ್ವಶನ್ಸ್ ಇದೆ, 2 ಸಬ್ ಡಿವಿಷನ್ಸ್ ಇದೆ ಮಾತಾಜಿ ಅದರಲ್ಲಿ. ಸಬ್ ಡಿವಿಷನ್ಸ್ ರಿಲೇಟೆಡ್ ಕ್ವಶನ್ಸ್ ಏನೇ ಅಲ್ಲ. ಹೌದು, 4 ಟೋಟಲ್ 8 ಕ್ವಶನ್ಸ್ ಇದೆ ಸಬ್ ಡಿವಿಷನ್ ಸೇರಿ. 8ಗೂ ನಾವು ಆನ್ಸರ್ ಮಾತಾಜಿ. ಮಾತಾಜಿ, ಒಂದೇ ಕ್ವಶನ್ ಅವ್ರು ಯಾವ ಡಿವಿಷನ್ಸ್ ಅಲ್ಲಿ ಬರಿಬೇಕಂತ ಅವರೇ ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ನೀವು ಹಾಕಿರೋ ಕ್ವಶನ್ ಎಲ್ಲದಕ್ಕೂ ಆನ್ಸರ್ ಮಾಡ್ಬೇಕಾ ಮಾತಾಜಿ ನಾವು? 2 OBA ಇದೆಯಲ್ಲ ಮಾತಾಜಿ, ಓಪನ್ ಬುಕ್ ಅಸೆಸ್ಮೆಂಟ್ ಕ್ವಶನ್ಸ್, ಅದಕ್ಕೆ ಮಾಡ್ಬೇಕು ಮಾತಾಜಿ. ಇನ್ ವೆರಿ ಫಸ್ಟ್ ಅಂದ್ರೆ ಹೋದ್ ವಾರ ಹಾಕಿರೋದು, ಅದು ನಿಮ್ಗೆ ಅಭ್ಯಾಸ ಮಾಡ್ಕೊಳ್ಲಿಕ್ಕೆ ಎಕ್ಸಾಮ್ಗೆ. ಕ್ಲೋಸ್ಡ್ ಬುಕ್ ಅಸೆಸ್ಮೆಂಟ್ಗೆ ನಿಮ್ಗೆ ಅಭ್ಯಾಸ ಮಾಡ್ಕೊಳ್ಲಿಕ್ಕೆ. ನೀವು ನೆನ್ನೆ ಹಾಕಿದ್ರಲ್ಲೇ 2 ಹಾಕಿದ್ದೀರಾ ಮಾತಾಜಿ? 2 ಸಹ ನೀವು ಓಪನ್ ಬುಕ್ ಅಸೆಸ್ಮೆಂಟ್. ಹೌದು, ಅದೆರಡನ್ನು ಮಾಡಿ ನೀವು ಸಬ್ಮಿಟ್ ಮಾಡ್ಬೇಕು. ನಾನು ಇಮೇಲ್ ID ಕೊಟ್ಟಿದ್ದೀನಲ್ಲ, ಅದಕ್ಕೆ ನೀವು ಕಳಿಸ್ಬೇಕಾಗತ್ತೆ ಮಾತಾಜಿ. ಮಾತಾಜಿ, ಅವು ಕ್ವಶನ್ಸ್ ಏನಂತ ಅರ್ಥನೇ ಆಗ್ತಿಲ್ಲ. ಮಾತಾಜಿ, 2 ಸತಿ ನೀವು ಅದಕ್ಕೆ ರಿಲೇಟೆಡ್ ಪರ್ಪಸ್ ಇದೆಯಲ್ಲ, ಅದನ್ನ ಓದ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಟೈಮ್ ಇದ್ರೆ ನೋಡೋಣ ಅಂತ, ಡಿಸ್ಕಸ್ ಮಾಡೋಣ ಅಂತ. ಬಟ್ ಇವತ್ತಂತೂ ಆಗಲ್ಲ, ಎಲ್ಲ ಚಾಪ್ಟರ್ಸ್ ಆದ್ಮೇಲೆ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಆನ್ಸರ್ ಬರೆಯಕ್ ಗೊತ್ತಾಗ್ತಾ ಇಲ್ಲ ಅಂತಲ್ಲ, ಕ್ವಶನ್ ಅರ್ಥ ಆಗ್ತಾ ಇಲ್ಲ ಅಂತ ಮಾತಾಜಿ ಅವ್ರು ಹೇಳ್ತಾ ಅದೇ ಮಾತಾಜಿ, ನೀವು ಅದಕ್ಕೆ ರಿಲೇಟೆಡ್ ಪರ್ಪಸ್ ಕೊಟ್ಟಿದಾರಲ್ವಾ, ಇದರಿಂದ ಈ ಪರ್ಪಟ್ಗೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ನೀವು ಬರೀರಿ ಅಂತ ಹೇಳಿದಾರಲ್ಲ. ಅದನ್ನ ಓದ್ಕೊಳ್ಳಿ ನೀವು 1, 2, 3 ಟೈಮ್ಸ್. ಅದಾದ್ಮೇಲೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅದನ್ನ ಹೇಗೆ ಅಪ್ಲೈ ಮಾಡ್ತೀರಾ, ಅಥವಾ ಕೃಷ್ಣ ಪ್ರಜ್ಞೆನ ಹೇಗೆ ಅಪ್ಲೈ ಮಾಡ್ತೀರಾ ಅನ್ನೋದು ರಿಲೇಟೆಡ್ ಕ್ವಶನ್ಸ್ ಇರೋದನ್ನ ಅದನ್ನ ನೀವು ಯೋಚನೆ ಮಾಡಿ ಬರಿಬೇಕಾಗುತ್ತೆ. ಬಟ್ ಇದು ಭಾವಾರ್ಥದಲ್ಲಿರೋದನ್ನ ನೀವು ಬರೀರಿ ಅಂದಾಗ ನೀವು 1, 2, 3 ಟೈಮ್ಸ್ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಮಾತಾಜಿ. ಅದು ನಾನು ನೋಡ್ತೀನಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಬ್ರೀಫ್ ಆಗಿ ಏನಾದ್ರು ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ, ನೀವು 800 ವರ್ಡ್ಸ್ ಅಂತ ಕೇಳಿದಿರ, ಅವು ಎಲ್ಲ ಪ್ರತಿಯೊಂದು ಈಚ್ ಕ್ವಶನ್ಸ್ 800 ವರ್ಡ್ಸ್ ಬೇಕು ಮಾತಾಜಿ? ಎಲ್ಲ ಸೇರಿಸಿ ಪ್ರಭುಜಿ 800. 25 4 ಕ್ವಶನ್ಸ್ ಅಂತಿರಲ್ಲ ನೀವು, ಅದೆಲ್ಲ ಅಂದ್ರೆ ಈಗ 8ರಿಂದ 13 ಶ್ಲೋಕ ನಾವು ರೆಫರೆನ್ಸ್ ಮಾಡಿ ನಮ್ಮ ಓನ್ ಶಬ್ದದಲ್ಲಿ ಹೌದು ಪ್ರಭುಜಿ. ಬರಿಬೇಕಾ? ಸೆಂಟೆನ್ಸ್ ಅಲ್ಲಿ ಜಿಸ್ಟ್ ಮಾತ್ರ ಬರೀಬೇಕು ಪ್ರಭುಜಿ, ಅದನ್ನ ಹಾಗಾಗಿ ಕಾಪಿ ಪೇಸ್ಟ್ ಮಾಡ್ಕೊಡ್ದು. ನೀವೇನು ಈಗ ನಾವು 8ರಿಂದ 13 ಶ್ಲೋಕ ಓದಿ ಅದ್ರೊಳಗಿಂದ ಭಾವಾರ್ಥ ಒಳಗಿಂದ ನಾವು ಸ್ವಂತ ಓನ್ ಮಾಡಿ ನಿಮಗೆ ಅದರದ ಸಾರಾಂಶ ಬರೆದು ಹೇಳ್ಬೇಕು. ಅಂದ್ರೆ 8ರಿಂದ 13 ಶ್ಲೋಕಲ್ಲೇ ಪ್ರಭುಪಾದ ಪ್ರಭುಜಿ ಅವರು ಇದನ್ನ ಹೇಳಿದ್ದಾರೆ ಅಂತ ನಾವು ಅದನ್ನ ನಿಮಗೆ ಹೇಳ್ಬೇಕು ಮಾತಾಜಿ. ಕರೆಕ್ಟ್ ಮಾತಾಜಿ. VTE ಅಂತ ಇದೆಯಲ್ಲ, VTE ಅಂದ್ರೆ ಏನ್ ಮಾತಾಜಿ? VTE ಅಂದ್ರೆ ಏನು ಶಾರ್ಟ್ ಫಾರಂ ಅಂತ ನನಗೆ ಗೊತ್ತಿಲ್ಲ ಮಾತಾಜಿ. ಅದು ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಇವರು ಪ್ರಬಂಧ ಬರೆಯೋದಿಕ್ಕೆ ಕೇಳಿದ್ದಾರೆ ಮಾತಾಜಿ. ಇದ್ರಲ್ಲಿ ಫಸ್ಟ್ ಕ್ವಶನ್ ಪ್ರಬಂಧ ಬರೀರಿ ಅಂತ ಹೇಳಿದ್ದಾರೆ. ಅದು ಯಾವ್ದೇ ಕ್ವಶನ್ ಆನ್ಸರ್ ಇಲ್ಲ ಅಲ್ವಾ ಮಾತಾಜಿ? ಅಸೈನ್ಮೆಂಟ್ ಪ್ರಬಂಧ ಕೇಳಿದ್ದಾರೆ. ಪ್ರಬಂಧ ಇದ್ರೆ ಅದ್ರದ್ದು ರಿಲೇಟೆಡ್ ಎಷ್ಟು ಏನು ವರ್ಸಸ್ ಯೂಸ್ ಮಾಡ್ಕೊಂಡು ಬರೀರಿ ಅಂತ ಹೇಳಿದ್ರಲ್ಲ ಮಾತಾಜಿ, ಅದನ್ನು ಅಷ್ಟು ವರ್ಸಸ್ ಯೂಸ್ ಮಾಡ್ಕೊಂಡು ಈ ಪ್ರಬಂಧ ತರ ಬರೀರಿ. ಅಂದ್ರೆ ಅದನ್ನ ಓದಿದ್ರೆ ನಿಮ್ಗೆ ಅದು ಫುಲ್ ಅರ್ಥ ಆಗ್ಬೇಕು. ಅಷ್ಟು ಶ್ಲೋಕಗಳನ್ನು ಏನ್ ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಆಗ್ಬೇಕು. ಮತ್ತೆ ಅದ್ರದ್ದು ಏನಾದ್ರು ಅಪ್ಲಿಕೇಶನ್ ಇದ್ರೆ ಅಪ್ಲಿಕೇಶನ್ ನೀವು ಬರಿಬೇಕಾಗುತ್ತೆ ಮತ್ತೆ.
So ನೀವು ಮಾತಾಜಿ ಈ ವೀಕ್ ಟ್ರೈ ಮಾಡಿ ಮಾತಾಜಿ. ನೆಕ್ಸ್ಟ್ ವೀಕ್ ನೋಡೋಣಂತೆ. ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಒಂದ್ಸತಿ ನೋಡ್ತೀನಿ. ನಾನು ಫುಲ್ ಡೀಟೇಲ್ ಆಗಿ ನೋಡಿ. ಎರಡೂನು ಕೂಡ ಇದು ಪ್ರಬಂಧನೆ ಮಾತಾಜಿ. ನಾವು ಎಸ್ಸೆ ಬರಿಬೇಕು. ಚೆನ್ನಾಗಿದೆ, ಹೊಸ ತರ ಮಾತಾಜಿ. ಹಾ ಮಾತಾಜಿ, ಅದು ಪ್ರೇಮ್ ಕಿಶೋರಿ ಮಾತಾಜಿ ಮಾಡಿ ಕೊಟ್ಟಿದ್ದಾರೆ. ಕ್ವಶನ್ಸ್ ಏನು ಅಂತ ಹೊಸ ಚೆನ್ನಾಗಿದೆ. ವಿಧಾನ ಅದನ್ನ ಚೆನ್ನಾಗಿದೆ ಮಾತಾಜಿ. ಹೊಸ ವಿಧಾನ ಎಸ್ಸೆ ಬರಿ. ನೋಡಿ ಶ್ರುತಿ ಮಾತಾಜಿ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಮಾತಾಜಿ. ಹೇಳಿ ನೀವು ಬೇರೆಯವ್ರಿಗೆ. ಇದು ಒಂಥರ ತುಂಬಾ ಹೊಸ ತರ ವಿಧಾನ ಮಾತಾಜಿ. ಹಳೆ ಇದು ಎಲ್ಲ ಪ್ಯಾಟ್ರನ್ ಹೇಗಿದ್ರೆ ಕ್ವಶನ್ ಆನ್ಸರ್ ಕೇಳ್ತಾ ಇದ್ರೆ, ಅಂದ್ರೆ ಭಗವದ್ಗೀತೆ ಪೂರ್ತಿನೇ. ಬಟ್ ಇದ್ರಲ್ಲಿ ಆ ಭಗವದ್ಗೀತೆ ಮೇಲೇನೆ ಅದೇ ಅಧ್ಯಾಯ ಭಾವಾರ್ಥ ಎಲ್ಲದನ್ನು ಬಳಸ್ಕೊಂಡು ನಾವು ಇದು ಎಸ್ಸೆ ಬರೆಯೋದು. ಸ್ಕೂಲ್ ಮಕ್ಳುಗಳೆಲ್ಲ ಬರೀತಾರಲ್ಲ ಮಾತಾಜಿ, ಎಸ್ಸೆ ಬರೀತಾರಲ್ಲ. ಸರಿ ಮಾತಾಜಿ, ಅದು ಅಟ್ಲೀಸ್ಟ್ ಯಾವ ಅಧ್ಯಾಯದಲ್ಲಿ ಯಾವ ಕ್ವಶನ್ಸ್ ಅಂತ ಅಟ್ಲೀಸ್ಟ್ ಇದೆ ಪರ್ಫೆಕ್ಟ್ ಮಾತಾಜಿ. ನೋಡ್ಬೋದು. ಇದೆ ಅಲ್ಲಿ ಬರ್ದಿದ್ದಾರಲ್ಲ. 13 ಪಾಯಿಂಟ್ ಸಮಥಿಂಗ್ ಇದೆ. ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಬಟ್ 13 ಪಾಯಿಂಟ್ ಸಮಥಿಂಗ್. 8 ರಿಂದ 13 ಒಂದು ಇದೆ ಮಾತಾಜಿ. ಇನ್ನೊಂದು 14 ಮತ್ತೆ 18 ಚಾಪ್ಟರ್ ಮೇಲೆ ಇದೆ ನೋಡಿ. ಓಕೆ ಮಾತಾಜಿ. ಈಗ ಭಜನೆ ಯಾರಾದ್ರೂ ಮಾಡ್ತೀರಾ? ಹರೇ ಕೃಷ್ಣ. ಯಾರಿಗೆ ಭಜನ್ ಬರುತ್ತೆ ಮಾಡಿ. ಕ್ಲಾಸ್ ಸ್ಟಾರ್ಟ್ ಮಾಡೋಣಂತೆ, ಮತ್ತೆ ಲೇಟ್ ಆಗ್ಬಿಡತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನ್ ಮಾಡ್ಲಾ? ಮಾಡಿ ಮಾತಾಜಿ. ನಮೋ ಮಾತಾಜಿ ಭಜನ್ ಮಾಡಿ ಮಾತಾಜಿ. ಭಜನೆ ಪ್ರಾರ್ಥನೆ ನಾನು ಮಾಡ್ತೀನಿ. ಭಜನ್ ಹರೇ ಯಾವ್ದು ಬರುತ್ತೋ ಅದು ಮಾಡಿ. ಕೃಷ್ಣ. ಚಿಕ್ಕದು ಚಿಕ್ಕದ ಮಾಡಿ ಮಾಡಿ. ಬೇರೆಯವ್ರು ಯಾರು ಮಾಡ್ತಾರೆ ಮಾಡಿ. ಪುಸ್ತಕ ನೋಡ್ಬೇಕು ನನಗೆ. ಓಕೆ ಆಯ್ತು, ಅದೇ ಹರೇ ಕೃಷ್ಣದೇ ಹೇಳಿ ಮಾತಾಜಿ. 2 minutes ಹೇಳಿ ಕ್ಲಾಸ್ ಸ್ಟಾರ್ಟ್. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ
जय प्रभुपदा जय प्रभुपदा प्रभुपदा जय प्रभुपदा जय गुरुदेवा 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 जय गुरुदेवा नित्य गौर हरि बोल हरि बोल हरि बोल नित्य गौर हरि बोल। हरि नाम संकीर्तन की जय, शिला प्रभुपाद की जय, निताय गौर प्रेमानंदे हरि ಹರಿ हरि ಹರಿ बोल। ಧನ್ಯವಾದಗಳು ಮಾತಾಜಿ, ತುಂಬಾ ಚೆನ್ನಾಗಿತ್ತು. ಹರಿ ಬೋಲ್, ಹರೇ ಕೃಷ್ಣ. ಇವತ್ತಿನ ತರಗತಿನ ನಾನು ಶುರು ಮಾಡ್ತಾ ಇದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಕ್ತಿ ಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಶ್ ದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೀನಿ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರೂ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಭಗವದ್ಗೀತೆ ಜ್ಞಾನ ನಿಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಪ್ರಭುಪಾದರು ಬರ್ದಿರುವಂತಹ ಭಾವಾರ್ಥಗಳ ಆಧಾರದ ಮೇಲೆ ನಾವು ಈ ಜ್ಞಾನವನ್ನ ನಾವು ಪಡ್ಕೊತಾ ಇದೀವಿ. ಹರೇ ಕೃಷ್ಣ. ನಾವು ಈಗ ಪಾಠ 3ರಲ್ಲಿ ಇದ್ದೀವಿ. ಹಿಂದಿನ ತರಗತಿಗಳಲ್ಲಿ ನಾವು ಪಾಠ 2 ನಾವು ಕಲ್ತ್ಕೊಂಡ್ವಿ. ಸೊ ಅಲ್ಲಿ ಆಲದ ಮರದ ಸಾದೃಶ್ಯದ ಅವಲೋಕನವನ್ನ ನಾವು ತಿಳ್ಕೊಂಡ್ವಿ. ನಾವು ಹೇಗೆ ಈ ಭೌತಿಕ ಪ್ರಪಂಚವನ್ನ ಆಲದ ಮರಕ್ಕೆ ಕೃಷ್ಣ ಹೋಲಿಸಿದರೆ ಅಲ್ಲಿ ನಾವು ಹೇಗೆ ಇಲ್ಲಿ ಸಿಕ್ಕಾಕೊಂಡಿದೀವಿ, ಅದರಿಂದ ಹೇಗೆ ಹೊರಗಡೆ ಬರೋದು ಅಂತ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಪುರುಷೋತ್ತಮ ಯೋಗದ ಅರ್ಥವನ್ನ ನಮ್ಗೆ ಕೃಷ್ಣ
ತಿಳಿಸಿಕೊಟ್ರು. ಸೊ ಈಗ ನಮ್ಗೆ ಘಟಕ 3ರ ಪಾಠ 3ಕ್ಕೆ ನಾವು ಅರ್ಧ ಅಂದ್ರೆ 7 ಶ್ಲೋಕಗಳನ್ನ ನಾವು ತಿಳ್ಕೊಂಡ್ವಿ ಹಿಂದಿನ ವಾರ. ಈ ಪಾಠದ ಹೆಸರು ದೈವಿ ಹಾಗೂ ಆಸುರಿ ಸ್ವಭಾವಗಳು. ಹರೇ ಕೃಷ್ಣ. ಸೊ ನಾವೇನ ತಿಳ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ ಹಿಂದಿನ ತರಗತಿಯಲ್ಲಿ ಬ್ರೀಫ್ ಆಗಿ? ಎಲ್ಲರೂ ಒಂದೊಂದು ಲೈನ್ ಅನ್ನ ಹೇಳಿ, ಸೊ ದಟ್ ಎಲ್ಲರೂ ಇನ್ವಾಲ್ವ್ ಆದಂಗ ಆಗತ್ತೆ, ನಿಮ್ಗೆ ಜ್ಞಾಪಕ ಬರುತ್ತೆ, ಮತ್ತೆ ಅದು ನೆನಪಲ್ಲಿ ಉಳಿಯುತ್ತೆ. ನೀವ್ ಏನೇ ಹೇಳಿದ್ರು ಸಹ ಶೇರ್ ಮಾಡ್ಕೊಂಡಾಗ ಅದು ನೆನಪಲ್ಲಿ ಉಳಿಯುತ್ತೆ. ಹರೇ ಕೃಷ್ಣ. ಏನ್ ತಿಳ್ಕೊಂಡ್ವಿ ನಾವು? ಮಾರುತಿಗೆ ಹೇಗೆ ನೀರ್ ಹಾಕ್ತಿವೋ ಹಾಗೆ ನಾವು ದೈವಿ ಗುಣ ಮತ್ತೆ ಹಸುರಿ ಗುಣಗಳಿಗೆ ಯಾವ್ದಕ್ಕೆ ನೀರ್ ಹಾಕ್ತಿವೋ ಆ ಗುಣ ನಮ್ಮಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ನಮ್ಗೆ ಅಂದ್ರೆ ಏನ್ ಅರ್ಥ, ಇದು ಫಿಕ್ಸ್ ಅಲ್ಲ ಅಲ್ವಾ? ಸೊ ನಾವು ಯಾವ್ದಕ್ಕೆ ಹೆಚ್ಚು ಪೋಷಣೆಯನ್ನ ಕೊಡ್ತೀವೋ ಆ ಗುಣಗಳು ನಮ್ಮಲ್ಲಿ ಅದು ಕಾಣಿಸ್ಕೊಳುತ್ತೆ. ಅಂತಹ ಒಂದು ಸಂಪತ್ತನ್ನ ನಾವು ಪಡಿತೀವಿ ಅಲ್ವಾ? ಸಂಪದಂ ಅಂತ ಹೇಳ್ತಾ ಅದರಲ್ಲಿ ಆ ಸಂಪತ್ತನ್ನ ಪಡಿತೀವಿ ನಾವು. ಇವಾಗ ಭೌತಿಕ ಪ್ರಪಂಚದಲ್ಲಿ ನಾವು ಹಣವನ್ನ ಗಳಿಸ್ಬೇಕಂದ್ರೆ ನಾವು ಶ್ರಮವನ್ನ ಪಡ್ಬೇಕು ಅಲ್ವಾ? ಸೊ ಅದೇ ತರನೇ ನಾವಿಲ್ಲಿ ಯಾವ್ದಾದ್ರು ನಮ್ಗೆ ಇವಾಗ ಹಸಿರಿ ಗುಣಗಳು ಬೇಕಾ ದೈವಿ ಗುಣಗಳು ಬೇಕಾ ಅಂತ ಹೇಳ್ಬಿಟ್ಟು ನಾವು ಜ್ಞಾನವನ್ನ ಪಡ್ಕೊಂಡು ಯಾವ ಗುಣ ಬೇಕೋ ಅದಕ್ಕೆ ನಾವು ನೀರನ್ನ ಎರಿಬೇಕು, ಅಂದ್ರೆ ನಾವು ಪೋಷಣೆಯನ್ನ ಮಾಡ್ಬೇಕು ಅಂತ ನಾವು ತಿಳ್ಕೊಂಡ್ವಿ. ಓಕೆ, ಇನ್ಯಾರಾದ್ರೂ ಹೇಳ್ತೀರಾ? ಧನ್ಯವಾದಗಳು ಪಲ್ಲವಿ. ಮಾತಾಜಿ, ಇಲ್ಲಿ ಭಗವಂತ 26 ದೈವಿ ಗುಣಗಳನ್ನು ಮತ್ತೆ 6 ಆಸುರಿ ಗುಣಗಳನ್ನ ಹೆಸರಿಸ್ತಾರೆ ಮಾತಾಜಿ. ಓಕೆ ಮಾತಾಜಿ. ಅದರಲ್ಲಿ ದೈವಿ ಗುಣಗಳಿಗೆ ಅದು 4 ವರ್ಣಾಶ್ರಮ 4 ವರ್ಣ ಆಶ್ರಮಗಳಿಗೆ ಅನ್ವಯವಾಗಂತದನ್ನ ಹೇಳ್ತಾರೆ ಮಾತಾಜಿ ಇದ್ರಲ್ಲಿ. ಹರಿ ಬೋಲ್ ಮಾತಾಜಿ, ಚೆನ್ನಾಗಿ ಹೇಳಿದ್ರಿ, ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ ನಾವ್ ಇನ್ನೇನ್ ತಿಳ್ಕೊಂಡ್ವಿ ಅಂತ? ಹರೇ ಕೃಷ್ಣ. ಸೊ ರಾಕ್ಷಸ ಗುಣಗಳನ್ನ ಭಗವಂತ ದಿವ್ಯ ಗುಣಗಳನ್ನ ಬರೀ 3 ಶ್ಲೋಕದಲ್ಲಿ ಹೇಳ್ತಾರೆ. ಇನ್ನು ಮಿಕ್ಕ ಶ್ಲೋಕಗಳಲ್ಲೆಲ್ಲ ರಾಕ್ಷಸ ಗುಣಗಳ ಬಗ್ಗೆನೇ ಕೃಷ್ಣ ಹೇಳ್ತಾರೆ. ಸೊ ರಾಕ್ಷಸ ಸ್ವಭಾವದ ಚಟುವಟಿಕೆಗಳನ್ನ ನಮ್ಗೆ ತಿಳಿಸಿಕೊಡ್ತಾರೆ. ಕೊನೆಯದಾಗಿ ಕೃಷ್ಣ ನಮ್ಗೆ ರಾಕ್ಷಸ ಚಟುವಟಿಕೆಗಳ ಫಲಿತಾಂಶಗಳು ಏನು ಅಂತ ತಿಳಿಸಿಕೊಟ್ಟು ಮತ್ತೆ ನಮ್ಗೆ ಅದರ ಆಯ್ಕೆಯನ್ನ ನಮ್ಗೆ ಬಿಡ್ತಾರೆ ಕೃಷ್ಣ ಅಲ್ವಾ? ದೈವಿ ಗುಣಗಳನ್ನ ನೀವು ಬೆಳೆಸ್ಕೋಬೇಕಾ ಅಥವಾ ರಾಕ್ಷಸಿ ಗುಣಗಳನ್ನ ಬೆಳೆಸ್ಕೋಬೇಕಾ, ಅದರ ಆಯ್ಕೆನ ನೀವ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ಹೇಳ್ತಾರೆ. ಅವ್ರು ಯಾವತ್ತೂ ನಮ್ಗೆ ಫೋರ್ಸ್ ಮಾಡೋದಿಲ್ಲ ಅಲ್ವಾ? ಅರ್ಜುನನ್ಗೂ ಸಹ ಭಗವದ್ಗೀತೆ ಎಲ್ಲ ಪೂರ್ತಿ ಹೇಳಿದ್ಮೇಲೆ ಅವ್ರು ಏನ್ ಹೇಳ್ತಾರೆ? ಯಥಾ ಇಚ್ಛಸಿ ತಥಾ ಕುರು ಅಂತ ಹೇಳ್ತಾರೆ. ನಾನು ಎಲ್ಲವನ್ನ ನಿನಗೆ ಜ್ಞಾನವನ್ನ ಕೊಟ್ಟಾಯ್ತು, ನಿನಗೆ ಏನ್ ಅನ್ಸುತ್ತೋ ಅದನ್ನ ಮಾಡು ಅಂತ ಹೇಳ್ತಾರೆ ಅಲ್ವಾ? ಅವ್ರು ನಮ್ಗೆ ಫೋರ್ಸೇ ಮಾಡೋದಿಲ್ಲ. ಫೋರ್ಸ್ ಮಾಡಂಗಿದ್ರೆ ನಾವೆಲ್ಲರನ್ನೂ ಸಹ ಇಷ್ಟೊತ್ತಿಗೆ ನಾವು ಗೋಲೋಕ ವೃಂದಾವನಕ್ಕೆ ಭಗವಂತ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು ಅಲ್ವಾ? ಭಗವಂತ ಆತರ ಫೋರ್ಸ್ ಮಾಡೋದಿಲ್ಲ ಅಲ್ವಾ ನಮಗೆ, ಯಾಕಂದ್ರೆ ಅವರು ಒಂದು ಸ್ವತಂತ್ರವನ್ನ ಕೊಟ್ಟಿದ್ದಾರೆ. ನಾವು ಇಚ್ಛೆಯನ್ನ ಪಟ್ಟು ನಾವು ಭಗವಂತನಿಗೆ ಶರಣಾಗಿ ಭಕ್ತಿಯನ್ನ ಮಾಡಿ ನಾವು ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕು ಅಲ್ವಾ? ಸೊ ಅದಕ್ಕೆ ಭಗವಂತ ತುಂಬಾ ಅಂದ್ರೆ ಸ್ವೀಟ್ ಗಾಡ್ ಅಂತ ಅದಕ್ಕೆ ನಾವು ಹೇಳೋದು. ಕೃಷ್ಣ ಯಾರಿಗೂ ಅವರು ಬಲವಂತ ಮಾಡೋದಿಲ್ಲ. ಸೊ ನಾವ್ ಇವಾಗ 26 ಗುಣಗಳನ್ನ ನಾವು ನೋಡಿದ್ವಿ, ಅದನ್ನ ಡೀಟೇಲ್ ಆಗಿ ನಾವು ಅರ್ಥ ಮಾಡ್ಕೊಂಡ್ವಿ. ಇದನ್ನೆಲ್ಲರೂ ಓದಿದ್ರಾ ನೀವು? 26 ಗುಣಗಳನ್ನ ಪ್ರಭುಪಾದರು ಎಂತ ಸುಂದರವಾದ ಪರ್ಪಟನ ಬರೆದಿದ್ದಾರೆ, ಅದ್ ನೋಡಿದ್ರಿ ಅಲ್ಲ? ಎಲ್ಲರೂ ಓದಿದೀರಾ ಅಂತ ಅನ್ಕೊಂಡಿದೀನಿ. ಸೊ ಇವಾಗ ನಾವು ಆಸುರಿ ಗುಣಗಳನ್ನ ನಾವು ತಿಳ್ಕೊಂಡ್ವಿ. 6 ಆಸುರಿ ಗುಣಗಳಿದೆ: ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ. ಮತ್ತೆ ಇವೆಲ್ಲದಕ್ಕೂ ಮೂಲ ಕಾರಣ ಅಜ್ಞಾನ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಈ ಅಭಿಜಾತಸ್ಯ ಅನ್ನೋ ಪದ ತುಂಬಾ ಮುಖ್ಯ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಸೊ ಇವಾಗ ನಮ್ಮ ತಂದೆ ತಾಯಿಗಳ ಪಾತ್ರ ಏನು ಅಂತ ನಾವ್ ಇದ್ರಲ್ಲಿ ತಿಳ್ಕೊಂಡ್ವಿ. ಅಂದ್ರೆ ನಾವು ನಮ್ಮ ಹುಟ್ಟು ಹೌದು ಆಕಸ್ಮಿಕ ಇದ್ರೂನು ಸಹ ತಂದೆ ತಾಯಿಗಳು ಅವ್ರು ಇವಾಗ ಗರ್ಭಧಾನ ಸಂಸ್ಕಾರಕ್ಕೆ ಒಳಗಾದ್ರೆ ಅಲ್ಲಿ ಒಳ್ಳೆ ಆತ್ಮ ಬಂದು ಸೇರ್ಕೊಳುತ್ತೆ ಆ ಭ್ರೂಣದಲ್ಲಿ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಸೊ ಮಿನಿಮಮ್ ಪ್ರಭುಪಾದ್ರು ಹೇಳ್ತಾರೆ, ಗಂಡ ಹೆಂಡತಿ ಇಬ್ರು ಸಹ 50 ಸುತ್ತು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೋಬೇಕಾಗತ್ತೆ. ಸೊ ಅವಾಗ ಆ ಒಳ್ಳೆ ಆತ್ಮ ಬಂದು ಸೇರ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಈ ಗರ್ಭಧಾನ ಸಂಸ್ಕಾರ ಅನ್ನೋದು ತುಂಬಾ ಮುಖ್ಯ. ಆಗ ಆ ಗರ್ಭದಿಂದನೇ ಅವರು ದೇವಿ ಗುಣಗಳನ್ನ ಒಬ್ಬ ಪಡ್ಕೋತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದ್ರು ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇವಾಗ ಅರ್ಜುನನಿಗೆ ದೈವಿ ಗುಣಗಳನ್ನು ಮತ್ತೆ ರಾಕ್ಷಸಿ ಗುಣಗಳನ್ನ ಕೇಳಿದ್ಮೇಲೆ ಅವ್ರಿಗೆ ಒಂದ್ಸತಿ ಡೌಟ್ ಆಗ್ಬಿಡುತ್ತೆ, ಇದೇನಿದು, ನಾನು ಇಲ್ಲಿ ರಣರಂಗದಲ್ಲಿ ಬಂದಿದ್ದೀನಿ, ಎಲ್ಲರನ್ನ ಸಾಯಿಸ್ಲಿಕ್ಕೆ ಬಂದಿದ್ದೀನಿ, ಹಾಗಾದ್ರೆ ನಾನು ಅಸುರಿ ಗುಣಗಳನ್ನ ಪಡೆದಿದ್ದೀನಾ ಅಂತ ಅವ್ನಿಗೆ ಅನ್ಸತ್ತೆ ಅಲ್ವಾ? ಅವನು ಬಾಯ್ ಬಿಟ್ಟು ಕೇಳೋದಿಲ್ಲ ಅರ್ಜುನ. ಆದ್ರೆ ನಮ್ಮೆಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾರೆ ಅಲ್ವಾ? ನಾವೇನೇ ಅನ್ಕೊಂಡ್ರು ಬೇರೆಯವ್ರಿಗೆ ಗೊತ್ತಾಗಿಲ್ಲ ಅಂದ್ರೂ ಪರಮಾತ್ಮನಿಗೆ ಗೊತ್ತಾಗುತ್ತೆ. ಆಗ ಕೃಷ್ಣ ಹೇಳ್ತಾರೆ, ನೀನ್ ಯೋಚನೆ ಮಾಡ್ಬೇಡ, ಸೊ ನೀನು ದೈವಿ ಗುಣಗಳನ್ನ ಪಡ್ಕೊಂಡೆ ನೀನು ಹುಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ ಅಲ್ವಾ? ಸೊ ಮತ್ತೆ ನಮ್ಗೆ ಕೃಷ್ಣ ಇನ್ನ ಒಂದು ವಿಷಯವನ್ನ ತಿಳಿಸಿಕೊಡ್ತಾರೆ. ಈ ಇಡೀ ಭಗವಂತನ ಆ ಸಾಮ್ರಾಜ್ಯ ಅಂತ ನಾವೇನ್ ಹೇಳ್ತೀವೋ ಅದರಲ್ಲಿ 2 ವರ್ಗದ ಜನಗಳ ಅಂದ್ರೆ
ಜನರಿದ್ದಾರೆ ಅಂತ ನಾವು ತಿಳ್ಕೊಂಡ್ವಿ. ಹಿಂದಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅವ್ರು ಯಾರು ಅಂತ ನಾವು ತಿಳ್ಕೊಂಡ್ವಿ. 15ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾರೆ ಅಲ್ವಾ, ಅವರು ಪುರುಷೋತ್ತಮ ಅಂತ ತಿಳಿಸ್ಕೊಡ್ಲಿಕ್ಕಿನ ಮುಂಚೆ 2 ರೀತಿಯ ಜೀವಿಗಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾರು ಅವರು ಅಂತ ನಾವು ತಿಳ್ಕೊಂಡ್ವಿ. ಮಾತಾಜಿ ಕ್ಷರರು ಮತ್ತೆ ಅಕ್ಷರರು. ಕ್ಷರರು ಮತ್ತೆ ಅಕ್ಷರರು. ಈಗ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಕ್ಷರರಲ್ಲಿ 2 ವಿಧ ಅಂತ ಹೇಳ್ತಿದ್ದಾರೆ. ಅವ್ರು ಯಾರು ಅಂತ ಹೇಳ್ತಾ ಇದ್ದಾರೆ? ಒಂದು ದೈವಿ ವರ್ಗ, ಇನ್ನೊಂದು ಆಸುರಿ ವರ್ಗ ಮಾತಾಜಿ. ಅದನ್ನ ಹೇಗೆ ನೀವು ಐಡೆಂಟಿಫೈ ಮಾಡ್ತೀರಾ? ಯಾರು ದೈವಿ ವರ್ಗದಲ್ಲಿದ್ದಾರೆ, ಯಾರು ಆಸುರಿ ವರ್ಗದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಒಂದೇ ಸೆಂಟೆನ್ಸ್ ಅಲ್ಲಿ, ವಾಕ್ಯದಲ್ಲಿ ಹೇಳಿ ಅಂದ್ರೆ ನೀವ್ ಏನ್ ಹೇಳ್ತೀರಾ? ಆ 26 ಗುಣ 6 ಗುಣ ಬಿಟ್ಟು ನೀವು ಒಂದೇ ಲೈನ್ ಅಲ್ಲಿ ಹೇಳ್ಬೇಕು. ಯಾರಿಗಾದ್ರೂ ಅರ್ಥ ಮಾಡಿಸ್ಬೇಕಂದ್ರೆ ಏನ್ ಹೇಳ್ತೀರಾ? ಅಸುರರು ಅಂದ್ರೆ ಯಾರು, ಸುರರು ಅಂದ್ರೆ ಯಾರು ಅಂತ ಹೇಳ್ತೀರಾ? ಶಾಸ್ತ್ರಗಳನ್ನ ಪಾಲನೆ, ಶಾಸ್ತ್ರದ ಪ್ರಕಾರ ನಡ್ಕೊಳ್ಳೋರು ದೈವಿ ಗುಣ ಹೊಂದಿರ್ತಾರೆ ಮಾತಾಜಿ. ಆಮೇಲೆ ದೈವಿ ಗುಣ ಇದ್ದವರು ಸತ್ವಗುಣವನ್ನು ಹೊಂದಿರ್ತಾರೆ. ಹೇಳಿ ಮಾತಾಜಿ, ಕಂಟಿನ್ಯೂ ಮಾಡಿ. ಶಾಸ್ತ್ರಗಳ ಪ್ರಕಾರ ನಡ್ಕೊಳ್ಳೋರು ದೈವಿ ಗುಣ ಹೊಂದಿರ್ತಾರೆ ಮಾತಾಜಿ. ಹರಿಬೋದು. ಮತ್ತೆ ಶಾಸ್ತ್ರಗಳನ್ನ ವಿಧಿ ನಿಯಮ ಪ್ರಕಾರ ನಡ್ಕೊಳ್ಳದೆ ಇರೋರು ಆಸುರಿ ಸ್ವಭಾವ ಹೊಂದಿರ್ತಾರೆ ಅಲ್ವಾ? ಓಕೆ. ಸೊ ನಿಮ್ಗೆ ಅಲ್ಲಿ ವೈಷ್ಣವ ಎಟಿಕೇಟ್ಸ್ ಅಲ್ಲಿ ನಮ್ಗೆ ಒಂದು ಬರುತ್ತೆ. ಓಕೆ, ಪಲ್ಲವಿ ಮಾತಾಜಿಗೆ ಗೊತ್ತಿದೆ ಅನ್ಸುತ್ತೆ. ಪಲ್ಲವಿ ಮಾತಾಜಿ ಹೇಳ್ತೀರಾ? ಇವಾಗ ದೇವ್ರು ಇವಾಗ ಮುಖ್ಯವಾಗಿ ನಾವಿವಾಗ ಭಗವಂತನಿಗೆ ಭೋಗವನ್ನ ತಯಾರು ಮಾಡ್ಬೇಕು ಅನ್ನೋದು, ಅದು ನಾವು ಮುಖ್ಯವಾಗಿ ಮಾಡ್ಬೇಕಾಗಿರುವಂತಹ ಕೆಲಸ ಅಲ್ವಾ? ಆ ಮುಖ್ಯ ಕೆಲಸದಲ್ಲಿ ಬೇರೆಲ್ಲ ಏನೆಲ್ಲ ನಾವು ಫಾಲೋ ಮಾಡ್ಬೇಕಾಗತ್ತೆ? ಭೋಗ ಮಾಡ್ಬೇಕಾದ್ರೆ ಏನೇನ್ ಫಾಲೋ ಮಾಡ್ಬೇಕಂತ ಹೇಳಿದ್ರೆ, ನಾವು ಅಂದ್ರೆ ಶುದ್ಧವಾಗಿ ಸ್ನಾನ ಮಾಡಿರ್ಬೇಕು. ಮತ್ತೆ ಪ್ರಸಾದವನ್ನ ತಯಾರ್ ಮಾಡ್ಬೇಕಾದ್ರೆ ನಾವು ಮಾಸ್ಕ್ ಹಾಕೊಂಡಿರ್ಬೇಕು. ಮತ್ತೆ ಹೇರ್ಗೆಲ್ಲ ಇದ್ ಮಾಡ್ಕೊಂಡಿರ್ಬೇಕು. ಭಗವಂತನ ಲೀಲೆಗಳನ್ನ ಮನ್ಸಲ್ಲಿ ಗುಣಗಾನ ಮಾಡ್ತಾ ಮಾಡ್ತಾ ನಾವು ಭೋಗವನ್ನ ರೆಡಿ ಮಾಡ್ಬೇಕು ಮಾತಾಜಿ. ಆ ರೀತಿಯಲ್ಲೇ ಮಾಡಿ ಮತ್ತೆ ನಾವು ಭಗವಂತನಿಗೆ ಶುದ್ಧವಾದ ಮನಸ್ಸಿಂದ ಆ ಭೋಗ ಮಂತ್ರವನ್ನ ಹೇಳ್ತಾ ನೈವೇದ್ಯವನ್ನ ಮಾಡ್ಬೇಕು. ಅದನ್ನ ಬೇರೆಯವ್ರಿಗೆ ಆ ಪ್ರಸಾದವನ್ನ ಮತ್ತೆ ನಾವು ಸ್ವೀಕಾರ ಮಾಡ್ಬೇಕಾದ್ರುನು ಮಹಾಪ್ರಸಾದ್ ಮಹಾಮಂತ್ರವನ್ನ ಹೇಳ್ಕೊಂಡು ಸ್ವೀಕಾರ ಮಾಡ್ಬೇಕು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅಲ್ವಾ, ನಾವಿಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ ನೋಡಿ, ಅಲ್ಲಿ ನಮ್ದು ಗುರಿ ಒಂದೇ. ಅಲ್ಲಿ ಏನಿದೆ, ನಾವು ಭೋಗವನ್ನ ಭಗವಂತನಿಗೆ ಅರ್ಪಿಸ್ಬೇಕಂತ. ಅದೊಂದೇ ನಾವ್ ಇಟ್ಕೊಂಡಾಗ ನೋಡಿ, ಇದನ್ನೆಲ್ಲ ನಾವು ಫಾಲೋ ಮಾಡ್ಬೇಕಾಗತ್ತೆ. ನಾವು ಶುಚಿಯಾಗಿರ್ಬೇಕು, ಅಡಿಗೆ ಮನೆ ಶುಚಿಯಾಗಿರ್ಬೇಕು, ನಮ್ಮ ಮನಸ್ಸು ಶುಚಿಯಾಗಿರ್ಬೇಕು ಅಲ್ವಾ? ನೋಡಿ, ಅದೆಲ್ಲನೂ ಸಹ ಅದರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿರುತ್ತೆ ಅಲ್ವಾ, ಇನ್ಕ್ಲೂಡ್ ಆಗ್ಬಿಟ್ಟಿರುತ್ತೆ ಅಲ್ವಾ? ಸೊ ಇವಾಗ ನಮ್ಮ ಗುರಿ, ಇವಾಗ ನಾವು ಸುರರಾಗ್ಬೇಕು ಅಂತಂದ್ರೆ ಇವೆಲ್ಲಾ ಗುಣಗಳು ನಮ್ಗೆ ಬೇಡ ಅಂದ್ರೂ ಸಹ ನಮ್ಮ ಶಾಸ್ತ್ರದಲ್ಲಿ ಇರೋದನ್ನ ನಾವು ಒಂದನ್ನ ಫಾಲೋ ಮಾಡಿದ್ರು ನಾವೆಲ್ಲನೂ ಸಹ ನಮ್ಮಲ್ಲಿ ಬಂದ್ಬಿಡುತ್ತೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ರಾಕ್ಷಸ ಸ್ವಭಾವದಲ್ಲಿರೋರ ಚಟುವಟಿಕೆಗಳು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಸೊ ಇವಾಗ ಒಬ್ಬ ವ್ಯಕ್ತಿ, ಇವಾಗ ಭಕ್ತ ಅಂತಂದ್ರೆ ನಿಮ್ಗೆ ಅವರ ಚಟುವಟಿಕೆಗಳನ್ನ ನೋಡಿ ನಿಮ್ಗೆ ಅರ್ಥ ಆಗತ್ತಾ? ಏನಾದ್ರೂ ವ್ಯತ್ಯಾಸ ಇರುತ್ತಾ? ಭಕ್ತರು ಅಭಕ್ತರು ಅಲ್ಲಲ್ಲಿ ನೀವು ಅವ್ರ ಚಟುವಟಿಕೆಗಳನ್ನ ನೋಡಿ ನೀವು ಅರ್ಥ ಮಾಡ್ಕೋಬಹುದಾ? ಅಥವಾ ಎಲ್ಲರೂ ಒಂದೇ ತರ ಚಟುವಟಿಕೆಗಳನ್ನ ನಾವು ಮಾಡ್ತೀವಾ? ಇಲ್ಲ ಮಾತಾಜಿ, ಭಕ್ತರು ಬೇರೆ ಇರ್ತಾರೆ, ಸ್ವಭಾವದವ್ರು ಬೇರೆ ಅಲ್ವಾ? ಸೊ ನೋಡಿ, ಅವ್ರು ಮಾಡುವಂತಹ ಚಟುವಟಿಕೆಗಳಲ್ಲಿ ನಾವು ಅವರು ಯಾವ ಗುಣದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗತ್ತೆ ಅಲ್ವಾ? ಸೊ ಇವಾಗ ಅದನ್ನ ಇಲ್ಲಿ ಭಗವಂತ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ರಾಕ್ಷಸ ಸ್ವಭಾವದಲ್ಲಿರುವವರ ಚಟುವಟಿಕೆಗಳು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ 7ನೇ ಶ್ಲೋಕದಿಂದ 18ನೇ ಶ್ಲೋಕ ತನಕ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಪ್ರೀವಿಯಸ್ ವೀಕ್ ನಾವು ತಿಳ್ಕೊಂಡಿದ್ವಿ. ಇದನ್ನ ಇನ್ನೊಂದ್ ಸ್ವಲ್ಪ ತಿಳ್ಕೊಂಡ್ಬಿಟ್ಟು ಇವಾಗ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಿವೃತ್ತಿಂಚ ಜನಾನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ಆಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆಯೂ ಇಲ್ಲ. ಹರೇ ಕೃಷ್ಣ. ಸನ್ನಡತೆ ಇಲ್ಲ, ಸತ್ಯವಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಆಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯೋದು. ಹಿಂಗಂದ್ರೆ ಏನ್ ಅರ್ಥ ಅಂತ ನಾವು ತಿಳ್ಕೊಂಡ್ವಿ? ಅಂದ್ರೆ ಅವರು ಗೊಂದಲದಲ್ಲಿ ಇರ್ತಾರೆ. ಅವ್ರಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಅವ್ರಿಗೆ ಅಷ್ಟು ಪರ್ಫೆಕ್ಟ್ ಆಗಿ ತಿಳಿಯೋದಿಲ್ಲ ಮಾತಾಜಿ. ಆಸುರಿ ಸ್ವಭಾವದವರಿಗೆ ಅವರು ರಜಗುಣದಲ್ಲಿ ತಮ್ಮ ಗುಣದಲ್ಲಿ ಇರ್ತಾರೆ. ಓಕೆ. ನಿಮ್ಗೆ ಸರಿಯಾಗಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಯಾರು ಹೇಳ್ತಾರೆ? ಗುರುಗಳು ಹೇಳ್ತಾರೆ ಪ್ರಭುಜಿ, ಮಾತಾಜಿ. ಗುರುಗಳು ಹೇಳ್ತಾರೆ. ಓಕೆ, ಧನ್ಯವಾದಗಳು ಮಾತಾಜಿ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಹೇಗ್ ಗೊತ್ತಾಗತ್ತೆ ನಮ್ಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು? ಪರಮಾತ್ಮಂದು ನಮ್ಗೆ ಒಳಗಡೆಯಿಂದ
ಪರಮಾತ್ಮನ ವಾಯ್ಸ್ ಬರ್ತಾ ಇತ್ತು. ನಾವ್ ಅದೇ ಮಾತಾಜಿ ತರ ಇದು ಧಾರ್ಮಿಕ ನಡ್ಕೊಂತೀವ. ತತ್ವಗಳನ್ನ ಅನುಸರಿಸಿದಾಗ ನಮಗೆ ತಿಳಿಯುತ್ತೆ ಮಾತಾಜಿ, ಧರ್ಮ ಗ್ರಂಥಗಳಲ್ಲಿ ಬರೆದಿದ್ದ ರೀತಿ ಅಲ್ವಾ? ನಮ್ಮ ಧರ್ಮ ಗ್ರಂಥಗಳನ್ನ ನಾವು ಗುರು ಮುಖೇನ ಕಲ್ತ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ನಮ್ಗೆ ಗೊತ್ತಾಗಲ್ಲ ಅಲ್ವಾ? ಸೊ ನಾವ್ ಇಷ್ಟು ದಿವಸ ಏನ್ ಮಾಡಿದ್ವಿ, ಇವಾಗ ಏನಾದ್ರೂ ಬದಲಾವಣೆ ಆಗಿರೋದು, ಏನ್ ಬದಲಾವಣೆ ಆಗಿದೆ? ಮಾತಾಜಿ ನಮಗೂ ಹಿಂದೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳಿ ಸರಿಯಾಗಿ ತಿಳಿತಾ ಇರ್ಲಿಲ್ಲ ಮಾತಾಜಿ. ಇವಾಗ ಜಾಯಿನ್ ಆದ್ಮೇಲೆ ಈ ಕ್ಲಾಸಿಗೆ ಬಂದ್ಮೇಲೆ ತಿಳಿತಾ ಇದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ. ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆಯಲ್ವಾ? ಸೊ ಇವಾಗ ಯಾರಾದ್ರೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದಾಗ ತುಂಬಾ ಬಣ್ಣ ಬಣ್ಣದ ಮಾತುಗಳಿಂದ ಅವರ ವಾಕ್ಚಾತುರ್ಯದಿಂದ ಏನಾದ್ರೂ ಒಂದು ಎಕ್ಸ್ಪ್ಲೈನ್ ಮಾಡಿದಾಗ ಓ ಇವ್ರು ಹೇಳ್ತಿರೋದು ಸರಿ, ಇದನ್ನೇ ಫಾಲೋ ಮಾಡೋಣ ಅಂತ ಅನ್ಸುತ್ತೆ ಅಲ್ವಾ? ಇನ್ಯಾರಾದ್ರೂ ಬಂದ್ಬಿಟ್ಟು ಮತ್ತೆ ಅವ್ರು ಇನ್ಯಾರಾದ್ರೂ ಹೇಳಿದ್ರೆ ನಾವೇನಾಗ್ತೀವಿ, ಬೇಗ ನಾವು ಡಿವಿಯೇಟ್ ಆಗ್ಬಿಡ್ತಾ ಇದ್ವಿ ಅಲ್ವಾ? ಸೊ ಇವಾಗ ಏನಾಗಿದೆ, ನಮ್ಗೆ ದೃಢತೆ ಬಂದಿದೆ. ಯಾಕಂದ್ರೆ ನಮ್ಮ ಶಾಸ್ತ್ರದಲ್ಲಿ ಇವಾಗ ನಾವು ನಮ್ಮ ಗುರು ಪರಂಪರೆಯಲ್ಲಿ ಬಂದಿರೋರು ಯಾರೇ ಹೇಳಿದ್ರು ಸಹ ಅವ್ರು ಒಂದನ್ನೇ ಹೇಳ್ತಾರೆ. ಹೇಳೋ ರೀತಿಯಲ್ಲಿ ವ್ಯತ್ಯಾಸ ಇರ್ಬೋದೇ ಹೊರತು ಆ ತತ್ವ ಅನ್ನೋದು ಬದಲಾವಣೆ ಆಗೋದಿಲ್ಲ ಅಲ್ವಾ? ಸೊ ಇವಾಗ ನಮ್ಗೆ ಏನ್ ಹೇಳಿದ್ದಾರೆ, ಇವಾಗ 4 ನಿಯಂತ್ರಕ ತತ್ವಗಳನ್ನ ಅನುಸರಿಸಬೇಕು ಅಂತ ಹೇಳಿದ್ದಾರೆ ಅಲ್ವಾ? ಆದ್ರೆ ಈ ಅಸುರಿ ಪ್ರಕೃತಿಯವರಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗೋದಿಲ್ಲ ಅಲ್ವಾ? ಸೊ ಮತ್ತೆ ಅವರಲ್ಲಿ ಶುಚಿತ್ವ ಇಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಶುಚಿತ್ವದಲ್ಲಿ 2 ತರ ಶುಚಿತ್ವ ಇದೆ ಅಲ್ವಾ? ಯಾವ ತರ ಶುಚಿತ್ವ ಅದು? ಅಂತರಂಗ ಶುಚಿತ್ವ, ಬಹಿರಂಗ ಓಕೆ. ಬಹಿರಂಗ ಶುಚಿತ್ವಕ್ಕೆ ಏನ್ ಮಾಡ್ಕೋಬೇಕಂತ ಗೊತ್ತಿದೆ ಅಲ್ವಾ? ಸೊ ವೈಷ್ಣವ ಎಟಿಕೇಟ್ ಪ್ರಕಾರ ಏನ್ ಹೇಳ್ತೀವಿ, ವೈಷ್ಣವ ಸದಾಚಾರ ಪ್ರಕಾರ ಬಹಿರಂಗ ಶುದ್ಧಿ ಅಂದ್ರೆ ಏನ್ ಮಾಡ್ಬೇಕು? ಸ್ನಾನ ಮಾಡ್ಬೇಕು. ಮಿನಿಮಮ್ 2 ಸತಿ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ವಾ? ಓಕೆ. ಮತ್ತೆ ಸೊ ಇವಾಗ ಇನ್ನೇನ್ ಹೇಳ್ತಾರೆ, ಇನ್ಯಾವಾಗ ಸ್ನಾನ ಮಾಡ್ಬೇಕಂತ ಹೇಳ್ತಾರೆ? 2 ಸಲ ಸ್ನಾನ ಮಾಡ್ಬೇಕು, ಪೂಜೆ ಮಾಡ್ಬೇಕು, 2 ವೈಷ್ಣವ ದೇವಸ್ಥಾನಕ್ಕೆ ಹೋಗ್ಬೇಕು. ಓಕೆ. ಸ್ನಾನ ಮಾಡಿದ್ ಇನ್ಯಾವಾಗ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರೆ? ಮಲ ವಿಸರ್ಜನೆ ಮಾಡಿದಾಗ ಮಾಡ್ಬೇಕು ಅಂತ ಹೇಳ್ತಾರೆ ಮತ್ತೆ 1 ಗಂಟೆಗಿಂತ ಅತಿಯಾಗಿ ಮಲಗಿದ್ರೆ ಅವಾಗೂ ಮತ್ತೆ ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರೆ. ಹರಿ ಬೋಲ್ ಮಾತಾಜಿ, ಧನ್ಯವಾದಗಳು ಅಲ್ವಾ? ಸೊ ಇವಾಗ ನೋಡಿ ಎಲ್ಲ ಸ್ಪಷ್ಟವಾಗಿದೆ ಅಲ್ವಾ? ನಮ್ಗೇನು ಕನ್ಫ್ಯೂಷನ್ ಇಲ್ಲ, ಅವ್ರು ಕರೆಕ್ಟ್ ಆಗಿ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಅನ್ನು ನಮ್ಗೆ ಇವಾಗ ಕೊಟ್ಟಿದ್ದಾರೆ ಅಲ್ವಾ? ಇವಾಗ ಅದೇ ತರ ಏನಾದ್ರೂ ಇದೆಯಾ, ನಮ್ಮ ಅಂತರಂಗವನ್ನ ಶುಚಿ ಮಾಡ್ಕೊಳ್ಲಿಕ್ಕೆ ಯಾವ್ದಾದ್ರು ಸೋಪ್ ಸಾಬೂನ್ ಏನಾದ್ರು ಇದೆಯಾ? ಇಲ್ಲ. ಮತ್ತೆ ಏನ್ ಮಾಡ್ಬೇಕು, ಹೇಗೆ ನಾವು ಅಂತರಂಗವನ್ನ ಶುದ್ಧಿ ಮಾಡ್ಕೊಳ್ಳೋದು? ಕೃಷ್ಣ ಮಹಾಮಂತ್ರ ಜಪಿಸ್ಬೇಕು ಮಾತಾಜಿ, ಭಕ್ತಿಯಲ್ಲಿ ತೊಡಗಬೇಕು ಮಾತಾಜಿ ಅಲ್ವಾ? ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಯಾವುದೇ ಒಂದು ಅಫೆನ್ಸಸ್ ಅಲ್ವಾ, ಅಪರಾಧಗಳಿಲ್ಲದೆ ನಾವು ಅದನ್ನ ಜಪ ಮಾಡುವಂತಹ ಒಂದು ಹಂತಕ್ಕೆ ನಾವು ಬರ್ಬೇಕಾಗುತ್ತೆ. ಆಗ ನಮ್ಮ ಅಂತರಂಗ ಶುದ್ಧಿ ಆಗುತ್ತೆ ಅಲ್ವಾ? ಸೊ ಇವಾಗ ನಮ್ಮ ಮನೆಗೆ ಯಾರಾದ್ರೂ ಬಂದಾಗ ನಾವು ಅಲ್ಲೆಲ್ಲ ಗಲೀಜಿದ್ರೆ ಅವ್ರು ಕುತ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತಾ ಅಲ್ಲಿ ನಮ್ಮ ಮನೆಯಲ್ಲಿ? ಇಲ್ಲ ಮಾತಾಜಿ. ಮತ್ತೆ ಏನ್ ಮಾಡ್ಬೇಕಾಗತ್ತ ಅವಾಗ ನಾವು? ಶುಚಿತ್ವವನ್ನು ಕಾಪಾಡ್ಕೊಳ್ಳಬೇಕು ಅಲ್ವಾ? ನಾವ್ ಅಲ್ಲಿ ಕ್ಲೀನ್ ಮಾಡ್ಬಿಟ್ಟು ಅವ್ರನ್ನ ಕೂಡ್ಸಿದ್ರೆ ಅವ್ರು ಕುತ್ಕೋತಾರೆ. ಅದೇ ತರನೇ ನಮ್ಮ ನಮ್ಮ ಅಂದ್ರೆ ಕೃಷ್ಣ ಅವ್ರು ಎಲ್ಲಿ ಕುತ್ಕೋತಾರೆ? ನಮ್ಮ ಮನಸ್ಸಿನ ನಮ್ಮ ಹೃದಯದಲ್ಲಿ ಕುತ್ಕೋತಾರೆ ಅಲ್ವಾ? ಇವಾಗ ನಮ್ಮ ಹೃದಯ ಶುದ್ಧ ಆಗಿಲ್ಲ ಅಂತಂದ್ರೆ ನಾವು ಅವ್ರನ್ನ ಹೇಗೆ ಕರೀಲಿಕ್ಕೆ ಸಾಧ್ಯ? ಅವ್ರು ಹೇಗೆ ಅಲ್ಲಿ ಬಂದು ಕುತ್ಕೊಳ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಅದಕ್ಕೋಸ್ಕರ ನಮ್ಮ ಹೃದಯವನ್ನ ನಾವು ಶುದ್ಧಿ ಮಾಡ್ಕೋಬೇಕಾಗತ್ತೆ. ಅದು ಹರೇ ಕೃಷ್ಣ ಮಹಾಮಂತ್ರದಿಂದ ಮಾತ್ರ ಸಾಧ್ಯ, ಇನ್ ಯಾವುದೇ ಬೇರೆ ಸಾಬೂನು ಇಲ್ಲ ಅಲ್ವಾ? ಸನ್ನಡತೆ ಇಲ್ಲ ಅಲ್ವಾ? ಇವಾಗ ನಾವೇನಾದ್ರೂ ಈ 4 ನಿಯಂತ್ರಕ ತತ್ವಗಳನ್ನ ನಾವು ಅನುಸರಿಸ್ತಿಲ್ಲ ಅಂದ್ರೆ, ಈ 4 ನಿಯಂತ್ರಕ ತತ್ವಗಳ ಇರೋದು ಯಾವ್ದನ್ನೇ ನಾವು ಮಾಡಿದ್ರು ಸಹ ನಮ್ಮಲ್ಲಿ ಒಳ್ಳೆ ನಡತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಾವು ನೋಡಿದ್ವಿ ಇವಾಗ ಕುಡ್ದಿರೋರು ಹೇಗೆ ತೂರಾಡಿ ಎಲ್ಲೋ ಬಿದ್ದಿರ್ತಾರೆ ಅಲ್ವಾ? ಅವ್ರಿಗೆ ಏನಾದ್ರು ನಾವ್ ಹೇಳಿದ್ರು ಸಹ ಅರ್ಥ ಮಾಡ್ಕೊಳ್ಳೋಂತ ಸ್ಥಿತಿಯಲ್ಲಿ ಇರ್ತಾರಾ? ಇಲ್ಲ. ಅವ್ರಿಗೂ ಪ್ರಾಣಿಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಲ್ವಾ? ಮತ್ತೆ ಅಲ್ಲಿ ಸತ್ಯ ಇಲ್ಲ ಅಲ್ವಾ? ಸೊ ಇಲ್ಲಿ ಆಕ್ಚುಲಿ ಒಂದು ಚಿಕ್ಕದೊಂದು ಪ್ರಸಂಗ ಇದೆ, ಇದು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಇಲ್ಲಿ ಯಾಕೆ ಇಲ್ಲಿ ಇದನ್ನ ಹೇಳ್ತೀನಿ ಅಂತಂದ್ರೆ, ಆಕ್ಚುಲಿ 26 ದೈವಿ ಗುಣಗಳಲ್ಲಿ ನಾವು ಒಂದನ್ನ ಹೇಳ್ತೀವಿ ಅಲ್ವಾ? ಯಾವ್ದು ತುಂಬಾ ಮುಖ್ಯವಾದದ್ದು ಅದರಲ್ಲಿ ಅಂತಂದ್ರೆ, ನಾವು ಬೇರೆಯವರಲ್ಲಿ ಯಾವುದೇ ಒಂದು ಲೋಪವನ್ನ ನಾವು ನೋಡಬಾರ್ದು ಅಲ್ವಾ? ಅವ್ರ ತಪ್ಪನ್ನ ನಾವು ನೋಡೋದ್ರಲ್ಲಿ ವಿಮುಖತೆಯನ್ನ ನಾವು ಕಲ್ತ್ಕೋಬೇಕು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಸೊ ಅದಕ್ಕೆ ರಿಲೇಟೆಡ್ ಆಗಿರೋದು ಒಂದು ಚಿಕ್ಕ ಪ್ರಸಂಗ. ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಬೇಕು. ಅಯ್ಯೋ ನನಗೆ ಗೊತ್ತಿರ್ಲಿಲ್ಲ ಅಂತ ನಾವು ಹೇಳಂಗಿಲ್ಲ. ಇಲ್ಲಾಂದ್ರೆ ಅದ್ರದ್ದು ಏನು ಪ್ರತಿಕ್ರಿಯೆಗಳಿದೆ ಅದನ್ನ ನಾವು ಅನುಭವಿಸ್ಲೇಬೇಕಾಗತ್ತೆ. ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದೀನಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ರಾಜ ಇರ್ತಾನೆ, ಅವನು ಬ್ರಾಹ್ಮಣರಿಗೆ ಒಂದು ಅನ್ನ ಸಂತರ್ಪಣೆ ಇಟ್ಕೊಂಡಿರ್ತಾನೆ. ಸೊ ಅದು ಹೊರಗಡೆ ನಡೀತಾ ಇರುತ್ತೆ, ಅದು ಅರಮನೆ ಹೊರಗಡೆ ನಡೀತಾ ಇರುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, ರಾಜ ಅವನು ಊಟವನ್ನ ಬಡಿಸ್ತಾನೆ, ಬ್ರಾಹ್ಮಣರಿಗೆ ಬಡಿಸ್ತಾ ಇರ್ತಾನೆ. ಒಂದಿಬ್ರು ಬ್ರಾಹ್ಮಣರಿಗೆ ಬಡಿಸಿದಾಗ ಅವರಿಬ್ರು ಬ್ರಾಹ್ಮಣರು ಆ ಊಟವನ್ನ ಮಾಡಿ ಅವರು ಸತ್ತು ಹೋಗ್ಬಿಡ್ತಾರೆ. ಸೊ ಅವಾಗ ಏನು ಇದಕ್ಕೆ ಕಾರಣ, ನಾನು ಇವಾಗ ಬ್ರಹ್ಮಹತ್ಯೆ ಮಾಡ್ದಂಗ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವನು ರಾಜ ತುಂಬಾನೇ ಬೇಜಾರ್ ಮಾಡ್ಕೊತಾನೆ. ಸೊ ಅದು ಹೇಗೆ ಘಟನೆ ನಡೆದಿರುತ್ತೆ ಅಂತಂದ್ರೆ, ಒಂದು ಹದ್ದು ಒಂದು ಹಾವನ್ನ ಸಾಯಿಸಿರೋ ಹಾವನ್ನ ಅದು ತನ್ನ ಕೊಕ್ಕಲ್ಲಿ ಕಚ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಹಾವಿನ ಬಾಯಿಂದ ಒಂದು ತೊಟ್ಟು ವಿಷ ಆ ಆಹಾರದಲ್ಲಿ ಬಿದ್ದಿರುತ್ತೆ. ಆ ಆಹಾರವನ್ನ ರಾಜ ತನಗೆ ತಿಳಿದಲೆ ಅವನು
ಆ ಬ್ರಾಹ್ಮಣರಿಗೆ ಕೊಟ್ಟಿರ್ತಾನೆ. ಸೊ ಇವಾಗ ಇಲ್ಲಿ ಏನಾಯ್ತು, ಇಲ್ಲಿ ಒಂದು ತಪ್ಪು ನಡೆದೋಯ್ತು, ಅಲ್ಲಿ ಬ್ರಹ್ಮ ಹತ್ಯೆ ನಡೀತು. ಅದಕ್ಕೋಸ್ಕರ ಇಲ್ಲಿ ಯಾರೇ ಏನೇ ತಪ್ಪು ಮಾಡಿದ್ರು ಯಾರು ಅದು ಶಿಕ್ಷೆನ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಚಿತ್ರಗುಪ್ತ ಬರೀತಾರೆ ಅಲ್ವಾ. ಚಿತ್ರಗುಪ್ತನಿಗೆ ಇವಾಗ ಯಾರಿಗೆ ಇದು ಈ ಪಾಪ ಯಾರಿಗೆ ಬರಿಬೇಕು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅವಾಗ ಅವರು ಧರ್ಮರಾಯರನ್ನ ಕೇಳ್ತಾನೆ, ಯಾರಿಗೆ ಬರಿಬೇಕು? ರಾಜಂದ್ ಏನು ತಪ್ಪಿಲ್ಲ, ಯಾಕಂದ್ರೆ ಅವನು ಶುದ್ಧ ಮನಸ್ಸಿಂದನೇ ಅವನು ಈ ಕಾರ್ಯವನ್ನ ಮಾಡ್ತಾ ಇದ್ದ. ಮತ್ತೆ ಹದ್ದಿದು ಏನು ತಪ್ಪಿಲ್ಲ, ಯಾಕಂದ್ರೆ ಹದ್ದು ತನ್ನ ಆಹಾರವನ್ನ ಅದು ತಗೊಂಡ್ ಹೋಗ್ತಾ ಇದೆ, ಬಾಯಲ್ಲಿ ಅದು ಕಚ್ಕೊಂಡ್ ತಗೊಂಡ್ ಹೋಗ್ತಾ ಇದೆ. ಮತ್ತೆ ಏನು ಹಾವಿಂದು ಏನು ತಪ್ಪಿಲ್ಲ, ಯಾಕೆಂತಂದ್ರೆ ಹಾವು ಆಲ್ರೆಡಿ ಅದು ಸತ್ ಹೋಗಿದೆ. ಸೊ ಅದ್ರದ್ದೂನು ಪಾತ್ರ ಏನು ಇಲ್ಲ. ಸೊ ಹಾಗಾದ್ರೆ ಈ ಪಾಪವನ್ನ ಯಾರಿಗೆ ಬರಿಬೇಕು ಅಂತ ಅವನಿಗೆ ಗೊತ್ತೇ ಆಗೋದಿಲ್ಲ. ಸೊ ಇದೇ ತರ ಇರ್ಬೇಕಾದ್ರೆ ಅಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ, ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ಪ್ಲೀಸ್. ಸೊ ಅವಾಗ ಅಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ, ಬೇರೆ ಕೆಲವು ಬ್ರಾಹ್ಮಣ, ಹರೇ ಕೃಷ್ಣ, ಕೇಶವ ಪ್ರಭುಜಿ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ. ಸೊ ಅವಾಗ ಓಕೆ, ಕೆಲವು ಬ್ರಾಹ್ಮಣರು ಅವರು ಈ ರಾಜನ ಅರಮನೆಯಲ್ಲಿ ಈ ತರ ಭೋಜನ ಕೂಟ ನಡೀತಿದೆ ಅಂತ ಬಿಟ್ಟು ಗೊತ್ತಾಗಿ ಅವರು ಅಡ್ರೆಸ್ ಅನ್ನ ತಿಳ್ಕೊಂತ ಬರ್ತಾರೆ. ಅಲ್ಲಿ ಒಬ್ಬ ಮಹಿಳೆಯನ್ನ ಕೇಳ್ತಾರೆ, ಎಲ್ಲಿ ಹೇಗೆ ಹೋಗ್ಬೇಕು ಇಲ್ಲಿ ರಾಜನ ಅರಮನೆಗೆ ಅಂತ ಹೇಳಿದಾಗ, ಓ ಆ ರಾಜನ ಅರಮನೆಗಾ, ಆ ರಾಜನ ಅರಮನೆಗೆ ನೀವು ಈ ತರ ಹೋಗ್ಬೇಕು. ರಾಜ ಈಗ ಆಲ್ರೆಡಿ ಎಷ್ಟು ಅಂದ್ರೆ ಏನು ಬ್ರಾಹ್ಮಣರನ್ನ ಕೊಂದಿರೋ ರಾಜನನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳೆ. ಸೊ ಬ್ರಾಹ್ಮಣರನ್ನ ಹತ್ಯೆ ಮಾಡಿರೋಂತಹ ರಾಜನನ್ನ ನೀವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಕೇಳಿದಾಗ ಆಗ ಏನ್ ಮಾಡ್ತಾರೆ ಚಿತ್ರಗುಪ್ತ, ಅವ್ರು ಯೋಚನೆ ಮಾಡೋದಿಲ್ಲ. ಓ ಈ ಹೆಂಗಸಿಗೆ ನಾನು ಈ ಬ್ರಹ್ಮ ಹತ್ಯೆಯ ಪಾಪದ ದೋಷವನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರು ಆ ಹೆಂಗಸಿಗೆ ಬರೀತಾರೆ. ನೋಡಿ ಇವಾಗ ಆ ಹೆಂಗಸು ಅದ್ರಲ್ಲಿ ಯಾವುದೇ ಒಂದು ಪಾತ್ರವನ್ನ ವಹಿಸಿಲ್ಲ ಅಲ್ವಾ. ಆದ್ರೆ ಅವಳು ಇವಾಗ ಏನ್ ಮಾಡಿದಾಳೆ, ಅವಳು ಯಾವುದೇ ಒಂದು ವಿವೇಚನೆ ಇಲ್ದಲೆ, ಯಾರ್ದು ಸರಿ ಯಾರ್ದು ತಪ್ಪು ಅಂತ ವಿವೇಚನೆ ಇಲ್ದಲೆ ಅವಳು ಇವಾಗ ಬೇರೆಯವರಲ್ಲಿ ತಪ್ಪನ್ನ ಹುಡುಕಿದಾಳೆ ಅಲ್ವಾ. ಸೊ ಇವಾಗ ಏನಾಯ್ತು, ಅವಳಿವಾಗ ಆ ಪಾಪದ ಆ ಪರಿಣಾಮವನ್ನ ಅವಳು ಇವಾಗ ಅನುಭವಿಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಮ್ಗೆ ಗೊತ್ತಿರ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಅಯ್ಯೋ ನನಗ್ ಗೊತ್ತಿರ್ಲಿಲ್ಲ ಅಂತ ನಾವ್ ಹೇಳಂಗಿಲ್ಲ. ಸೊ ನಾವ್ ಅದರ ಪ್ರಕ್ರಿಯೆನ ನಾವು ಅನುಭವಿಸ್ಲೇಬೇಕು ಅಲ್ವಾ. ಇವಾಗ ಒಂದು ಮಗು ಏನಾದ್ರೂ ಹೋಗಿ ಬೆಂಕಿಯನ್ನ ಮುಟ್ಟಿದಾಗ ಅದು ಬೆಂಕಿ ಸುಡುತ್ತೆ, ಯಾಕಂದ್ರೆ ಬೆಂಕಿಯ ಸ್ವಭಾವ ಸುಡೋದು. ಅಯ್ಯೋ ನನಗ್ ಗೊತ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಮಗು ಹೇಳಂಗಿಲ್ಲ ಅಲ್ವಾ. ಸೊ ಅದೇ ತರ ನಾವ್ ಇವಾಗ ಬೇರೆ ಫಾರಿನ್ ಕಂಟ್ರಿಗೆ ಹೋದಾಗ ಅಲ್ಲೆಲ್ಲ ಲೆಫ್ಟ್ ಸೈಡ್ ಅಲ್ಲಿ ಡ್ರೈವ್ ಮಾಡ್ತಾರೆ ಅಲ್ವಾ. ಸೊ ಇವಾಗ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಇರುತ್ತೆ. ಅಯ್ಯೋ ನನಗೆ ಗೊತ್ತಿರ್ಲಿಲ್ಲ, ನಾನು ಅದಕ್ಕೆ ಈ ತಪ್ಪನ್ನ ಮಾಡಿದೆ ಅಂತಂದ್ರೆ ಅಲ್ಲಿ ನಮ್ಗೆ ಶಿಕ್ಷೆ ಕೊಡ್ದಲೇ ಇರೋದಿಲ್ಲ. ಅವರು ನೀನ್ ತಿಳ್ಕೊಬೇಕಾಗಿತ್ತು, ಈ ದೇಶಕ್ಕೆ ಬಂದಿದೆ ಅಂದ್ರೆ ಈ ದೇಶದ ನೀತಿ ನಿಯಮಗಳನ್ನ ನೀನ್ ತಿಳ್ಕೊಬೇಕಾಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಇದು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ. ನಾನು ನನ್ಗೆ ಗೊತ್ತಿಲ್ದಲೆ ಮಾಡ್ದೆ, ಅದಕ್ಕೆ ನನಗೆ ನೀವು ಶಿಕ್ಷೆ ಕೊಡಂಗಿಲ್ಲ ಅಂತ ಹೇಳಂಗಿಲ್ಲ. ಆ ಪ್ರಕೃತಿಯ ನಿಯಮದ ಪ್ರಕಾರ ನಾವು ಆ ಶಿಕ್ಷೆಗೆ ಒಳಗಾಗ್ಲೇ ಬೇಕಾಗತ್ತೆ. ಸೊ ಇವಾಗ ಇಲ್ಲಿ ಅಸುರರನ್ನ ಯಾರು ಅಂತ ಕರೀತಾ ಇದ್ದಾರೆ. ಸೊ ನಮ್ಮ ಗ್ರಂಥಗಳ ಆದೇಶಗಳನ್ನ ಯಾರು ಅನುಸರಿಸೋದಿಲ್ವೋ ಅವರನ್ನ ಅಸುರರು ಅಂತ ಕರೀತಾರೆ. ಸೊ ಇವಾಗ ನಮ್ಗೆ ಮನು ಸಂಹಿತೆ ಅಂತ ನಮ್ಗೆ ಕೊಟ್ಟಿದ್ದಾರೆ ಅಲ್ವಾ. ನಮ್ಗೆ ಪ್ರೀವಿಯಸ್ ವೀಕ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ. ಮನು ಸಂಹಿತೆಯಲ್ಲಿ ಇವಾಗ ಏನು ಹೆಣ್ಣು ಮಕ್ಕಳಿಗೆ ಅವರು ಏನು ಸ್ವಾತಂತ್ರ್ಯದ ಬಗ್ಗೆ ಅವರು ಹೇಳಿದ್ದಾರೆ ಅಲ್ವಾ, ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅವರು ಯಾವಾಗ್ಲೂ ಸಹ ಅವರು ಗಂಡಸರ ರಕ್ಷಣೆಯಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆದ್ರೆ ಈಗಿನ ಕಾಲದಲ್ಲಿ ಏನ್ ಮಾಡ್ತಾರೆ, ಸೊ ಗಂಡಸರು ಮತ್ತೆ ಹೆಂಗಸರಿಗೆ ಸಮಾನತೆ ಅಂತ ಹೇಳ್ಬಿಟ್ಟು ಮಾತಾಡ್ತೀವಿ ಅಲ್ವಾ. ಸೊ ಸಮಾನತೆ ಕೊಟ್ಟಿರೋದ್ರಿಂದ ಈಕ್ವಲ್ ಆಗ್ಬೇಕು ಅಂತ ನಾವು ಹೊರಟಿರೋದ್ರಿಂದ ಏನಾಗ್ತಾ ಇದೆ, ಇವಾಗ ನೈತಿಕತೆಯಲ್ಲಿ ನಾವು ತುಂಬಾ ಕೆಳಗಡೆ ಜಾರ್ತಾ ಇದೀವಿ ಅಲ್ವಾ. ನಮ್ಗುನು ಮತ್ತೆ ಪ್ರಾಣಿಗಳಿಗೂ ಏನೂ ವ್ಯತ್ಯಾಸ ಇಲ್ಲ ಅಂತಹ ಒಂದು ಹಂತಕ್ಕೆ ನಾವು ಬಂದಿದೀವಿ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಪ್ರಭುಪಾದರು ನಮ್ಗೆ ಅದ್ರ ಕುರಿತಾಗಿ ಒಂದು ವಿಷಯವನ್ನ ನಮ್ಗೆ ತಿಳಿಸ್ಕೊಡ್ತಾರೆ. ಸೊ ಅದ್ರ ಪ್ರಭುಪಾದರ ಮಾತಲ್ಲೇ ನಾವು ತಿಳ್ಕೊಳ್ಳೋಣಂತೆ. ಸೊ ಮತ್ತೆ ನಮ್ಗೆ ಇವಾಗ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಇವಾಗ ನಮ್ಮ ಧರ್ಮಗ್ರಂಥದಲ್ಲಿ ಹೇಳ್ತಾರೆ ಹಸುವಿನ ಪೂಜೆಯನ್ನ ಮಾಡ್ಬೇಕು ಅಂತ. ಆದ್ರೆ ಇವಾಗ ನಾವು ಏನ್ ಮಾಡ್ತಾ ಇದೀವಿ, ಹಸುವನ್ನ ಹತ್ಯೆ ಮಾಡ್ತಾ ಇದೀವಿ ಅಲ್ವಾ. ಅದು ನಮ್ಗೆ ಗೊತ್ತಿರೋ ಹಾಗೆ 7 ಜನ ತಾಯಂದ್ರಲ್ಲಿ ಗೋ ಮಾತೆ ಅಲ್ವಾ, ನಾವು ಅವರಿಗೆ ಮಾತೆಯ ಸ್ಥಾನವನ್ನ ಕೊಟ್ಟು ನಾವು ಪೂಜೆನ ಮಾಡ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ನಾವು ಏನ್ ಮಾಡ್ಬಾರ್ದೋ ಅದನ್ನ ಮಾಡ್ತಾ ಇದೀವಿ, ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತಾ ಇಲ್ಲ. ಹಸುವಿನ ಪೂಜೆ ಮಾಡೋ ಬದಲು ಹಸುವಿನ ಹತ್ಯೆಯನ್ನ ಮಾಡ್ತಾ ಇದೀವಿ. ಹಸುವನ್ನ ಸಾಕೋ ಬದಲು ನಾವ್ ಇವಾಗ ನಾಯಿಯನ್ನ ಸಾಕ್ತಾ ಇದೀವಿ ಅಲ್ವಾ. ಒಂದು ಚಿಕ್ಕ ಎಕ್ಸಾಂಪಲ್ಸ್ ಅಷ್ಟೇ. ಈ ತರ ನೀವು ಯೋಚನೆ ಮಾಡ್ಕೊಂಡು ನೀವು ಬರ್ಕೊಂತ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವ್ ಯಾರು, ನಾವ್ ನಿಜವಾಗ್ಲೂ ಅಸುರರ ಅಂತ ಹೇಳ್ಬಿಟ್ಟು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅಲ್ವಾ. ಸೊ ಬೇರೆ ಏನು ಬೇಡ, ನಾವ್ ಇವಾಗ ಈ ಕೃಷ್ಣ ಪ್ರಜ್ಞೆಗೆ ಬಂದಿದೀವಿ. ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ಇವಾಗ ಗುರುಗಳು ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ನಾವು ಹೇಗೆ ನಾವು ಫಾಲೋ ಮಾಡ್ತಾ ಇದೀವಿ, ಅದನ್ನ ಹೇಗೆ ಪಾಲಿಸ್ತಿದೀವಿ ಅಂತ ನಾವು ಕುತ್ಕೊಂಡು ಒಂದು ಕ್ಷಣ ಯೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನಾವು ನಿಜವಾಗ್ಲೂ ಅಸುರರ ಅಂತ ಹೇಳ್ಬಿಟ್ಟು ಅಲ್ವಾ. ನಮ್ಗೆ ಏನ್ ಅನ್ಸುತ್ತೆ, ನಾವು ಸುರರು ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ನಾನು ಎಷ್ಟು ಒಳ್ಳೆಯವಳು ಅಲ್ವಾ. ನಾವ್ ಯಾವಾಗ್ಲೂ ಅಷ್ಟೇ ನಮ್ ಕಷ್ಟ ಬಂದ್ರೆ ಹಾಗೆ ಅಲ್ವಾ ಯೋಚನೆ ಮಾಡಿದ್ವು, ಅಯ್ಯೋ ನಾನು ಏನೂ ತಪ್ಪು ಮಾಡಿಲ್ಲ, ನಾನು ಎಷ್ಟು ಒಳ್ಳೆಯವಳು, ಆದ್ರೆ ನಂಗೆ ಈ ತರ ಕಷ್ಟ ಬಂದ್ಬಿಟ್ಟಿದೆ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಇದನ್ನ ನಾವು ನಮ್ಮ ಈ ಜೀವನಕ್ಕೆ ತುಂಬಾ ಹತ್ರವಾಗಿರುವಂತ ಚಾಪ್ಟರ್ ಇದನ್ನ ನೀವು ಪ್ರತಿಯೊಂದು ಪ್ರಭುಪಾದರು ಬರ್ದಿರುವಂತ ಪ್ರತಿಯೊಂದು ವರ್ಡ್ ಟು ವರ್ಡ್ ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಸೊ ನಾವ್ ಎಲ್ಲಿದೀವಿ, ನಾವ್ ಎಷ್ಟು ಬದಲಾವಣೆ ಮಾಡ್ಕೋಬೇಕು, ನಾವ್ ಯಾವ್ದಕ್ಕೆ ಇವಾಗ ಪೋಷಣೆ ಮಾಡ್ಬೇಕು, ಹೇಗೆ ನಾವು ದೈವಿ ಗುಣಗಳನ್ನ ನಾವು ಬೆಳೆಸ್ಕೋಬೇಕು ಅಂತ ಹೇಳಿ ನಮ್ಗೆ ಅರ್ಥ ಆಗತ್ತೆ.
ಸೊ ಇವಾಗ ನೋಡಿ ಇದನ್ನ ಓದಿ, ಇದು ಪ್ರಭುಪಾದರು ನಮ್ಗೆ ಹೇಳ್ತಾ ಇದಾರೆ. ನಾವ್ ಇವಾಗ ಈಕ್ವಾಲಿಟಿ ಬೇಕು ಅಂತ ನಾವು ಹೇಳ್ತೀವಲ್ವಾ, ಅದು ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಈ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ನಾವು ನಮ್ಮ ಅಂದ್ರೆ ಈ ಹೆಣ್ಣು ಮಕ್ಕಳು ಯಾವ ತರ ಇದೀವಿ ಅಂತಂದ್ರೆ ಆ ಪುರುಷರ ಒಂದು ರಕ್ಷಣೆಯಲ್ಲಿ ಇರ್ಬೇಕಾಗುತ್ತೆ. ನಾವು ಸ್ವತಂತ್ರ ಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡೋ ಹಾಗಿಲ್ಲ. ಮತ್ತೆ ಈಗ ಈ ಆಸುರಿ ಸ್ವಭಾವದಲ್ಲಿರೋರು ಏನ್ ಯೋಚನೆ ಮಾಡ್ತಾರೆ, ಈಕ್ವಾಲಿಟಿ ಕೊಡೋಣಂತೆ ನಾವು ಹೆಂಗಸ್ರಿಗೂ ಗಂಡಸ್ರಿಗೂ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ಬಿಟ್ಟು ನೋಡೋಣಂತೆ. ಇದನ್ನ ಯಾರಾದ್ರೂ ಓದಿ, ಸ್ಪಷ್ಟವಾಗಿ ಓದಿ. ಮಾತಾಜಿ ನಾನು ಓದ್ತೇನೆ. ಓದಿ ಮಾತಾಜಿ ಇದು ಅಟ್ಲೀಸ್ಟ್ ಯಾರಿದ್ದೀರಾ ಅಂತ ಗೊತ್ತಾಗುತ್ತೆ ನನ್ಗೆ, ಯಾರು ಸ್ಟೂಡೆಂಟ್ಸ್ ಅಂತಾನೆ ನನ್ಗೆ ಇನ್ನ ಗೊತ್ತಾಗ್ತಾನೆ ಇಲ್ಲ ಸರಿ ಬ್ರಹ್ಮವನ್ನು ಅರ್ಥ ಮಾಡಿಕೊಳ್ಳುವುದು ಚಿಕ್ಕ ಮೆದುಳಿನ ವ್ಯವಹಾರವಲ್ಲ. ಮೇಧಸಂ ಭಗವದ್ಗೀತಾ 7.23 ಎರಡು ಸಂಸ್ಕೃತ ಪದಗಳಿವೆ, ಅಲ್ಪ ಮೇಧಸ ಮತ್ತು ಸುಮೇಧಸ. ಅಲ್ಪ ಮೇಧಸ ಎಂದರೆ ಕಡಿಮೆ ಮೆದುಳಿನ ವಸ್ತುವನ್ನು ಹೊಂದಿರುವುದು. ಶಾರೀರಿಕವಾಗಿ ಮೆದುಳಿನೊಳಗೆ ಮೆದುಳಿನ ಪದಾರ್ಥಗಳಿವೆ. ಮನುಷ್ಯನಲ್ಲಿ ಮೆದುಳಿನ ವಸ್ತುವು 64 ಔನ್ಸ್ ವರೆಗೆ ಕಂಡು ಬರುತ್ತದೆ ಎಂದು ಕಂಡು ಬಂದಿದೆ. ಅವರು ಅತ್ಯಂತ ಹೆಚ್ಚು ಬೌದ್ಧಿಕ ವ್ಯಕ್ತಿಗಳು. ಮತ್ತು ಮಹಿಳೆಯಲ್ಲಿ ಮೆದುಳಿನ ವಸ್ತುವು 34 ಔನ್ಸಿನಂತೆ ಹೆಚ್ಚು ಕಂಡು ಬರುವುದಿಲ್ಲ. ಆದ್ದರಿಂದ ಮಹಿಳೆಯರಲ್ಲಿ ಒಬ್ಬ ಮಹಾನ್ ವಿಜ್ಞಾನಿ, ಗಣಿತಜ್ಞ, ತತ್ವಜ್ಞಾನಿ ಇಲ್ಲ ಎಂದು ನೀವು ಕಂಡುಕೊಳ್ಳುತ್ತೀರಿ. ನೀವು ಎಂದಿಗೂ ಕಾಣುವುದಿಲ್ಲ, ಏಕೆಂದರೆ ಅವರ ಮೆದುಳಿನ ವಸ್ತುವು ಹೋಗುವುದಿಲ್ಲ. ಕೃತಕವಾಗಿ ಪುರುಷರೊಂದಿಗೆ ಸಮಾನರಾಗಲು ಪ್ರಯತ್ನಿಸಬೇಡಿ. ವೈದಿಕ ಶಾಸ್ತ್ರದಲ್ಲಿ ಅದಕ್ಕೆ ಅವಕಾಶವಿಲ್ಲ. ನ ಸ್ತ್ರೀಯಾಂ ಸ್ವತಂತ್ರತಾಂ ಅರ್ಹತಿ ಮನು ಸಂಹಿತ, ಅದನ್ನೇ ಶಾಸ್ತ್ರ ಎನ್ನುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ವಿನೀತ. ಹರೇ ಕೃಷ್ಣ ಅಲ್ವಾ. ಸೊ ಇವಾಗ ನಮ್ಗೆ ಗೊತ್ತಾಯ್ತಲ್ಲ. ಸೊ ನಾವ್ ಇವಾಗ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೇಬೇಕು ಅಲ್ವಾ. ಸೊ ನಾವ್ ಇವಾಗ ಸುಮೇಧಸ, ಇವಾಗ ನಮ್ಗೆ ಭಗವಂತ ಎಷ್ಟು ಮೆದುಳು ಕೊಟ್ಟಿದಾನೋ ಅಷ್ಟನ್ನ ನಾವು ಉಪಯೋಗಿಸಿ ನಾವ್ ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಾವು ಅದರ ಪ್ರಕ್ರಿಯೆನ ನಾವು ಅನುಭವಿಸ್ಲೇಬೇಕಾಗತ್ತೆ. ಸೊ ಇವಾಗ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಸೊ ಇವಾಗ ಈ ಭೌತಿಕ ಪ್ರಪಂಚ ಸೃಷ್ಟಿ ಆಗಿದೆಯಲ್ಲ, ಸೊ ಇದಕ್ಕೆ ಏನ್ ಕಾರಣ ಅಂತ ಅನ್ಸುತ್ತೆ? ಇದು ಆಕಸ್ಮಿಕವಾಗಿ ಬಂದಿದ್ಯಾ ಈ ಭೌತಿಕ ಪ್ರಪಂಚ? ಇದರಿಂದ ಏನಾದ್ರೂ ಉದ್ದೇಶ ಇದೆಯಾ? ಈ ಸೃಷ್ಟಿಯಿಂದ ದೇವರಿದ್ದಾನೆಯಾ? ಇಷ್ಟು ಪ್ರಶ್ನೆಗಳು ಅಲ್ವಾ. ಇದನ್ನು ನಮ್ಗೆ ಮೊದ್ಲು ಸಹ ನಮ್ಗೆ ಇದೆಲ್ಲ ಪ್ರಶ್ನೆಗಳಿತ್ತು ಅಲ್ವಾ. ಯಾಕೆ ಈ ಪ್ರಪಂಚ ಸೃಷ್ಟಿ ಆಗೋಗ್ಬಿಟ್ಟಿದೆ? ನಾನ್ ಯಾಕೆ ಇಲ್ಲಿ ಹುಟ್ಟಬೇಕಾಗಿತ್ತು? ಇದೇನು ಆಕಸ್ಮಿಕವಾಗಿ ಬಂದಿದ್ಯಾ? ಏನ್ ಉದ್ದೇಶ ಇದೆ ಈ ಸೃಷ್ಟಿಯ ಹಿಂದೆ? ಯಾರಿದ್ದಾರೆ ಈ ಸೃಷ್ಟಿಯ ಹಿಂದೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತಾ ಇದ್ವಿ ಅಲ್ವಾ. ಸೊ ಇದಕ್ಕೆ ಏನು ಉತ್ತರ ನೀವು ಕೊಡ್ತೀರಾ? ಹರೇ ಕೃಷ್ಣ. ಆತ್ಮ ಪರಮಾತ್ಮ. ಈ ವಿಶ್ವದ ಅಭಿವ್ಯಕ್ತಿಗೆ ಏನ್ ಕಾರಣ ಅಂತ ನಾವು ತಿಳ್ಕೊಂಡ್ವಿ. ಅಂದ್ರೆ ನಾವು ಓನರ್ ಆಗಿ ಮಾಡ್ಬೇಕು ಅಂತ ಆಸೆ ಪಟ್ಟಿದೆ ಕಾರಣ. ಮತ್ತೆ ಇದಕ್ಕೆ ಆಕಸ್ಮಿಕವಾಗಿ ಆಗಿದ್ದಲ್ಲ, ಇದು ಭಗವಂತ ನಮ್ಮ ಆಸೆನ ಈಡೇರಿಸೋಕೋಸ್ಕರ ಈ ಜಗತ್ತನ್ನ ಸೃಷ್ಟಿ ಮಾಡಿ ನಮ್ಮ ಇದರೊಳಗಡೆ ನಮ್ಮ ಹಿಂದಿನ ಕರ್ಮಾನುಸಾರವಾಗಿ ಹಾಕಿದ್ದಾರೆ ಅಲ್ವಾ. ಸೊ ಈ ಸೃಷ್ಟಿಯ ಹಿಂದೆ ದೇವರಿದ್ದಾನ ಅಥವಾ ಹಾಗೆ ಆಕಸ್ಮಿಕವಾಗಿ ಆಗಿದ್ಯಾ? ಓಕೆ. ಸೊ ಇವಾಗ ನೋಡಿ, ಇದು ನಾವಿವಾಗ ಇಷ್ಟು ದಿವಸ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿದೀವಿ ಅಲ್ವಾ. ಹೇಗೆ ನಮ್ಗೆ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಯ್ತು? ನಮ್ಗೆ ಇದಕ್ಕಿಂತ ಮುಂಚೆ ನಮ್ಗೆ ಈ ಪ್ರಶ್ನೆಗಳಿಗೆ ನಮ್ಗೆ ಯಾರಾದ್ರೂ ಈ ಪ್ರಶ್ನೆಗಳನ್ನ ಕೇಳಿದ್ರೆ ನಾವೇನ್ ಉತ್ತರ ಕೊಡ್ತಾ ಇದ್ವಿ? ಸೃಷ್ಟಿ ತಾನಾಗೆ ತಾನು ಹುಟ್ಟಿದೆ ಅದು ಆಕಸ್ಮಿಕವಾಗಿ ಆಯ್ತು ಅಂತ ಹೇಳ್ತಾ ಇದ್ವಿ. ನಮ್ಗೆ ಸೈನ್ಸ್ ಅಲ್ಲಿ ಏನ್ ಹೇಳ್ಕೊಟ್ಟಿದ್ರು ಅದು ಹೇಳ್ತಾ ಇದ್ವಿ ಅಲ್ವಾ. ಆಕಸ್ಮಿಕವಾಗಿ ಆಯ್ತು, ಈ ಕಡೆಯಿಂದ ಆ ಕಡೆಯಿಂದ ಒಂದು ರಾಸಾಯನಿಕ ಉಂಡೆ ಬಂದು ಒಂದಕ್ಕೊಂದು ಘರ್ಷಣೆಯಾಗಿ ಈ ಸುಂದರ ಪ್ರಪಂಚ ಸೃಷ್ಟಿ ಆಯ್ತು ಅಂತ ನಮ್ಗೆ ಹೇಳ್ಕೊಟ್ಟಿದ್ರು ಅಲ್ವಾ. ಮತ್ತೆ ಡಾರ್ವಿನ್ ಥಿಯರಿ ಅಲ್ವಾ, ಮಂಗನಿಂದ ಮಾನವ ಅಂತ ನಾವು ತಿಳ್ಕೊಂಡಿದ್ವಿ ಅಲ್ವಾ. ಇವೆಲ್ಲನೂ ಸಹ ಆಕಸ್ಮಿಕವಾಗಿ ಆ ಪ್ರಕೃತಿ ಎಲ್ಲ ನಡೆಸ್ತಾ ಇದೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಇವಾಗ ನಮ್ಗೆ ಇದಕ್ಕೆಲ್ಲನೂ ಸಹ ಸರಿಯಾದ ಒಂದು ಉತ್ತರ ನಮಗೆ ಸಿಕ್ಕಿದೆ ಅಲ್ವಾ. ಸೊ ಆದ್ರೆ ಈಗ ಈ ಆಸುರಿ ವ್ಯಕ್ತಿಯವ್ರು ಅವ್ರಿಗೇನಾದ್ರೂ ನೀವು ಹೋಗ್ಬಿಟ್ಟು ಈ ಸೃಷ್ಟಿ ಬಗ್ಗೆ ಅವ್ರು ಈ ಪ್ರಶ್ನೆಗಳನ್ನ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ? ದೇವ್ರಿದ್ದಾನೆ ಅಂತ ಅವ್ರು ಒಪ್ಕೋತಾರ? ಒಪ್ಕೊಳೋದಿಲ್ಲ ಅಲ್ವಾ. ಇದು ಆಕಸ್ಮಿಕವಾಗಿ ಆಗಿದೆ ಅಂತ ಹೇಳ್ತಾರೆ. ಏನಾದ್ರೂ ಉದ್ದೇಶ ಇದೆಯಾ ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ? ಇಲ್ಲ. ಏನ್ ಹೇಳ್ತಾರೆ? ಏನ್ ಉದ್ದೇಶ? ಏನೇ ನಾವ್ ಮಾಡ್ಬೇಕಾದ್ರೂ ಏನಾದ್ರೂ ಒಂದು ಉದ್ದೇಶ ಇರ್ಬೇಕಲ್ವಾ. ಒಂದು ಚಿಕ್ಕದ್ ಮಾಡ್ಬೇಕು. ಒಂದು ನಾವು ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಹೋಗಿ ನಾನು ತಿಂಡಿ ಮಾಡಿದ್ರೆ ಅದ್ರ ಉದ್ದೇಶ ಇದೆ, ಸುಮ್ನೆ ಮಾಡೋದಿಲ್ಲ ಅಲ್ವಾ. ಎಲ್ಲರಿಗೂ ಹೊಟ್ಟೆ ತುಂಬೇಕು ಅಲ್ವಾ. ಮತ್ತೆ ಊಟ ಮಾಡಿದ್ಮೇಲೆ ನಮ್ಗೆ ಶಕ್ತಿ ಬರುತ್ತೆ, ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಏನೋ ಒಂದು ಉದ್ದೇಶ ಇದೆ. ಆ ಒಂದು ಚಿಕ್ಕ ಕೆಲಸ ಮಾಡೋದಕ್ಕೆ ಹಿಂದೆ ಏನೋ ಒಂದು ಉದ್ದೇಶ ಇದೆ ಅಂದ್ಮೇಲೆ ಇಂಥ ಒಂದು ಸುಂದರ ಒಂದು ವಿಶ್ವ ಅದು ಸುಮ್ನೆ ಏನೋ ಉದ್ದೇಶ ಇಲ್ದಲೇ ಆಗ್ಬಿಟ್ಟಿರತ್ತಾ? ಅವ್ರೇನ್ ಹೇಳ್ತಾರೆ ಆಸುರಿ ವ್ಯಕ್ತಿಗಳು ಈ ಪ್ರಶ್ನೆನ ಕೇಳಿದ್ರೆ? ಅವರು ಸಂಯೋಗದಿಂದ, ಹೆಣ್ಣು ಗಂಡನ ಸಂಯೋಗದಿಂದ ಆಗಿರುತ್ತೆ ಅಂತ ಹೇಳ್ತಾರೆ ಮಾತಾಜಿ. ಹೆಣ್ಣು ಗಂಡುಗಳ ಸಂಯೋಗದಿಂದ
ಈ ಜೀವಿಗಳು ಬಂದಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ. ಸೊ ಕಾಮ ಬಿಟ್ರೆ ಬೇರೆ ಇನ್ನೇನು ಇಲ್ಲ ಅಂತ ಹೇಳ್ತಾರೆ. ಉದ್ದೇಶ ಏನು ಹೇಳ್ತಾರೆ? ಏನು ಉದ್ದೇಶ? ಈ ಸೃಷ್ಟಿಯ ಉದ್ದೇಶ ಏನು? ಅವ್ರು ಮರ್ತಿರ್ತಾರೆ ಮಾತಾಜಿ ನಿಜವಾದ ಉದ್ದೇಶನ. ಹಾ ಮಾತಾಜಿ ಹೋಗ್ಲಿ, ಅವ್ರೇನ್ ಹೇಳ್ತಾರೆ? ಅಸುರರು ಏನ್ ಹೇಳ್ತಾರೆ? ಅಕಸ್ಮಾತ್ ಇಂದ್ರಿಯ ನೀವು ಭಗವದ್ಗೀತೆಗೆ ಬರ್ಲಿಲ್ಲ ಅಂದ್ರೆ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ತೀರಿ? ಮಾಡಿರ್ತಾರೆ. ಇಂದ್ರಿಯ ಭೋಗ ಮಾಡೋದೇ ಅವ್ರ ಉದ್ದೇಶ ಆಗಿರುತ್ತೆ ಮಾತಾಜಿ. ಇಂದ್ರಿಯ ಭೋಗವೇ ಉದ್ದೇಶ ಅಲ್ವಾ ನಮ್ದು. ನಾವೇನ್ ಮಾಡ್ತಾ ಇದ್ವಿ ಇಷ್ಟ ದಿವಸ ಅಲ್ವಾ? ನಾವ್ ಹುಟ್ಟಿರೋದು ಏನಕ್ಕೆ ಅನ್ಕೊಂಡ್ವಿ ನಾವು? ಸಾಲ ಸೋಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಲ್ವಾ. ಸೊ ಬೇಡಿ ಆದ್ರೂ ಸರಿ ಅಥವಾ ಏನ ಕೊಲೆ ಸುಲಿಗೆ ಏನಾದ್ರೂ ಮಾಡಿ ನೀನು ಎಂಜಾಯ್ ಮಾಡು. ನಿನ್ ಗೊತ್ತಿಲ್ಲ ಮುಂದೆ ಏನಾಗ್ತೀಯಾ ಅಂತ ಹೇಳ್ಬಿಟ್ಟು ಇದೊಂದೇ ನಿನಗೆ ಕಾಣಿಸ್ತಾ ಇರೋದು, ಈ ವರ್ತಮಾನ ಒಂದೇ ನಿನಗೆ ಕಾಣಿಸ್ತಾ ಇರೋದು. ಮುಂದೆ ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ ಅಲ್ವಾ. ಚೆನ್ನಾಗಿ ಎಂಜಾಯ್ ಮಾಡಿ, ಟು ದ ಕೋರ್ ಎಂಜಾಯ್ ಮಾಡಿ ನೀನು ಈ ಜೀವನವನ್ನ ಮುಗಿಸು ಅಂತ ಹೇಳ್ತಾ ಇದ್ವಿ ಅಲ್ವಾ. ನಾವು ಅದನ್ನೇ ಹೇಳ್ತಾ ಇದ್ವಿ. ಸೊ ಇವಾಗ ನೋಡೋಣಂತೆ. ಈಗ ಅಸುರರು ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ಸೊ ಇದು ಯಾರಾದ್ರೂ ಓದಿ. ಹರೇ ಕೃಷ್ಣ. ಸೃಷ್ಟಿಯ ಬಗ್ಗೆ ಅಭಿಪ್ರಾಯ ಏನು ಅಸುರರ್ದು ಅಂತ ಹೇಳ್ಬಿಟ್ಟು ನೋಡೋಣಂತೆ. ಬೇಗ ಓದಿ, ಇಲ್ಲಾಂದ್ರೆ ನನಗೆ ಮುಗಿಸ್ಲಿಕ್ಕೆ ಆಗಲ್ಲ. ಇವತ್ತು ಮುಗಿಸ್ಲೇಬೇಕು ನಾನು ಇದನ್ನ. ಓದಿ ಮತ್ತೆ. ಅಸತ್ಯಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಪೂತಂ ಕಿಮನ್ಯೇತ್ ಕಾಮಹೈತ್ಕುತಂ ಹರೇ ಕೃಷ್ಣ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೆ ಏನೂ ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನೋಡಿ ಇಲ್ಲಿ ಏನೇನ್ ಹೇಳ್ತಾ ಇದ್ರೆ 3 ಪಾಯಿಂಟ್ಸ್ ಅನ್ನ ಹೇಳ್ತಾ ಇದಾರೆ. ಏನ್ ಹೇಳ್ತಾ ಇದಾರೆ? ಅಸತ್ಯಂ ಅಂತ ಹೇಳ್ತಾರೆ. ನಮ್ ಕಣ್ಮುಂದೆನೆ ಕಾಣಿಸ್ತಾ ಇದೆ. ಇದನ್ನ ಹೇಗೆ ನೀವು ಅಸತ್ಯ ಅಂತ ಹೇಳಿಕ್ಕೆ ಸಾಧ್ಯ? ಇದು ಸತ್ಯ ಅಲ್ವಾ. ಸತ್ಯ ಮತ್ತೆ ಏನು ನಾವು ಅರ್ಥ ಮಾಡ್ಕೊಂಡ್ವಿ ನಾವು ಇವಾಗ? ಇದು ಸತ್ಯ ಆದ್ರೆ ಇದು ಟೆಂಪರರಿ ಅಲ್ವಾ. ಇದು ಶಾಶ್ವತವಾದದ್ದಲ್ಲ ಅಂತ ನಾವು ಅನ್ಕೊಂಡ್ವಿ. ಈ ಭೌತಿಕ ಪ್ರಪಂಚ ಸತ್ಯ ಆದ್ರೆ ಇದು ಶಾಶ್ವತವಾದದ್ದಲ್ಲ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದಾರೆ? ಅಪ್ರತಿಷ್ಠಂ, ಆಧಾರವಿಲ್ಲದು ಅಂತ ಹೇಳ್ತಾ ಇದಾರೆ. ನಾವೇನ್ ತಿಳ್ಕೊಂಡ್ವಿ? ಕೃಷ್ಣ ಏನ್ ಹೇಳಿದ್ರು 7ನೇ ಅಧ್ಯಾಯದಲ್ಲಿ? ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಹೇಳಿದ್ರು ಅಲ್ವಾ. ಸೊ ಎಲ್ಲದಕ್ಕೂ ಆಧಾರ ನಾನೇ. ಹೇಗೆ ಆ ಮಣಿಗಳನ್ನ ಹಿಡಿದಿಟ್ಟಿರುವಂತಹ ದಾರ ಕಾಣಿಸೋದಿಲ್ವೋ ಆತರ ನನ್ನ ಕೈವಾಡ ಕಾಣೋದಿಲ್ಲ. ಆದ್ರೆ ನನ್ನ ಕೈವಾಡ ಇಲ್ದಲೆ ಯಾವುದನ್ನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ನಾನೇ ಆಧಾರ ಅಂತ ಹೇಳ್ತಾರೆ ಅಲ್ವಾ. ಅನೀಶ್ವರಂ, ನಿಯಂತ್ರಕನಿಲ್ಲದ್ದು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನಾವ್ ಯಾವ್ದೇ ಒಂದು ಇವಾಗ ನಾವ್ ಒಬ್ಬ ಸುಂದರವಾಗಿ ಪೇಂಟ್ ಮಾಡೋರೇ ಆಗ್ಲಿ, ಅವ್ರು ಪೇಂಟ್ ಮಾಡಿದಾಗ ಯಾವ್ದಾದ್ರು ಒಂದು ಹೂವನ್ನ ಹರಳಿಸ್ಲಿಕ್ಕೆ ಸಾಧ್ಯ ಆಯ್ತಾ? ಅದಕ್ಕೆ ಒಂದು ಜೀವವನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತಾ? ಮತ್ತೆ ಸೂರ್ಯ ಕರೆಕ್ಟ್ ಆಗಿ ಸಮಯಕ್ಕೆ ಬರ್ತಾರೆ ಮತ್ತೆ ಸರಿಯಾಗಿ ಮುಳುಗ್ತಾರೆ ಅಲ್ವಾ. ಯಾರಾದ್ರೂ ಒಬ್ರು ಸೂರ್ಯನನ್ನ ಸೃಷ್ಟಿ ಮಾಡಿ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? ಪ್ರತಿಯೊಂದು ಈ ಜಗತ್ತಲ್ಲಿ ಏನೆಲ್ಲ ನಡೀತಾ ಇದೆಯೋ ಅದೆಲ್ಲವೂ ಸಹ ಯಾರೋ ಒಬ್ಬರ ನಿಯಂತ್ರಣದಲ್ಲಿದೆ ಅಲ್ವಾ. ಇವಾಗ ಒಂದು ಮಗು ಏನಾದ್ರೂ ಆಟೋಮೆಟಿಕ್ ಡೋರ್ ಇಂದ ಪಾಸ್ ಆದ್ರೆ ಅದು ಮಾಲ್ಗೆ ಹೋದಾಗ ಡೋರ್ ಹಾಗೆ ಓಪನ್ ಆಗುತ್ತೆ. ಅವಾಗ ಮಗು ಏನ್ ಅನ್ಕೊಳುತ್ತೆ? ಅಯ್ಯೋ ಇದು ಯಾರು ಇಲ್ಲ, ಇದು ಆಟೋಮೆಟಿಕ್ ಆಗಿದೆ ಅಂತ ಮಗುಗ್ ಅನ್ಸುತ್ತೆ ಅಲ್ವಾ. ಆದ್ರೆ ಅದನ್ನ ಒಬ್ಬ ಪ್ರೋಗ್ರಾಮ್ ಅಂತ ಮಾಡಿರ್ತಾನೆ, ಅವನು ಕಾಣಿಸೋದಿಲ್ಲ ನಮ್ಗೆ ಅಲ್ವಾ. ಆ ಡೋರ್ ಮಾತ್ರನೇ ಕಾಣಿಸುತ್ತೆ, ಅದು ಓಪನ್ ಆಗೋದು ಕ್ಲೋಸ್ ಆಗೋದು ನಮ್ಗೆ ಕಾಣಿಸ್ತಾ ಇದೆ. ಹಂಗಂದ ಮಾತ್ರಕ್ಕೆ ಅಲ್ಲಿ ಯಾರು ನಿಯಂತ್ರಣ ಮಾಡೋರೇ ಇಲ್ವಾ? ಇದಾರೆ ಅಲ್ವಾ. ಅವರು ರಿಮೋಟ್ ಕಂಟ್ರೋಲ್ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹೇಗೆ ಭಗವಂತ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವೋ ಅದೇ ತರನೇ ಇವಾಗ ಈ ಡೋರ್ ಕ್ಲೋಸ್ ಆಗೋದು ಓಪನ್ ಆಗೋದು ಆಗ್ತಾ ಇದೆ. ಆದ್ರೆ ಅಲ್ಲಿ ಹಿಂದೆ ಒಬ್ಬ ಅದನ್ನ ನಿಯಂತ್ರಣ ಮಾಡೋರು ಇದ್ದಾರೆ ಅಲ್ವಾ. ಅದೇ ತರನೇ ಇವಾಗ ಮಗು ಏನಾದ್ರೂ ಏರೋಪ್ಲೇನು ಅದು ಆಕಾಶದಲ್ಲಿ ಹಾರಾಡ್ತಾ ಇದ್ರೆ ಏನ್ ಯೋಚನೆ ಮಾಡುತ್ತೆ? ಓ ಈ ಏರೋಪ್ಲೇನು ತಾನೇ ಹಾರಾಡ್ತಾ ಇದೆ ಅಂತ ಯೋಚನೆ ಮಾಡುತ್ತೆ. ಯಾಕಂದ್ರೆ ಅದಕ್ಕೆ ಜ್ಞಾನ ಇಲ್ಲ ಅಲ್ವಾ. ಆದ್ರೆ ಜ್ಞಾನ ಇರೋರು ಏನ್ ಯೋಚನೆ ಮಾಡ್ತಾರೆ? ದೊಡ್ಡವ್ರು ಏನ್ ಯೋಚನೆ ಮಾಡ್ತಾರೆ? ಅವ್ರಿಗೆ ಗೊತ್ತು ಒಳಗಡೆ ಪೈಲಟ್ ಇದ್ದಾನೆ, ಪೈಲಟ್ ಇರೋದ್ರಿಂದಾನೇ ಅದು ವಿಮಾನ ಹಾರ್ತಾ ಇದೆ, ಇಲ್ಲ ಅಂತಂದ್ರೆ ಅದು ಕೆಳಗಡೆ ಬಿದ್ಬಿಡ್ತಾ ಇತ್ತು ಅಂತ ಅಲ್ವಾ. ಆದ್ರೆ ಇಲ್ಲಿ ನೋಡಿ ಅಸುರರು ಎಷ್ಟು ಅಜ್ಞಾನಿಗಳು ಅಂತ ನಮ್ಗೆ ಇದರಲ್ಲಿ ಗೊತ್ತಾಗ್ತಾ ಇದೆ. ಅವ್ರು ಹೇಳ್ತಾ ಇದಾರೆ ಈ ಜಗತ್ತು ಅಸತ್ಯ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಯಾವುದೇ ಒಂದು ಆಧಾರ ಇಲ್ಲ, ಅದನ್ನ ನಿಯಂತ್ರಿಸಕ್ಕೆ ದೇವ್ರುನು ಸಹ ಇಲ್ಲ. ಈ ಜಗತ್ತು ಹುಟ್ಟಿರೋದೇ ಕಾಮದಿಂದ, ಗಂಡು ಹೆಣ್ಣುಗಳ ನಡುವೆ ಇರುವಂತಹ ಕಾಮದಿಂದ ಇದು ಹುಟ್ಟಿದೆ. ಕಾಮ ಇಲ್ದಲೆ ಬೇರೆ ಇನ್ನೇನು ಕಾರಣ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಅಲ್ವಾ. ಸೊ ಭಗವಂತ ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ಮೇಲೆ ನಮ್ಗೆ ಆಯ್ತು ನೀವೇ ಇಷ್ಟಪಟ್ರಿ ಹೇಗೋ ಜೀವನ ಮಾಡ್ಕೊಂಡು ಹೋಗಿ ಅಂತ ಅವ್ರು ಬಿಡ್ಲಿಲ್ಲ ಅಲ್ವಾ. ಅವ್ರು ಎಷ್ಟು ಜವಾಬ್ದಾರಿ ಇದೆ ಅಲ್ವಾ. ನಾವ್ ಆಸೆ ಪಟ್ವಿ, ಅದು ಏನು ಪಾಪಪೂರ್ಣ ಇಚ್ಛೆ ಅಂತ ನಮ್ಗೆ ಭಾಗವತಂ ತಿಳಿಸಿಕೊಡುತ್ತೆ. ನಾವ್ ಏನ್ ಆಸೆಯನ್ನ ಪಟ್ವಿ, ನಾವ್ ಒಡೆಯರಾಗ್ಬೇಕು ಅಂತ ಇಚ್ಛೆ ಪಟ್ವಲ್ಲ, ಅದನ್ನ ಪಾಪಪೂರ್ಣ ಇಚ್ಛೆ. ಅದು ಏನು ಅಂದ್ರೆ ನ್ಯಾಯಯುತವಾದ ಇಚ್ಛೆ ಅಲ್ಲ, ಅದು ಪಾಪಪೂರ್ಣವಾದ ಇಚ್ಛೆನ ಪಟ್ವಿ. ಆದ್ರೂ ಸಹ ಭಗವಂತ ಎಷ್ಟು ದಯಾಳು ಕರುಣಾಳು ಅಂದ್ರೆ ನಮ್ಗೆ ಹೇಗೆ ಜೀವನವನ್ನ ಮಾಡ್ಬೇಕಂತ ಹೇಳಿ ನಮ್ಗೆ ವೇದಗಳನ್ನ ಕೊಟ್ಟಿದ್ದಾರೆ. ಸೊ ವೇದಗಳಲ್ಲಿ ನಮ್ಗೆ ಧರ್ಮ ಅರ್ಥ ಕಾಮ ಮೋಕ್ಷವನ್ನ ಅವರು ಪಡಿಲಿಕ್ಕೆ ಆ ಧರ್ಮ ಅರ್ಥ ಕಾಮವನ್ನ ನೀವು
ಫಾಲೋ ಮಾಡ್ಕೊಂಡು ನೀವು ಕೊನೆಗೆ ಮೋಕ್ಷವನ್ನ ಪಡೀರಿ ಅಂತ ಹೇಳಿದ್ದಾರೆ ಅಲ್ವಾ. ಧರ್ಮಯುತವಾಗಿ ನೀವು ಜೀವನವನ್ನ ಮಾಡಿ, ಇಲ್ಲಾಂದ್ರೆ ಏನಾಗೋಗುತ್ತೆ, ನಮಗೆ ಮತ್ತೆ ಪಾಪಗಳು ಬರುತ್ತೆ. ನಾವು ಅಧರ್ಮವಾಗಿ ಜೀವನ ಮಾಡಿದ್ರೆ, ನಾವು ಅಧರ್ಮದಲ್ಲಿದ್ರೆ ಮತ್ತೆ ಇಲ್ಲಿ ಹುಟ್ಟು ಸಾವಿನ ಚಕ್ರಕ್ಕೆ ಸಿಕ್ಕಾಕೋತೀವಿ. ನಾವು ಮೋಕ್ಷ ಅನ್ನೋ ಪದನೇ ನಾವು ಉಪಯೋಗಿಸೋ ಹಾಗಿಲ್ಲ ಅಲ್ವಾ. ನಾವು ಧರ್ಮಯುತವಾಗಿ, ಅಂದ್ರೆ ನಮ್ಮ ಈ ವರ್ಣಾಶ್ರಮದಲ್ಲಿ ಏನೇನು ಧರ್ಮಗಳನ್ನ ನಾವು ಮಾಡ್ಬೇಕೋ ಅದನ್ನ ಧರ್ಮಯುತವಾಗಿ ಜೀವನವನ್ನ ಮಾಡ್ದಾಗ ಏನಾಗತ್ತೆ, ನಾವು ಆ ಹಣವನ್ನ ಗಳಿಸ್ತೀವಿ. ಆ ಹಣವನ್ನ ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಕೃಷ್ಣ, ಕಾಮನೆಗಳನ್ನ ನೀವು ಪೂರೈಸ್ಕೊಳ್ಳಿ ಅಲ್ವಾ. ಧರ್ಮಯುತವಾದ ಕಾಮನೆಗಳನ್ನೆಲ್ಲ ನೀವು ಪೂರೈಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನೀವು ಕಾಮವನ್ನ ಪೂರೈಸ್ಕೊಳ್ಳಿ ಅಂತ ಹೇಳಿಲ್ಲ, ಧರ್ಮಯುತವಾದ ಕಾಮಗಳನ್ನೆಲ್ಲ ಪೂರೈಸ್ಕೊಂಡು ಆಮೇಲೆ ನೀವು ಎಂತಹ ಒಂದು ಹಂತಕ್ಕೆ ಬರ್ಬೇಕು ಅಂತಂದ್ರೆ, ಅಯ್ಯೋ ಜೀವನ ಅಂದ್ರೆ ಇಷ್ಟೇನಾ ಅಂತ ಆ ಜ್ಞಾನವನ್ನ ಪಡ್ಕೊಂಡು, ಯಾವಾಗ ನಮ್ಗೆ ಜ್ಞಾನ ಬರುತ್ತಾಗ ವೈರಾಗ್ಯವನ್ನ ನಾವು ಪಡ್ಕೋಬೇಕು ಅಲ್ವಾ. ಜ್ಞಾನ ಬಂದ್ಮೇಲೆ ನಮ್ಗೆ ವೈರಾಗ್ಯ ಬರುತ್ತೆ. ಅಯ್ಯೋ ಇಷ್ಟೇನಾ ಜೀವನ, ನನ್ನನ್ನ ಈ ದೇಹ ಅನ್ಕೊಂಡಿದ್ದೆ, ಅಯ್ಯೋ ನನ್ ದೇಹನೇ ಅಲ್ವಾ, ಆತ್ಮನ ನಾನು ಏನೂ ಮಾಡ್ತಾ ಇಲ್ವಾ, ನಾನು ಮಾಡ್ತಾ ಇರೋದೆಲ್ಲ ಈ ದೇಹನ ಅಲ್ವಾ, ನಂದು ಇದು ನಿಜವಾದ ಮನೆ ಅಲ್ವಾ, ನಂದು ನಿಜವಾದ ಮನೆ ಅಲ್ಲಿ ಏನು ಶಾಶ್ವತವಾದ ಒಂದ್ ಮನೆ ಇದೆಯಾ ಅಂತ ಹೇಳಿ ನಾವೆಲ್ಲ ಜ್ಞಾನವನ್ನ ಪಡ್ಕೊಂಡಾಗ ವೈರಾಗ್ಯ ಬರುತ್ತೆ ಅಲ್ವಾ. ಸೊ ವೈರಾಗ್ಯ ಬಂದಾಗ ನಾವ್ ಏನ್ ಮಾಡ್ತೀವಿ, ಸೊ ನಾವ್ ಈ ಭೌತಿಕ ಪ್ರಪಂಚದಿಂದ ನಾವು ಬೇರ್ಪಡ್ಲಿಕ್ಕೆ ನಾವು ಶುರು ಮಾಡ್ತೀವಿ. ಅವಾಗ ಏನಾಗತ್ತೆ, ಸೊ ನಮ್ಗೆ ಆ ಮೋಕ್ಷ ಅನ್ನೋದು ಪ್ರಾಪ್ತಿ ಆಗತ್ತೆ ಅಲ್ವಾ. ಸೊ ಇದು ಭಗವಂತನ ಉದ್ದೇಶ ಆಗಿತ್ತು. ಆದ್ರೆ ಇಲ್ಲಿ ಈ ಅಸುರರು ಏನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಈ ಧರ್ಮ ಬೇಡ, ಧರ್ಮನೂ ಬೇಡ, ಮೋಕ್ಷನೂ ಬೇಡ. ಆದ್ರೆ ನೋಡಿ ಅವ್ರಿಗೆ ಏನ್ ಬೇಕು, ಅವ್ರಿಗೆ ಕಾಮ ಅಲ್ವಾ, ಕಾಮ ಬೇಕು, ಮತ್ತೆ ಅರ್ಥ ಬೇಕು ಅಲ್ವಾ. ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಇದನ್ನೇ ಹೇಳ್ತಾರೆ, ಅರ್ಥ ಅಂದ್ರೆ ಅವ್ರಿಗೆ ಬರೀ ಐಶ್ವರ್ಯ ಬೇಕು, ಆ ಶ್ರೀಮಂತಿಕೆ ಬೇಕು, ಆ ಶ್ರೀಮಂತಿಗೋಸ್ಕರ ಏನೆಲ್ಲಾ ಬೇಕಾದ್ರೆ ಅವ್ರು ಮಾಡ್ತಾರೆ ಅನ್ನೋದನ್ನ ನಮ್ಗೆ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾರೆ. ನೋಡಿ ಅವರು ಈ ಮೊದಲನೇದು ಕೊನೆಯದು ಬಿಟ್ಬಿಟ್ಟಿದ್ದಾರೆ ಅಲ್ವಾ. ಬರೀ ಅರ್ಥ ಮತ್ತೆ ಕಾಮವನ್ನ ಮಾತ್ರ ಇಟ್ಕೊಂಡಿದ್ದಾರೆ. ಈ ಎರಡಕ್ಕೆ ಅವ್ರ ಆಕರ್ಷಣೆಗೆ ಒಳಗಾಗಿರೋದು ಈ ಅಸುರರು ಅಂತಂದ್ರೆ. ನೋಡಿ ನಾವೂನು ಸಹ ಇಲ್ಲಿ ಅರ್ಥ ಮತ್ತೆ ಕಾಮಕ್ಕೆ ಮಾತ್ರ ನಾವು ಆಕರ್ಷಣೆಗೆ ಒಳಗಾಗಿದ್ರೆ, ನಾವು ಹುಟ್ಟಿರೋದೇ ಹೆಚ್ಚು ಹಣವನ್ನ ಪಡ್ಕೊಳ್ಲಿಕ್ಕೆ, ಹೆಚ್ಚು ಶ್ರೀಮಂತರಾಗ್ಲಿಕ್ಕೆ, ಮತ್ತೆ ಎಲ್ಲಾ ಇಂದ್ರಿಯ ಭೋಗವನ್ನ ನಾನೇ ಅನುಭವಿಸ್ಬೇಕು ಅನ್ನೋ ಏನಾದ್ರೂ ಇಚ್ಛೆ ಇದೆ ಅಂದ್ರೆ ನಾವ್ ಹೇಳ್ಕೊಳಂಗೆ ಇಲ್ಲ ನಾವು ಸುರರು ಅಂತ. ನಾವು ಅಸುರರೇ ಅಲ್ವಾ. ನಾವು ಚಿಕ್ಕ ಪ್ರಮಾಣದಲ್ಲಿ ಇರ್ಬೋದು ಅಷ್ಟೇ, ನಮ್ಮ ಅಸುರತ್ವ ಚಿಕ್ಕ ಪ್ರಮಾಣದಲ್ಲಿ ಇರ್ಬೋದು. ಸೊ ಇಲ್ಲಿ ಅರ್ಥ ಕಾಮ ಇವೆರಡರ ಕುರಿತಾಗಿ ಅವರು ಆಕರ್ಷಣೆಗೆ ಅವರು ಒಳಗಾಗಿರ್ತಾರೆ. ಆದ್ರೆ ನಮ್ಗೆ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಏನನ್ನ ತೋರಿಸಿಕೊಟ್ರು, ನಮ್ಗೆ ಇದಕ್ಕೇನ್ ಹೇಳ್ತಾರೆ, ಆ ಚತುರ್ವಿಧ ಪುರುಷಾರ್ಥ ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಆ ಪಂಚಮ ಪುರುಷಾರ್ಥವನ್ನ ತಿಳಿಸಿಕೊಟ್ರು, ಅದೇ ಪ್ರೇಮ ಅಲ್ವಾ. ಸೊ ಇವಾಗ ನಮ್ಗೆ ಏನು ಮಾಡದೇ ಬೇಕಾಗಿಲ್ಲ. ನಾವು ಈ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ಬಿಟ್ಟು ನಾವು ಒಂದು ಮೆಟ್ಲಾದ್ಮೇಲೆ ನಾವು ಏರ್ಕೊಂಡು ಹೋಗೋದೇ ಬೇಡ. ನಾವು ನೇರವಾಗಿ ನಾವು ಪ್ರೇಮಕ್ಕೆ ಹೋಗ್ಬೋದು, ಕೃಷ್ಣನ ಪ್ರೇಮವನ್ನ ನಾವು ಪಡಿಬಹುದು ಭಕ್ತಿಯನ್ನ ನಾವು ಮಾಡಿದ್ರೆ ಅಲ್ವಾ. ಪಂಚಮ ಪುರುಷಾರ್ಥದ ಬಗ್ಗೆ ನಮ್ಗೆ ಒತ್ತನ್ನೇ ಕೊಡ್ಲಿಲ್ಲ ನಮ್ಗೆ ಬೇರೆಯವರು, ಮತ್ತೆ ವೇದದಲ್ಲೂ ಅಷ್ಟೇನೆ ನಮ್ಗೆ ಅದು ನೇರವಾಗಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮ್ಗೆ ಚೈತನ್ಯ ಮಹಾಪ್ರಭುಗಳೇ ನಮ್ಗೆ ತಿಳಿಸಿಕೊಟ್ಟಿದ್ದು ಪಂಚಮ ಪುರುಷಾರ್ಥ ಇದೆ, ಅದೇನೆ ಒಬ್ಬ ಮನುಷ್ಯನ ಪರಮಗತಿ ಅಂತ ಹೇಳ್ಬಿಟ್ಟು ತಿಳಿಸಿಕೊಟ್ಟಿದ್ದು ಅವರೇನೇನೆ. ಸೊ ಇವಾಗ ನಮ್ಗೆ ನಾವು ನಮ್ಮ ಈ ಭಗವದ್ಗೀತೆಯಲ್ಲಿ ಇಷ್ಟೆಲ್ಲ ನಾವು ನೋಡ್ಕೊಂಡ್ ಬಂದ್ರೆ ನಮ್ಗೆ ಗೊತ್ತಾಗುತ್ತೆ ಭಗವಂತನೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಭಗವಂತ ಏನ್ ಹೇಳ್ತಾರೆ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಅಂತ ಹೇಳ್ತಾರೆ. ನನ್ನ ಅಧ್ಯಕ್ಷತೆಯಲ್ಲೇನೆ ಪ್ರತಿಯೊಂದನ್ನು ಸಹ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಮತ್ತೆ ನಾವು ಜೀವಿಗಳಲ್ಲೂ ಸಹ ಕಾಮದಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ ಅಲ್ವಾ. ಹೌದು, ಬ್ರಹ್ಮನನ್ನೇ ನಾವು ಸೃಷ್ಟಿಕರ್ತ ಅನ್ಕೊಂಡಿದ್ವಿ. ನಮ್ಗೆ ಏನ್ ಗೊತ್ತಾಯ್ತು, ಬ್ರಹ್ಮ ಎರಡನೇ ಸೃಷ್ಟಿಕರ್ತ ಅಂತ ಗೊತ್ತಾಯ್ತು ಅಲ್ವಾ. ಸೊ ನಮ್ಮ ತಂದೆ ತಾಯಿಗಳು ಅದಕ್ಕೆ ಒಂದು ಮಾಧ್ಯಮ ಅಷ್ಟೇನೆ, ನಾವು ಒಂದು ಜನ್ಮವನ್ನ ಪಡಿಲಿಕ್ಕೆ ಅಲ್ವಾ. ಆ ಪ್ರಕೃತಿ ಅದು ಒಂದು ಮಾಧ್ಯಮ ಅಷ್ಟೇ. ಭಗವಂತ ಏನ್ ಹೇಳಿದ್ರು, ಮಮೈವಾಂಶ ಜೀವಲೋಕೆ, ನೀವೆಲ್ಲನೂ ಸಹ ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ವಾ. ಮತ್ತೆ ಭಗವಂತ ಏನ್ ಹೇಳಿದ್ರು, ಅಹಂ ಸರ್ವಸ್ಯ ಪ್ರಭು ಅಂತ ಹೇಳಿದ್ರು, ನನ್ ಎಲ್ಲದಕ್ಕೂ ಸಹ ನಾನೇ ಪ್ರಭು ಅಂತ ಹೇಳಿದ್ರು ಅಲ್ವಾ. ಕಣದಲ್ಲೂ ಸಹ ಅಣು ರೇಣು ತೃಣ ಕಾಶದಲ್ಲಿ ಭಗವಂತ ಇದ್ದಾರೆ ಅಂತ ಹೇಳ್ಬಿಟ್ಟು ಭಗವಂತ ಹೇಳ್ತಾರೆ ಅಲ್ವಾ. ಮತ್ತೆ ಭಗವಂತ ಏನ್ ಹೇಳಿದ್ರು, ಅಹಂ ಬೀಜ ಪ್ರದಪಿತ ಅಂತ ಹೇಳಿದ್ರು. ನೋಡ್ಲಿಕ್ಕೆ ಆ ಚೇಳಿನ ಮರಿಗಳು ಅಕ್ಕಿಯ ರಾಶಿಯಿಂದ ಬಂದಾಗ ಓ ಈ ಅಕ್ಕಿಯಿಂದನೇ ಈ ಚೇಳುಗಳು ಬಂದಿದೆ ಅಂತ ನಾವು ಅನ್ಸುತ್ತೆ ಅಲ್ವಾ. ಆದ್ರೆ ಅಲ್ಲಿ ಆ ಮೊಟ್ಟೆಗಳನ್ನ ಇಟ್ಟಿದ್ದು ಆ ಚೇಳಿನ ತಾಯಿ ಅಲ್ವಾ. ಅದೇ ತರನೇ ನಮ್ಗೆ ನೋಡ್ಲಿಕ್ಕೆ ಈ ಎಲ್ಲ ಜೀವರಾಶಿಗಳು, ವಿವಿಧ ಜೀವರಾಶಿಗಳು, 84 ಲಕ್ಷ ಜೀವರಾಶಿಗಳು ಅದು ಪ್ರಕೃತಿಯಿಂದ ಬಂದಿದೆ ಅಂತ ಅನ್ಸುತ್ತೆ. ಆದ್ರೆ ಕೃಷ್ಣ ಏನ್ ಹೇಳಿದ್ರು, ಅಹಂ ಬೀಜ ನಾನು ಆ ಬೀಜವನ್ನು ಕೊಟ್ಟಿರುವಂತಹ ತಂದೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ರೆ ಅಸುರರಿಗೆ ಈ ಜ್ಞಾನ ಅನ್ನೋದು ಇಲ್ಲ ಅಲ್ವಾ. ಸೊ ಇದ್ರದ್ದು ಪ್ರಭುಪಾದರ ಏನ್ ಭಾವಾರ್ಥವನ್ನ ಹೇಳಿದಾರೆ ಅದನ್ನ ಓದ್ಕೊಳ್ಳಿ. ಅವ್ರಿಗೆ ಏನು ಈ ಸೃಷ್ಟಿ ನಮ್ಗೆ ಶ್ರೀಮದ್ ಭಾಗವತದ 2ನೇ ಸ್ಕಂದದಲ್ಲಿ ನಮ್ಗೆ ಗೊತ್ತಾಗುತ್ತೆ ಈ ಬ್ರಹ್ಮ ಹೇಗೆ ಆ ಸೃಷ್ಟಿಯನ್ನ ಮಾಡಿದ್ರ. ಆ ಸರ್ಗ ಅಂತಂದ್ರೆ ಅದು ಪ್ರೈಮರಿ ಕ್ರಿಯೇಷನ್, ಅದು ಭಗವಂತ ಮಾಡೋದು. ಅದಾದ್ಮೇಲೆ ವಿಸರ್ಗ, ಮತ್ತೆ ನಮ್ಗೆಲ್ಲರಿಗೂ ಸಹ ಈ ದೇಹಗಳನ್ನ ಕೊಡ್ತಾರಲ್ಲ ಅದು ವಿಸರ್ಗ. ಆ ಬ್ರಹ್ಮ ಅದನ್ನ ಸೃಷ್ಟಿ ಮಾಡ್ತಾರೆ ಅಲ್ವಾ. ಬ್ರಹ್ಮ ಎಲ್ಲವನ್ನ ಸೃಷ್ಟಿ ಮಾಡಿದ್ರು ಸಹ ಅಲ್ಲಿ ಯಾವುದೇ ಒಂದು ಚಟುವಟಿಕೆ ಇಲ್ಲ, ಅಲ್ಲಿ ಯಾವುದೇ ಒಂದು ಪ್ರಜ್ಞೆ ಅನ್ನೋದು ಇಲ್ಲ. ಯಾವಾಗ ಅಲ್ಲಿ
ಆ ಭಗವಂತ ಅವರು ಪ್ರತಿಯೊಂದು ದೇಹದ ಒಳಗಡೆ ಹೋಗ್ತಾರೋ ಅವಾಗಷ್ಟೇನೆ ಆ ಪ್ರತಿಯೊಂದು ದೇಹಗಳಿಗೂ ಸಹ ಆ ಚಟುವಟಿಕೆ ಅನ್ನೋದು ಬರುತ್ತೆ ಅಲ್ವಾ. ಆದ್ರೆ ನೋಡಿ ಇಲ್ಲಿ ಈ ಅಸುರರು ಆ ಆತ್ಮ ಇದೆ ಅಂತಾನೂ ಅರ್ಥ ಮಾಡ್ಕೊಳೋದಿಲ್ಲ. ಮತ್ತೆ ಎಲ್ಲರ ದೇಹದ ಒಳಗಡೆ ಅವ್ರಿಗೆ ಮೊದ್ಲೇ ಅವರು ತಮ್ಮನ್ನ ದೇಹದಿಂದ ಗುರುತಿಸ್ಕೋತಾರೆ. ದೇಹದ ಒಳಗಡೆ ನಾವು ವಾಸ ಮಾಡ್ತಾ ಇದೀವಿ, ಆತ್ಮ ಅಂತ ಒಂದಿದೆ, ಅದು ಶಾಶ್ವತದ ಆದದ್ದು ಅಂತ ಗೊತ್ತಿಲ್ಲ. ಮತ್ತೆ ಆತ್ಮದ ಜೊತೆ ಪರಮಾತ್ಮ ಇದೇನೆ ಅನ್ನೋ ಒಂದು ವಿಷಯನೂ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಇದೆಲ್ಲನೂ ಸಹ ಜಡ ವಸ್ತುಗಳ ಸಮ್ಮಿಲನದಿಂದ ಅದು ಸೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ ಅಲ್ವಾ. ನಾವ್ ಇವಾಗ ಮೊದಲನೇ ಲೆವೆಲ್ ಅಲ್ಲಿ ನಾವು ತಿಳ್ಕೊಂಡಿದೀವಿ ಅಲ್ವಾ. ಇದು ಐನ್ಸ್ಟೀನ್ದು ಒಂದು ಎಕ್ಸಾಂಪಲ್ ಅನ್ನ ತಿಳ್ಕೊಂಡಿದ್ವಿ. ಐನ್ಸ್ಟೀನ್ ಅವ್ರ ಮನೆಗೆ ಅವ್ರ ಫ್ರೆಂಡ್ಸ್ ಬರ್ತಾರೆ. ಬಂದ್ಬಿಟ್ಟು ಅವರ ಟೇಬಲ್ ಮೇಲೆ ಒಂದು ಸುಂದರವಾದ ಭೂಮಿಯ ಒಂದು ಮಾದರಿ ಇರುತ್ತೆ. ಅದನ್ನ ನೋಡ್ಬಿಟ್ಟು ಅವ್ರು ಹೇಳ್ತಾರೆ, ಐನ್ಸ್ಟೀನ್ ಎಲ್ಲಿಂದ ತಗೊಂಬಂದೆ ನೀನ್ ಇದನ್ನ ಅಂತ ಕೇಳ್ತಾರೆ. ಆಗ ಐನ್ಸ್ಟೀನ್ ಏನ್ ಹೇಳ್ತಾರೆ, ನನಗ್ ಗೊತ್ತಿಲ್ಲ, ನಾನು ರಾತ್ರಿ ಮಲ್ಕೊಂಡಿದ್ದೆ, ಬೆಳಗ್ಗೆ ನೋಡಿದ್ರೆ ಇದು ನನ್ನ ಚೇರ್ ಮೇಲೆ ಬಂದು ಕುತ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ನಗಾಡ್ತಾರೆ, ಓ ಐನ್ಸ್ಟೀನ್ ನಿನ್ಗೆ ತಲೆ ಕೆಟ್ಟ ಹೋಗ್ಬಿಟ್ಟಿದೆ, ನಿನ್ಗೆ ಮತಿಭ್ರಮಣೆ ಆಗಿದೆ ಅಂತ ಹೇಳಿದಾಗ ಐನ್ಸ್ಟೀನ್ ಹೇಳ್ತಾರೆ, ಯಾಕೆ ನೀವು ನಂಬ್ತಾ ಇಲ್ಲ? ನೀವು ನೆನ್ನೆನೆ ನೀವು ಚರ್ಚೆ ಮಾಡಿದ್ರಿ ಅಲ್ವಾ, ಈ ಸೃಷ್ಟಿ ಆಗಿರೋದು ಆಕಸ್ಮಿಕ ಅಂತ ಹೇಳಿದ್ರಿ. ಈ ಸೃಷ್ಟಿ ಇಂತಹ ಒಂದು ಸುಂದರ ಸೃಷ್ಟಿ, ಇಂತಹ ಒಂದು ಬೃಹತ್ ಸೃಷ್ಟಿನೇ ಆಕಸ್ಮಿಕವಾಗಿ ಆಗಿದೆ ಅಂತ ನೀವು ಚರ್ಚೆ ಮಾಡಿದಾಗ ಒಂದು ಚಿಕ್ಕ ಒಂದು ಮಾದರಿ, ಭೂಮಿಯ ಮಾದರಿ, ಇದು ತಾನಾಗ್ ತಾನೇ ಬರ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಆಗ ಅರ್ಥ ಆಗುತ್ತೆ, ಓ ಒಂದು ಚಿಕ್ಕದನ್ನೇ ನಾವು ಒಪ್ಕೊಂಡಿಕ್ಕೆ ತಯಾರಿಲ್ಲ, ತಾನಷ್ಟಕ್ಕೆ ತಾನೇ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಇದ್ರ ಹಿಂದೆ ಯಾರೋ ಒಬ್ರು ಇದ್ದಾರೆ, ಕಣ್ಣಿಗೆ ಕಾಣದ ಒಂದು ಶಕ್ತಿ ಇದೆ, ಅದಕ್ಕೆ ದೇವ್ರು ಅಂತ ಅಥವಾ ನಿಮ್ಗೆ ಏನ್ ಹೆಸರು ಬೇಕೋ ಅದನ್ನ ನಾವು ಕೊಟ್ಕೋಬಹುದು ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ ಅಲ್ವಾ. ಸೊ ಈ ಭೌತಿಕ ಪ್ರಪಂಚ ಏನಿದೆ ಅದನ್ನ ಈ ಅಸುರರು ಒಂದು ಕನಸು ಅಂತ ಹೇಳ್ಬಿಟ್ಟು ಭಾವಿಸ್ತಾರೆ ಅಲ್ವಾ. ಅದನ್ನ ಅವರು ಸತ್ಯ ಅಸತ್ಯ ಅಂತ ಹೇಳ್ತಾರೆ. ಒಂದು ಕನಸಲ್ಲಿ ನಮ್ದು ಯಾವ್ದು ಸತ್ಯ ಅಲ್ಲ ಅಲ್ವಾ, ಆದ್ರೆ ಎಲ್ಲಾನು ಇರುತ್ತೆ ಅಲ್ಲಿ. ನಾವೇನ್ ಬೇಕಾದ್ರೂ ಮಾಡ್ಬೋದು, ನಾವೇನ್ ಅನ್ಸುತ್ತೋ ಅದೆಲ್ಲವೂ ಸಹ ನಾವು ಕನಸಲ್ಲಿ ನಾವು ನಿಜವೇನೋ ಅನ್ನೋ ತರ ನಾವು ನೋಡ್ತೀವಿ ಅಲ್ವಾ. ಅದೇ ತರನೇ ಆ ಕನಸಲ್ಲಿ ಹೇಗೆ ನೋಡ್ತೀವೋ ಆದ್ರೆ ಅದು ಸತ್ಯ ಅಲ್ಲ. ಅದೇ ತರನೇ ಈ ಭೌತಿಕ ಪ್ರಪಂಚದಲ್ಲಿ ನಡೆಯೋದ್ರಲ್ಲೂ ಸಹ ಅಸತ್ಯ ಅಂತ ಹೇಳ್ಬಿಟ್ಟು ಅವರು ವಾದವನ್ನ ಮಾಡ್ತಾರೆ. ಹಾಗಾದ್ರೆ ಇದು ಕನಸಿಗೆ ಅವರು ಹೋಲಿಸ್ತಾ ಇದ್ದಾಗ ಹಾಗಾದ್ರೆ ಅವರು ಏನು ಯಾವ ತರ ಅವರು ಜೀವನವನ್ನ ಮಾಡ್ತಿದ್ದಾರೆ ಅಂತಂದ್ರೆ, ಆ ಕನಸನ್ನ ನಾವು ಮಲ್ಕೊಂಡು ನಾವು ಎಷ್ಟೊತ್ತು ಬೇಕಾದ್ರೂ ಕನಸನ್ನ ಕಂಡ್ರೆ ಹೇಗಿರುತ್ತೆ ನಮ್ಮ ಸ್ಥಿತಿ, ಅದೇ ತರನೇ ಇವರು ಈ ಜೀವನವನ್ನ ಮಾಡ್ತಾ ಇದಾರೆ. ಆ ಕನಸನ್ನು ಕಾಣೋದ್ರಲ್ಲಿ ಅವರು ತುಂಬಾ ಗಟ್ಟಿಗರು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ. ಸೊ ಅಂದ್ರೆ ಈ ಭೌತಿಕ ಪ್ರಪಂಚವನ್ನ ಕನಸು ಅಂತ ಹೇಳ್ತಾರೆ, ಆದ್ರೆ ಅಂತಹ ಕನಸನ್ನ ಸವಿಯೋದ್ರಲ್ಲಿ ಗಟ್ಟಿಗರು. ಇವಾಗ ಯಾರಾದ್ರೂ ಒಬ್ರು ಮಲ್ಕೊಂಡು ಎಷ್ಟೊತ್ತಾದ್ರೂ ಕನಸು ಕಾಣ್ತಿದ್ರೆ ನಾವ್ ಏನ್ ಹೇಳ್ತೀವಿ ಅಲ್ವಾ, ಕನಸು ಕಾಣೋದ್ ಸಾಕು, ಬಾ ರಿಯಾಲಿಟಿಗೆ ಬಾ, ಎದ್ದು ನೀನು ಕೆಲಸ ಮಾಡು, ಬೇಗ ಎದ್ದು ನೀನು ಏನೇನ್ ಮಾಡ್ಬೇಕು, ನಿನ್ನ ಕರ್ತವ್ಯವ ಅದು ಮಾಡು ಅಂತ ಹೇಳ್ತೀವಿ ಅಲ್ವಾ. ಆದ್ರೆ ಇಲ್ಲಿ ನೋಡಿ, ರಾಕ್ಷಸರು ಇದನ್ನ ಕನಸಂತ ಹೇಳ್ಬಿಟ್ಟು ಆ ಕನಸನ್ನ ಎಂಜಾಯ್ ಮಾಡೋದ್ರಲ್ಲಿ ಅವ್ರ ಗಟ್ಟಿತನವನ್ನ ಅವರು ತೋರಿಸ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಆ ಜಡವಸ್ತು ಮತ್ತೆ ಆ ಜೀವ ಇರೋದಕ್ಕೆ ನಡುವೆ ವ್ಯತ್ಯಾಸನೂ ಅವ್ರಿಗೆ ಗೊತ್ತಿಲ್ಲ. ಎಲ್ಲವನ್ನೂ ಸಹ ಅವರು ಒಂದೇ ಅಂತ ಹೇಳ್ಬಿಟ್ಟು ಅವರು ಭಾವಿಸ್ತಾರೆ ಅಲ್ವಾ. ನೋಡಿ, ಇವಾಗ ದೇಹವನ್ನ ಅವರು ಅದು ಜಡವಸ್ತು, ಆದ್ರೆ ಅವರು ಅದಕ್ಕೆ ಜೀವ ಇದೆ ಅಂತ ಹೇಳ್ಬಿಟ್ಟು ಅವರು ಅರ್ಥ ಮಾಡ್ಕೋತಾರೆ ಅಲ್ವಾ. ಸೊ ಈಗ ಪ್ರಭುಪಾದರು ನಮ್ಗೆ ಇದನ್ನ ಭಾವಾರ್ಥದಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ಮತ್ತೆ ಅವರು ಪುಸ್ತಕವನ್ನೇ ಬರೆದಿದ್ದಾರೆ. ಈ ಯಾವುದೇ ಒಂದು ಜಡವಸ್ತುವಿನಿಂದ ಒಂದು ಜೀವಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಜೀವಿ ಬರ್ಬೇಕಂತಂದ್ರೆ ಇನ್ನೊಂದು ಜೀವಿಯಿಂದ ಬರ್ಲಿಕ್ಕೆನೆ ಸಾಧ್ಯ. ಲೈಫ್ ಕಮ್ಸ್ ಫ್ರಮ್ ಲೈಫ್, ಜೀವಿಯಿಂದನೇ ಜೀವಿ ಬರ್ಲಿಕ್ಕೆ ಸಾಧ್ಯ ಅಂತ. ಇವಾಗ ಹಾಗಾದ್ರೆ ನೀವು ಸೈಂಟಿಸ್ಟ್ ಎಲ್ಲ ಇವಾಗ ವಾದ ಮಾಡ್ತಾರೆ ಅಲ್ವಾ, ಇಲ್ಲ ನಮ್ಮ ದೇಹವನ್ನ ನಾವು ಪೂರ್ತಿಯಾಗಿ ಪರಿಶೀಲನೆ ಮಾಡಿ ನೋಡಿದೀವಿ, ಇದೆಲ್ಲವೂ ಸಹ ಅದು ಏನು ರಾಸಾಯನಿಕ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಅವರು ವಾದ ಮಾಡ್ತಾರೆ. ಸೊ ಅದಕ್ಕೆ ಇವಾಗ ಅವ್ರಿಗೆ ಚಾಲೆಂಜ್ ಏನು, ಆಯ್ತು ನಾವು ನಿಮ್ಗೆ ರಾಸಾಯನಿಕ ವಸ್ತುಗಳನ್ನ ಕೊಡ್ತೀವಿ, ಅದೆಷ್ಟು ನಿಮ್ಗೆ 200 ರೂಪಾಯಿ ಬೆಲೆ ಬಾಳುವಂತಹ ರಾಸಾಯನಿಕ ವಸ್ತುಗಳನ್ನ ಕೊಡ್ತೀವಿ, ನೀವ್ ಎಷ್ಟು ದಿವಸ ಬೇಕಾದ್ರೂ ತಗೊಳ್ಳಿ, ನಿಮ್ಮ ಲ್ಯಾಬ್ ಅಲ್ಲಿ ಒಂದು ಜೀವಿನ ಸೃಷ್ಟಿ ಮಾಡಿ ಅಂತಂದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ, ಅವರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಈಗಲ್ಲ, ಮುಂದೆ ಇನ್ ಎಷ್ಟೇ ಮುಂದುವರಿಲಿ ನಮ್ಮ ಸೈನ್ಸ್ ಅನ್ನೋದು ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಮ್ಗೆ ನೋಡಿದೀವಿ ನಾವಿವಾಗ ಏನು ಗರ್ಭೋದಕಶಾಹಿ ವಿಷ್ಣುವಿನ ಹೊಕ್ಕಳಿನಿಂದ ಒಂದು ಕಮಲದ ಕಾಂಡ ಬಂತು, ಆ ಕಮಲದ ಕಾಂಡದ ತುದಿಯಲ್ಲಿ ಕಮಲ ಅರಳಿತು, ಅಲ್ಲಿ ಬ್ರಹ್ಮನ ಜನನ ಆಯ್ತು ಅಂತ ಹೇಳ್ಬಿಟ್ಟು ನಾವ್ ಇದು ಹೇಳ್ತೀವಿ. ಇದನ್ನ ಯಾರಾದ್ರೂ ಸೈಂಟಿಸ್ಟ್ ಕೇಳಿದ್ರೆ ಏನ್ ಹೇಳ್ತಾರೆ? ಅವ್ರು ನಗ್ತಾರೆ. ಇದೇನಿದು, ಒಬ್ಬ ವ್ಯಕ್ತಿಯ ಹೊಕ್ಕಳಿನಿಂದ ಒಂದು ಏನು ಗಿಡ ಬರ್ಲಿಕ್ಕೆ ಸಾಧ್ಯನಾ? ಆ ಗಿಡದಲ್ಲಿ ಒಬ್ಬ ಇನ್ನೊಂದು ಜೀವಿ ಬರ್ಲಿಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ಅವರು ನಗಾಡ್ತಾರೆ ಅಲ್ವಾ. ಆದ್ರೆ ಇದು ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಇದನ್ನ ನಾವು ನಮ್ಮ ಕಣ್ಣುಗಳಿಂದ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಕಣ್ಣುಗಳಿಂದ ನೋಡ್ಲಿಕ್ಕೂ ಸಾಧ್ಯ ಇಲ್ಲ. ನಾವು ಕಿವಿಗಳಿಂದ ಶ್ರವಣದ ಮೂಲಕನೇ ನಾವು ಇದನ್ನ ಅರ್ಥ ಮಾಡ್ಕೊಳ್ಳಿ, ಈ ಸೃಷ್ಟಿಯನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಲ್ವಾ. ಸೊ ಸರ್ಗ ವಿಸರ್ಗ ಅದರ ಉದ್ದೇಶ ಏನು, ಇದು ಆಕಸ್ಮಿಕವಾಗಿ ಆಗಿಲ್ಲ, ನಾವೇ ಇಚ್ಛೆಯನ್ನ ಪಟ್ವಿ. ಅದಕ್ಕೆ ಭಗವಂತ ನಮ್ಮ ಇಚ್ಛೆಯನ್ನ ಪೂರೈಸ್ಲಿಕ್ಕೆ, ಎಲ್ಲ ಜೀವರಾಶಿಗಳ ಇಚ್ಛೆಯನ್ನ ಪೂರೈಸ್ಲಿಕ್ಕೆ ಅವರು ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಇವಾಗ ನಮ್ಗೆ ಈ ಗ್ರಂಥಗಳನ್ನ ಓದ್ಲಿಲ್ಲ ಅಂತಂದ್ರೆ ನಮ್ಗೆ ಈ ಸೃಷ್ಟಿಯ ರಹಸ್ಯ ನಮ್ಗೆ ಅರ್ಥ ಆಗೋದಿಲ್ಲ. ನಾವೇ ಊಹಾಪೋಹ ಕಲ್ಪನೆಗಳನ್ನ ನಮ್ಮ ಬುದ್ಧಿ ಶಕ್ತಿಗೆ ಅನುಗುಣವಾಗಿ ನಾವು ಕಲ್ಪನೆನ ನಾವು ಮಾಡ್ಕೋತೀವಿ. ಸೊ ಇದನ್ನ ನೀವು ಅಂದ್ರೆ ಅವ್ರಿಗೆ ಈ ಜೀವರಾಶಿಗಳೆಲ್ಲ ಹುಟ್ಟಿರೋದು ಆ ಗಂಡು ಹೆಣ್ಣಿನ ಆ ಕಾಮದಿಂದನೇ ಅಂತ ಹೇಳೇನೆ ಅವರು
ಅರ್ಥ ಮಾಡ್ಕೊಂಡು, ಯಾಕಂದ್ರೆ ಅದೊಂದೇ ನಮ್ಮ ಕಣ್ಣಿಗೆ ಕಾಣೋದು. ಒಂದು ಜೀವಿ ಸೃಷ್ಟಿಯಾಗಿರೋದು ಆ ಗಂಡು ಹೆಣ್ಣಿನ ಮಿಲನದಿಂದ ಅಂತ ನಮ್ಗೆ ಕಣ್ಣಿಗೆ ಕಾಣುತ್ತೆ. ಅವರು ಅದನ್ನೇ ಅವರು ನಿಜ ಅಂತ ಒಪ್ಕೋತಾರೆ. ಈ ಜಗತ್ತು ಸೃಷ್ಟಿಯಾಗಿರೋದೇ ಕಾಮದಿಂದ, ಈ ಜಗತ್ತಿಗೆ ಕಾಮವೇ ಮೂಲವೇ ಹೊರತು ಇನ್ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಅವರು ವಾದವನ್ನ ಮಾಡ್ತಾರೆ. ಸೊ ಇವಾಗ ರಾಕ್ಷಸ ಸ್ವಭಾವದಲ್ಲಿರೋರು ಸೃಷ್ಟಿಯ ಬಗ್ಗೆ ಹೇಗೆ ಅವರು ಅಭಿಪ್ರಾಯ ಅಂತ ನಾವು ತಿಳ್ಕೊಂಡ್ವಿ. ಈಗ ಅವರ ಚಟುವಟಿಕೆಗಳು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಅದೇ ಹರೇ ಕೃಷ್ಣ. ಯಾರಾದ್ರೂ ಓದಿದನ್ನ? ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ ವಿಡಿಯೋ ಆನ್ ಮಾಡ್ಕೊಳ್ಳಿ. ಯಾರು ನಷ್ಟಾತ್ಮಾನೋಲ್ಪಬುದ್ಧಯಾಂ ಪ್ರಭವಂತ್ಯುಗ್ರಹ ಕರ್ಮಾಣ ಕ್ಷಯಾಯ ಜಗತೋ ಹಿತಃ. ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸ ಸ್ವಭಾವದವರು ನಷ್ಟಾತ್ಮರು. ಅವರಿಗೆ ಬುದ್ಧಿ ಇಲ್ಲ. ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾಡುತ್ತಾರೆ. ಇದು ಓದ್ಬೇಕಾಗುತ್ತೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಡಿ. ಹರೇ ಕೃಷ್ಣ ಅಲ್ವಾ? ಸೊ ಇವಾಗ ನಾವ್ ಏನಂತ ತಿಳ್ಕೊಂಡ್ವಿ, ಅವ್ರು ಏನ್ ತಿಳ್ಕೊಂಡಿದ್ದಾರೆ ರಾಕ್ಷಸರು? ಈ ಸೃಷ್ಟಿಯ ಉದ್ದೇಶ ಏನಂತ ತಿಳ್ಕೊಂಡ್ರು ಅವರು? ಈ ಸೃಷ್ಟಿಯ ಉದ್ದೇಶ ಏನಂತ ಅವರ ಭಾವನೆ? ಇಂದ್ರಿಯ ತೃಪ್ತಿ ಅಲ್ವಾ? ಇವಾಗ ಇಂದ್ರಿಯ ತೃಪ್ತಿ ಮಾಡ್ಕೊಳ್ಲಿಕ್ಕೆ ನಾವು ಇವಾಗ 3ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ? ಇಂದ್ರಿಯ ತೃಪ್ತಿಯನ್ನು ಯಾರಾದ್ರೂ ಮಾಡ್ಲಿಕ್ಕೆ ಸಾಧ್ಯನಾ? ಓ ಸಾಕಪ್ಪ ಅಂತ ಹೇಳ್ಬಿಟ್ಟು ಯಾರಾದ್ರೂ ಒಬ್ರು ನನ್ನ ಇಂದ್ರಿಯಗಳೆಲ್ಲ ತೃಪ್ತಿ ಆಯ್ತು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯನಾ? ಅಲ್ವಾ? ಅದಕ್ಕೆ ಯಾವಾಗ್ಲೂ ಸಹ ಅದು ಮುಗಿಯೋದೇ ಇಲ್ಲ ಅದು ಅಲ್ವಾ? ಎಂಡ್ಲೆಸ್ ಅದು. ಇವಾಗ ನೋಡಿ, ವಯಸ್ಸಾದ್ರೂ ಸಹ ನಮ್ಗೆ ಚಕ್ಲಿ ತಿನ್ಲಿಕ್ಕೆ ಆಗೋದಿಲ್ಲ. ಹಲ್ಲು ಯಾವ್ದು ಕೆಲಸ ಮಾಡೋದಿಲ್ಲ, ಅಲ್ಲೆಲ್ಲ ಬಿದ್ದೋಗಿರುತ್ತೆ ಅಲ್ವಾ? ಆದ್ರೂ ಸಹ ನಾವ್ ಏನ್ ಮಾಡ್ತೀವಿ? ಆ ಇಂದ್ರಿಯ ತೃಪ್ತಿಯನ್ನ ಹೇಗೆ ಮಾಡ್ಕೋತೀವಿ ನಾವು? ಪುಡಿ ಮಾಡಿ ತಿಂತೀವಿ ಅಲ್ವಾ? ನಮ್ಮ ಇಂದ್ರಿಯ ತೃಪ್ತಿ ಅನ್ನೋದು ಅಯ್ಯೋ ನಾನು ತಿಂದಿದ್ದೀನಲ್ಲಪ್ಪ ಇಷ್ಟು ವರ್ಷ, ಎಷ್ಟೊಂದ್ ಚಕ್ಲಿಗಳನ್ನ ತಿಂದಿದೀನಿ ಅಂತ ನಾವು ಸುಮ್ನೆ ಆಗಲ್ಲ ಅಲ್ವಾ? ಕೊನೆ ತನಕ ಸಾಯೋ ತನಕ ನಮ್ಮ ಇಂದ್ರಿಯ ತೃಪ್ತಿ ಅದಕ್ಕೆ ಎಂಡ್ ಅನ್ನೋದು ಇಲ್ಲ. ಅದಕ್ಕೋಸ್ಕರ ನಮ್ಮ ಇಂದ್ರಿಯ ತೃಪ್ತಿಯನ್ನ ನಾವು ಅನುಭವಿಸ್ಲಿಕ್ಕೆ ಇವ್ರು ಏನ್ ಮಾಡ್ತಾರೆ? ಹಸುರರು ಏನ್ ಮಾಡ್ತಾರೆ? ಹೊಸದನ್ನ ಅವರು ಸೃಷ್ಟಿ ಮಾಡ್ತಾರೆ ಅಲ್ವಾ? ಅಲ್ವಾ? ನಮ್ಗೂನು ಅಷ್ಟೇ. ಇವಾಗ ನಾವು ವೀಕೆಂಡ್ ಅಲ್ಲಿ ನಾವು ಇಷ್ಟ ದಿವಸ ಏನ್ ಮಾಡ್ತಾ ಇದ್ವಿ? ಯಾವ್ದಾದ್ರು ಹೊಸದೇನಾದ್ರು ಇದ್ಯಾ, ಪ್ರಯೋಗ ಮಾಡೋಣಂತೆ, ಯಾವ್ದಾದ್ರು ಹೊಸ ಹೋಟೆಲ್ ಬಂದಿದ್ಯಾ, ಹೊಸ ರುಚಿ ಇದ್ಯಾ, ಅಥವಾ ಹೊಸ ಜಾಗ ಇದ್ಯಾ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತಾ ಇದ್ವಿ ಅಲ್ವಾ? ಮಾಡ್ತಾ ಇದ್ವಾ ಇಲ್ವಾ? ಹೌದ್ ಮಾತಾಜಿ. ಮಾಡ್ತಾ ಇದ್ವಿ ಅಲ್ವಾ? ಬರೇ ನಮ್ಗೆ ಇಂದ್ರಿಯ ತೃಪ್ತಿನೇ. ಅಥವಾ ಹೊಸ ಡ್ರೆಸ್ ಬಂದಿದ್ಯಾ, ಯಾವ್ದಾದ್ರು ನಾವು ಒಟ್ಟಲ್ಲಿ ನಮ್ಮ ಈ ಪಂಚೇಂದ್ರಿಯಗಳು ಮನಸ್ಸನ್ನು ಸೇರಿಸೋ 6 ಇಂದ್ರಿಯಗಳನ್ನ ತೃಪ್ತಿ ಮಾಡಿಸೋದೇ ನಮ್ಗೆ ಕೆಲಸ. ಅದೇ ತರ ಈ ಹಸುರು ಏನ್ ಮಾಡ್ತಾರೆ? ಹೊಸದನ್ನ ಅವರು ಸೃಷ್ಟಿ ಮಾಡ್ತಾರೆ ಅಲ್ವಾ? ಸೊ ಇವಾಗ ಹೊಸದನ್ನ ಸೃಷ್ಟಿ ಮಾಡಿ ಅವ್ರು ಏನ್ ಯೋಚನೆ ಮಾಡ್ತಾರೆ? ನಾವ್ ಇವಾಗ ತುಂಬಾ ಫಾರ್ವರ್ಡ್ ಆಗಿದೀವಿ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ ಅಲ್ವಾ? ಅವರ ಯೋಚನೆ ಆ ತರ ಇದೆ. ಅವರ ಚಟುವಟಿಕೆಗಳು ಯಾವ ತರ ಇದೆ? ಇಂದ್ರಿಯ ತೃಪ್ತಿಯನ್ನ ಮಾಡೋದಕ್ಕೇನೆ ಅವರ ಚಟುವಟಿಕೆಗಳು. ಬೆಳಗ್ಗೆಯಿಂದ ರಾತ್ರಿ ತನಕನು ಆ ಇಂದ್ರಿಯ ತೃಪ್ತಿಯನ್ನ ಮಾಡ್ಲಿಕ್ಕೇನೆ ಅವರು ಕೆಲಸ ಕಾರ್ಯಗಳನ್ನ ಅವರು ಮಾಡ್ತಾ ಇರ್ತಾರೆ. ಮತ್ತೆ ಅವರ ಭಾವನೆ ಯಾವ ತರ ಬರುತ್ತೆ? ನಾವ್ ಎಷ್ಟು ಫಾರ್ವರ್ಡ್ ಆಗಿದೀವಿ, ನನ್ನ ಇಂದ್ರಿಯ ತೃಪ್ತಿಯನ್ನ ಮಾಡ್ಕೊಳ್ಲಿಕ್ಕೆ ನಾನು ಏನೆಲ್ಲ ಕಂಡಿಡ್ದಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ ಅಲ್ವಾ? ಇವಾಗ ನೋಡಿ, ಇಂದಿನ ಈ ಕಾಲದಲ್ಲೂ ಸಹ ಅವರು ಸಹ ಊಟ ಮಾಡ್ತಾ ಇದ್ರು, ನಿದ್ದೆ ಮಾಡ್ತಾ ಇದ್ರು. ಆದ್ರೆ ನಮ್ಗೆ ಇವಾಗ ಏನೆಲ್ಲ ಆಗಿದೆ ಅಲ್ವಾ? ನಾವ್ ಇವಾಗ ಡೈನಿಂಗ್ ಟೇಬಲ್ ಅದಕ್ಕೆ ಇದೇ ತರ ಸೆಟ್ ಬೇಕು ಅಲ್ವಾ? ಮಲ್ಕೊಳ್ಲಿಕ್ಕೂ ಅಷ್ಟೇ ಇದೇ ತರ ಹಾಸಿಗೆ ಬೇಕು, ಡನ್ಲಪ್ ಹಾಸಿಗೆ ಬೇಕು, ಅಥವಾ ಇನ್ಯಾವುದೋ ಒಂದು ಹಾಸಿಗೆಗಳು ಬೇಕು, ಸ್ಪೆಷಲ್ ಟೈಪ್ ಹಾಸಿಗೆಗಳು ಬೇಕು ಅಂತ ಅಲ್ವಾ? ಅಡಿಗೆ ಮನೆನೂ ಅಷ್ಟೇನೆ ಯಾವ ತರ ಇರ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ನಾವು ಮಾಡ್ಯುಲರ್ ಕಿಚನ್ ಈ ತರದೆಲ್ಲ ನಾವು ಮಾಡ್ಕೊಂತ ಬಂದಿದೀವಿ ಅಲ್ವಾ? ಹಿಂದಿನ ಕಾಲದಲ್ಲೂ ಸಹ ಇದೆಲ್ಲವನ್ನ ಅವ್ರು ಮಾಡಿದ್ರು. ಬೆಳಗ್ಗೆಯಿಂದ ರಾತ್ರಿ ತನಕ ನಾವೇನ್ ಚಟುವಟಿಕೆಗಳನ್ನ ಮಾಡ್ತೀವೋ ಅದೆಲ್ಲ ಅವರು ಮಾಡ್ತಾ ಇದ್ರು ಅಲ್ವಾ? ಆದ್ರೆ ನೋಡಿ ಇವ್ರೇನ್ ಮಾಡ್ತಾ ಇದಾರೆ? ಹೊಸದನ್ನ ಕಂಡಿಡ್ದು. ಅದಕ್ಕೆ ಪ್ರಭುಪಾದ್ರು ಯಾವಾಗ್ಲೂ ತಮಾಷೆ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಅವ್ರೆಲ್ಲರನ್ನೂ ಸಹ ಬಂಗಾರದ್ದೂನು ಬೆಳ್ಳಿ ಒಡವೆಗಳನ್ನ ಹಾಕೋತಾ ಇದ್ರು. ಆದ್ರೆ ಇವಾಗ ನೀವೇನ್ ಮಾಡ್ತಾ ಇದ್ದೀರಾ? ನೀವು ಪ್ಲಾಸ್ಟಿಕ್ ಹಾಕೋತಾ ಇದ್ದೀರಾ ಅಲ್ವಾ? ಅಕಸ್ಮಾತ್ ನಿಮ್ ಹತ್ರ ಬಂಗಾರ ಇದ್ರೂನು ಸಹ ನಿಮ್ಗೆ ಹಾಕೊಂಡ್ ಹೋಗ್ಲಿಕ್ಕೆ ಧೈರ್ಯನೂ ಇಲ್ಲ, ಭಯ ಯಾರ್ ಕಿತ್ಕೋತಾರೋ ಅಂತ ಹೇಳ್ಬಿಟ್ಟು ಅಲ್ವಾ? ಪ್ಲಾಸ್ಟಿಕ್ ಅನ್ನ ಉಪಯೋಗಿಸ್ಕೊತಿದೀವಿ. ಬಳೆಗಳು, ಅದು ಇದು ಕಿವಿಗೆ ಹಾಕೊಳೋದು, ಸ್ಟಿಕ್ಕರು, ಬಿಂದಿ ಎಲ್ಲವೂ ಸಹ ಪ್ಲಾಸ್ಟಿಕ್ ಮಯವಾಗಿದೆ ಅಲ್ವಾ? ಅವ್ರು ಏನ್ ಮಾಡ್ತಾರೆ? ಪ್ರಗತಿ ಹೊಂದಿದೀವಿ ಅಂತ ಅನ್ಕೋತಾರೆ. ಆದ್ರೆ ಹಿಂದಿನ ಕಾಲದಲ್ಲಿ ಎಲ್ಲವನ್ನೂ ಸಹ ಅವರು ಬಂಗಾರದನ್ನ ಉಪಯೋಗಿಸ್ತಾ ಇದ್ರು ಅಲ್ವಾ? ಅದಕ್ಕೆ ಭಗವದ್ಗೀತೆಯಲ್ಲಿ ಇವ್ರನ್ನೆಲ್ಲ ರಾಕ್ಷಸ ಸ್ವಭಾವದವರು ಅವ್ರು ಯೋಚನೆ ಮಾಡ್ತಾರೆ ನಾವು ಪ್ರಗತಿಯನ್ನ ಹೊಂದಿದೀವಿ, ತುಂಬಾ ಫಾರ್ವರ್ಡ್ ಅಂತ. ಆದ್ರೆ ಅವರು ಅಲ್ಪ ಬುದ್ಧಿಯವರು, ಅಲ್ಪ ಮೇಧಸ ಅಂತ ಹೇಳ್ತಾ ಇದಾರೆ. ಮತ್ತೆ ಇಂದ್ರಿಯ ತೃಪ್ತಿಯನ್ನ ಮಾಡ್ಬೇಕಂದಾಗ ನಾವು ಏನು ಹಿಂಸೆಯನ್ನ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ನಮ್ಗೆ ಆಸೆಗಳು ಅದು ಮುಗಿಯೋದೇ ಇಲ್ಲ ಅಲ್ವಾ? ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ? ಸಾಲ ಸೋಲ ಮಾಡ್ತೀವಿ, ಲೋನ್ಸ್ ತಗೊಂಡ್ ಬರ್ತೀವಿ. ಅದನ್ನ ತೀರ್ಸ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ತೀವಿ? ಅಕ್ಕಪಕ್ಕದ ಮನೆಯವ್ರ ಹತ್ರ ಇನ್ನ ಹೆಚ್ಚಿದೆ, ನಾವು ಸಹ ಅವ್ರ ತರನೇ ಆಗ್ಬೇಕು, ಅವ್ರ ಲೆವೆಲ್ಗೆ ಬರ್ಬೇಕು, ನಮ್ಮ ರಿಲೇಟಿವ್ಸ್ ಈ ತರ ಇದಾರೆ, ಅವ್ರ ಲೆವೆಲ್ಗೆ ಬರ್ಬೇಕಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ? ಹೆಚ್ಚು ಲೋನ್ ತಗೊಂಡ್ ಬಂದ್ಬಿಟ್ಟು ಎಲ್ಲಾ ಆಸೆಗಳನ್ನ ನಾವು ಪೂರೈಸ್ಕೊಳ್ಲಿಕ್ಕೆ ಹೋಗ್ತೀವಿ. ಆದ್ರೆ ಅಷ್ಟು ಸಂಪಾದನೆ ಇರೋದಿಲ್ಲ. ಅವಾಗ ಏನ್ ಮಾಡ್ತಾರೆ? ಅವಾಗ ಲಂಚ ತಗೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ಕಳ್ತನ ಮಾಡ್ಬೇಕು, ದರೋಡೆ ಮಾಡ್ಬೇಕು, ಕೆಟ್ಟವರ ಸಂಘ ಮಾಡ್ಬೇಕಾಗತ್ತೆ
ಅಲ್ವಾ? ಅಂದ್ರೆ ಎಲ್ಲ ಹಿಂಸಾ ಪ್ರವೃತ್ತಿಯನ್ನ ನಾವು ಬೆಳೆಸ್ಕೊಂತ ನಾವು ಹೋಗ್ಬೇಕಾಗತ್ತೆ ಅಲ್ವಾ? ಮತ್ತೆ ಅದಾದ್ಮೇಲೆ ಪ್ರಾಣಿ ಹತ್ಯೆನ ಮಾಡ್ತೀವಿ ನಾವು ಯೋಚನೆ ಮಾಡೋದಿಲ್ಲ ಅಲ್ವಾ? ಇವಾಗ ನಾವು ರಾಮರಾಜ್ಯ ಅಂತ ಹೇಳ್ತೀವಿ, ದೇವರ ರಾಜ್ಯ ಅಂತ ಹೇಳ್ತೀವಿ. ದೇವರ ರಾಜ್ಯದಲ್ಲಿ ಆ 84 ಲಕ್ಷ ಜೀವರಾಶಿಗಳನ್ನು ಸಹ ಮನುಷ್ಯನಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕಿದೆ ಅವ್ರಿಗೆ. ಯಾರಿಲ್ಲಿ ಅಂದ್ರೆ ಹುಟ್ಟನ್ನ ಪಡಿತಾರೆ ಈ ಭೂಮಿ ಮೇಲೆ ಅಥವಾ ಯಾವುದೇ ಒಂದು ಭೌತಿಕ ಪ್ರಪಂಚದಲ್ಲಿ ಆಗ್ಲಿ, ಎಲ್ಲೇ ಅಲ್ಲಿ ಸೃಷ್ಟಿಯಲ್ಲಿ, ಅವ್ರಿಗೂ ಸಹ ಸಮಾನ ಹಕ್ಕಿದೆ. ಮನುಷ್ಯನಿಗೆ ಒಬ್ಬನಿಗೆ ಇಲ್ಲ, ಎಲ್ಲವನ್ನ ಅನುಭವಿಸೋ ಹಕ್ಕು ಎಲ್ಲ ಪ್ರತಿಯೊಂದು ಜೀವರಾಶಿಗಳಿಗೂ ಸಹ ಇದೆ. ಆದ್ರೆ ನಾವೇನ್ ಮಾಡ್ತೀವಿ, ನಾವು ಮನುಷ್ಯರು ಯಾವ ತರ ಯೋಚನೆ ಮಾಡ್ತಿದೀವಿ, ಈ ಎಲ್ಲ ಪ್ರಕೃತಿ ಇರೋದು ನಾವು ಅನುಭವಿಸ್ಲಿಕ್ಕೆ ಅಂತ ನಾವು ಯೋಚನೆ ಮಾಡಿ ನಾವು ಆ ಪ್ರಾಣಿಗಳನ್ನು ಸಹ ನಾವು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಉಪಯೋಗಿಸ್ಕೋತೀವಿ ಅಲ್ವಾ? ಬರೇ ನಾಲಿಗೆ ತೃಪ್ತಿಗೋಸ್ಕರ ಮಾಂಸವನ್ನ ತಿನ್ನೋದೊಂದೇ ಅಲ್ಲ, ಆ ಪ್ರಾಣಿಗಳ ಒಂದು ಪ್ರತಿಯೊಂದು ಭಾಗವನ್ನ ತಗೊಂಡು ನಾವು ನಮ್ಮ ಅಲಂಕಾರಿಕ ವಸ್ತುಗಳನ್ನ ನಾವು ಉಪಯೋಗಿಸ್ಕೋತೀವಿ ಅಲ್ವಾ? ಎಷ್ಟು ಲೆದರ್ ಅನ್ನ ತಗೊಂಡು, ಪ್ರಾಣಿಗಳ ಚರ್ಮವನ್ನು ತಗೊಂಡು ನಾವು ಆ ಲೆದರ್ ಸಾಮಾನುಗಳನ್ನ ನಾವು ಉಪಯೋಗಿಸ್ಕೋತೀವಿ ಅಲ್ವಾ? ಅಂದ್ರೆ ನೋಡಿ, ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ನಾವು ಎಷ್ಟು ಹಿಂಸೆಯನ್ನ ಮಾಡ್ತೀವಿ ಅಂದ್ರೆ ಪ್ರಾಣಿ ಹತ್ಯೆಗಳನ್ನು ನಾವು ಮಾಡ್ತೀವಿ ಅಲ್ವಾ? ಮತ್ತೆ ಎಲ್ಲ ಎಂತದನ್ನ ಕಂಡಿಡಿತಾರೆ ಅಂತಂದ್ರೆ ಅವ್ರಿಗೆ ಇವಾಗ ಬೇರೆಯವರು ನಮ್ಮ ಮೇಲೆ ಅವರು ಏನು ಅಟ್ಯಾಕ್ ಮಾಡ್ಕೊಡುದು ಅಂತ ಹೇಳ್ಬಿಟ್ಟು ಇವಾಗ ಹರೇ ಕೃಷ್ಣ, ಕೇಶವ ಪ್ರಭುಜಿ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಅವರು ವಿನಾಶ ತರೋದನ್ನ ಅವರು ಕಂಡಿಡಿತಾರೆ ಅಲ್ವಾ? ನಾವು ನೋಡಿದ್ವಿ ಅಣ್ವಸ್ತ್ರಗಳನ್ನ. ಇವಾಗ ಅವ್ರು ಯಾವುದೇ ಒಂದು ಸುಂದರವಾದದನ್ನ ಅವರು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ, ಬರೇ ವಿನಾಶವಾಗೋದನ್ನೇ ಅವರು ಭಗವಂತ ಕೊಟ್ಟಿರೋ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಅವರು ವಿನಾಶಕಾರಿವಾದಂತಹ ವಸ್ತುಗಳನ್ನ, ಪದಾರ್ಥಗಳನ್ನ ಅವರು ತಯಾರು ಮಾಡ್ಲಿಕ್ಕೆ ಅಷ್ಟೇನೆ ಅವರು ಸಾಧ್ಯ ಆಗತ್ತೆ ಅಲ್ವಾ? ನೋಡಿ, ಇವಾಗ ಅಟಮ್ ಬಾಂಬ್ ಅನ್ನ, ಅಣು ಬಾಂಬ್ ಅನ್ನ ಅವ್ರು ತಯಾರು ಮಾಡಿದ್ರು. ನಾವು ನೋಡಿದ್ವಿ ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿರೋ ಪರಿಣಾಮ ಈಗ್ಲೂ ಸಹ ಇದೆ. ಅಲ್ಲಿ ಹುಟ್ಟೋ ಮಕ್ಕಳು ಎಷ್ಟು ಅಂಗವಿಕಲತೆಯಿಂದ ಅವರು ಹುಟ್ಟುತ್ತಾರೆ ಅಲ್ವಾ? ಅಂತದನ್ನ ಮಾಡ್ಲಿಕ್ಕೆ ಅಷ್ಟೇ ಸಾಧ್ಯ. ವಿನಾಶಕಾರಕವಾದಂತಹ ವಸ್ತುಗಳನ್ನ ಕಂಡಿಡಿತಾರೆ. ಮತ್ತೆ ಅವ್ರಿಗೆ ಈ ಭೌತಿಕ ಪ್ರಪಂಚದ ಶಾಂತಿ, ಸಮೃದ್ಧಿ, ಅದ್ರ ಬಗ್ಗೆ ಸೌಹಾರ್ದತೆ, ಶ್ರೇಯಸ್ಸಿನ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ. ನೋಡಿ, ಪ್ರಭುಪಾದರು ನಮ್ಗೆ ಇದನ್ನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ತಾರೆ. ಇದಕ್ಕೋಸ್ಕರ ಉಗ್ರ ಕರ್ಮವನ್ನ ಮಾಡ್ತಾರೆ ಅಲ್ವಾ? ಪ್ರಭುಪಾದರು ನಮ್ಗೆ ಏನ್ ಹೇಳ್ತಾರೆ, ನಾವಿಲ್ಲಿ ಸಂತೋಷವಾಗಿ ಬದುಕ್ಲಿಕ್ಕೆ ನಮ್ಗೆ ಒಂದು ಏನು ಬೆಳಿಲಿಕ್ಕೆ ಒಂದು ತುಂಡು ಭೂಮಿ ಮತ್ತೆ ಹಾಲು ಕೊಡುವಂತಹ ಒಂದು ಹಸು ಇದ್ರೆ ಸಾಕು, ನಾವು ಸಂತೋಷದಿಂದ ನಾವು ಬಾಳ್ಬಹುದು. ನಾವು ಮಿಕ್ಕಿದ ಸಮಯವನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ, ಭಗವಂತನ ಭಕ್ತಿಯನ್ನ ಮಾಡ್ಲಿಕ್ಕೆ ನಾವು ಉಪಯೋಗಿಸ್ಕೋಬೇಕು. ಉಗ್ರ ಕರ್ಮವನ್ನ ಮಾಡಬಾರ್ದು. ಯಾಕಂದ್ರೆ ನಾವ್ ಇಲ್ಲಿ ಹೇಗೆ ಬದುಕ್ತಾ ಇದೀವಿ ಅಂತಂದ್ರೆ ನಾವ್ ಇಲ್ಲೇ ಪರ್ಮನೆಂಟ್ ಆಗಿ ಉಳಿದ್ ಬಿಡ್ತೀವಿ ಅನ್ನೋ ತರ ಬದುಕ್ತಾ ಇದೀವಿ ಅಲ್ವಾ? ಇವಾಗ ನಾವ್ ಯಾವ್ದಾದ್ರು ಒಂದು ಟ್ರೈನ್ ಅಲ್ಲಿ ನಾವು ಪ್ರಯಾಣ ಮಾಡ್ಬೇಕಾದ್ರೆ ನಾವ್ ಎಷ್ಟು ಒಂದು 10 ಗಂಟೆಗಳ ಕಾಲ ಇರ್ತೀವೋ ಅಥವಾ 12 ಗಂಟೆಗಳ ಕಾಲ ಇರ್ತೀವೋ, ಅಲ್ಲೇನಾದ್ರೂ ನಾವು ಬದಲಾವಣೆ ಮಾಡ್ಲಿಕ್ಕೆ ಹೋಗ್ತೀವೋ, ನಾವು ಕುತ್ಕೊಂಡಿರೋ ಬೋಗಿಯನ್ನ, ಅಯ್ಯೋ ಈ ಬೋಗಿ ಬಣ್ಣ ಇಷ್ಟ ಆಗ್ತಿಲ್ಲ ನನಗೆ, ಇಲ್ಲಿರೋ ಸೀಟ್ಸ್ ಇಷ್ಟ ಆಗಿಲ್ಲ ಅಂತ ನಾವ್ ಏನು ಚೇಂಜ್ ಮಾಡೋದಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತು ಇಲ್ಲಿ ಬರೀ ಟೆಂಪರರಿ ಆಗಿ ನಾವ್ ಇರ್ತೀವಿ. 12 ಅವರ್ಸ್ ಆದ್ಮೇಲೆ ನಾವು ಇಳಿದು ನಾವು ನಮ್ಮ ಗುರಿಯನ್ನ ನಾವು ಮುಟ್ಲಿಕ್ಕೆ ನಾವು ಆ ಕಡೆಗೆ ಹೋಗ್ತೀವಿ ಅಂತ ನಮಗೆ ಗೊತ್ತಿರುತ್ತೆ. ಅದೇ ತರನೇ ಈ ಭೌತಿಕ ಪ್ರಪಂಚ, ನಾವಿಲ್ಲಿ ಶಾಶ್ವತವಾಗಿ ಇರೋರಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಇಷ್ಟು ಉಗ್ರ ಕರ್ಮ ಮಾಡೋದು ಬೇಕಾಗಿಲ್ಲ. ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಏನನ್ನ ಮಾಡ್ಬೇಕು, ಏನನ್ನ ಮಾಡ್ಬಾರ್ದು, ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ಅಂತ ನಮ್ಗೆ ಪ್ರಭುಪಾದರು ಅರ್ಥ ಮಾಡ್ಸೋದು. ಮತ್ತೆ ಭಗವಂತನು ಸಹ ಅದಕ್ಕೆ ಹೇಳ್ತಾ ಇದಾರೆ, ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಅರ್ಥ ಮಾಡ್ಕೊಳ್ಳಿ. ಅದನ್ನ ನೀವು ನಿಮ್ಮ ಊಹಾಪೋಹ ಚಿಂತನೆಯಿಂದ ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳ ಮುಖೇನ ನಮ್ಮ ಗ್ರಂಥದಲ್ಲಿ ಏನ್ ಹೇಳಿದಾರೋ ಅದನ್ನ ತಿಳ್ಕೊಂಡು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಮಾಡಿ. ಉಗ್ರ ಕರ್ಮ ಮಾಡ್ಬೇಡಿ, ಅದು ವಿನಾಶಕ್ಕೆ ಅದು ಕಾರಣ ಮಾಡುತ್ತೆ. ಮತ್ತೆ ಅದು ಜಗತ್ತಿನ ಶಾಂತಿ, ಶ್ರೇಯಸ್ಸಿಗೆ ಅದು ಸಹಾಯ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾ ಇದಾರೆ. ನೋಡಿ, ಇವಾಗ ಪ್ಲಾಸ್ಟಿಕ್ ಅನ್ನ ನಮ್ಮ ಸಂತೋಷಕ್ಕೋಸ್ಕರ ನಾವು ಪ್ಲಾಸ್ಟಿಕ್ ಅನ್ನ ಸೃಷ್ಟಿ ಮಾಡ್ಕೊಂಡ್ವಿ ಅಲ್ವಾ? ಮೊದ್ಲು ಪ್ಲಾಸ್ಟಿಕ್ ಅನ್ನೋದೇ ಇರ್ಲಿಲ್ಲ ಅಲ್ವಾ? ಎಲ್ಲ ಮಣ್ಣಿನ ಪಾತ್ರೆಗಳು, ಮ್ಯಾಕ್ಸಿಮಮ್ ಅಂತಂದ್ರೆ ಬ್ರಾಸ್, ಐರನ್, ಚಿನ್ನ ಆ ತರದ್ ಇರ್ತಿತ್ತು. ಈಗ ನೋಡಿ, ಪ್ಲಾಸ್ಟಿಕ್ ಒಂದು ರಾಶಿನೇ ಆಗಿದೆ ಅಲ್ವಾ? ಮೌಂಟ್ ಎವರೆಸ್ಟ್ ಸಹ ಮೀರಿಸಬಹುದು, ಅಷ್ಟು ಒಂದು ರಾಶಿಯನ್ನ ನಾವು ಮಾಡ್ಬೋದು. ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಷ್ಟೇ, ಯೂಸ್ ಅಂಡ್ ಥ್ರೋ ಅಲ್ವಾ? ಇದ್ರ ವೇಸ್ಟ್ ಎಲ್ಲ ಏನ್ ಮಾಡ್ತಾರೆ, ಅದು ನಮ್ಗೆ ಇವಾಗ ಆರೋಗ್ಯದ ಮೇಲೆ ಎಷ್ಟು ಸಮಸ್ಯೆಯನ್ನ ಅದು ತಂದ್ಕೊಡ್ತಾ ಇದೆ ಅಲ್ವಾ? ಮತ್ತೆ ಏನು ಈ ಪ್ರಾಣಿ ಹತ್ಯೆಯನ್ನ ಮಾಡಿ ಬರೇ ಮಾಂಸವನ್ನೇ ಭಕ್ಷಣೆ ಮಾಡೋದೊಂದೇ ಅಲ್ಲದೆ ಎಷ್ಟೊಂದು ಅದರಿಂದ ನಮ್ಮ ಅಲಂಕಾರಿಕ ವಸ್ತುಗಳನ್ನ ನಾವು ಉಪಯೋಗಿಸ್ಲಿಕ್ಕೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಲ್ವಾ? ಈ ತರ ಉಗ್ರ ಕರ್ಮವನ್ನ ಅವರು ಮಾಡ್ತಾ ಇದ್ದಾರೆ. ಇದು ನಮ್ಮನ್ನ ವಿನಾಶದತ್ತ ಕರ್ಕೊಂಡು ಹೋಗ್ತಾ ಇದೆ. ಇದನ್ನ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಇದಾರೆ. ಅದರ ಪ್ರಭುಪಾದರ ಭಾವಾರ್ಥವನ್ನ ನೀವು ಓದಿ. ಓಕೆ, ಇವಾಗ ನೆಕ್ಸ್ಟ್ ನಮ್ಗೆ ಏನನ್ನ ಹೇಳ್ತಾ ಇದಾರೆ, ನಮ್ಗೆ ಅಸುರರ ಮನಸ್ಥಿತಿ ಏನಿದೆ, ಅವ್ರು ಯಾರ ಆಶ್ರಯವನ್ನ ಪಡಿತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದಾರೆ. ಸೊ ಇದು ನಿಮ್ಗೆ ಪ್ರಶ್ನೆ, ನಾವು ಯಾರ ಆಶ್ರಯವನ್ನ ಪಡಿಬೇಕು? ನಿಮ್ಗೆ ಏನ್ ಅನ್ಸುತ್ತೆ, ನಾವ್ ಯಾರ ಆಶ್ರಯವನ್ನ ಪಡಿಬೇಕು? ನೀವ್ ಇದಕ್ಕಿಂತ ಮುಂಚೆ ಭಗವದ್ಗೀತೆಗೆ ಬರ್ಲಿಕ್ಕಿಂತ ಮುಂಚೆ ಈ ಪ್ರಶ್ನೆನ ಕೇಳಿದ್ರೆ ನೀವ್ ಏನ್ ಹೇಳ್ತಾ ಇದ್ರಿ? ಯಾರ ಆಶ್ರಯ ಪಡಿಬೇಕು? ಗುರುವಿನ ಆಶ್ರಯ. ಪ್ರಭುಜಿ, ಅದು ಈಗ ನಿಮ್ಗೆ ಗೊತ್ತಾಗಿದೆ, ಗುರುವಿನ ಆಶ್ರಯವನ್ನ ಪಡಿಬೇಕು, ಇಲ್ಲಾಂದ್ರೆ ಭಗವಂತನ ಆಶ್ರಯವನ್ನ ಪಡಿಬೇಕಂತ ಅಲ್ವಾ? ಸೊ ಮೊದ್ಲೇನಾದ್ರೂ ನಿಮ್ಗೆ ಈ ಪ್ರಶ್ನೆನ ಕೇಳಿದ್ರೆ ನೀವ್ ಏನ್ ಹೇಳ್ತಾ ಇದ್ರಿ? ಭಗವದ್ಗೀತೆ
ಅದು ಬಂಧು ತಂದೆ ತಾಯಿ ಅಂತ ಬಾಂಧವರು, ತಂದೆ ತಾಯಿ. ತಂದೆ ತಾಯಿ ತಂದೆ ಬಂಧು ತಾಯಿ ಬಾಂಧವರು ಅಂದ್ರೆ ಇಲ್ಲ ಅವರೇ ಅಂತಂದ್ರೆ ಫಸ್ಟ್ ಗುರು. ಇಲ್ಲಾಂದ್ರೆ ಯಾರ ಆಶ್ರಯವನ್ನ ಪಡಿಬೇಕು ಅಂತ ನಮ್ಗೆ ಸಮಾಜ ಹೇಳ್ಕೊಡ್ತಾ ಇತ್ತು? ಗಂಡನ ಹಾ, ಜೊತೆ. ಯಾರು ಶ್ರೀಮಂತರು ಇರ್ತಾರೆ, ಯಾರಲ್ಲಿ ಏನೋ ಹಣ ಅಂತಸ್ತು ಒಂದು ಅಧಿಕಾರದಲ್ಲಿ ಇರ್ತಾರೆ, ಅವರ ಆಶ್ರಯವನ್ನ ಪಡೀರಿ, ಆಗ ನಿಮ್ಮ ಜೀವನ ಏನಾಗತ್ತೆ, ಸುಗಮ ಆಗತ್ತೆ ಅಂತ ಹೇಳ್ತಾ ಇದ್ರು ಅಲ್ವಾ. ಸೊ ನಾವ್ ಅದನ್ನೇ ಕೇಳಿರೋದು ಅಲ್ವಾ. ನೀವೇನಾದ್ರೂ ಬೇರೆ ಏನಾದ್ರು ಕೇಳಿದ್ರೆ ಹೇಳಿ, ಯಾರ ಆಶ್ರಯವನ್ನ ಪಡಿಬೇಕು ಅಂತಂದ್ರೆ ತಂದೆ ತಾಯಿ ಅವ್ರನ್ನ ಬಿಟ್ಟು ಯಾರ ಆಶ್ರಯವನ್ನ ಪಡಿಬೇಕು ಅಂತ ನೀವು ತಿಳ್ಕೊಂಡಿದ್ರಿ? ಭಗವದ್ಗೀತೆಗೆ ಬರ್ಲಿಕ್ಕಿಂತ ಮುಂಚೆ ನಮ್ಗೆ ಇವಾಗ ಭಗವದ್ಗೀತೆ ಬಂದ್ಮೇಲೆ ಸ್ಪಷ್ಟವಾಗಿ ಗೊತ್ತಾಗಿದೆ ಅಲ್ವಾ. ನಾವು ಗುರುಗಳ ಆಶ್ರಯವನ್ನ ಪಡಿಬೇಕು. ಯಾವಾಗ ಎಂತಹ ಗುರುಗಳು? ಆ ಗುರು ಪರಂಪರೆಯಲ್ಲಿ ಬಂದಿರೋ ಗುರುಗಳ ಆಶ್ರಯವನ್ನ ಪಡಿಬೇಕು. ಗುರು ಬೇರೆ ಅಲ್ಲ, ಗುರು ಅವರು ಭಗವಂತನನ್ನ ಪ್ರತಿನಿಧಿಸ್ತಾರೆ. ಸೊ ಗುರುವನ ಆಶ್ರಯ ಪಡೆದಿದೀವಿ ಅಂತಂದ್ರೆ ನಾವು ಭಗವಂತನ ಆಶ್ರಯವನ್ನ ಪಡೆದಿದೀವಿ ಅಂತಾನೆ ಅರ್ಥ ಅಲ್ವಾ. ಸೊ ಇವಾಗ ನೋಡೋಣಂತೆ ಈ ಅಸುರಿ ಅವರ ಮನೋಧರ್ಮ ಏನಿದೆ, ಅವ್ರು ಯಾರ ಆಶ್ರಯವನ್ನ ಪಡಿತಾರೆ ಅಂತ ಹೇಳ್ಬಿಟ್ಟು ನಾವ್ ಇವಾಗ ನೋಡೋಣಂತೆ. ಹರೇ ಕೃಷ್ಣ. ಇದನ್ನ ಓದಿ ಯಾರಾದ್ರೂ ಹರೇ ಕೃಷ್ಣ. ಬೇಗ ಬೇಗ ಓದಿ. ಕಾಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಃ ಮೋಹಾದ್ ಗೃಹೀತ್ವಾ ಸದ್ಗ್ರಹಾನ್ ಪ್ರವರ್ತಂತೆ ಶುಚಿವ್ರತಃ. ಅಶುಚಿವ್ರತಃ. ತೃಪ್ತಿಯೇ ಆಗದ ಕಾಮವನ್ನು ಆಶ್ರಯಿಸಿ ಡಂಭ ಮತ್ತು ವನಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈಮರೆತು ಆಸುರಿ ಸ್ವಭಾವದವರು ಮೋಹಕ್ಕೊಳಗಾಗುತ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗಿರುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಡಿ. ಸೊ ಇವಾಗ ನೋಡಿ, ಇಲ್ಲಿ ಯಾರ ಆಶ್ರಯವನ್ನ ತಗೋತಾ ಇದ್ದಾರೆ? ಅಸುರಿ ಪ್ರವೃತ್ತಿ ಇರೋರು. ಯಾರ ಆಶ್ರಯ? ಕೃಷ್ಣ ಹೇಳ್ತಾ ಇದ್ದಾರೆ ನೋಡಿ. ಇದನ್ನ ಯಾರು ಇಸ್ಕಾನ್ ಅವ್ರು ಯಾರು ಹೇಳ್ತಾ ಇಲ್ಲ, ಕೃಷ್ಣನೇ ಹೇಳ್ತಾ ಇದ್ದಾರೆ. ಅಸುರಿ ವೃತ್ತಿ ಇರೋರು ಯಾರ ಆಶ್ರಯವನ್ನ ತಗೋತಾರೆ? ಕಾಮ ಅಲ್ವಾ. ತೃಪ್ತಿಯೇ ಆಗದ ಕಾಮ. ಹೋಗ್ಲಿ, ಅದಕ್ಕೇನಾದ್ರೂ ತೃಪ್ತಿ ಅನ್ನೋದಿದ್ಯಾ? ತೃಪ್ತಿಯೇ ಆಗದ ಕಾಮವನ್ನ ಆಶ್ರಯಿಸ್ತಾರೆ. ನಾವ್ ಇದಕ್ಕಿನ ಹಿಂದಿನ ಶ್ಲೋಕದಲ್ಲಿ ನಾವು ತಿಳ್ಕೊಂಡ್ವಿ, ಕಾಮವನ್ನ ಆಶ್ರಯಿಸಿದ್ರೆ ಏನಾಗತ್ತೆ? ಅವ್ರು ಹಿಂಸಾ ಪ್ರವೃತ್ತಿಗೆ ಒಳಗಾಗ್ತಾರೆ ಅಲ್ವಾ. ಮತ್ತೆ ಅವ್ರ ಪಾಪ ಕರ್ಮಗಳನ್ನ ಅವರು ಮಾಡ್ಬೇಕಾಗತ್ತೆ, ಪ್ರಾಣಿ ಹತ್ಯೆಯನ್ನ ಅವ್ರು ಮಾಡ್ಬೇಕಾಗತ್ತೆ, ವಿನಾಶ ತರುವಂತಹ ವಸ್ತುಗಳನ್ನ ಸೃಷ್ಟಿ ಮಾಡ್ಬೇಕಾಗತ್ತೆ ಅವರು ಅಲ್ವಾ. ಸೊ ಇವಾಗ ಆಶ್ರಯಿಸಿ ಅವ್ರು ಏನ್ ಮಾಡ್ತಾರೆ? ಅವ್ರಿಗೆ ಡಂಬ ಮತ್ತೆ ಒಣ ಪ್ರತಿಷ್ಠೆ. ಹೋಗ್ಲಿ, ಅದ್ರಲ್ಲಿ ಏನಾದ್ರೂ ಸಿಗುತ್ತಾ? ಪ್ರತಿಷ್ಠೆ, ಒಣ ಪ್ರತಿಷ್ಠೆ ಅಷ್ಟೇ. ಅದು ನಮ್ ಜೀವನ ಮಾಡ್ಲಿಕ್ಕೆ ಏನು ಬೇಕಾಗಿಲ್ಲ ಅಲ್ವಾ. ಜೀವನ ಮಾಡ್ಲಿಕ್ಕೆ ಏನು, ನಾವು ಒಂದ್ ಸ್ವಲ್ಪ ಆಹಾರ ನಮ್ಗೆ ಎಷ್ಟು ತಿನ್ಲಿಕ್ಕೆ ಸಾಧ್ಯ ಅಲ್ವಾ. ಎಷ್ಟು ಆಹಾರ ಇದ್ರೂ ನಮ್ಗೆ ಒಂದ್ ಸ್ವಲ್ಪನೇ ತಿನ್ಲಿಕ್ಕೆ ಸಾಧ್ಯ ಅಲ್ವಾ. ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಜೀವನವನ್ನ ಮಾಡ್ಲಿಕ್ಕೆ ನಮ್ಗೆ ಅದೇನ್ ಹೇಳಿದ್ದಾರೆ ನಮ್ಗೆ ಕೃಷ್ಣ ಏನ್ ಹೇಳಿದ್ದಾರೆ? ನಮ್ಮ ಉಪನಿಷತ್ತಲ್ಲಿ ಈಶಾವಾಸಮಿದಂ ಸರ್ವಂ ಯತ್ಕಿಂಚ್ಯ ಜಗತಾಂ ಜಗತ್ ಅಲ್ವಾ. ನಿಮ್ಮ ಪಾಲನಷ್ಟೇ ನೀವು ತಗೊಳ್ಳಿ ಅಂತ ಹೇಳಿದ್ದಾರೆ ಅಲ್ವಾ. ಬೇರೆಯವರ ಪಾಲಿಗೆ ನೀವು ಆಸೆ ಪಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆದ್ರೆ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ? ನಮ್ಮ ಈ ಅಶಾಶ್ವತವಾದ ಶರೀರವನ್ನ ಪೋಷಣೆ ಮಾಡ್ಲಿಕ್ಕೆ ನಾವು ಅಷ್ಟು ಅಂದ್ರೆ ಅದರ ಇಂದ್ರಿಯಗಳನ್ನ, ಇದೆಲ್ಲವೂ ಸಹ ಜಡ ವಸ್ತು ಅಲ್ವಾ. ಅದರ ಒಂದು ಕಾಮನೆಗಳನ್ನ ನಾವು ತೃಪ್ತಿ ಪಡಿಸ್ಲಿಕ್ಕೆ, ಅದು ಏನಕ್ಕೋಸ್ಕರ? ಒಣ ಪ್ರತಿಷ್ಠೆಗೆ ಅಲ್ವಾ. ಅಯ್ಯೋ, ಬೇರೆಯವ್ರು ನನ್ನ ನೋಡಿ ವಾವ್ ಎಲ್ಲ ಹೊಸ ಏನು ಮಾಡೆಲ್ ದೇವ್ ಯೂಸ್ ಮಾಡ್ತಾರೆ ಇವರು, ಈಗ ಮಾರ್ಕೆಟ್ ಏನ್ ಬಂದಿರುತ್ತೆ ಅದನ್ನ ಇವ್ರು ಯೂಸ್ ಮಾಡ್ತಾರೆ ಅಂತ ನಾವು ಅವ್ರ ಹತ್ರ ಬೇಷ್ ಅನ್ನಿಸ್ಕೋಬೇಕು. ಇಂತಹ ಒಂದು ಒಣ ಪ್ರತಿಷ್ಠೆ ಉನ್ಮಾದದಲ್ಲಿ ಮೈ ಮರೆತು ನಾವೇನ್ ಮಾಡ್ತಾ ಇದೀವಿ? ಆ ಕಾಮವನ್ನ ಆಶ್ರಯಿಸಿದೀವಿ. ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರನೇ ನಾವು ಬದುಕ್ತಾ ಇದೀವಿ, ಮೋಹಕ್ಕೆ ಒಳಗಾಗ್ತಾ ಇದೀವಿ ಅಲ್ವಾ. ನಾವು ನೋಡಿದ್ವಿ ಅಲ್ವಾ, ಧೃತರಾಷ್ಟ್ರನ ಜ್ಞಾಪಿಸ್ಕೊಂಡ್ರೆ ನಮ್ಗೆ ಮೋಹ ಅಂದ್ರೆ ಗೊತ್ತಾಗೋಗ್ಬಿಡುತ್ತೆ ಅಲ್ವಾ. ಮೋಹ ಅಂತಂತಂದ್ರೆ ಅಲ್ಲಿ ಅವ್ರು ತಪ್ಪು ಮಾಡ್ತಿದ್ರು ಸಹ ಕಣ್ಣಿಗೆ ಕಾಣೋದಿಲ್ಲ. ಅವನು ಬರೇ ಹುಟ್ಟು ಕುರುಡ ಅಲ್ಲ, ಅವನ ಬುದ್ಧಿನೂ ಸಹ ಕುರುಡಾಗಿತ್ತು ಅಲ್ವಾ. ಅಷ್ಟು ನಮ್ಗೆ ಮೋಹಕ್ಕೆ ಒಳಗಾಗ್ಬಿಡ್ತೀವಿ. ನಮ್ಗೆ ಯಾವ ಸರಿ ಯಾವ ತಪ್ಪು, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಗೊತ್ತಾಗೋದಿಲ್ಲ. ಆತರ ಮೋಹಕ್ಕೆ ನಾವು ಒಳಗಾಗ್ತೀವಿ. ಮತ್ತೆ ಅಶಾಶ್ವತವಾದ ವಿಷಯಗಳಿಂದ ನಾವು ಆಕರ್ಷಿತರಾದ್ಮೇಲೆ ಏನಾಗುತ್ತೆ? ಅಶುಚಿ ಕರ್ಮಗಳಿಗೆ ಬದ್ಧರಾಗ್ತೀವಿ ಅಲ್ವಾ. ಸೊ ಅಶುಚಿ ವ್ರತಃ ಅಂತ ಹೇಳ್ಬಿಟ್ಟು ನಮ್ಗೆ ಮತ್ತೆ ಭಾಗವತದಲ್ಲಿ ನೀವು ತಿಳ್ಕೊತೀರಾ. ಅಶುಚಿ ವ್ರತಃ ಅಂತಂದ್ರೆ, ಶುಚಿ ವ್ರತಃ ಅಂತಂದ್ರೆ ನೀವು ಯಾವ ಒಂದು ವರ್ಣದಲ್ಲಿ ಆಶ್ರಮದಲ್ಲಿ ಇರ್ತೀವೋ ಅದಕ್ಕೆ ಅನುಗುಣವಾದ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಬೇಕು. ಅಶುಚಿ ವ್ರತಃ ಅಂತಂದ್ರೇನು? ಅದಕ್ಕೆ ವಿರುದ್ಧವಾಗಿ ಕೆಲಸಗಳನ್ನ ಮಾಡೋದು. ಇವಾಗ ನೋಡಿ, ಬ್ರಾಹ್ಮಣರು ಏನ್ ಮಾಡ್ತಾ ಇದಾರೆ? ಇವಾಗ ಅವರು ಯಾರ ಹತ್ರನು ಸಂಬಳ ತಗೊಂಡಲ್ಲೇ ಅವರು ಎಲ್ಲರಿಗೂ ಜ್ಞಾನವನ್ನ ಪಡ್ಕೊಂಡು ಆ ಜ್ಞಾನವನ್ನ ಬೇರೆಯವ್ರಿಗೆ ಕೊಡ್ಬೇಕು. ಆದ್ರೆ ಈಗ ಬ್ರಾಹ್ಮಣರು ಏನ್ ಮಾಡ್ತಾ ಇದಾರೆ? ಅವ್ರನ್ನು ಸಹ ಈಗ ಶೂದ್ರರಾಗಿದ್ದಾರೆ. ಅವರು ಬೇರೆಯವರ ಕೆಳಗಡೆ ಹೋಗಿ ಕೆಲಸವನ್ನ ಮಾಡ್ತಾರೆ. ಆ ಸಂಬಳಕ್ಕೋಸ್ಕರ ಯಾರು ಕೆಲಸವನ್ನ ಮಾಡ್ತಾರೋ ಅವರು ಶೂದ್ರರು ಅಂತ ಕರೀತಾರೆ. ಅವ್ರು ಇವಾಗ ಏನು ಫಾರಿನ್ ಕಂಟ್ರೀಸ್ ಹೋಗ್ಬೇಕು, ಅಲ್ಲಿನೂ ಏನು ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ಬೇಕಂತ ಹೇಳ್ಬಿಟ್ಟು ಅವರೆಲ್ಲ ಇವಾಗ ಫಾರಿನ್ ಕಂಟ್ರಿಗೆ ಹೋಗ್ತಾ ಇದಾರೆ. ಹೋಗ್ಲಿ, ಅಲ್ಲೇನಾದ್ರೂ ಹೋಗಿ ಧರ್ಮವನ್ನ ಅವರು ಪ್ರಚಾರ ಮಾಡ್ಲಿಕ್ಕೆ ಹೋಗ್ತಿದಾರ? ಇಲ್ಲ, ಮತ್ತೆ ಇಂದ್ರಿಯ ಸುಖವನ್ನ ಪಡ್ಲಿಕ್ಕೆ ಹೋಗ್ತಾ ಇದಾರೆ. ಅಂದ್ರೆ ಅಶುಚಿ ವ್ರತಃ. ಅವರು ಆ ಧರ್ಮವನ್ನ ಪಾಲನೆ ಮಾಡ್ತಾ ಇಲ್ಲ. ಅವರು ಬ್ರಾಹ್ಮಣರಾಗಿ ಏನನ್ನ ಮಾಡ್ಬೇಕು, ಪಾಠನ್ ಯಜನ್ ಯಾಜನ್ ಅಲ್ವಾ, ದಾನ ಪ್ರತಿಗೃಹಣ ಅದನ್ನ ಮಾಡ್ತಾ ಇಲ್ಲ ಅವರು. ಅಶುಚಿ ವ್ರತಃ
ಅದನ್ನ ಮಾಡ್ತಿದ್ರು. ಕ್ಷತ್ರಿಯನಾಗಿ ಅವ್ರು ಎಲ್ಲರನ್ನ ರಕ್ಷಣೆ ಮಾಡ್ಬೇಕು, ಆದ್ರೆ ಅವನೇ ಎದುರ್ಕೊಂಡು ಅವನು ಒಂದು ಕತ್ತಿಯನ್ನು ಇಟ್ಕೊಳ್ಲಿಕ್ಕೂ ಆಗೋದಿಲ್ಲ. ಅಲ್ಲಿ ಧರ್ಮ ನಡೀತಾ ಇದ್ರೆ ಅದರ ವಿರುದ್ಧವಾಗಿ ಮಾತಾಡ್ಲಿಕ್ಕೂ ಬಾಯಿ ಬಿಡಕ್ಕೂ ಆಗ್ತಾ ಇಲ್ಲ. ಆತರ ವೈಶ್ಯರು ಅಂತಂದ್ರೆ ಅವರು ಪಶು ಸಂಗೋಪನೆ ಮಾಡಿ ವಾಣಿಜ್ಯ ಇದನ್ನ ಮಾಡಿ ಅವರು ಏನು ಪಶುಗಳ ಸಂರಕ್ಷಣೆ ಮಾಡ್ಬೇಕು. ಆದ್ರೆ ಅವ್ರೇನ್ ಮಾಡ್ತಾ ಇದಾರೆ, ಆ ಪಶುಗಳಿಂದ ಆ ಹಾಲನ್ನ ಕರೆದು ಆ ಹಾಲನ್ನು ಕೊಡೋ ತನಕನೂ ಸಹ ಆ ಹಸುಗಳನ್ನ ಚೆನ್ನಾಗಿ ನೋಡ್ಕೊಂಡು ಆಮೇಲೆ ಅದನ್ನ ಮುದಿ ಆದ್ಮೇಲೆ ಅದನ್ನ ಏನು ಪ್ರಾಣಿ ಹತ್ಯಾಗಾರಗಳಿಗೆ ಅದನ್ನ ಕಳಿಸ್ತಾ ಇದಾರೆ. ಸೊ ಕಸಾಯಿ ಖಾನೆಗಳಿಗೆ ಅವ್ರಿಗೆ ಕಳಿಸ್ತಾ ಇದಾರೆ ಅಲ್ವಾ. ನೋಡಿ, ಅಂದ್ರೆ ಅವ್ರು ಆ ಧರ್ಮದಲ್ಲಿ ಇಟ್ಕೊಂಡು ಆ ವರ್ಣದಲ್ಲಿ ಇಟ್ಕೊಂಡು ಅವ್ರು ಏನನ್ನ ಧರ್ಮವನ್ನ ಮಾಡ್ಬೇಕು ಅದನ್ನ ಅವರು ಮಾಡ್ತಾ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ ಅಶುಚಿ ವ್ರತಃ. ಯಾಕಂದ್ರೆ ಅವರ ಇಂದ್ರಿಯ ಕಾಮನೆಗಳನ್ನ ಪೂರೈಸ್ಕೋಬೇಕಂದ್ರೆ ಅವರು ಅಶುಚಿ ವ್ರತಃ, ಅಶುಚಿ ಕರ್ಮಗಳನ್ನೇ ಅವರು ಮಾಡ್ಬೇಕು. ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ, ಇಂದ್ರಿಯ ಸುಖ ಅಂದ್ರೆ ನಾನು ಇವಾಗ ಹೊಸ ಹೊಸ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅದನ್ನೆಲ್ಲ ಯೂಸ್ ಮಾಡ್ತಾ, ಅಥವಾ ಈ ಮಾರ್ಕೆಟಿಗೆ ಬಂದಿರೋ ಬ್ರ್ಯಾಂಡ್ಸ್ ಹೈ ಬ್ರ್ಯಾಂಡ್ ಏನಿದೆ ಅದನ್ನ ಯೂಸ್ ಮಾಡ್ತಾ ಅವ್ರು ಏನ್ ಯೋಚನೆ ಮಾಡ್ತಾರೆ, ನಾನ್ ತುಂಬಾ ಫಾರ್ವರ್ಡ್. ಅವ್ರ ಮನೇಲಿ ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಏನ್ ಬಂದಿದೆ, ಆ ಕಾರ್ ಇದೆ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಿ ತುಂಬಾ ಫಾರ್ವರ್ಡ್ ಅಂತ ಅನ್ಕೋತೀವಿ. ಆದ್ರೆ ಇಲ್ಲಿ ನಮ್ಮ ಭಗವದ್ಗೀತೆಯಲ್ಲಿ ಮತ್ತೆ ಪ್ರಭುಪಾದ ಏನ್ ಅರ್ಥ ಮಾಡಿಸ್ತಾ ಇದಾರೆ, ನರಕದ ಕಡೆಗೆ ಅವ್ರು ಜಾರ್ತಾ ಇದಾರೆ, ತುಂಬಾ ಮುಂದುವರೆದಿದ್ದಾರೆ ಅಂತ ಅವ್ರು ಭಾವಿಸ್ತಾ ಇದಾರೆ. ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವರು ನರಕದ ಕಡೆಗೆ ಅವರು ತಮ್ಮನ್ನ ಕರ್ಕೊಂಡು ಹೋಗ್ತಾ ಇದಾರೆ. ಯಾಕಂದ್ರೆ ಅವ್ರು ಇಲ್ಲಿ ಅಶುಚಿ ಕರ್ಮ ಮಾಡ್ತಾ ಇದಾರೆ, ಹಿಂಸೆ ಮಾಡ್ತಾ ಇದಾರೆ, ಅವರು ಪಾಪ ಕರ್ಮಗಳನ್ನ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಅವ್ರಿಗೆ ನರಕಕ್ಕೆ ಅವರು ಹೋಗ್ತಾ ಇದಾರೆ. ಆದ್ರೆ ಅವರು ತುಂಬಾ ಮುಂದುವರೆದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇಲ್ಲಿ ಅರ್ಥ ಮಾಡಿಸ್ತಾರೆ ನಮ್ಗೆ ಪ್ರಭುಪಾದರು, ಇವರು ತುಂಬಾ ಮುಂದುವರೆದಿದೀವಿ, ತುಂಬಾ ಜ್ಞಾನ, ನಾವು ನಮ್ಮ ಜ್ಞಾನವೆಲ್ಲ ಉಪಯೋಗಿಸ್ಕೊಂಡು ನಾವು ಎಷ್ಟೆಲ್ಲಾ ವಸ್ತುಗಳನ್ನು ನಾವು ಇಂದ್ರಿಯ ಬಳಕೆಯನ್ನ, ಇಂದ್ರಿಯ ತೃಪ್ತಿ ಇನ್ನ ಹೆಚ್ಚೆಚ್ಚು ಮಾಡ್ಲಿಕ್ಕೆ ವಸ್ತುಗಳನ್ನು ಸೃಷ್ಟಿ ಮಾಡಿದೀವಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಲ್ವಾ. ಆದ್ರೆ ಭಗವಂತ ಕೊಟ್ಟಿರೋದು ಜ್ಞಾನ ಅದಕ್ಕಲ್ಲ ಅಲ್ವಾ. ಅದಕ್ಕೆ ನಮ್ಗೆ ಇವಾಗ ಏನ್ ಹೇಳ್ತಾರೆ, ನೀವು ಅಕಸ್ಮಾತ್ ಒಂದು ಸಿಂಗಿಂಗ್ ಬರ್ತಾ ಇದೆಯಾ, ನಿಮ್ಗೆ ಚೆನ್ನಾಗಿ ನೀವು ಹಾಡನ್ನ ಹೇಳ್ತೀರಾ ಅಂತಂದ್ರೆ, ನೀವು ಫಿಲಂ ಹಾಡನ್ನ ಹೇಳಿ ನೀವು ಹಣವನ್ನ ಮಾಡ್ಕೋತೀರಾ ಅಂದ್ರೆ ನೀವು ತುಂಬಾ ಏನು ಗ್ರೇಟ್ ಅಂತ ಅಲ್ಲ. ನೀವು ಜ್ಞಾನವನ್ನ ಭಗವಂತ ಏನ್ ಕೊಟ್ಟಿದ್ದಾನೆ ಅದಕ್ಕೆ ಅದನ್ನ ನೀವು ಸರಿಯಾದ ಒಂದು ಸದ್ಬಳಕೆ ಮಾಡ್ತಾ ಇಲ್ಲ ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ಅವರು ಕಣ್ಣಿಗೆ ಕಾಣದ ದೇವರನ್ನ ಅವರು ಸೃಷ್ಟಿ ಮಾಡ್ತಾರೆ. ಅಂದ್ರೆ ಇವಾಗ ಯಾವ್ದೋ ಒಂದು ಶಕ್ತಿ ಇದೆ ನಮ್ಗೆ ಇವಾಗ ಗೊತ್ತಿದೆ, ನಮ್ಗೆ ಇವಾಗ 3,000,000 ದೇವತೆಗಳಿದ್ದಾರೆ ಅಂತ ನಮ್ಗೆ ಗೊತ್ತಿದ್ದಾರೆ. ಅದನ್ನ ಮೀರಿ ಅವರ ಮೇಲೆ ಒಬ್ಬ ದೇವೋತ್ತಮ ಪರಮಪುರುಷ ಕೃಷ್ಣ ಇದ್ದಾರೆ ಅಂತ ನಮ್ಗೆ ಇವಾಗ ಶಾಸ್ತ್ರಗಳಲ್ಲಿ ಓದಿದ್ಮೇಲೆ ಗೊತ್ತಾಯ್ತು. ಆದ್ರೆ ಇವಾಗ ಅವ್ರೇನ್ ಮಾಡ್ತಾರೆ, ಒಂದು ದೇವರನ್ನ ಸೃಷ್ಟಿ ಮಾಡ್ತಾರೆ. ಯಾರು ದೇವ್ರು, ಯಾರು ಅವರು ಇಂದ್ರಿಯ ಭೋಗವನ್ನ ತೃಪ್ತಿ ಮಾಡ್ಕೊಳ್ಳಿಕ್ಕೆ ಸಹಕಾರ ಕೊಡ್ತಾರೋ ಅವ್ರನ್ನೇ ದೇವ್ರು ಮಾಡ್ಬಿಡ್ತಾರೆ ಅಲ್ವಾ. ನಾವು ನೋಡಿದ್ವಿ ಅಲ್ವಾ, ಇವಾಗ ಹಿಟ್ಲರ್ ಸಮಯದಲ್ಲಿ ಒಬ್ಬ ವ್ಯಾಪಾರಿಗೆ, ಕಲ್ಕತ್ತಾ ವ್ಯಾಪಾರಿಗೆ ತುಂಬಾ ಹಣ ಸಿಗುತ್ತೆ ಆ ಕಾಳಸಂತೆಯಲ್ಲಿ. ಅವಾಗ ಹಿಟ್ಲರನ್ನ ದೇವ್ರು ಅಂತ ಹೇಳ್ಬಿಟ್ಟು ಅವರು ಪೂಜೆಯನ್ನ ಮಾಡ್ತಾರೆ. ಸೊ ಈ ತರ ಅವರು ದೇವರನ್ನ ಅವರು ಸೃಷ್ಟಿ ಮಾಡ್ಬಿಡ್ತಾರೆ. ಸೊ ಪರಿಣಾಮ ಏನಾಗುತ್ತೆ, ಸೊ ನಾವ್ ಇವಾಗ ಜ್ಞಾನ ಇಲ್ದಲೆ ನಾವ್ ಈ ತರ ಎಲ್ಲ ನಾವು ಇಂದ್ರಿಯ ಭೋಗವೇ ನಮ್ಮ ಗುರಿ ಅಂತ ಹೇಳ್ಬಿಟ್ಟು ಅದನ್ನ ಆಶ್ರಯ ಪಡ್ಕೊಂಡ್ರೆ ಏನ್ ಪರಿಣಾಮ ಆಗತ್ತೆ, ಎರಡನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಏನಂದ್ರೆ ನಾವು ಈ ಭೋಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಕಾಮ ಭೋಗಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಈ ಸಂಪತ್ತನ್ನ ಐಹಿಕ ಸಂಪತ್ತನ್ನ ನಾವು ಶೇಖರಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ತರ ನಮ್ಮ ಭೋಗಗಳನ್ನೆಲ್ಲ ನಾವು ತೀರಿಸ್ಕೊಂತ ಹೋಗ್ತಾ ಮತ್ತೆ ಈ ಸಂಪತ್ತನ್ನ ಶೇಖರಣೆ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಾವು ಅಶುಚಿ ವ್ರತಃ, ನಾವು ಶುಚಿಯಾಗಿ ನಾವು ನಮ್ಮ ಕರ್ಮವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಧರ್ಮಯುತವಾಗಿ ನಾವು ನಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಮತ್ತೆ ನಾವು ಇಂದ್ರಿಯಗಳ ಭೋಗಗಳನ್ನ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಾವು ಈ 4 ನಿಯಂತ್ರಕ ತತ್ವಗಳನ್ನ ನಾವು ಮೀರ್ತೀವಿ ಅಲ್ವಾ. ದ್ಯೂತಂ ಪಾನಂ ಸ್ತ್ರೀಯಂ ಶೂನಂ ಅಂತ ನಾವ್ ಏನ್ ಹೇಳ್ತೀವೋ ಅದನ್ನ ನಾವು ಮೀರ್ತೀವಿ. ಯಾಕಂದ್ರೆ ಅದ್ರಲ್ಲೇ ಹೆಚ್ಚು ಇಂದ್ರಿಯ ಸುಖ ನಮಗ್ ಗೊತ್ತಿರೋ ಹಾಗೇನೆ ಅಲ್ವಾ. ಇವಾಗ ಯಾವ್ದೇ ಒಂದು ಪಾರ್ಟಿಗೆ ಹೋದ್ರು ಅಲ್ಲಿ ಡ್ರಿಂಕ್ಸ್ ಇರುತ್ತೆ, ನಾನ್ ವೆಜ್ ಇರುತ್ತೆ, ಮತ್ತೆ ಯಾರೋ ಒಬ್ರು ಸ್ತ್ರೀ ಸಂಘವನ್ನ ಅವರು ಮಾಡ್ತಾರೆ. ಮತ್ತೆ ಅಲ್ಲಿ ಯಾವ್ದೋ ಒಂದು ಜೂಜಾಟ ಅಂದ್ರೆ ಅವರು ಏನಾದ್ರು ಬೆಟ್ಸ್ ಎಲ್ಲ ಕಟ್ಟೋದು ಆ ತರದೆಲ್ಲ ಅವರು ಮಾಡ್ತಾರೆ ಅಲ್ವಾ. ಸೊ ಅದೇ ಅವರು ಇಂದ್ರಿಯ ಸುಖ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಸೊ ಪ್ರಭುಪಾದರು ನಮ್ಗೆ ಇದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಈಗ ನಮ್ಗೆ ಮತ್ತೆ ಇಲ್ಲಿ ನಮ್ಗೆ ಮುಂದೆ ಇನ್ನ ಏನು ಅಸುರಿ ಸ್ವಭಾವದವರ ಗುರಿ ಏನು ಅದ್ರ ಬಗ್ಗೆ ನಮ್ಗೆ ಪ್ರಭುಪಾದರು ಕೃಷ್ಣ ಅರ್ಥ ಮಾಡಿಸ್ತಾರೆ. ಸೊ ಇಲ್ಲಿ ನಾವೊಂದು ಇದನ್ನ ಪ್ರಶ್ನೆಯನ್ನ ಹಾಕೋಣ ಅಂತ ನಮ್ಗೆ ನಾವು ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಏನು. ನಮ್ ಇವಾಗ ಎಷ್ಟು ಫಾರ್ವರ್ಡ್ ಆಗ್ತಾ ಇದೀವಿ ಅಲ್ವಾ, ನಾವ್ ಎಷ್ಟು ನಾಗರಿಕತೆಗೆ ಏನು ನಾವು ತುಂಬಾ ಫಾರ್ವರ್ಡ್ ನಾಗರಿಕರಾಗ್ಬಿಟ್ಟಿದೀವಿ ಅಂತ ನಾವು ಹೇಳ್ಕೊತೀವಿ ಅಲ್ವಾ. ಇದರ ಉದ್ದೇಶ ಏನು, ಇದ್ರ ಅಗತ್ಯ ಏನು, ಅಥವಾ ನಮ್ಮ ಬದುಕಿನ ಗುರಿ ಏನು ಅಂತ ನಮ್ಗೆ ಈ ಪ್ರಶ್ನೆಯನ್ನ ಕೇಳಿದ್ರೆ ನೀವ್ ಏನ್ ಹೇಳ್ತೀರಾ? ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಏನು ಮತ್ತೆ ಬದುಕಿನ ಪರಮ ಗುರಿ ಏನು ಅಂತ ಪ್ರಶ್ನೆಯನ್ನ ಕೇಳಿದ್ರೆ ನೀವ್ ಏನ್ ಹೇಳ್ತೀರಾ? ಇಂದ್ರಿಯ ಭೋಗ ಮಾತಾಜಿ. ಅಲ್ವಾ, ಮಾನವೀಯ ನಾಗರಿಕತೆ ಆಗ್ತಿರೋದೇನು, ಹೆಚ್ಚು ಇಂದ್ರಿಯ ಭೋಗ ಮಾಡ್ಲಿಕ್ಕೆ ಅಲ್ಲ. ನಮ್ಮ ಮೊದ್ಲು ಒಂದು ಚಿಕ್ಕ ಮೊಬೈಲ್ ಫೋನ್ ಇತ್ತು, ಅದ್ರಲ್ಲಿ ಬರೀ ನಾವು ಫೋನ್ ಮಾಡ್ಕೊಂಡಿರ್ತಿದ್ವಿ. ಈಗೇನಾಯ್ತು, ನಮ್ಮ ಅಂಗೈಯಲ್ಲೇ ಇಡೀ ವಿಶ್ವ ಬಂದು ಕೂತಿದೆ ಅಲ್ವಾ. ಏನ್ ಬೇಕು ನಾವು ಒಂದು ಕ್ಷಣದಲ್ಲಿ ಹಿಂಗೆ ಬ್ರೌಸ್ ಮಾಡಿದ್ರೆ ಎಲ್ಲಾನು ನಮ್ ಕೈಗೆ ಸಿಕ್ಬಿಡತ್ತೆ ಅಲ್ವಾ.
ಸೊ ಇವಾಗ ನಾಗರಿಕತೆಯ ಮುಖ್ಯ ಅಗತ್ಯ ಏನು? ಇಂದ್ರಿಯ ಭೋಗ, ಇನ್ನ ಹೆಚ್ಚು ಹೆಚ್ಚು ಇಂದ್ರಿಯ ಭೋಗವನ್ನ ಮಾಡೋದು. ಬದುಕಿನ ಪರಮ ಗುರಿ ಏನು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅವರ ಪ್ರಕಾರ ಏನು? ಅಸುರಿ ಮನಸ್ಥಿತಿಯವರ ಪ್ರಕಾರ ಇಂದ್ರಿಯ ತೃಪ್ತಿ, ಕಾಮ. ಇಂದ್ರಿಯ ತೃಪ್ತಿ ಅಲ್ವಾ? ಸೊ ಬದುಕಿನ ಗುರಿ ಏನು? ಎಲ್ಲ ಭೋಗ ಜೀವನವನ್ನ ನಡೆಸ್ಬೇಕು. ಆ ಎಲ್ಲ ಕಾಮನೆಗಳನ್ನು ಸಹ ಅಂದ್ರೆ ಅದನ್ನೆಲ್ಲ ಅನುಭವಿಸ್ಬೇಕಂತ. ಆದ್ರೆ ಕಾಮನೆಗಳು ಮುಗಿಯೋದೇ ಇಲ್ಲ. ಮತ್ತೆ ಕಾಮನೆಗಳನ್ನೆಲ್ಲ ಮುಗಿಸ್ಬೇಕಂದ್ರೆ ನಾವು ಧರ್ಮಯುತವಾಗಿ ಸಂಪಾದನೆ ಮಾಡಿರೋ ಹಣದಲ್ಲಿ ಅದು ಸಾಧ್ಯ ಇಲ್ಲ. ಅವಾಗ ಅಲ್ಲಿ ಹಿಂಸೆ, ಅಧರ್ಮ, ಅಶುಚಿ ವ್ರತ ಅದೆಲ್ಲ ಮಾಡ್ಲೇಬೇಕಾಗತ್ತೆ ಅಲ್ವಾ? ಸೊ ಇವಾಗ ನಮ್ಗೆ ನೋಡೋಣಂತೆ ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ರೆ ಬದುಕಿನ ಪರಮಗುರಿ. ಇವಾಗ ನಮಗ್ ಗೊತ್ತಿದ್ಯಾ ಬದುಕಿನ ಪರಮಗುರಿ ಏನು ಅಂತ? ನಾವಿವಾಗ ಭಗವದ್ಗೀತೆಗೆ ಬಂದ್ರೆ ನಮ್ಗೆ ಸ್ಪಷ್ಟವಾಗಿದ್ಯಾ ನಮ್ಮ ಗುರಿ ಎಸ್ ಮಾತಾಜಿ? ನಮ್ಮ ಪರಮ ಗುರು ಕೃಷ್ಣನ್ಗೆ ಏನಂತ ತಿಳ್ಕೊಂಡಿದೀವಿ ಮಾತಾಜಿ? ಹಾ ಮಾತಾಜಿ, ಏನ್ ತಿಳ್ಕೊಂಡಿದೀವಿ? ಬದುಕಿನ ಪರಮಗುರಿ ಏನು? ಬ್ಯಾಕ್ ಟು ಗಾಡ್. ಮಾತಾಜಿ ಕೃಷ್ಣನ ನಿತ್ಯ ದಾಸವರು ಮಾತಾಜಿ ನಾವು ನಾಮಸ್ಮರಣೆ. ಓಕೆ ಅಲ್ವಾ? ನಮ್ಗೆ ನೋಡಿ ಇವಾಗ ಗೊತ್ತಾಗೋಗ್ಬಿಟ್ಟಿದೆ. ನಮ್ಗೆ ಇವಾಗ ಯಾರು ಅಲ್ಲಾಡ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ನಾವ್ ಅದರ ಕಡೆಗೆ ಇವಾಗ ಹೋಗ್ತಾ ಇದೀವಿ. ನಾವ್ ಇನ್ನ ಭಕ್ತಿಯಲ್ಲಿ ಪರಿಪೂರ್ಣತೆನ ಪಡೆದಿಲ್ಲ ಅಂದ್ರೂ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಿದೀವಿ ಅಂತನಾದ್ರೂ ನಮ್ಗೆ ಇವಾಗ ಒಂದು ಮನಸ್ಸಿಗೆ ಸಮಾಧಾನ ಇದೆ ಅಲ್ವಾ? ಇವಾಗ ನಮ್ಗೆ ಗೊತ್ತಿದೆ ಪರಮಗುರಿ ಇಲ್ಲ, ನಾನು ಅಲ್ಲಿ ಬ್ರಹ್ಮನ್ ಎಫಲ್ಜೆನ್ಸ್ ಅಲ್ಲಿ ಅಥವಾ ಸ್ವರ್ಗಕ್ಕೆ ಹೋಗ್ಬೇಕು, ಅದೇ ಬದುಕಿನ ಪರಮಗುರಿ ಅಂದ್ರೆ ನೀವು ಒಪ್ಕೋತೀರಾ? ಈಗ ಸ್ವರ್ಗಕ್ಕೆ ಹೋಗೋದೇ ಪರಮಗುರಿ ಅಂದ್ರೆ? ಇಲ್ಲ ಇಲ್ಲ. ಮೊದ್ಲೆಲ್ಲಾದ್ರೆ ನಾವೇನು ಯಾರಾದ್ರೂ ಸ್ವರ್ಗ ಪ್ರಾಪ್ತಿ ಆಯ್ತು ಅಂದ್ರೆ ಖುಷಿ ಆಗ್ತಾ ಇತ್ತು. ಓ ಸ್ವರ್ಗಕ್ಕೆ ಹೋದ್ರಂತೆ ಇವರು, ಸ್ವರ್ಗ ಪ್ರಾಪ್ತಿ ಆಯ್ತಂತೆ ಅಂದ್ರೆ ಸಂತೋಷ ಆಗ್ತದೆ. ಈಗ ಸಂತೋಷ ಆಗತ್ತಾ? ದುಃಖ ಆಗತ್ತೆ. ಅಯ್ಯೋ ಅದು ಶಾಶ್ವತವಾದದ್ದಲ್ಲ, ಇದಕ್ಕೋಸ್ಕರ ಅವರು ಸ್ವರ್ಗಕ್ಕೆ ಹೋಗ್ಬೇಕಾಗಿತ್ತ ಮತ್ತೆ ವಾಪಸ್ ಬರ್ಲಿಕ್ಕೆ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ? ಸೊ ಹೋಗ್ಲಿ, ನೀವು ಅಲ್ಲಿ ಬ್ರಹ್ಮನ್ ಎಫಲ್ಜೆನ್ಸ್ ಅಲ್ಲಿ ಹೋಗಿ ಸೇರ್ಕೋತೀರಾ, ಬ್ರಹ್ಮನ್ ಇದರಲ್ಲಿ ನೀವು ಸೇರ್ಕೋತೀರಾ, ಬ್ರಹ್ಮನ್ ಸಾಕ್ಷಾತ್ಕಾರ ಸಾಕು ಅಂತಂದ್ರೆ ಅದೇ ಬದುಕಿನ ಗುರಿ ಅಂದ್ರೆ ನೀವು ಒಪ್ಕೋತೀರಾ? ಈಗ ಒಪ್ಕೊಳ್ಳಲ್ಲ ಮಾತಾಜಿ ಅಲ್ವಾ? ನಮಗ್ ಗೊತ್ತಿದೆ ಅದು ಆ ಬ್ರಹ್ಮ ಅಂದ್ರೆ ನಮ್ಮ ಏನು ಸತ್ಯದ ಸಾಕ್ಷಾತ್ಕಾರದಲ್ಲಿ ಅದು ಇನ್ನ ಕೆಳಗಿನ ಹಂತ ಅಂತ ನಮ್ಗೆ ಗೊತ್ತಾಗಿದೆ. ಪರಮಾತ್ಮನ ಸಾಕ್ಷಾತ್ಕಾರವನ್ನ ಒಪ್ಕೋತೀರಾ? ಇಲ್ಲ ಮಾತಾಜಿ, ಭಗವಾನ್ ಸಾಕ್ಷಾತ್ಕಾರಕ್ಕೆ ಹೋಗ್ಬೇಕು ಅಂತ ಅಲ್ವಾ? ನಾವು ಭಗವಾನ್ ಸಾಕ್ಷಾತ್ಕಾರ ನಮ್ಗೆ ಗೊತ್ತಾಗೋಗ್ಬಿಟ್ಟಿದೆ. ಆ ಪರಮ ಸತ್ಯನನ್ನ ನಾವು ನಮ್ಮ ಕಣ್ಣುಗಳಿಂದ ಆ ಸುಂದರ ಶ್ಯಾಮ ಸುಂದರ ರೂಪವನ್ನ ನಾವು ಕಣ್ಣುಗಳಿಂದ ನೋಡ್ಬೇಕು. ಅವ್ರ ಜೊತೆ ನಾವು ಮಾತಾಡ್ಬೇಕು, ನಾವ್ ಅವ್ರ ಜೊತೆ ಊಟ ಮಾಡ್ಬೇಕು, ಅವ್ರ ಜೊತೆ ನೃತ್ಯವನ್ನ ಮಾಡ್ಬೇಕು, ಹಾಡ್ ಹೇಳ್ಬೇಕು, ಆಟ ಆಡ್ಬೇಕು ಅಂತ ನಮ್ಗೆ ಗೊತ್ತಾಗೋಗ್ಬಿಟ್ಟಿದೆ ಅಲ್ವಾ? ಮತ್ತೆ ಭಗವಂತನ ಪ್ರೇಮವನ್ನ ನಾವು ಪಡಿಬೇಕು, ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯವನ್ನ ಪಡಿಬೇಕು, ಅವ್ರ ಪಾದ ಕಮಲದಲ್ಲಿ ಒಂದು ಧೂಳ ಆಗ್ಬೇಕು. ಇದು ನಮ್ಮ ಬದುಕಿನ ಪರಮ ಗುರಿ ಅಂತ ನಮ್ಗೆ ಗೊತ್ತಾಗಿದೆ. ಆದ್ರೆ ನೋಡಿ ಇವಾಗ ಇಲ್ಲಿ ಏನ್ ಹೇಳ್ತಾ ಇದಾರೆ, ಅಸುರದ ಪರಮ ಗುರಿ ಏನಂತ ನಾವು ನೋಡೋಣಂತೆ. ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದಿ, ಫಾಸ್ಟ್ ಆಗಿ ಓದಿ. ಇನ್ನ 12 ಶ್ಲೋಕ ಅಷ್ಟೇ ಇದೆ. ಮತ್ತೆ ನಾನು ಏನು ಡಿಸ್ಕಷನ್ ಮಾಡಕ್ಕೆ ಆಗಲ್ಲ, ಆಮೇಲೆ ಸುಮ್ನೆ ನಾನೇ ಹೇಳ್ಕೊಂಡು ಹೋಗ್ಬಿಡ್ಬೇಕಾಗತ್ತೆ. ಹರೇ ಕೃಷ್ಣ. ಹೇಳಿ ಹೇಳಿ ಮತ್ತೆ. ಇಂದ್ರಿಯ ಭೋಗ. ಮಾತಾಜಿ ಇದು ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಮಾಡಿದೆ ಮಾತಾಜಿ. ಚಿನ್ನಾಮ ಪರಿಮೇಯಾಮೃತ ಪ್ರಲಯಾಂತಾಮುಪಾಶ್ರಿತಃ ಕಾಮೋಪಭೋಗ ಪರಮ ಏತಾವದೀತಿ ನಿಶ್ಚಿತಃ ಆಶಾಪಾಶ ಶತೈರ್ಬಧ್ಯ ಕಾಮಕ್ರೋಧ ಪರಾಯಣಃ ಈಹಂತೆ ಕಾಮಭೋಗಾರ್ಥ ಮನ್ಯಯೇನಾರ್ಥ ಸಂಚಯಾನ್. 6.12 ಇಂದ್ರಿಯ ಭೋಗವೇ ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೆ ಅವರದು ಅಳೆಯಲಾಗದ ಆತಂಕ. ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮಕ್ರೋಧಗಳಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುತ್ತಾರೆ. ಸಾವಿನ ಪುನರ್ಜನ್ಮ, ಸಾವಿನ ಆಚೆ ಬದುಕಿದೆಯೇ ನಮ್ಮ ಮುಂದಿನ ದೇಹ ಹೇಗೆ ಸಿಗುತ್ತದೆ? ಧನ್ಯವಾದಗಳು. ಅಲ್ಲ ನೋಡಿ ಇವಾಗ ಏನಾಯ್ತು, ಇಲ್ಲಿ ಏನ್ ಹೇಳ್ತಾ ಇದಾರೆ ಕೃಷ್ಣ? ಇಂದ್ರಿಯ ಭೋಗವೇ ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ನಂಬುತ್ತಾರೆ ಅಲ್ವಾ? ಈಗ್ಲೂ ಸಹ ನೀವು ಎಲ್ಲರೂ ಯಾರನ್ನೇ ಕೇಳಿದ್ರು ಸಹ ಯಾಕೆ ನೀವು ಹುಟ್ಟಿದ್ದೀರಾ ಅಂತಂದ್ರೆ ಎಂಜಾಯ್ ಮಾಡ್ಲಿಕ್ಕೆ ಅಂತಾನೆ ಹೇಳ್ತಾರೆ ಅಲ್ವಾ? ಇಂದ್ರಿಯ ಭೋಗವೇ ಮುಖ್ಯ ಅಗತ್ಯ. ಈ ಮಾನವ ನಾಗರಿಕತೆ ಯಾಕೆ ಇಷ್ಟು ನಾಗರಿಕತೆ ಫಾಸ್ಟ್ ಆಗಿ ನಡೀತಾ ಹೋಗ್ತಾ ಇದೆ ಅಂತಂದ್ರೆ ನಾವು ಹೆಚ್ಚು ಹೆಚ್ಚು ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು ಅಂತ. ಮೊದ್ಲು ನಡ್ಕೊಂಡು ಹೋಗ್ತಾ ಇದ್ವಿ, ನಾವೆಲ್ಲಾದ್ರೂ ಹೋಗ್ಬೇಕಂದ್ರೆ ಈಗ ನಾವು ಏನು ಎಲ್ಲ ನಮ್ಗೆ ಟ್ರೈನು, ಏರೋಪ್ಲೈನು ಅದೆಲ್ಲಾನು ನಮ್ಗೆ ಬೇಕಾಗಿದೆ ಅಲ್ವಾ? ಎಲ್ಲನೂ ಸಹ ಇಂದ್ರಿಯ ಭೋಗಕ್ಕೆ ಬೇಕಾಗ್ತಾ ಇರೋದು ಅಲ್ವಾ? ಇವಾಗ ಪ್ರಭುಪಾದರು ಸಹ ಏರೋಪ್ಲೇನ್ ಅನ್ನು ಉಪಯೋಗಿಸಿದ್ರು, ಆದ್ರೆ ಅವ್ರು ಇಂದ್ರಿಯ ಭೋಗಕ್ಕೆ ಉಪಯೋಗಿಸ್ಲಿಲ್ಲ ಅಲ್ವಾ? ಅವರು ಭಗವಂತನ ಈ ಜ್ಞಾನವನ್ನ ಪ್ರಚಾರ ಮಾಡ್ಲಿಕ್ಕೆ ಅವರು ಉಪಯೋಗಿಸ್ತಾ ಇದ್ದಾರೆ ಅಲ್ವಾ? ನಾವು ಎಷ್ಟು ಲೋಟದಲ್ಲಿ ಓಡ್ತಾ ಇದೀವಿ ಅಂತಂದ್ರೆ ಆ ಇಂದ್ರಿಯ ಭೋಗವೇ ನಮ್ಮ ಗುರಿ ಅಲ್ವಾ? ಮತ್ತೆ ಇವಾಗ
ನಾವ್ ನಮಗೆ ಇಂದ್ರಿಯ ಭೋಗ ಏನಾದ್ರು ಮುಗಿಯುತ್ತಾ? ಇಲ್ಲ. ನಮ್ಗೆ ಆ ಲಿಸ್ಟ್, ನಿನ್ನ ಆಸೆಗಳೆಲ್ಲ ಏನಾದ್ರು ಇದ್ಯಾ ಹೇಳು, ಒಂದ್ ಲಿಸ್ಟ್ ಕೊಡು ಅಂತಂದ್ರೆ ನಾವ್ ಏನ್ ಮಾಡ್ತೀವಿ ಅಲ್ವಾ? ಬರಿತಾನೆ ಹೋಗ್ತೀವಿ. ಅದಕ್ಕೆ ಎಂಡನದೇ ಇಲ್ಲ. ಇಷ್ಟುದ್ದ ಹನುಮಂತನ ಬಾಲದ ತರ ನಮ್ಮ ಆಸೆಗಳ ಲಿಸ್ಟ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ತೃಪ್ತಿ ಮಾಡ್ಕೋಬೇಕಂತಂದ್ರೆ ನಾವ್ ಏನ್ ಮಾಡ್ಬೇಕು? ಅನ್ಯಾಯವಾದ ರೀತಿಯಲ್ಲಿ ನಾವು ಹಣವನ್ನ ಸಂಗ್ರಹ ಮಾಡ್ಬೇಕು. ಹೋಗ್ಲಿ, ಇವಾಗ ನಾವು ಗಳಿಸಿರೋದನ್ನೆಲ್ಲ ನಾವು ಸಂತೋಷವಾಗಿ ಅನುಭವಿಸ್ಲಿಕ್ಕಾಗತ್ತಾ? ಇಲ್ಲ. ಯಾವಾಗ್ಲೂ ಆತಂಕ. ಯಾಕಂದ್ರೆ ನಮ್ಮ ಯೋಜನೆಗಳು, ಬದುಕಿನ ಯೋಜನೆಗಳು ಮುಗಿಯೋದೇ ಇಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇವಾಗ ಒಬ್ಬ ವ್ಯಕ್ತಿ ಅವ್ನಿಗೆ ಎಷ್ಟು ಯೋಜನೆಗಳು ಇರುತ್ತೆ ಅಂದ್ರೆ ಇನ್ನೇನು ಸಾವಿನ ಸಮೀಪ ಬಂದಿರ್ತಾನೆ. ಅವನು ICU ಅಲ್ಲಿ ಇರ್ಬೋದು ಅಥವಾ ಎಂಡ್ ಸ್ಟೇಜ್ ಅಲ್ಲಿ ಇರ್ಬೋದು. ಅವಾಗ ಡಾಕ್ಟರ್ಗೆ ಏನ್ ಹೇಳ್ತಾನೆ? ಅವನು ಬೇಡ್ಕೋತಾನೆ, ಡಾಕ್ಟ್ರೇ ನನ್ಗೆ ಇನ್ನ ಇಷ್ಟೆಲ್ಲ ಯೋಜನೆಗಳನ್ನ ನಾನು ಇಟ್ಕೊಂಡಿದೀನಿ, ನೀವ್ ಹೇಗಾದ್ರೂ ಮಾಡಿ ನನಗೆ ಸ್ವಲ್ಪ ಈ ಸಾವನ್ನ ಪೋಸ್ಟ್ಪೋನ್ ಮಾಡಿ, ನೀವು ಹೇಗಾದ್ರೂ ಮಾಡಿ ನನ್ನನ್ನ ಉಳಿಸಿ ನೀವು ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ನಮ್ಗೆ ಇವಾಗ ಶಾಸ್ತ್ರದಲ್ಲಿ ನಾವ್ ಏನನ್ನ ತಿಳ್ಕೊಂಡಿದೀವಿ? ನಾವು ಒಂದು ಕ್ಷಣನೂ ಸಹ ನಮ್ಮ ಪ್ರಕೃತಿಯ ನಿಯಮದ ಪ್ರಕಾರ ಏನಿದೆ, ನಮ್ಮ ಹಣೆ ಬರಹದಲ್ಲಿ ಒಂದು ಕ್ಷಣಕ್ಕೂ ಹೆಚ್ಚಾಗಿ ನಾವು ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ರಾಕೆ ಕೃಷ್ಣ ಮಾರೇಕಿ, ಮಾರೇ ಕೃಷ್ಣ ರಾಕೆಕಿ. ಕೃಷ್ಣ ನಮ್ಮನ್ನ ಉಳಿಸ್ಬೇಕು ಅಂತಂತಂದ್ರೆ ನಮ್ಗೆ ಯಾರನ್ನು ಸಹ ನಮ್ಮನ್ನ ಸಾಯಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದೇ ಕೃಷ್ಣ ನಮ್ಮನ್ನ ಸಾಯಿಸ್ಬೇಕು ಅಂತಂದ್ರೆ ಯಾರು ಸಹ, ಎಂತಹ ಫೇಮಸ್ ಡಾಕ್ಟ್ರೇ ಆಗ್ಲಿ, ಏನೇ ಇದ್ರೂ ಸಹ, ಹಣ ಅಂತಸ್ತು ಆಸ್ತಿ ಇರ್ಲಿ, ಆ ವ್ಯಕ್ತಿಯನ್ನ ಕಾಪಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅವರು ಯೋಚನೆ ಮಾಡೋದಿಲ್ಲ. ಅವ್ರೇನ್ ಯೋಚನೆ ಮಾಡ್ತಾರೆ ಅಲ್ವಾ? ನನ್ನ ಯೋಜನೆಗಳು ಇಷ್ಟಿದೆ, ನಾನು ಈ ಹಣವನ್ನ ಉಪಯೋಗಿಸ್ಕೊಂಡು ನಾನು ನನ್ನ ಈ ಜೀವನ ಅವಧಿಯನ್ನ ನಾನು ಮುಂದೆ ಹಾಕ್ಬೋದು ಅಂತ ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ? ಮತ್ತೆ ಅವ್ರಿಗೆ ಇನ್ನ ಏನು, ಅವ್ರು ನೋಡಿ ಅನ್ಯಾಯದ ರೀತಿಯಲ್ಲಿ ಹಣವನ್ನ ಸಂಗ್ರಹಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ನಾವ್ ಇಲ್ಲಿ ಏನು ಜೀವನವನ್ನ ಮಾಡ್ತಾ ಇದೀವಿ, ಈ ಜೀವನದ ನಮ್ಮ ಕರ್ಮಗಳ ಅನುಸಾರವಾಗಿ ನಮ್ಗೆ ಮುಂದಿನ ಜನ್ಮದ ಶರೀರ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಪುನರ್ಜನ್ಮದ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ. ಇದೊಂದೇ ಜನ್ಮ ಇರೋದು, ಇದನ್ನ ನಾವು ಎಂಜಾಯ್ ಮಾಡ್ಬೇಕು ಅಂತಾನೆ ಅವ್ರು ಯೋಚನೆ ಮಾಡ್ತಾರೆ. ಅದಕ್ಕೇನೆ ಅವರು ಏನ್ ಮಾಡ್ತಾರೆ? ಈ ಪಾಪ ಕರ್ಮದಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೋತಾರೆ. ಅನ್ಯಾಯವಾದ ರೀತಿಯಲ್ಲಿ ಅವರು ಹಣವನ್ನ ಸಂಗ್ರಹಿಸ್ಕೋತಾರೆ. ಅದಕ್ಕೆ ನಮ್ಗೆ ಭಗವದ್ಗೀತೆಯಲ್ಲಿ ಹಲವಾರು ಕಡೆ ನಾವು ತಿಳ್ಕೊಂತ ನಾವು ಬಂದಿದೀವಿ ಅಲ್ವಾ? ಸೊ ಇವಾಗ ನಾವು ಈ ಕಾಮನೆಗಳನ್ನೆಲ್ಲ ನಾವು ಭೋಗಿಸ್ತಾ ಇದ್ರೆ ಏನಾಗತ್ತೆ? ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ಅಲ್ವಾ? ಯಾರು ಈ ಭೋಗಗಳನ್ನ, ಈ ಕಾಮನೆಗಳನ್ನ ತೀರ್ಸ್ಕೋಬೇಕು ಅಂತ ಇರ್ತಾರೋ ಅವ್ರು ಖಂಡಿತ ಈ ಭಕ್ತಿ ಮಾರ್ಗಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರು ಬರ್ಲಿಕ್ಕೆ ಅದು ಬಿಡೋದೇ ಇಲ್ಲ. ಆ ಕಾಮನೆಗಳು, ಆ ಭೋಗ ಅಂತ ಆ ಒಂದು ಮನಸ್ಥಿತಿ ಏನಿದೆ, ಅದನ್ನ ನಮ್ಮನ್ಗೆ ಭಗವಂತನ ಈ ಆಧ್ಯಾತ್ಮಿಕ ಮಾರ್ಗದ ಕಡೆನೇ ಆಗ್ಲಿ, ಈ ಭಗವಂತನ ಭಕ್ತಿ ಮಾಡೋ ಕಡೆ ಅದು ನಮ್ಮನ್ನ ಬಿಡೋದಿಲ್ಲ ಅಂತ ನಾವು 2ನೇ ಅಧ್ಯಾಯದ 44ನೇ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಅಲ್ವಾ? ಮತ್ತೆ ಈ ಕಾಮನೆಗಳೆಲ್ಲ ಇದ್ರೆ ನಮ್ಗೆ ಏನಾಗತ್ತೆ ಅಂತ ನಾವು ತಿಳ್ಕೊಂಡ್ವಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷುಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಆ 8 ಹಂತಗಳಲ್ಲಿ ಒಬ್ಬನ ಪತನ ಆಗತ್ತೆ ಅಲ್ವಾ? ಸೊ ಅದಕ್ಕೆ ಮೂಲ ಕಾರಣ ಏನು? ಸೊ ಅದಕ್ಕೆ ನಮ್ಗೆ ಯಾವ್ದಾದ್ರು ಒಂದು ವಿಷಯ ವಸ್ತುವನ್ನ ನೋಡಿ ಅದು ನನಗೆ ಬೇಕು ಅಂತ ನಾವು ಯಾವಾಗ ಆ ವಿಷಯದ ಬಗ್ಗೆನೇ ನಾವು ಯೋಚನೆ ಮಾಡ್ತೀವೋ ಅದು ಮೂಲ ಕಾರಣ. ಅದರಿಂದ ಏನಾಗುತ್ತೆ? ಆ ಕಾಮನೆಗಳು ನಾನು ಅನುಭವಿಸ್ಬೇಕು ಅಂತ ಇಚ್ಛೆ ಬರುತ್ತೆ. ಅದಾದ್ಮೇಲೆ ಕೊನೆಗೆ ಅದು ಬುದ್ಧಿನಾಶ ಆಗುತ್ತೆ. ಬುದ್ಧಿನಾಶ ಆದ್ರೆ ಒಬ್ಬ ವ್ಯಕ್ತಿಯ ಪತನ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಮತ್ತೆ ಕೃಷ್ಣನನ್ನ ಕೇಳ್ತಾನೆ, ನನಗೆ ಗೊತ್ತು ಕೃಷ್ಣ, ನನಗೆ ಪಾಪದ ಕೆಲಸಗಳನ್ನ ಮಾಡಬಾರ್ದು ಅಂತ ನನ್ಗೆ ಅನ್ಸುತ್ತೆ. ಆದ್ರೂ ಸಹ ಯಾವುದೋ ಒಂದು ಶಕ್ತಿ ನನ್ನನ್ನ ಆ ಪಾಪದ ಕೆಲಸ ಮಾಡ್ಲಿಕ್ಕೆ ನನ್ನನ್ನ ನೂಕುತ್ತೆ. ಅದ್ ಏನು ಕೃಷ್ಣ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ? ಕೃಷ್ಣ ಏನ್ ಅದಕ್ಕೆ ಉತ್ತರವನ್ನ ಕೊಡ್ತಾರೆ? ನಮ್ಗೆ ಪಾಪದ ಕೆಲಸ ಮಾಡ್ಬೇಕು ಅಂತ ನೂಕೋ ಅಂತಹ ಶಕ್ತಿ ಯಾವುದು ಅಂತ ಹೇಳ್ತಾರೆ ಕೃಷ್ಣ? 3ನೇ ಅಧ್ಯಾಯದಲ್ಲಿ ಬರುತ್ತೆ. ಭಗವಂತನಿಗೋಸ್ಕರ ಮಾಡುವಂತ ಕೆಲಸ, ಭಗವಂತನ ಇಚ್ಛೆ ಪ್ರಕಾರ ಮಾಡುವಂತದ್ದು ಪಾಪ ತಟ್ಟಲ್ಲ ಅಂತ ಹೇಳ್ತಾರೆ. ಇಲ್ಲ, ಏನ್ ಹೇಳ್ತಾರೆ? ತಾಮಸಗುಂಟು ಇಲ್ಲ, ಕಾಮ ಅಂತ ಹೇಳ್ತಾರೆ. ರಜೋಗುಣದಿಂದ ಉತ್ಪತ್ತಿಯಾದ ಆ ಕಾಮವೇ ನಮ್ಮನ್ನ ಪಾಪ ಕಾರ್ಯಗಳಿಗೆ ನಮ್ಮನ್ನ ತಳ್ಳುತ್ತೆ ಅಂತ ಹೇಳ್ತಾರೆ ಅಲ್ವಾ? 3ನೇ ಅಧ್ಯಾಯದಲ್ಲಿ ಆ ಕಾಮದ ಹೊದಿಕೆಗಳನ್ನ ನೋಡಿದ್ವಿ. ಮನುಷ್ಯನಿಗೆ ಎಷ್ಟಿದೆ ಕಾಮದ ಹೊದಿಕೆ, ಪ್ರಾಣಿಗಳಿಗೆ, ಪಶು ಪಕ್ಷಿಗಳಿಗೆ ಎಷ್ಟಿದೆ, ಮತ್ತೆ ಸಸ್ಯಗಳಿಗೆ ಎಷ್ಟಿದೆ ಅಂತ ನೋಡಿದ್ವಿ ಅಲ್ವಾ? ಸಸ್ಯಗಳಿಗೆ ಗಾಢವಾಗಿ ಅದು ಇದೆ ಅಲ್ವಾ? ಭ್ರೂಣ ಹೇಗೆ ಆ ಗರ್ಭದ ಆಶ್ರಯದಲ್ಲಿ ಒಳಗಡೆ ಇದ್ದಾಗ ಆ ಗರ್ಭ ಎಷ್ಟು ತಿಕ್ಕಾಗಿರುತ್ತೋ ಅಷ್ಟು ಕಾಮದ ಹೊದಿಕೆ ಇದು ಸಸ್ಯಗಳಲ್ಲಿ ಇರುತ್ತೆ. ಅದೇ ಪ್ರಾಣಿಗಳಲ್ಲಿ ಎಷ್ಟಿರುತ್ತೆ? ಆ ಒಂದು ಕನ್ನಡಿ ಮೇಲೆ ಧೂಳು ಎಷ್ಟು ಕೂತಿರುತ್ತೋ ಅಷ್ಟು ಕೂತಿರುತ್ತೆ ಅಂತ ಹೇಳ್ತಾರೆ. ಆದ್ರೆ ಮನುಷ್ಯರಲ್ಲಿ ಕಡಿಮೆ. ನೋಡಿ, ಈ ಕಾಮ ಅನ್ನೋದು ಮನುಷ್ಯರಲ್ಲಿ ಕಡಿಮೆ ಇದೆ ಅಲ್ವಾ? ನಾವು ಸ್ವಲ್ಪ ಇವಾಗ ಬೆಂಕಿ ಹೊಗೆ ಆಡ್ತಿರೋಂತಹ ಬೆಂಕಿ ಅಂದ್ರೆ ಹೊಗೆ ಆಡ್ತಾ ಇದ್ದಾಗ ಒಂದ್ ಸ್ವಲ್ಪ ನಾವು ಗಾಳಿ ಆಡಿದ್ರೆ ಏನಾಗುತ್ತೆ? ಈ ಬೆಂಕಿ ಹತ್ಕೊಂಡುತ್ತೆ, ಕರೆಕ್ಟ್ ಆಗಿ ಹೊತ್ಕೊಂಡು ಉರಿಯುತ್ತೆ. ಅದೇ ತರ ನಾವು ಸ್ವಲ್ಪ ಈ ಭಕ್ತಿ ಮಾರ್ಗಕ್ಕೆ ಬಂದಿರೋರು ಯಾರು ಶುದ್ಧ ಭಕ್ತರ ಸಂಘಕ್ಕೆ ಬಂದ್ರೆ ನಮ್ಮ ಮನಸ್ಸಲ್ಲಿ ಇರುವಂತಹ ಸುಪ್ತವಾಗಿರುವಂತಹ ಭಗವಂತನ ಮೇಲೆ ಇರುವಂತಹ ಭಕ್ತಿ ಜಾಗೃತಗೊಳ್ಳುತ್ತೆ ಅಲ್ವಾ? ನಮ್ಗೆ ಕಡಿಮೆ ಕಾಮ ಅಂತ ಹೇಳ್ತಾರೆ. ಮನುಷ್ಯ ಜನ್ಮದಲ್ಲಿ ಕಡಿಮೆ ಕಾಮ. ಆದ್ರೆ ನಮ್ಗೆ ನೋಡಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತಲ್ವಾ? ಎಷ್ಟು ಕಾಮ ಇದೆ ನಮ್ಗೆ, ಇದನ್ನೇ ಕಡಿಮೆ ಕಾಮ ಅಂತ ಭಗವಂತ ಹೇಳ್ತಾನಲ್ಲ ಅಂತ ಹೇಳ್ಬಿಟ್ಟು
ಪ್ರಾಣಿಗಳಲ್ಲಿ ಮತ್ತೆ ಪಕ್ಷಿಗಳು ಸಸ್ಯಗಳಲ್ಲಿ ಹೆಚ್ಚು ಇದೆ. ಅದಕ್ಕೆ ಅಷ್ಟು ಜನ್ಮಗಳು ಬೇಕಾಗತ್ತೆ ಮನುಷ್ಯ ಜನ್ಮವನ್ನ ಪಡೀಲಿಕ್ಕೆ. ಆ ಕಾಮನೆಗಳನ್ನೆಲ್ಲ ಮುಗಿಸ್ಕೊಂಡು ಮನುಷ್ಯ ಜನ್ಮ ಬರ್ಲಿಕ್ಕೆ ಅಷ್ಟು ಸಮಯ ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಏನ್ ಅರ್ಥ ಮಾಡ್ಕೋಬೇಕು, ಸೊ ಈ ಆಸುರಿ ಸ್ವಭಾವದವರು ಅವರ ಮುಖ್ಯ ಗುರಿ ಏನು ಅಂತಂದ್ರೆ ಇಂದ್ರಿಯ ಭೋಗ. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇವಾಗ ಇನ್ನ ಇಲ್ಲಿ ಏನು ತುಂಬಾ ಹೆಚ್ಚಾಗಿ ಪ್ರಭುಪಾದರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದನ್ನೆಲ್ಲ ನೀವು ಓದ್ಕೊಳ್ಳಿ. ನೋಡಿ, ಇವಾಗ ನಮ್ಗೆ ಪಾಪ ಕಾರ್ಯಗಳನ್ನ ನಾವು ಮಾಡ್ಕೂಡ್ದು ಅಂತಂದ್ರೆ ನಮ್ಗೆ ಒಂದು ಜ್ಞಾನ ಇರ್ಬೇಕು. ಏನು ಅಂತಂದ್ರೆ ನಾನು ಆತ್ಮ ಅಲ್ವಾ, ಮತ್ತೆ ಈ ದೇಹ ಇದು ಶಾಶ್ವತವಾದದ್ದಲ್ಲ, ನಾನು ಆತ್ಮ ಇದು ಶಾಶ್ವತವಾದದ್ದು. ನಾವ್ ಯಾವಾಗ್ಲೂ ಶಾಶ್ವತವಾದದ ಕಡೆಗೆ ನಾವು ಹೆಚ್ಚು ಗಮನವನ್ನ ಕೊಡ್ಬೇಕು ಅಲ್ವಾ. ನಮ್ಗೆ ಇವಾಗ ಬಾಡಿಗೆ ಮನೇಲಿ ಇರ್ಬೇಕು ಅಂತ ಯಾರಿಗೂ ಆಸೆ ಇಲ್ಲ ಅಲ್ವಾ. ಒಂದೊಂದು ಟೆಂಪರರಿ ಜಾಬ್ ಅಲ್ಲಿ ಇರ್ಬೇಕು ಅಂತ ಯಾರಿಗೂ ಆಸೆ ಇಲ್ಲ. ಪರ್ಮನೆಂಟ್ ಗೌರ್ಮೆಂಟ್ ಜಾಬೇ ಬೇಕು ಅಂತ ಯೋಚನೆ ಮಾಡ್ತೀವಿ. ಅದು ಈ ಅಶಾಶ್ವತವಾಗಿ ಇರುವಂತಹ ಒಂದು ಜನ್ಮದಲ್ಲಿ ನಾವು ಶಾಶ್ವತವಾಗಿರೋದು ಬೇಕು ಅಂತ ಯೋಚನೆ ಮಾಡ್ತೀವಿ. ಅದೇ ನಾವ್ ಇವಾಗ ಆತ್ಮ ಶಾಶ್ವತ, ಆತ್ಮಕ್ಕೆ ಏನ್ ಬೇಕು ಅಂತ ನಾವು ಯೋಚನೆ ಮಾಡೋದಿಲ್ಲ ಅಲ್ವಾ. ಸೊ ಇವಾಗ ನಮ್ಗೆ ನಮ್ಮ ಜೊತೆ ಪರಮಾತ್ಮ ಯಾವಾಗ್ಲೂ ಜೊತೆಲಿ ಇರ್ತಾನೆ. ಅವನು ನಾವು ಮಾಡೋದನ್ನೆಲ್ಲ ಅವನು ಉಪದೃಷ್ಟ ಹನುಮಂತ ಆ ಎರಡು ಕರ್ತವ್ಯಗಳನ್ನ ಅವನು ಮಾಡ್ತಾನೆ, ಕಾರ್ಯಗಳನ್ನ ಅವನು ಮಾಡ್ತಾನೆ ಅಂತ ನಮ್ಗೆ ಗೊತ್ತಾದಾಗ ನಾವು ಪಾಪ ಕಾರ್ಯ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಲ್ವಾ. ನಮ್ಗೆ ಆ ಮಿನಿಮಮ್ ಜ್ಞಾನ ಇದ್ರೆ ಅಲ್ವಾ, ನಮ್ಗೆ ಏನು ನಮ್ದು ಟೆಂಡೆನ್ಸಿ ನಾವಲ್ಲಿ ಪಾಪ ಮಾಡೋದು ಅಂದ್ರೆ ನಮ್ಗೆ ತಪ್ಪು ಮಾಡ್ಬೇಕು, ಯಾವ್ದೋ ಒಂದು ನಿಯಮವನ್ನ ಉಲ್ಲಂಘನೆ ಮಾಡೋದ್ರಲ್ಲಿ ನಮ್ಗೆ ಏನು ಸಂತೋಷ ಅಲ್ವಾ. ಅದು ಆ ಲಾನ ಬ್ರೇಕ್ ಮಾಡ್ಬಿಟ್ಟೆ, ಆ ನಿಯಮವನ್ನ ಬ್ರೇಕ್ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ನಾವು ಜಂಬ ಕೊಚ್ಕೋತೀವಿ ಅಲ್ವಾ. ಆದ್ರೆ ನಮ್ಗೆ ಹೌದು, ನಾವು ಅಲ್ಲಿ ನಮ್ಮ ಸ್ಟೇಟ್ ಲಾಸ್ ಇಂದ ನಾವು ಕಾಪಾಡ್ಕೋಬಹುದು ನಮ್ಮನ್ನ ಅಲ್ವಾ, ಅದರಿಂದ ತಪ್ಪಿಸ್ಕೋಬಹುದು. ಆದ್ರೆ ಭಗವಂತನ ಕಣ್ಣಿಂದ ನಾವು ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಮ್ಗೆ ಇವಾಗ ಪರಮಾತ್ಮ ನಮ್ಮ ಹೃದಯದಲ್ಲಿ ಇದ್ದಾನೆ ಅಂತ ನಮ್ಗೆ ಆ ಜ್ಞಾನ ಇದ್ರೆ ನಾವ್ ಯಾವತ್ತೂ ತಪ್ಪನ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ತಪ್ಪನ ಮಾಡಿಲ್ಲ ಅಂದ್ರೆ ಏನಾಗತ್ತೆ, ನಾವು ಮತ್ತೆ ಇಲ್ಲಿ ಹುಟ್ಟೋದು ಬೇಕಾಗಿಲ್ಲ. ಹುಟ್ಟದ್ಮೇಲೆ ಸಾವು ಬೇಕು, ಮತ್ತೆ ಈ ಬಂಧನದಕ್ಕೆ ಸಿಕ್ಕಾಕೊಳ್ಳೋದು ಹಾಗೆ ಆಗತ್ತೆ ಅಲ್ವಾ. ನಮ್ಗೆ ಇದೊಂದು ಮಿನಿಮಮ್ ನಾಲೆಡ್ಜ್ ಇದ್ರೆ ನಾವು ತಪ್ಪನ ಮಾಡೋದಿಲ್ಲ. ಅವಾಗ ಈ ಇಹ ಬಂಧನದಿಂದ ನಾವು ಪಾರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ನಮ್ಗೆ ಇಲ್ಲಿ ಇನ್ನ ಒಂದು ತುಂಬಾ ಎಷ್ಟೊಂದು ಪ್ರಶ್ನೆಗಳು ಸಿಗುತ್ತೆ. ಆಕ್ಚುಲಿ ನಮ್ಗೆ ಅನ್ಸುತ್ತೆ ಅಲ್ವಾ, ಯಾಕೆ ನಮ್ಗೆ ಇಷ್ಟೆಲ್ಲ ನೀತಿ ನಿಯಮಗಳನ್ನ ಹಾಕಿದ್ದಾರೆ, ನಾವು ಆರಾಮಾಗಿರ್ಬೋದಾಗಿತ್ತಲ್ಲ, ನಮ್ಗೆ ಇಷ್ಟ ಬಂದಂಗೆ ನಾವು ಜೀವನ ಮಾಡ್ಬೋದಾಗಿತ್ತಲ್ಲ ಅಂತ ನಮ್ಗೆ ಪ್ರಶ್ನೆ ಬರುತ್ತೆ ಅಲ್ವಾ. ಎಲ್ಲರಿಗೂ ಬಂದಿದ್ಯೋ ಬಂದಿಲ್ವಾ ಅದು ಪ್ರಶ್ನೆ? ಪರಿಪೂರ್ಣ ಸ್ವತಂತ್ರ ಇರ್ಬೇಕಾಯ್ತು, ನನ್ಗೆ ಇಷ್ಟ ಬಂದಂಗೆ ನಾನು ಜೀವನ ಮಾಡೋ ತರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಯಾಕೆ ಇಷ್ಟು ನೀತಿ ನಿಯಮಗಳು, ರೂಲ್ಸ್ ಅಂಡ್ ರಿಸ್ಟ್ರಿಕ್ಷನ್ಸ್ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಸೊ ಯಾಕೆ ಆ ತರ ಬಂದಿದ್ಯಾ ಇಲ್ವಾ ನಿಮ್ಗೆ ಮನ್ಸಿಗೆ? ಹರೇ ಕೃಷ್ಣ. ಬಂದಿದೆ ಮಾತಾಡಿ ಅಲ್ವಾ, ನಮ್ಗೆ ಅನ್ಸುತ್ತೆ ಅಲ್ವಾ, ಯಾಕೆ ಇಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್, ನನ್ಗೆ ಇಷ್ಟ ಬಂದಂಗೆ ಜೀವನ ಮಾಡ್ಬೋದಲ್ಲ ಅಂತ. ಯಾಕೆ ಅಂತಂದ್ರೆ ಭಗವಂತ ಈ ನೀತಿ ನಿಯಮಗಳನ್ನ ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ, ನಾವು ಈ ನೀತಿ ನಿಯಮಗಳು ಇರ್ಲಿಲ್ಲ ಅಂದ್ರೆ ನಾವ್ ಇನ್ನ ಪಾಪ ಕಾರ್ಯಗಳನ್ನ ಮಾಡ್ಕೊಂಡು ಇದೇ ಭೌತಿಕ ಪ್ರಪಂಚದಲ್ಲಿ ಕೋಟ್ಯಾಂತರ ವರ್ಷಗಳು ಇಲ್ಲೇ ಇದ್ಬಿಡ್ತಾ ಇದ್ವಿ. ಸೊ ಇವಾಗ ನೀತಿ ನಿಯಮಗಳನ್ನ ಇಟ್ಟಿರೋದ್ರಿಂದನೇ ಸೊ ನಾವು ಜ್ಞಾನವನ್ನ ಪಡ್ಕೊಂಡು ಭಗವಂತನ ಲೋಕಕ್ಕೆ ಹೋಗ್ಬೇಕಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಪ್ರಭುಪಾದರು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ, ಇಲ್ಲಿ ಒಂದು ಮನೆ ಮತ್ತೆ ದೇವಸ್ಥಾನಕ್ಕೆ ಏನ್ ವ್ಯತ್ಯಾಸ, ಎರಡನ್ನೂ ಸಹ ಒಂದೇ ವಸ್ತುಗಳಿಂದ ಮಾಡಿರೋದು ಅಲ್ವಾ. ಅದೇ ಕಬ್ಬಿಣ ಇಷ್ಟಿಗೆ ಅದರಿಂದನೇ ಮಾಡಿದ್ದಾರೆ. ಆದ್ರೆ ಇಲ್ಲಿ ಎಲ್ಲಿ ವ್ಯತ್ಯಾಸ ಇದೆ ಅಂತಂದ್ರೆ ಇಲ್ಲಿ ಮನಸ್ಥಿತಿಯಲ್ಲಿ ವ್ಯತ್ಯಾಸ ಇದೆ ಅಲ್ವಾ. ಇಲ್ಲಿ ದೇವಸ್ಥಾನದಲ್ಲಿ ನಾವು ಕೃಷ್ಣನ ಆಸೆಗಳನ್ನ ನಾವು ಇಲ್ಲಿ ಪೂರೈಸ್ತಾ ಇದೀವಿ, ಆದ್ರೆ ಇಲ್ಲಿ ಮನೆಯಲ್ಲಿ ನಮ್ಮ ಆಸೆಗಳನ್ನ ನಾವು ಪೂರೈಸ್ತಾ ಇದೀವಿ. ಇವಾಗ ನಮ್ಮ ಮನೇನ ನಾವು ಬೃಂದಾವನ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ನಾವು ಇಂದ್ರಿಯ ಭೋಗವನ್ನೇ ನಾವು ಮಾಡ್ತಾ ಇದೀವಿ ಅಲ್ವಾ. ನೋಡ್ಲಿಕ್ಕೆ ಎರಡನ್ನೂ ಒಂದೇ ವಸ್ತುಗಳಿಂದ ಮಾಡಲ್ಪಟ್ಟಿದೆ, ಆದ್ರೆ ಆ ಮನಸ್ಥಿತಿ ತುಂಬಾನೇ ವ್ಯತ್ಯಾಸ ಇದೆ ಅಲ್ವಾ. ಸೊ ನಾವ್ ಇಂದ್ರಿಯ ಭೋಗವನ್ನೇ ನಮ್ಮ ಗುರಿ ಅಂತ ನಾವು ಮಾಡ್ಕೋಬಹುದು. ಸೊ ಇವಾಗ ಅಸುರರ ಆಲೋಚನೆಗಳು ಇನ್ನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದ ಮಧ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ ಇದಮಸ್ತಿದಮಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೌ ಮಯಾ ಹತ ಶತ್ರುರ್ ಹನಿಷ್ಯೆ ಚಾಪ ರಾನಪಿ ಈಶ್ವರೋ ಅಹಮಹಂ ಭೋಗಿ ಸಿದ್ಧೋ ಅಹಂ ಬಲವಾನ್ ಸುಖಿ ಆಢ್ಯೋ ಅಭಿಜನ ವಾನಸ್ಮಿ ಕೋ ಅನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಃ. ಇಲ್ಲಿ ಮತ್ತೆ ಅಸುರರ ಆಲೋಚನೆಗಳು ಯಾವ ತರ ಇರುತ್ತೆ ಅಂತ, ಅವ್ರಿಗೆ ಬೇರೆ ಇನ್ನೇನು ಆಲೋಚನೆ ಇಲ್ಲ. ಕಾಮಗಳನ್ನ ಅವ್ರು ಪೂರೈಸ್ಕೋಬೇಕು. ಕಾಮನೆಗಳನ್ನ ಪೂರೈಸ್ಕೋಬೇಕಂದ್ರೆ ಹೆಚ್ಚು ಹಣ ಬೇಕು. ಸೊ ಅದಕ್ಕೋಸ್ಕರ ಇರೋ ಹಣ ಸಾಕಾಗೋದಿಲ್ಲ. ಅವರ ಶ್ರೀಮಂತಿಕೆ ಅವ್ರಿಗೆ ಅದ್ರಲ್ಲಿ ಕೊನೆನೇ ಇಲ್ಲ. ನಾನು ಇನ್ನ ಹೆಚ್ಚು ಶ್ರೀಮಂತನಾಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಹೆಚ್ಚು ಶ್ರೀಮಂತನಾಗ್ಬೇಕು ಅಂದ್ರೆ ಏನಾಗತ್ತೆ, ಅವ್ರು ಸರಿ ಸಮಾನ ಇರೋರು ಯಾರು ಇರ್ಕೂಡ್ದು, ಎಲ್ಲರನ್ನೂ ಅವರು ಶತ್ರು ಅಂತ ಭಾವಿಸ್ಕೋತಾರೆ ಅಲ್ವಾ. ಹೆಚ್ಚು ಶತ್ರುಗಳನ್ನ ಅವರು ಮಾಡ್ಕೊಂತ ಹೋಗ್ತಾರೆ. ಅವ್ರು ಏನ್ ಯೋಚನೆ ಮಾಡ್ತಾರೆ, ಓ ಇವನು ನನ್ನ ಶತ್ರು, ಇವನನ್ನ ನಾನು ಕೊಲ್ಬೇಕು, ಯಾಕಂದ್ರೆ ಅವನೇ ಎಲ್ಲರಿಗಿನ್ನ ಹೈಯೆಸ್ಟ್ ಸ್ಥಿತಿಲಿ ಇರ್ಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ನಾನೇ ಎಲ್ಲದರ ದೇವ್ರು, ಎಲ್ಲರ ಪ್ರಭು ನಾನೇ ಅಂತ ಯೋಚನೆ ಮಾಡ್ತಾನೆ. ಎಲ್ಲವನ್ನ ಅನುಭವಿಸ್ಬೇಕಾಗಿರೋದು ನಾನೇ ಅಂತ ಯೋಚನೆ ಮಾಡ್ತಾನೆ. ನಾನು ಪರಿಪೂರ್ಣನಾಗಿದ್ದೀನಿ, ಬಲಶಾಲಿ, ನಾನು ಸುಖವಾಗಿದ್ದೀನಿ, ನಾನೇ ಶ್ರೀಮಂತ. ಅವ್ರು ಎಂತವ್ರನ್ನ ನೆಂಟರು ಮಾಡ್ಕೋತಾರೆ, ಅವ್ರ ಸುತ್ತಮುತ್ತಲಿರೋರೆಲ್ಲರೂ ಸಹ ಶ್ರೀಮಂತರಾಗಿರ್ಬೇಕು ಅಂತಹ ಅವರ ನೆಂಟಸ್ತಿಕೆಯನ್ನ ಅವರು ಮಾಡ್ಕೋತಾರೆ. ಮತ್ತೆ ಅವ್ರಿಗೆ ಒಂದು ಯೋಚನೆ ಬರುತ್ತೆ, ಸರಿ ಯಾಗ
ದಾನ ಧರ್ಮ ಅಂತ ಅಂತಾರಲ್ಲ, ಅದನ್ನು ನಾನು ಮಾಡೋಣಂತೆ ಅಂತ ಯೋಚನೆ ಬರುತ್ತೆ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಆ ಯಾಗ ಯಜ್ಞಗಳನ್ನ ನಾವು ಏನಕ್ಕೋಸ್ಕರ ಮಾಡ್ಬೇಕು? ನಮ್ಗೆ 18ನೇ ಅಧ್ಯಾಯದಲ್ಲೂ ಕೃಷ್ಣ ಹೇಳ್ತಾರೆ, ಮತ್ತೆ 17ನೇ ಅಧ್ಯಾಯದಲ್ಲೂ ಹೇಳ್ತಾರೆ, ಯಾಗ ಯಜ್ಞ ದಾನ ಧರ್ಮವನ್ನ ನಾವು ಮನುಷ್ಯನಾಗಿರೋನು ಮಾಡ್ಲೇಬೇಕು. ಅವನು ಇವಾಗ ಆ ಪರಿಪೂರ್ಣ ಸ್ಥಿತಿಗೆ ಹೋಗಿದ್ದಾನೆ ಅಂದ್ರೂ ಸಹ ಅವನು ಮಾಡ್ಲೇಬೇಕು. ಯಾಕಂದ್ರೆ ಅದು ಎಂತವರನ್ನು ಸಹ ಈ ಯಜ್ಞ ಯಾಗ ದಾನ ಧರ್ಮ ದಾನ ಯಜ್ಞ ತಪಸ್ಸು ಈ ಮೂರನ್ನು ಸಹ ಒಬ್ಬ ಮನುಷ್ಯನನ್ನ ಅದು ಶುದ್ಧಿಗೊಳಿಸುತ್ತೆ. ಅದಕ್ಕೋಸ್ಕರ ಈ ಮೂರನ್ನ ಯಾವತ್ತೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ಇಲ್ಲಿ ಅಸುರರು ಏನ್ ಮಾಡ್ತಾರೆ, ಇವ್ರು ಸಹ ಇಲ್ಲಿ ಯಾಗ ಯಜ್ಞ ದಾನ ಮಾಡ್ತಾರೆ. ಆದ್ರೆ ಅದನ್ನ ಯಾಕೆ ಮಾಡ್ತಾ ಇದ್ದಾರೆ? ಅದನ್ನು ಸಹ ಅವರ ಇಂದ್ರಿಯ ಸುಖಕ್ಕೆ ಮಾಡ್ತಾ ಇದ್ದಾರೆ ಅಲ್ವಾ. ನಮ್ಗೆ ಇವಾಗ 12ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಂಡ್ರೆ ಕೃಷ್ಣ ಹೇಳ್ತಾರೆ, ಸರಿ ನಿನಗೆ ಅನನ್ಯ ಭಕ್ತಿ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಸಾಧನ ಭಕ್ತಿ ಮಾಡು, ಸಾಧನ ಭಕ್ತಿ ಮಾಡಿಲ್ಲ ಅಂದ್ರೆ ನಿಷ್ಕಾಮ ಕರ್ಮ ಯೋಗವನ್ನ ಮಾಡು, ಅದು ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಇನ್ನು ಕರ್ಮಫಲ ತ್ಯಾಗವನ್ನ ಮಾಡು ಅಂತ ಹೇಳ್ತಾರೆ. ಕರ್ಮಫಲ ತ್ಯಾಗ ಅಂತಂದ್ರೆ ದಾನವನ್ನ ಮಾಡು ಅಂತ ಹೇಳ್ತಾರೆ ಅಲ್ವಾ. ಅನಾಥಾಶ್ರಮ ಬಡಬಗ್ಗರಿಗೆ ಆತರ ಸಹಾಯ ಮಾಡು ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ಅವರು 4ನೇ ಸ್ಥಾನವನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಈ ದಾನ ಏನು ಅಂದ್ರೆ, ಇದೆಂತಹ ದಾನ ಅಂದ್ರೆ ಇಂದ್ರಿಯ ಭೋಗಕ್ಕೋಸ್ಕರ ಮಾಡುವಂತಹ ದಾನ. ಇಂಥದನ್ನ ಕೃಷ್ಣ ಒಪ್ತಾ ಇಲ್ಲ ಅವರು. ಹೌದು, ದಾನ ಮಾಡ್ಲೇಬೇಕು ಒಬ್ಬ ಮನುಷ್ಯನಾಗಿ. ಆದ್ರೆ ಇಲ್ಲಿ ದಾನ ಕೊಡ್ತಾ ಇರೋದು ಅವನು ಮೋದ ಪಡ್ಲಿಕ್ಕೆ, ಅವನ ಇಂದ್ರಿಯ ತೃಪ್ತಿಗೋಸ್ಕರ ಇಲ್ಲಿ ದಾನವನ್ನ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಕೃಷ್ಣ ಇಂತಹ ದಾನವನ್ನ ಅವರು ಅನುಮೋದಿಸ್ತಾ ಇಲ್ಲ. ಸೊ ನಾವು ನೋಡಿದ್ವಿ ಇಲ್ಲಿ ಯಜ್ಞಗಳನ್ನ ಇಲ್ಲಿ ಭಸ್ಮಾಸುರ ಆಗ್ಲಿ ಅಥವಾ ಹಿರಣ್ಯಕಶಿಪು ಅವರು ತಪಸ್ಸನ್ನ ಮಾಡಿದ್ರು ಅಲ್ವಾ. ಇದು ಅವರ ಇಂದ್ರಿಯ ಸುಖಕ್ಕೋಸ್ಕರ ಅವ್ರು ಮಾಡ್ಕೊಂಡ್ರು. ಇಲ್ಲಿ ಶಿವನ ವರವನ್ನ ಕೊಡ್ತಾರೆ ಅಲ್ವಾ. ಸೊ ಶಿವ ವರವನ್ನ ಕೊಟ್ಮೇಲೆ ಅವರು ಯಾರ ಮೇಲೆ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ? ಶಿವನ ಮೇಲೆ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಶಿವನನ್ನ ಸ್ತುತಿಸಿದ್ದಾದ್ರೂ ಏನಕ್ಕೆ ಅಲ್ವಾ? ಶಿವನ ಮೇಲೆ ಏನಾದ್ರು ಪ್ರೇಮ ಇದೆಯಾ? ಪ್ರೇಮ ಇಲ್ಲ. ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಆ ಭಸ್ಮಾಸುರನ್ಗೆ ಕಾಮ ಇರೋದು, ಅವನ ಇಂದ್ರಿಯ ಸುಖ ಇರೋದು ಅಂತ ಹೇಳ್ಬಿಟ್ಟು ನಮ್ಗೆ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅವ್ರು ತನ್ನ ಆರಾಧ್ಯ ದೈವನ ಮೇಲೆ ಅವನಿಗೆ ಪ್ರೇಮ ಒಂದು ಕಿಂಚಿತ್ತೂ ಇಲ್ಲ ಅಲ್ವಾ, ಕಾಮವೇ ಇರೋದು. ಸೊ ಇವಾಗ ಇಲ್ಲಿ ಇನ್ನ ಒಂದು ವಿಷಯವನ್ನ ನಮ್ಗೆ ಅರ್ಥ ಮಾಡಿಸ್ತಾ ಇದ್ರೆ ಪ್ರಭುಪಾದ್ರು, ಇವಾಗ ಯಾರಾದ್ರೂ ಒಬ್ರು ತುಂಬಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದಾರೆ ಅಥವಾ ಉತ್ತಮ ಶಿಕ್ಷಣವನ್ನ ಪಡೆದಿದ್ದಾರೆ, ತುಂಬಾ ಸೌಂದರ್ಯವಾಗಿದ್ದಾರೆ, ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಿದ್ದಾರೆ ಅಂತ ಯಾರಾದ್ರೂ ನಾವು ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ? ಏನ್ ಕಾರಣ ಇರ್ಬೋದು? ಇವ್ರು ಎಲ್ಲವನ್ನ ಪಡ್ಕೊಂಡ್ ಬಂದಿದಾರಲ್ಲ ಅಂತ ನಮ್ಗೆ ಅನ್ಸುತ್ತೆ. ಏನ್ ಕಾರಣ ಅಂತ ನಿಮ್ಗೆ ಅನ್ಸುತ್ತೆ? ಒಬ್ಬ ವ್ಯಕ್ತಿ ಎಲ್ಲವನ್ನ ಹೊಂದಿದ್ರೆ ಜನ್ಮದಲ್ಲಿ ಅವರು ತುಂಬಾ ಪುಣ್ಯ ಮಾಡಿದ್ದಾರೆ. ಅದಕ್ಕೆ ಅವರು ಇಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದಾರೆ, ಒಳ್ಳೆ ಶಿಕ್ಷಣವನ್ನ ಪಡಿತಾ ಇದಾರೆ, ಸುಂದರವಾಗಿದ್ದಾರೆ ನೋಡ್ಲಿಕ್ಕೆ, ಒಳ್ಳೆ ಕುಟುಂಬದಲ್ಲಿ ಜನ್ಮವನ್ನ ಪಡೆದಿದ್ದಾರೆ ಅಲ್ವಾ. ಸೊ ಇದು ಅವರು ಆಕಸ್ಮಿಕ ಅಂತ ನಮ್ಗೆ ಅನ್ಸ್ತಾ ಇಲ್ಲ. ನಮ್ಗೆ ಇವಾಗ ಧರ್ಮ ಗ್ರಂಥಗಳನ್ನ ತಿಳ್ಕೊಂಡ್ಮೇಲೆ ಹಿಂದಿನ ಜನ್ಮದ ಪುಣ್ಯವನ್ನ ಅವರು ಇಲ್ಲಿ ಅನುಭವಿಸ್ತಾ ಇದಾರೆ, ಈ ಜನ್ಮದಲ್ಲಿ ಅವರು ಅನುಭವಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡಿದೀವಿ ಅಲ್ವಾ. ಏನಾದ್ರೂ ವ್ಯವಸ್ಥೆ ಇದೆಯಾ ಹಿಂದೆ? ಏನಾದ್ರೂ ಇದೆಲ್ಲದರ ಹಿಂದೆ ಏನಾದ್ರೂ ಒಂದು ವ್ಯವಸ್ಥೆ ಇದೆಯಾ ಅಂತ ಪ್ರಶ್ನೆ ಮಾಡಿದಾಗ ನಮ್ಗೆ ಇವಾಗ ಉತ್ತರ ಗೊತ್ತಾಗಿದೆ. ಆದ್ರೆ ಇವಾಗ ಅಸುರರ ಮನಸ್ಥಿತಿ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅನೇಕ ಚಿತ್ರ ವಿಭ್ರಾಂತ ಮೋಹಜಾಲ ಸಮಾವೃತಾಹ ಪ್ರಸಕ್ತಾಹ ಕಾಮಭೋಗೇಶು ಪತಂತಿ ನರಕೆ ಅಶುಚೌ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಅರ್ಥ ಮಾಡಿಸ್ತಿದ್ದಾರೆ. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ನೋಡಿ, ಅವ್ರು ಇವಾಗ ಎಷ್ಟು ಭ್ರಾಂತ ಸ್ಥಿತಿ ಅಂದ್ರೆ, ಅವ್ರು ಇವಾಗ ಶ್ರೀಮಂತಿಕೆಯನ್ನ ಪಡೆದಿದ್ದಾರೆ. ಅವ್ರು ಏನ್ ಯೋಚನೆ ಮಾಡ್ತಾರೆ ಅಂತಂದ್ರೆ, ನಾನು ಏನ್ ಈ ಶ್ರೀಮಂತಿಕೆಯನ್ನ ಪಡೆದಿದ್ದೀನಿ ಅಥವಾ ಏನೆಲ್ಲ ನಾವು ನೋಡಿದ್ವಿ ಅಲ್ವಾ, ಒಂದು ಸೌಂದರ್ಯನೇ ಆಗ್ಲಿ ಅಥವಾ ವಿದ್ಯೆನೇ ಆಗ್ಲಿ, ನಾವು ಉತ್ತಮ ಕುಟುಂಬದಲ್ಲಿ ಹುಟ್ಟಿರೋದೇ ಆಗ್ಲಿ, ಇವೆಲ್ಲವೂ ಸಹ ನನ್ನ ಪರಿಶ್ರಮದಿಂದ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಅದ್ರ ಹಿಂದೆ ಯಾವುದೇ ಒಂದು ಕಾರಣ ಇಲ್ಲ, ಇದೆಲ್ಲನೂ ಆಕಸ್ಮಿಕವಾಗಿ, ಇದು ನನ್ನ ಆಕಸ್ಮಿಕವಾಗಿ ಸಿಕ್ಕಿದೆ, ಮತ್ತೆ ಇದು ನನ್ನ ಪರಿಶ್ರಮದಿಂದ ಅಂತ ಹೇಳ್ಬಿಟ್ಟು ಅವರ ಬೆನ್ನನ್ನ ಅವ್ರು ತೊಟ್ಕೋತಾರೆ. ಅಲ್ವಾ. ಇವಾಗ ನಾವು ನೋಡಿದೀವಿ ಅಲ್ವಾ, ನಮ್ಗೇನಾದ್ರೂ ಇವಾಗ ನಾವ್ ಯಾವ್ದ್ರಲ್ಲಾದ್ರೂ ಯಶಸ್ಸನ್ನ ಪಡೆದ್ರೆ ನಾವು ನಮ್ಮ ಬೆನ್ನನ್ನ ನಾವೇ ಶ್ಲಾಘಿಸ್ಕೋತೀವಿ. ವಾವ್, ಎಂತ ಕೆಲ್ಸ, ಶಬಾಷ್, ಚೆನ್ನಾಗಿರೋ ಕೆಲಸ ಮಾಡಿದ್ಯಾ ನೀನು, ಎಷ್ಟು ಗ್ರೇಟ್ ನೀನು ಅಂತ ಯೋಚನೆ ಮಾಡ್ತೀವಿ. ಅದೇ ನಮ್ಮ ಜೀವನದಲ್ಲಿ ಏನಾದ್ರು ಕಷ್ಟ ಬಂದ್ರೆ ನಾವ್ ಏನ್ ಮಾಡ್ತೀವಿ? ದೇವ್ರಿಗೆ ನಾವು ಅವ್ರನ್ನ ನಾವು ಹಳಿತೀವಿ ಅಲ್ವಾ. ದೇವ್ರೇ, ನೀನು ನಾನು ಎಂತ ಒಳ್ಳೆ ಮನುಷ್ಯ ನಾನು, ನನಗೆ ಇಂಥದನ್ನ ನೀನ್ ಮಾಡಿದ್ಯಲ್ಲ, ನಿನ್ನಿಂದನೇ ಹಿಂಗಾಗಿರೋದು, ದೇವ್ರನ್ನೋರೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಏನೇ ಕಷ್ಟ ಬಂದ್ರೆ ಅಥವಾ ನಮ್ಗೆ ಏನಾದ್ರು ನಮ್ಮ ಜೀವನದಲ್ಲಿ ನಾವು ಅಂದ್ರೆ ಸೋಲನ್ನ ಅನುಭವಿಸಿದ್ರೆ ನಾವು ದೇವರಿಗೆ ನಾವು ಹಳಿತೀವಿ ಅಲ್ವಾ. ಆದ್ರೆ ಇಲ್ಲಿ ಇವ್ರೇನ್ ಮಾಡ್ತಾ ಇದ್ದಾರೆ? ಅವರು ಬೆನ್ನನ್ನ ತಟ್ಕೋತಾ ಇದಾರೆ, ಅವರನ್ನ ಅವರೇ ಶ್ಲಾಘಿಸ್ಕೋತಾ ಇದಾರೆ. ಆದ್ರೆ ಅವರು ಅರ್ಥ ಮಾಡ್ಕೋತಾ ಇಲ್ಲ, ಈ ಶ್ರೀಮಂತಿಕೆ ಏನನ್ನ ಪಡೆದಿದ್ದಾರೆ ಅದು ಹಿಂದಿನ ಜನ್ಮದ ಪುಣ್ಯವನ್ನ ಇಲ್ಲಿ ಅನುಭವಿಸ್ತಾ ಇದ್ದಾರೆ ಅವರು ಅಂತ ನಾವು ಒಂದು ಚಿಕ್ಕ ಒಂದು ಏನು ಒಂದು ವಸ್ತುವನ್ನು ಸಹ ನಾವು ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಹಿಂದಿನ ಜನ್ಮದಲ್ಲಿ ನಾವು ಆ ಪುಣ್ಯವನ್ನ ನಾವು ಗಳಿಸಿಲ್ಲ ಅಂತಂದ್ರೆ ಇಲ್ಲಿ ನಮ್ಗೆ ಎಷ್ಟೇ ಹಣ ಅಂತಸ್ತು ಆಸ್ತಿ ಇರ್ಬೋದು. ನಾವು ನೋಡಿದೀವಲ್ವಾ, ಎಷ್ಟು ಜನಕ್ಕೆ ಎಷ್ಟು ಶ್ರೀಮಂತಿಕೆ ಇರುತ್ತೆ, ಆದ್ರೆ ಅವ್ರಿಗೆ ಒಂದು ಕಾರಲ್ಲಿ ಓಡಾಡೋ ಒಂದು ಅದೃಷ್ಟನೂ ಅವ್ರಿಗೆ ಇರೋದಿಲ್ಲ, ಸಾಧ್ಯನೇ ಇಲ್ಲ. ಅದು ನಮ್ಮ ಹಣೆಯಲ್ಲಿ ಬರ್ದಿಲ್ಲ ಅಂದ್ರೆ
ಅವರು ಭಗವಂತ ನಮ್ಗೆ ಅನುಗ್ರಹ ಮಾಡಿಲ್ಲ ಅಂದ್ರೆ ನಾವು ಅದನ್ನ ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಈ ಹೆಸರು ಅರ್ಥ ಮಾಡ್ಕೊಳೋದಿಲ್ಲ. ಮತ್ತೆ ಅವ್ರು ಇನ್ನ ಏನ್ ಯೋಚನೆ ಮಾಡ್ತಾರೆ, ಯಜ್ಞ ಯಾಗಾದಿಗಳನ್ನ ಮೊದ್ಲು ಅಂದ್ರೆ ನಾವು ನೋಡಿದೀವಿ ಅಲ್ವಾ, ಹಿರಣ್ಯಕಶಿಪು ಮತ್ತೆ ರಾವಣ ಅವರೆಲ್ಲರನ್ನೂ ಸಹ ಯಜ್ಞ ಯಾಗಾದಿಗಳನ್ನ ತಡಿತಾ ಇದ್ರು ಅವರು. ಆ ದೇವತೆಗಳಿಗೆ ಹವಿಸ್ಸನ್ನ ಸಮರ್ಪಿಸ್ತಾ ಇರಲ್ಲ. ಮತ್ತೆ ಅವ್ರು ಕೇಳ್ತಾ ಇದ್ರು, ಯಾಕೆ ನೀವು ಯಜ್ಞವನ್ನ ಮಾಡ್ತಾ ಇದ್ರೆ, ನೀವು ಸ್ವರ್ಗಕ್ಕೆ ಹೋಗ್ಬೇಕಾ, ಸ್ವರ್ಗಕ್ಕೆ ಹೋಗ್ಲೇಬೇಕು, ಅದಕ್ಕೋಸ್ಕರ ಈ ಯಜ್ಞವನ್ನ ಮಾಡ್ತೀರಾ ಅಂತಂದ್ರೆ ಈ ಯಜ್ಞವನ್ನ ಮಾಡ್ಬೇಡಿ. ನಾವು ನಿಮ್ಗೆ ಹೊಸ ಒಂದು ಸಿಂಪಲ್ ಆಗಿರೋದು ಈಸಿ ರೂಟ್ ಅನ್ನ ನಾನು ನಿಮ್ಗೆ ಕಂಡಿಡಿತೀನಿ. ನಾನ್ ನಿಮ್ಗೆ ಒಂದು ಯಂತ್ರವನ್ನ ತಯಾರಿಸಿ ಕೊಡ್ತೀನಿ, ಇಲ್ಲ ಅಂತಂದ್ರೆ ಒಂದು ಸ್ವರ್ಗಕ್ಕೆ ಮೆಟ್ಟಿಲನ್ನ ನಾನು ಕಟ್ಟಿಸಿ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ರಾವಣ ಹೇಳ್ತಿದ್ರಂತೆ. ಸ್ವರ್ಗಕ್ಕೆ ಮೆಟ್ಟಿಲನ್ನ ಕಟ್ಟಿಸಿ ಕೊಡ್ತೀನಿ, ಯಾಕೆ ಈ ಯಜ್ಞ ಯಾಗಾದಿಗಳನ್ನ ಮಾಡ್ತೀರಾ ಅಂತ. ಈಗ ನೋಡಿ, ನಾವು ಸಹ ರಾಕ್ಷಸಿ ಮನಸ್ತತ್ವ ಇದೆ ಅಂದ್ರೆ ನೋಡಿ, ಇವಾಗ ನಾವು ಬೇರೆ ಗ್ರಹಗಳಿಗೆ ಹೋಗ್ಲಿಕ್ಕೆ ನಾವ್ ಇವಾಗ ಏನು ಸ್ಪೇಸ್ ಶಟಲ್ಸ್ ಅನ್ನ ನಾವು ತಯಾರು ಮಾಡ್ತಾ ಇದೀವಿ. ಎಷ್ಟು ಹಣವನ್ನ, ನಮ್ಮ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡಿ ನಾವು ಸ್ಪೇಸ್ ಶಟಲ್ಸ್ ಅನ್ನ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ನಾವು ಚಂದ್ರ ಗ್ರಹಕ್ಕೋ ಅಥವಾ ಮಾರ್ಸ್ ಮಂಗಳ ಗ್ರಹಕ್ಕೆ ಹೋಗ್ಬೇಕು ಅಂತ ನಮ್ಮ ಆಸೆ, ನಮ್ಮ ಗುರಿ ಅದು. ಆದ್ರೆ ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ರೆ, ನೀವು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಆ ದೇವತೆಗಳ ಆ ಗ್ರಹಗಳ ದೇವತೆಗಳ ಆರಾಧನೆ ಮಾಡಿದ್ರೆ ಅಷ್ಟೇ ನೀವು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ. ಆ ಯಜ್ಞ ಯಾಗಾದಿಗಳನ್ನ ಮಾಡಿದ್ರೆ ಅಷ್ಟೇ ನೀವು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ನಮ್ಮ ಧರ್ಮ ಗ್ರಂಥಗಳು ಹೇಳುತ್ತೆ. ಆದ್ರೆ ನಾವಿವಾಗ ಏನ್ ಮಾಡ್ತಿದೀವಿ, ಅದೆಲ್ಲ ನೀವೇನ್ ಮಾಡ್ಬೇಡಿ. ಆ ಯಜ್ಞ ಯಾಗ ತಪಸ್ಸು ಅದೆಲ್ಲ ಕಷ್ಟ, ಅದನ್ನ ಮಾಡ್ಬೇಡಿ. ನಾವಿಲ್ಲಿ ಯಾವ್ದೋ ಒಂದು ಸ್ಪೇಸ್ ಶಟಲ್ ಅನ್ನ ನಾವು ತಯಾರು ಮಾಡ್ತೀವಿ, ನೀವೆಲ್ಲನೂ ಸಹ ಆ ಗ್ರಹಗಳಿಗೆ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಅಂದ್ರೆ ಇದು ಆಸುರಿ ಮನಸ್ತತ್ವ, ಮನಸ್ಥಿತಿ ಅಲ್ವಾ. ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಧರ್ಮ ಗ್ರಂಥಗಳು ಅದನ್ನ ಹೇಳ್ತಾ ಇದ್ದಾರೆ. ಸೊ ಇವಾಗ ಇವರು ಈ ಎಷ್ಟು ಅವ್ರಿಗೆ ಆ ಮೋಹ ಇರುತ್ತೆ ಈ ಇಂದ್ರಿಯ ಸುಖದ ಬಗ್ಗೆ ಅಂತಂತಂದ್ರೆ, ಅವ್ರು ಎಂತಹ ಬಲೆಯಲ್ಲಿ ಬಿದ್ದಿರ್ತಾರೆ ಅಂತಂದ್ರೆ, ಅದನ್ನ ಇಲ್ಲಿ ಏನ್ ಹೇಳ್ತಾ ಇದಾರೆ, ಮೋಹ ಜಾಲ, ಆ ಮೋಹದ ಒಂದು ಬಲೆಯಲ್ಲಿ ಬಿದ್ದಿರ್ತಾರೆ. ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಈ ಇಂದ್ರಿಯ ಭೋಗಗಳಲ್ಲಿ ಬಿದ್ಬಿಟ್ಟಿರ್ತಾರೋ ಅವ್ರು ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಈ ತರ ಅವರು ಭೋಗದಲ್ಲಿ ಅತಿಯಾಗಿ ಆಸಕ್ತಿಯನ್ನ ಹೊಂದಿ ಅವರು ಮನುಷ್ಯ ಜನ್ಮದ ಮೂಲ ಗುರಿಯನ್ನ ಅವರು ಬಿಟ್ಟು ಅವರು ತಮ್ಮನ್ನ ತಾವು ನರಕದ ಕಡೆಗೆ ಅವರು ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಇವಾಗ ಹಣವನ್ನ ಹೆಚ್ಚು ಹಣವನ್ನ ನಾವು ಸಂಪಾದನೆ ಮಾಡ್ಬೇಕು ಅಂತಂದ್ರೆ ಏನಾಗತ್ತೆ, ನಮ್ದು ಇದು ಯೋಜನೆ, ನಮ್ಮ ಜೀವನದ ಯೋಜನೆ ಆಗಿದ್ರೆ ಏನಾಗತ್ತೆ, ನಾವು ಪಾಪ ಕರ್ಮದಲ್ಲಿ ನಮ್ಮನ್ನ ತೊಡಗಿಸ್ಕೋಬೇಕು. ಆ ಕಾಳಸಂತೆ ವ್ಯವಹಾರದಲ್ಲಿ ನಾವು ಇರ್ಬೇಕಾಗತ್ತೆ, ಆ ಬ್ಲ್ಯಾಕ್ ಮನಿಯನ್ನ ನಾವು ಮಾಡ್ಕೋಬೇಕಾಗತ್ತೆ. ಅವಾಗ ಏನಾಗತ್ತೆ, ನಾವು ಹಗೆತನ, ನಾವು ಬೇರೆಯವ್ರ ಜೊತೆ ಶತ್ರುತ್ವವನ್ನ ಕಟ್ಕೋಬೇಕಾಗತ್ತೆ. ಹೋಗ್ಲಿ ಏನು ಯಾವ ತರ ಶತ್ರುತ್ವ ಅಂತಂದ್ರೆ, ಜನರ ಮಧ್ಯೆ ಶತ್ರುತ್ವ ಬರುತ್ತೆ, ಕೊನೆಗೆ ಸಂಸಾರಗಳ ಮಧ್ಯೆ ಶತ್ರುತ್ವ ಬರುತ್ತೆ, ಸಮಾಜಗಳ ನಡುವೆ ಶತ್ರುತ್ವ ಬರುತ್ತೆ, ಕೊನೆಗೆ ರಾಷ್ಟ್ರಗಳ ಮಧ್ಯೆ ಶತ್ರುತ್ವ ಬರುತ್ತೆ. ಈ ತರ ಹಗೆತನ ಬರುತ್ತೆ ಅಲ್ವಾ. ಈ ತರ ಹಗೆತನ ಇದ್ದಾಗ ಶಾಂತಿ ಸಮೃದ್ಧಿ, ಆ ದೇವರ ಸಾಮ್ರಾಜ್ಯ, ಅಂದ್ರೆ ರಾಮರಾಜ್ಯ ಅಂತ ನಾವ್ ಏನ್ ಹೇಳ್ತೀವಿ ಅದು ಬರ್ಲಿಕ್ಕೆ ಸಾಧ್ಯನಾ? ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ. ಸೊ ಕೊನೆಗೂ ಹೋಗ್ಲಿ ಅವ್ರು ಗಳಿಸಿರೋದನ್ನೆಲ್ಲಾದ್ರೂ ಸಂತೋಷವಾಗಿ ಅನುಭವಿಸ್ಲಿಕ್ಕೆ ಸಾಧ್ಯನಾ? ಇಲ್ಲ, ಅವ್ರು ಆತಂಕದಲ್ಲೇ ಇರ್ತಾರೆ ಅಲ್ವಾ. ಸೊ ಇವಾಗ ನಾವು ನೋಡಿರೋ ಹಾಗೇನೆ ನಾವು ಅಂದ್ರೆ ಎಷ್ಟು ಹಣವಂತರು ಇರ್ತಾರೆ, ಆದ್ರೆ ಅವ್ರಿಗೆ ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಆತಂಕ, ಅಷ್ಟು ಫೋನ್ ಕಾಲ್ಗಳು ಬರ್ತಾ ಇರುತ್ತೆ, ಏನ್ ತಿಂತಿದ್ದಾರೆ ಅಂತಾನೆ ಗೊತ್ತಾಗೋದಿಲ್ಲ ಅಲ್ವಾ. ನಾವು ತಿಳ್ಕೊಂಡ್ರೋ ಹಾಗೇನೆ ಆ ಊಟವನ್ನ ನಾವು ಒಂದು ಯಜ್ಞ ತರ ಮಾಡ್ಬೇಕು ಅಲ್ವಾ. ಆದ್ರೆ ಅವರು ಆ ಊಟವನ್ನು ಸಹ ಅವರು ನೆಮ್ಮದಿಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ, ಕೊನೆಯ ತನಕನೂ ಅವ್ರದ್ದು ಆತಂಕದಲ್ಲಿ ಅವರು ಜೀವನವನ್ನ ಅವರು ಕಳೆದ್ ಬಿಡ್ತಾರೆ. ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಮತ್ತೆ ನಾವು ಭಗವದ್ಗೀತೆಯಲ್ಲಿ ನಾವು ಮುಂದೆ 18ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊತೀವಿ, ಯಾವುದೇ ಒಂದು ಕಾರ್ಯದಲ್ಲಿ ಯಶಸ್ಸು ಆಗ್ಬೇಕಂದ್ರೆ ಅಲ್ಲಿ 5 ವಿಷಯಗಳು ಅಲ್ಲಿ ಪಾತ್ರವನ್ನ ವಹಿಸುತ್ತೆ ಅಲ್ವಾ. ನಾವ್ ಯಾವಾಗ್ಲೂ ನಮ್ಮನ್ನ ನಾವೇ ಬೆನ್ನು ತಟ್ಕೊಳೋ ಹಾಗಿಲ್ಲ ಅಲ್ವಾ. ಒಂದು ಯಶಸ್ಸು ಆಗ್ಬೇಕಂದ್ರೆ ಅಲ್ಲಿ ಒಂದು ಜಾಗ ಅಂತ ಇರ್ಬೇಕು, ಒಂದು ಕಾರ್ಯಸ್ಥಳ ಅಂತ ಇರ್ಬೇಕು, ಮತ್ತೆ ಅಲ್ಲಿ ಕಾರ್ಯ ಮಾಡೋರು ಇರ್ಬೇಕು, ಅವರ ಇಂದ್ರಿಯಗಳು ಇರ್ಬೇಕು, ಮತ್ತೆ ಪ್ರಯತ್ನ ಅನ್ನೋದು ತುಂಬಾ ಮುಖ್ಯ. ನೋಡಿ ಇವಾಗ ಝೂಮ್ ಲಿಂಕ್ ನಿಮ್ಗೆ ಕಳ್ಸಿದೀವಿ, ಆ ಝೂಮ್ ಲಿಂಕ್ ಅನ್ನ ನೀವು ಪ್ರೆಸ್ ಮಾಡ್ಲಿಲ್ಲ ಅಂದ್ರೆ ನಾವು ಇಲ್ಲಿ ಕನೆಕ್ಷನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕನೆಕ್ಷನ್ ಬಂದು ಇಲ್ಲಿ ಒಂದು ಜ್ಞಾನವನ್ನ ಪಡ್ಕೊಳ್ಲಿಕ್ಕೇನೆ ಸಾಧ್ಯ ಇಲ್ಲ ಅಲ್ವಾ. ನಾವು ಆ ಪ್ರಯತ್ನ ಅನ್ನೋದು ಇರ್ಲೇಬೇಕು. ನಮ್ಗೆ ಇಂದ್ರಿಯಗಳು ಹೊಂದಿದ್ರೆ ಸಾಲ್ದು, ಅದ್ರ ಪ್ರಯತ್ನನೂ ಇರ್ಬೇಕು. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವಂತನ ಅನುಗ್ರಹ ಅಂದ್ರೆ ನಮ್ಮ ಪರಮಾತ್ಮನ ಅನುಗ್ರಹ ಇರ್ಬೇಕು. ಪರಮಾತ್ಮನ ಅನುಗ್ರಹ ಇಲ್ಲ ಅಂದ್ರೆ ತೇನ ವಿನ ತೃಣಮಪಿನ ಚಲತಿ, ಒಂದು ಹುಲ್ಲು ಕಡ್ಡಿನೂ ಸಹ ಅಲ್ಗಾಡೋದಿಲ್ಲ ಅಲ್ವಾ. ನಾವು ನಮ್ಮ ಯಶಸ್ಸಿಗೆ, ನಮ್ಮ ಶ್ರೀಮಂತಿಕೆಗೆ ನಾನೇ ಕಾರಣ ಅಂತ ನಾವು ಬೆನ್ನು ತಟ್ಕೊಳೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ನೋಡಿ ನಮ್ಗೆ ಹಗೆತನದಲ್ಲಿ ಅಂದ್ರೆ ಎಲ್ಲವನ್ನ ಅನುಭವಿಸ್ಬೇಕು ಅನ್ನೋ ಒಂದು ಇಚ್ಛೆ ಇದ್ದಾಗ ಎಷ್ಟು ಹಗೆತನ ಆಗತ್ತೆ ಅನ್ನೋದಕ್ಕೆ ಈ ಕುರುಕ್ಷೇತ್ರ ಯುದ್ಧವೇ ಕಾರಣ ಅಲ್ವಾ. ದುರ್ಯೋಧನನಿಗೆ ಏನಿತ್ತು, ನಾನೇ ಎಲ್ಲವನ್ನ ಅನುಭವಿಸ್ಬೇಕು, ಹೋಗಿ ಕೃಷ್ಣನೇ ಹೋಗಿ ಕೇಳ್ಕೊತಾರೆ, ಒಂದು ಗ್ರಾಮಗಳನ್ನ ಕೊಡಿ, ಅವ್ರು ಕ್ಷತ್ರಿಯರು, ಅವರು ಭಿಕ್ಷೆ ಮಾಡಿ ಅವರು ಜೀವನವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಕಾಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, 5 ಗ್ರಾಮಗಳನ್ನ ಕೊಡಿ ಅಂದ್ರೂ ಅವ್ರು ಏನ್ ಹೇಳ್ತಾರೆ, ಒಂದು ಸೂಜಿ ಮೊನೆಯಷ್ಟು ನಾನು ಭೂಮಿಯನ್ನು ಅವ್ರಿಗೆ ಕೊಡೋದಿಲ್ಲ ಅಂತ ಹೇಳಿದ್ರು. ಅಂದ್ರೆ ಅಷ್ಟು ಭೋಗ ಲಾಲಾಸೆ ಎಲ್ಲವನ್ನು ನಾನೇ ಅನುಭವಿಸ್ಬೇಕು ಅಂತ. ಕೊನೆಗೆ ಅದು ಎಲ್ಲಿಗೆ ಹೋಗಿ ನಿಲ್ತು, ಹಗೆತನ ಅಲ್ವಾ. ಇಲ್ಲಿ 2 ಅಂದ್ರೆ ಒಂದೇ ಮನೆತನದಲ್ಲಿ ಇರೋರು ಆ ಕೌರವರ ನಡುವೆನೇ ಇಲ್ಲಿ ಹಗೆತನ ಉಂಟಾಗ್ಲಿಕ್ಕೆ ಕಾರಣ ಆಯ್ತು ಅಲ್ವಾ. ಆ ಇಂದ್ರಿಯ ಸುಖ, ಇಂದ್ರಿಯ ಭೋಗ,
ಎಲ್ಲದರ ಪ್ರಭು ನಾನೇ, ಎಲ್ಲವನ್ನ ನಾನೇ ಅನುಭವಿಸ್ಬೇಕು ಅನ್ನೋ ಒಂದು ಇಚ್ಛೆ ಈ ತರ ಒಂದು ಹಗೆತನಕ್ಕೆ ಅದು ತಂದು ಇಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಇಲ್ಲಿ ಅವ್ರ ಮನಸ್ಥಿತಿ ಯಾವ ತರ ಇದೆ ಆ ದೇವರ ಕುರಿತಾಗಿ ಅಂತಂದ್ರೆ, ಅವ್ರು ದೇವ್ರನ್ನೋರು ಇಲ್ಲ, ಅವ್ರು ದೇವ್ರನ್ನೋರು ಸತ್ ಹೋಗ್ಬಿಟ್ಟಿದ್ದಾರೆ, ಅವ್ರನ್ನ ಹುಡುಕ್ಬೇಡಿ ನೀವು, ನಾನೇ ದೇವ್ರು. ಇವಾಗ ನೀವು ಬೇಕಾದ್ರೆ ಪ್ರಾರ್ಥನೆ ಮಾಡಿ ದೇವರಿಗೆ, ನಿಮ್ಗೆ ಹೊಟ್ಟೆ ಹಸಿತಾ ಇದೆಯಲ್ಲ, ಅವರು ನನಗೆ ಇವಾಗ ಒಂದು ಬ್ರೆಡ್ ಬೇಕು ಅಂತಂದ್ರೆ ನಿಮ್ಮ ದೇವ್ರೇನಾದ್ರು ಬ್ರೆಡ್ ಕೊಡ್ತಾರಾ ನೋಡಿ, ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ. ಸೊ ಖಂಡಿತ ನಮ್ಗೆ ದೇವರು ಬ್ರೆಡ್ ಹಿಂಗ್ ಮಾಯ ಆಗಿ ಅದ್ ನಮ್ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಕಷ್ಟಪಟ್ಟು ದುಡ್ದೆ ನಾವು ನಮ್ಮ ಏನು ಹೊಟ್ಟೆನ ತುಂಬಿಸ್ಕೋಬೇಕು ಅಲ್ವಾ. ಆದ್ರೆ ಇಲ್ಲಿ ಇವ್ರು ಏನ್ ಹೇಳ್ತಾರೆ, ಹಸುರಿನ ಮನಸ್ಥಿತಿ ಇರೋರು, ಆ ದೇವರನ್ನ ಬಿಸಾಕಿ ನೀವು ನನ್ನನ್ನ ಕೇಳಿ, ನೀವು ನನಗೆ ಶರಣಾಗಿ ನನಗೆ ಬ್ರೆಡ್ ಕೊಡು ಅಂತ ಕೇಳಿ ನಾನ್ ನಿಮ್ಗೆ ಕೊಡ್ತೀನಿ. ಅಂದ್ರೆ ಏನ್ ಅರ್ಥ, ನಾನು ದೇವ್ರು, ನಿಮಗ್ ಬೇಕಾಗಿರೋದನ್ನ ನಾನ್ ಕೊಡ್ತಾ ಇದೀನಿ, ಆ ದೇವ್ರನ್ನೋನೇ ಇಲ್ಲ ಅಂತ ಹೇಳ್ಬಿಟ್ಟು ಈ ತರ ಇಂತಹ ಒಂದು ಉಪದೇಶಗಳನ್ನ ಅವರು ಮಾಡ್ತಾರೆ. ಸೊ ಇದನ್ನ ನಾವು ತಿಳ್ಕೊಂಡು ಬೇರೆ ಗ್ರಹಗಳಿಗೆ ಹೋಗ್ಲಿಕ್ಕೆ ಅವರು ಸ್ಪೇಸ್ ಶಟಲ್ಸ್ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಆಸುರಿ ಮನಸ್ಥಿತಿ ಇರೋರು ಯಜ್ಞ ಯಾಗಾದಿಗಳನ್ನ ಮಾಡಿ ನಮ್ಮ ಧರ್ಮ ಗ್ರಂಥಗಳಲ್ಲಿ ಹೇಗೆ ಹೇಳಿದ್ದಾರೆ ಆ ತರ ಅವರು ಬೇರೆ ಗ್ರಹಗಳಿಗೆ ಹೋಗ್ಬೇಕು ಅಂತ ಅವರು ಯೋಚನೆ ಮಾಡೋದಿಲ್ಲ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಆತ್ಮ ಸಂಭಾವಿತಾಹ ಸ್ತಬ್ಧ ಧನಮಾನ ಮದಾನ್ವಿತಾಹ ಯಜಂತೆ ನಾಮ ಯಜ್ಞೈಸ್ತೆ ದಂಬೇನ ಅವಿಧಿ ಪೂರ್ವಕಂ. ಅವರು ತಮ್ಮ ವಿಷಯದಲ್ಲಿ ಸಂಪೂರ್ಣ ತೃಪ್ತರು ಮತ್ತು ಯಾವಾಗಲೂ ಉದ್ದಟರು, ಸಂಪತ್ತು ಮತ್ತು ಒಣ ಪ್ರತಿಷ್ಠೆಗಳಿಂದ ಭ್ರಾಂತರಾದವರು. ಕೆಲವೊಮ್ಮೆ ಅವರು ಯಾವ ನಿಯಮ ನಿಬಂಧನೆಗಳನ್ನು ಅನುಸರಿಸದೆ ಜಂಬದಿಂದ ಹೆಸರಿಗೆ ಮಾತ್ರ ಯಜ್ಞಗಳನ್ನು ಮಾಡುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಅವರ ಚಟುವಟಿಕೆಗಳ ಬಗ್ಗೆ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಇವಾಗ ಅವ್ರು ಎಂತಹ ಒಂದು ಸ್ಥಿತಿಗೆ ಬಂದಿರ್ತಾರೆ ಅಂತಂದ್ರೆ, ಎಂತಹ ಭ್ರಾಂತಿಗೆ ಒಳಗಾಗಿರ್ತಾರೆ ಅಂತಂದ್ರೆ, ತಮ್ಮನ್ನ ತಾವು ದೇವ್ರು ಅಂತ ಅನ್ಕೋತಾರೆ ಅಲ್ವಾ. ನಾವಿಲ್ಲಿ ಯಾರನ್ನ ನೋಡ್ತಾ ಇದೀವಿ, ಇವರು ಈಗ ಗೊತ್ತಿದಾರಲ್ವಾ ನಿಮ್ಗೆ, ಪೌಂಡ್ರಕ. ಅವನು ತನ್ನನ್ನ ತಾನು ಕೃಷ್ಣ ಅಂತ, ಕೃಷ್ಣನ ಸಮಯದಲ್ಲೇ ಇದ್ದವನು ಅಲ್ವಾ, ತನ್ನನ್ನ ತಾನು ಕೃಷ್ಣ ಅಂತ ಅವನು ಬಿಂಬಿಸ್ಕೊಂಡು ಎಲ್ಲರೂ ಅವನು ನಿಜವಾದ ಕೃಷ್ಣನನ್ನ ಅವರು ಸುಳ್ಳುಗಾರ ಕೃಷ್ಣ, ನಾನು ನಿಜವಾದ ಕೃಷ್ಣ, ಮತ್ತೆ ನಾನೇ ಒಡೆಯ, ಎಲ್ಲವನ್ನ ಅನುಭವಿಸ್ಬೇಕಾಗಿರೋದು ನಾನು ಅಂತ ಹೇಳ್ಬಿಟ್ಟು ಅವನು ಬಿಂಬಿಸ್ಕೊತಾನೆ ಅಲ್ವಾ. ಮತ್ತೆ ಇಲ್ಲಾಂದ್ರೆ ಅವರು ಒಂದು ಸಾಧುವಿನ ಒಂದು ಪೋಸ್ ಅನ್ನ ಹಾಕ್ತಾರೆ, ಅಂದ್ರೆ ಅವರು ಮಿಥ್ಯಾಚಾರಿ ತರ ಅಲ್ವಾ. ಸೊ ಈ ತರ ಅವರು ಎಲ್ಲಾ ಜನಗಳನ್ನ ಅವರು ತಪ್ಪು ದಾರಿಗೆ ಎಳಿತಾರೆ, ತಪ್ಪು ಉಪದೇಶಗಳನ್ನ ಅವರು ಮಾಡ್ತಾರೆ. ಸೊ ಮತ್ತೆ ಇದನ್ನ ಅವಿಧಿ ಪೂರ್ವಕಂ ಅನ್ನೋ ಒಂದು ಪದವನ್ನ ಇಲ್ಲಿ ಬಳಸ್ತಾ ಇದ್ದಾರೆ ಕೃಷ್ಣ. ಅಂದ್ರೆ ಏನರ್ಥ, ಅವರು ನಿಯಮ ನಿಬಂಧನೆಗಳನ್ನ ಅಲಕ್ಷ್ಯ ಮಾಡ್ತಾರೆ ಅಲ್ವಾ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನಿಯಮ ನಿಬಂಧನೆಗಳಿದೆ ಅಲ್ವಾ, ಅದನ್ನ ಅವರು ಅಲಕ್ಷ್ಯ ಮಾಡ್ತಾರೆ. ಅಂದ್ರೆ ಅವಿಧಿ ಪೂರ್ವಕವಾಗಿ ಅವರು ತಮ್ಮ ಎಲ್ಲ ಇಂದ್ರಿಯ ಸುಖಗಳನ್ನ ಅವರು ತೃಪ್ತಿಪಡಿಸ್ಕೊತಾರೆ. ಅಂದ್ರೆ ಅವರು ಅಜ್ಞಾನದಲ್ಲಿ ಇರ್ತಾರೆ, ಮಾಯೆಗೆ ಒಳಗಾಗಿರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಕ್ಷಿತಾಃ ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತೋ ಅಭ್ಯಸೂಯಕಾಃ. ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗುತ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಅಳಿದು ಮಾತನಾಡುತ್ತಾರೆ. ನೋಡಿ, ಅವ್ರಿಗೆ ಗೊತ್ತೇ ಇಲ್ಲ ಅಲ್ವಾ. ಸೊ ನಮ್ಮ ದೇಹದಲ್ಲಿ ಪರಮಾತ್ಮ ವಾಸ ಮಾಡ್ತಾ ಇದ್ದಾನೆ, ನಾವು ಬೇರೆಯವರನ್ನ ಹಳದ್ರೆ ಅಲ್ಲಿ ಆ ಪರಮಾತ್ಮ ಅವನು ಏನು ಕಷ್ಟ ಪಡ್ತಾನೆ, ಅವನು ಬೇರೆಯವರ ದೇಹದಲ್ಲಿ ಪರಮಾತ್ಮ ವಾಸ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವ್ರು ಅರ್ಥ ಮಾಡ್ಕೊಳೋದಿಲ್ಲ ಅಲ್ವಾ. ನಮ್ಗೆ ಇವಾಗ ಕೃಷ್ಣನ ಸಮಯದಲ್ಲಿ ನೋಡಿದ್ರೆ ಶಿಶುಪಾಲ ಅಲ್ವಾ. ಸೊ ಕೃಷ್ಣನನ್ನ ಅವ್ರು ಎಷ್ಟು ಹಳೆದು ಮಾತಾಡ್ತಾರೆ ಅಲ್ವಾ. ಅವ್ರ ತಾಯಿ ಅವರು ವರವನ್ನ ಪಡ್ಕೊಂಡಿರ್ತಾರೆ, ಅಂದ್ರೆ ಒಂದು ಏನು ಕೃಷ್ಣನಿಂದಾನೇ ಅವರು ಏನ್ ಬೇಡ್ಕೊಂಡಿರ್ತಾರೆ, ನನ್ನ ಮಗ 101 ತಪ್ಪು ಮಾಡೋ ತನಕ ಅವನಿಗೆ ನೀನು ಕ್ಷಮಿಸು ಅಂತ ಕೇಳ್ಕೊಂಡಿರ್ತಾರೆ ಅಲ್ವಾ. ಕೊನೆಗೆ 101 ತಪ್ಪು ಮೀರಿದ್ಮೇಲೆ ಕೃಷ್ಣ ಆ ಶಿಶುಪಾಲನನ್ನ ಅವರು ಹತ್ಯೆ ಮಾಡ್ತಾರೆ. ಆದ್ರೆ ಇಲ್ಲಿ ಶಿಶುಪಾಲ ಏನ್ ಮಾಡಕ್ ಹೊರಟಿದ್ದಾನೆ, ಅವನು ಕೃಷ್ಣನನ್ನೇ ಹಳಿತಾ ಇದ್ದಾನೆ ಅಲ್ವಾ. ನಾವಿವಾಗ ಬೇರೆಯವ್ರನ್ನ ಹಳಿಯೋದಿರ್ಲಿ, ನೇರವಾಗಿ ಭಗವಂತನನ್ನೇ ಅವನು ಶಿಶುಪಾಲ ಹಳಿತಾ ಇದ್ದಾನೆ. ಅವ್ರು ಇದನ್ನೆಲ್ಲ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಅಂತಂದ್ರೆ, ಅವರು ಅಷ್ಟು ಅಹಂಕಾರದಲ್ಲಿ ಇರ್ತಾರೆ, ಅವ್ರಿಗೆ ಅಷ್ಟು ದರ್ಪ, ಕಾಮ, ಕ್ರೋಧಗಳಿಂದ ಅವರು ತುಂಬಿರ್ತಾರೆ, ದಿಗ್ಭ್ರಾಂತರಾಗಿರ್ತಾರೆ ಅಲ್ವಾ. ಅವ್ರ ಬುದ್ಧಿ ಭ್ರಮಣೆ ಆಗೋಗಿರುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ವಿಶ್ಲೇಷಣೆ ಮಾಡೋ ಒಂದು ಹಂತದಲ್ಲೇ ಇರೋದಿಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಬೇರೆಯವರನ್ನ ಅವರು ದ್ವೇಷಿಸ್ತಾರೆ, ಮತ್ತೆ ಧರ್ಮವನ್ನ ಹಳೆದು ಅವರು ಮಾತಾಡ್ತಾರೆ. ಮತ್ತೆ ಬೇರೆಯವರ ದೇಹದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅವ್ರು ಯೋಚನೆ ಮಾಡ್ದಲೆ ಪರಮಾತ್ಮನನ್ನು ಸಹ ಅವರು ಹಳಿದು ಅವರು ಮಾತನಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಗುಂಪು ಚಟುವಟಿಕೆ ಇದೆ, ಸೊ ಇದು ನೋಡೋಣ ಅಂತ ಇಲ್ಲಿ 3 ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ಬೇಕು. ಟೈಮ್ ಇದ್ರೆ ಇದನ್ನ ನಾವು ಲಾಸ್ಟ್ ಅಲ್ಲಿ ಮಾಡೋಣಂತೆ. ನೋಡಿ ಇಲ್ಲಿ ಇದನ್ನ ಬರ್ಕೊಳ್ಳಿ ಅಥವಾ ಒಂದು ಪಿಕ್ ತಗೊಳ್ಳಿ. ಸೊ ಲಾಸ್ಟ್ ಅಲ್ಲಿ ಮಾಡೋಣಂತೆ 3 ವಿಷಯಗಳ ಬಗ್ಗೆ. ಸಂಪದಂ ದೈವೀಂ ಅಂದ್ರೆ ಏನರ್ಥ, ಸಂಪದಂ ಆಸುರಿಂ ಅಂದ್ರೆ ಏನರ್ಥ, ಉಗ್ರ ಕರ್ಮಣಾಹ ಅಂದ್ರೆ ಏನರ್ಥ. ಸೊ ಇದ್ರ ಬಗ್ಗೆ ನೀವು ಆಕ್ಚುಲಿ ಪತ್ರಿಕೆಗಳ ಉದಾಹರಣೆಯಿಂದ ಕಂಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ಯಾವ ಶ್ಲೋಕಗಳ ಭಾವಾರ್ಥಗಳ ಉಲ್ಲೇಖನ ಮಾಡ್ಬೇಕು ಅಂತ ಹೇಳ್ತೀರಿ ಅಂತಂದ್ರೆ 1ರಿಂದ 18ನೇ ಶ್ಲೋಕದಲ್ಲಿ ನೀವು ಇರೋ ಭಾವಾರ್ಥದಿಂದ ನೀವು ಈ 3 ವಿಷಯಗಳ ಬಗ್ಗೆ ನೀವು ಚರ್ಚೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸಂಪದಂ ದೈವಿಂ, ಸಂಪದಂ ಆಸುರಿಂ, ಉಗ್ರ ಕರ್ಮಣಃ. ಈ 3 ಪದಗಳು ನಿಮ್ಗೆ ಫೆಮಿಲಿಯರ್ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣಂತೆ. ಈಗ ಈ ರಾಕ್ಷಸಿ ಚಟುವಟಿಕೆಗಳನ್ನ ಮಾಡಿದ್ರೆ ಏನ್ ಫಲಿತಾಂಶ ಸಿಗುತ್ತೆ ಅಲ್ವಾ? ಇಲ್ಲಿ ನಮ್ಗೆ ಗೊತ್ತಿರಾಗನೆ ಕೃಷ್ಣ ಯಾವ್ದನ್ನು ಸಹ ಅರ್ಧಬರ್ಧ ಜ್ಞಾನವನ್ನ ಕೊಡೋದಿಲ್ಲ. ಇದು ಸರಿ, ಇದು ತಪ್ಪು. ಸೊ ಈ ಸರಿಯಲ್ಲಿದ್ರೆ ಏನು ನಿಮ್ಗೆ ಪರಿಣಾಮ, ಈ ತಪ್ಪಲ್ಲಿದ್ರೆ ಏನು ನಿಮ್ಗೆ ಫಲಿತಾಂಶ ಸಿಗುತ್ತೆ ಅಂತ ಯಾವಾಗ್ಲೂ ನಮ್ಗೆ ಹೇಳ್ತಾರೆ ಅಲ್ವಾ? ಅದೇ ತರನೇ ಇಲ್ಲಿ 19ರಿಂದ 22ನೇ ಶ್ಲೋಕದಲ್ಲಿ ರಾಕ್ಷಸ ಚಟುವಟಿಕೆಗಳ ಫಲಿತಾಂಶಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆಸುರಿ ಸ್ವಭಾವದವರ ಗತಿ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ನೋಡೋಣಂತೆ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮ್ಯ ಅಜಸ್ರಂ ಅಶುಭಾನ್ ಆಸುರೀಶ್ ಏವ ಯೋನಿಷು. ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ, ಅಸೂಯಾಪರರು, ಕ್ರೂರರು, ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ, ಹಲವಾರು ಆಸುರಿ ಜೀವವರ್ಗಳಿಗೆ ತಳ್ಳುತ್ತೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಆಸುರಿ, ಎಷ್ಟೊಂದು ಆಸುರಿ ವರ್ಗಕ್ಕೆ ತಳ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವ್ ಇವಾಗ ಏನಾದ್ರೂ ಆಸುರಿ ಸ್ವಭಾವದಲ್ಲೇ ಇದ್ರೆ, ಆಸುರಿ ಗುಣಗಳನ್ನೇ ನಾವು ಹೊಂದಿದ್ರೆ ನೋಡಿ ಏನಾಗುತ್ತೆ ಫಲಿತಾಂಶ. ಕೃಷ್ಣ ಏನ್ ಮಾಡ್ತಾರೆ, ಸೊ ನಮ್ಮನ್ನ ಆಸುರಿ ಜೀವವರ್ಗಗಳಿಗೆ ನೂಗ್ತಾರೆ. ಆಸುರಿ ಜೀವವರ್ಗಗಳು ಅಂದ್ರೆ ನಾವೆಲ್ಲ ಇವಾಗ ಈ ಮನುಷ್ಯ ಜನ್ಮ ಬಿಟ್ಟು ಏನೆಲ್ಲ ಕೆಳಗಿನ ಯೋನಿಗಳೆಲ್ಲ ಏನೆಲ್ಲ ಇದೆ ಅವೆಲ್ಲನೂ ಸಹ ಆಸುರಿ ವರ್ಗ, ತಮೋ ಗುಣದ ಜೀವರಾಶಿಗಳು ಅಲ್ಲ. ನೋಡಿ ಅಂತಹ ಜೀವನವನ್ನ ನಾವು ಅನುಭವಿಸ್ಬೇಕಾಗತ್ತೆ. ನೀವು ಯೋಚನೆ ಮಾಡಿ, ಒಂದು ನಾಯಿಯಾಗಿ ಜೀವನ ಮಾಡೋದು, ಒಂದು ಹಂದಿಯಾಗಿ ಜೀವನ ಮಾಡೋದು, ಯಾವ್ದೋ ಒಂದು ಕ್ರೂರ ಮೃಗವಾಗಿ ಜೀವನವನ್ನ ಮಾಡೋದು, ನೀವು ಯೋಚನೆ ಮಾಡ್ಕೊಂಡ್ರೆ ಓಕೆ ಅಂದ್ರೆ ಪರವಾಗಿಲ್ಲ ಅಲ್ವಾ? ಅದರ ಕುರಿತಾಗೂ ಸಹ ನಮ್ಗೆ ಮುಂದೆ ಪ್ರಭುಪಾದರ ಮಾತಲ್ಲಿ ಕೇಳೋಣಂತೆ. ತುಂಬಾ ಸುಂದರವಾಗಿ ಪ್ರಭುಪಾದರು ಹೇಳ್ತಾರೆ. ಸೊ ಇವಾಗ ಆಸುರಿ ಜೀವವರ್ಗಗಳಿಗೆ ನಾನು ಹೋಗ್ಲಿಕ್ಕೆ ತಯಾರಿದ್ದೀನಿ ಅಂತ ಅನ್ಕೊಂಡ್ರೆ ನಾವು ಆಸುರಿ ಗುಣಗಳ ಪೋಷಣೆನ ನಾವು ಮಾಡ್ಬೋದು. ಇಲ್ಲ ನನಗೆ ಆಸುರಿ ಗುಣಗಳು ಬೇಡ, ನನಗೆ ಮನುಷ್ಯ ಜನ್ಮ ಸಿಕ್ಕಿರೋದೇ ಅಪರೂಪ, ಸೊ ಇದನ್ನ ಸಾರ್ಥಕ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ದೈವಿ ಗುಣಗಳಿಗೆ ನಾವು ಪೋಷಣೆಯನ್ನ ಮಾಡ್ತೀವಿ, ನೀರಿರ್ತೀವಿ ಅಂತಂದ್ರೆ ನಾವು ಈ ಕೃಷ್ಣ ಪ್ರಜ್ಞೆ, ನಮ್ಗೆ ಎಷ್ಟು ಪುಣ್ಯ ಮಾಡಿದ್ವಿ ಗೊತ್ತಿಲ್ಲ, ಈ ಕೃಷ್ಣ ಪ್ರಜ್ಞೆ ಸಿಕ್ಕಿದೆ. ಇದನ್ನ ನಾವು ಸೀರಿಯಸ್ ಆಗಿ ತಗೊಂಡು ನಾವು ಇದರ ಕಡೆ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಆಸುರಿ ಸಂಪದ, ಸೊ ಇದಿದ್ದಾಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ. ನಾವು ಐಹಿಕ ಅಸ್ತಿತ್ವದಲ್ಲಿ ಪ್ರಾಣಿಗಳು, ಕೀಟಗಳು, ಮನುಷ್ಯರು ಮೊದಲಾದ ಅನೇಕ ಬಗೆಯ ಜೀವ ವರ್ಗಗಳನ್ನು ಕಾಣುತ್ತೇವೆ. ಎಲ್ಲವನ್ನು ಮೇಲಿನ ಸ್ಥಾನದ ಶಕ್ತಿಯು ವ್ಯವಸ್ಥೆ ಮಾಡುತ್ತದೆ. ಅವೆಲ್ಲ ಆಕಸ್ಮಿಕಗಳಲ್ಲ. ಆಸುರಿ ಪ್ರಕೃತಿಯವರನ್ನು ನಿರಂತರವಾಗಿ ರಾಕ್ಷಸರ ಗರ್ಭಗಳಲ್ಲಿ ಇಡಲಾಗುತ್ತದೆ. ಹೀಗೆ ಅವರು ನರಾಧಮರಾಗಿ ಅಸೂಯಪರರಾಗಿಯೇ ಉಳಿಯುತ್ತಾರೆ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಎಲ್ಲ ನಾವು ನೋಡ್ತೀವಿ ಅಲ್ವಾ, ಎಷ್ಟೊಂದ್ ಜನ ಅವರು ಚಿಕ್ಕ ಮಕ್ಕಳಿದ್ದಾಗ್ಲೇನೆ ಅವರು ಆ ವೈಷ್ಣವ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಅವ್ರು ಕಣ್ಣು ಬಿಟ್ಟಾಗ್ಲೇನೆ ಅವರು ಆ ಅಮ್ಮನ ತಿಲಕವನ್ನ ನೋಡಿರ್ತಾರೆ, ಕೈಯಲ್ಲಿ ಜಪಮಾಲೆನ ನೋಡಿರ್ತಾರೆ, ಕಿವಿಗೆ ಆ ಹರೇ ಕೃಷ್ಣ ನಾಮ ಬಿದ್ದಿರುತ್ತೆ ಅಲ್ವಾ? ಅದೇ ಇನ್ನ ಕೆಲವ್ರನ್ನ ನಾವು ನೋಡಿರ್ತೀವಿ ಅಲ್ವಾ, ಅವ್ರಿಗೆ ತಿನ್ಲಿಕ್ಕೂ ಗತಿ ಇಲ್ಲ, ಅಂತಹ ಒಂದು ಜಾಗದಲ್ಲಿ ಅವರು ಹುಟ್ಟಿರ್ತಾರೆ ಅಲ್ವಾ? ಸೊ ಯಾಕೆಂದ್ರೆ ನಾವು ಆತರ ಜೀವನವನ್ನ ಮಾಡಿದೀವಿ ಹಿಂದಿನ ಜನ್ಮದಲ್ಲಿ ಅಲ್ವಾ? ನಾವ್ ಯಾವ ತರ ಜೀವನವನ್ನ ಮಾಡಿ ನಾವು ತೋರ್ಸಿದೀವಿ ಭಗವಂತನಿಗೆ, ಭಗವಂತ ನನಗೆ ಇಂತಹ ಒಂದು ಜನ್ಮ ಬೇಕು ಮುಂದೆ ಅಂತ ಹೇಳ್ಬಿಟ್ಟು ನಾವೇ ಅಂತಹ ಒಂದು ಜನ್ಮವನ್ನ ನಾವು ಪಡ್ಕೊಂಡಿರೋದು. ನಾವು ಭಗವಂತನನ್ನ ದೂಷಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅನುವು ಮಾಡ್ಕೊಡ್ತಾ ಇದ್ದಾನೆ ಅಷ್ಟೇ. ಪ್ರಕೃತಿಯ ಮೂಲಕ ನಮ್ಮ ಆಸೆಯನ್ನ ಅವರು ನೆರವೇರಿಸ್ತಾ ಇದ್ದಾರೆ. ನಾವು ಇದನ್ನ ತಿಳ್ಕೊಂಡಿದೀವಿ ಅಲ್ವಾ? ನೋಡಿ ಇವಾಗ ನನಗೆ ಕೃಷ್ಣನ ಹೆಸರು ನನಗೆ ಕಿವಿಗೆ ಬೀಳಿದ್ರೆ ಆಗದೇ ಇಲ್ಲ. ಅವಾಗ ಏನ್ ಮಾಡ್ತಾರೆ ಭಗವಂತ, ಸರಿ ಆಯ್ತು ನೀನು ಭರತ ಭೂಮಿಯಲ್ಲಿ ಹುಟ್ಟಬೇಡ. ಯಾಕಂದ್ರೆ ಭರತ ಭೂಮಿಯಲ್ಲಿ ನಾನು ಭಗವಂತನ ಭಕ್ತಿ ಮಾಡ್ಲಿಲ್ಲ ಅಂದ್ರೂ ಯಾರಾದ್ರೂ ಒಬ್ರು ಕೃಷ್ಣ ರಾಮ ಅಂತ ಹೆಸರನ್ನ ಇಟ್ಕೊಂಡಿರ್ತಾರೆ. ಆಗ ನನಗೆ ಬೇಡ ಬೇಡ ಅಂದ್ರೂ ರಾಮ ಕೃಷ್ಣ ಹೆಸರು ಕಿವಿಗೆ ಬೀಳುತ್ತೆ. ಆದ್ರೆ ನನ್ನ ಆಸೆ ಏನು, ನನಗೆ ರಾಮ ಕೃಷ್ಣ ಹೆಸರು ಕೇಳಿಕ್ಕೂ ಆಗೋದಿಲ್ಲ. ಅವಾಗ ಭಗವಂತ ನಮಗೆ ಆ ಹೆಸರೇ ಕಿವಿಗೆ ಬೀಳ್ಬಾರ್ದು ಅಂತಹ ಜಾಗದಲ್ಲಿ ಹುಟ್ಟಿಸ್ತಾರೆ ಅಲ್ವಾ? ಅವಾಗ ಪ್ರಾಣಿಗಳಾಗಿ ಹುಟ್ಟಿಸ್ತಾರೆ. ಸರಿ ಬಿಡು, ಪ್ರಾಣಿಗಳಾದ್ರೆ ನಿನಗೆ ಈ ರಾಮಕೃಷ್ಣ ಹೆಸರು ನಿನಗೆ ಕಿವಿಗೂ ಬೀಳಲ್ಲ, ಅದು ಅರ್ಥನೂ ಆಗಲ್ಲ ಬಿದ್ರು ಅಲ್ವಾ? ಅದು ಭಗವಂತನ ದಯಾಪರತೆ, ಅದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದಾರೆ, ಸೊ ಇವಾಗ ನೀವೇನಾದ್ರೂ ಅಸುರಿ ಗುಣದಲ್ಲಿದ್ರೆ ನಿಮಗೆ ನಿರಂತರವಾಗಿ ನಿಮ್ಮನ್ನ ರಾಕ್ಷಸ ಗರ್ಭದಲ್ಲಿ ನಾನು ಇಡ್ತೀನಿ. ಸೊ ನೀವು ನರಾಧಮರಾಗಿ ಅಸೂಯ ಪರರಾಗಿ ನೀವು ಉಳಿಬೇಕಾಗತ್ತೆ ಜನ್ಮಾಂತರದಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ನಮ್ಗೆ ಭಗವಂತನ ಬಗ್ಗೆ ಅಸೂಯೆ ಅಂತ ಹೇಳ್ಬಿಟ್ಟು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ನಮ್ಗೆ ರಾವಣನನ್ನ ನೋಡಿದ್ರೆ ಅರ್ಥ ಆಗುತ್ತೆ. ನೋಡಿ ರಾವಣ ಅವನ ಇಡೀ ಏನು ಶ್ರೀಲಂಕಾ ಅದು ಚಿನ್ನದಿಂದ ಮಾಡಲ್ಪಟ್ಟಿತ್ತು, ಸುವರ್ಣ ನಗರಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಅದು ಅಂದ್ರೆ ಈ ಐಶ್ವರ್ಯ ಇದೆಲ್ಲನೂ ಸಹ ಭಗವಂತನ ಶಕ್ತಿ ಅಲ್ವಾ? ನೋಡಿ ರಾವಣನಿಗೆ ಭಗವಂತನ ಶಕ್ತಿ ಬೇಕು, ಸೀತಾಮಾತೆನೂ ಸಹ ಭಗವಂತನ ಶಕ್ತಿ ಅಲ್ವಾ? ರಾಮನ ಶಕ್ತಿ ಸೀತಾಮಾತೆ ಬೇಕು, ಮತ್ತೆ ಈ ಎಲ್ಲ ಐಶ್ವರ್ಯ ಸುಖ ಭೋಗಗಳೆಲ್ಲವೂ ಬೇಕು ರಾವಣನಿಗೆ, ಆದ್ರೆ ರಾಮ ಬೇಡ ಅಲ್ವಾ? ಅದೇ ತರ ನಾವುನು ಅಷ್ಟೇನೆ. ನಮ್ಗೆ ಇವಾಗ ಭಗವಂತನ ಭಕ್ತಿ ಮಾಡಿ ಅಂದ್ರೆ
ನನಗೆ ಕೃಷ್ಣ ಭಕ್ತಿ ಬೇಡ, ಆದ್ರೆ ಕೃಷ್ಣನ ಶಕ್ತಿ ಎಲ್ಲ ಬೇಕು, ಅಂದ್ರೆ ಆ ಐಶ್ವರ್ಯ ಬೇಕು, ಆ ಇಂದ್ರಿಯ ಭೋಗವನ್ನೆಲ್ಲ ನಾನು ಅನುಭವಿಸ್ಬೇಕು, ಅಂದ್ರೆ ಲಕ್ಷ್ಮಿ ಬೇಕು, ಆದ್ರೆ ನಮ್ಗೆ ಏನು ಕೃಷ್ಣ ಬೇಡ. ಇದು ನಮ್ಮ ಮನಸ್ಥಿತಿ ಅಲ್ವಾ. ನಮ್ಗೆ ಭಗವಂತನ ಭಕ್ತಿ ಬೇಡ, ಭಗವಂತನ ಶಕ್ತಿ ಬೇಕು. ನಾವು ಅಸೂಯ ಪರರು, ಇದರಿಂದನೇ ನಮ್ಗೆ ಗೊತ್ತಾಗುತ್ತೆ ಅಲ್ವಾ ನಾವು ಎಂತಹ ಅಸೂಯ ಪರರು ಅಂತ. ಅದಕ್ಕೆ ನಾವು ಈ ಅಸೂಯ ಪರತೆಯನ್ನ ನಾವು ಹೊಂದಿದ್ರೆ ಭಗವಂತನ ನಮ್ಮನ್ನ ಆ ರಾಕ್ಷಸರ ಗರ್ಭದಲ್ಲಿ ನಮ್ಮನ್ನ ಇಡೋ ತರ ಮಾಡ್ತಾರೆ. ಮತ್ತೆ ಇನ್ನ ಏನು ಫಲಿತಾಂಶ ಅಂತ ಇಲ್ಲಿ ಏನು ಹೇಳ್ತಾ ಇದಾರೆ, ಆಸುರೀಂ ಯೋನಿ ಮಾಪನ್ನ ಮೂಢ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯವ್ಯ ಕೌಂತೆಯ ತಥೋ ಯಾಂತ್ಯಾಧಮಾಂ ಗತಿಂ. ಕುಂತಿಯ ಮಗನಾದ ಅರ್ಜುನನೇ, ಆಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು, ಕ್ರಮೇಣ ಅವರು ಅಧಮ ಗತಿಗೆ ಇಳಿಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಆ ಕೆಳಗಿನ ಲೋಕಗಳು ಏನಿದೆ, ಈ ನಮ್ಮ ಈ 14 ಲೋಕಗಳಲ್ಲಿ ಭೂಮಿಯ ಕೆಳಗಡೆ ಇರೋದು ಅಧೋ ಲೋಕಗಳು ಅಲ್ವಾ. ಆ ಅಧೋ ಲೋಕಗಳನ್ನು ಸಹ ನಾವೇನ್ ಅನ್ಕೊಂಡಿದೀವಿ ಅದು ನರಕ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಇಲ್ಲ, ನರಕ ಅಲ್ಲ, ಅದು ನರಕ ಬೇರೆ ಇದೆ. ಅದು ಕೆಳಗಡೆ ಈ 14 ಲೋಕಗಳಿಂದ ಕೆಳಗಡೆ ಇರೋದು ನರಕ. ಈ ಭೂಮಿಯ ಕೆಳಗಡೆ ಇರೋದು ಅತಲ ವಿತಲ ಸುತಲ ಪಾತಾಳ ತಲಾತಲ ರಸಾತಲ ಅಂತ ನಾವ್ ಏನ್ ಹೇಳ್ತೀವೋ ಅಲ್ಲೆಲ್ಲನೂ ಸಹ ತುಂಬಾ ಐಶ್ವರ್ಯ ಇದೆ. ಆದ್ರೆ ಅಲ್ಲಿ ಕೃಷ್ಣ ಇಲ್ಲ. ಕೃಷ್ಣನ ನಾಮಸ್ಮರಣೆ ನಿಮ್ಮ ಕಿವಿಗೆ ಬೀಳೋದಿಲ್ಲ. ಕೃಷ್ಣನ ನಾಮಸ್ಮರಣೆ ಕಿವಿಗೆ ಬೀಳ್ದಲೆ ನಿಮ್ಗೆ ಅಲ್ಲಿ ನೀವು ನಿಮ್ಮ ಇಂದ್ರಿಯ ಭೋಗವನ್ನ ನೀವು ಅನುಭವಿಸ್ಬೋದು. ಅಂದ್ರೆ ನೀವು ಬರೀ ಆ ಕೆಳಗಿನ ಲೋಕದಲ್ಲೇ ನೀವು ಇರ್ತೀರಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ನೀವು ಇಚ್ಛೆಯನ್ನ ಪಟ್ರಿ, ಕೃಷ್ಣ ಬೇಡ ಅಂತ ಅನ್ಕೊಂಡ್ರಿ, ಅದಕ್ಕೆ ಭಗವಂತ ನಮ್ಗೆ ಅಂತಹ ಒಂದು ಯೋನಿಗಳಲ್ಲಿ ಅವರು ಹುಟ್ಟಿಸ್ತಾ ಇದ್ದಾರೆ, ಅಥವಾ ಅಂತಹ ಒಂದು ಅಧೋಲೋಕಕ್ಕೆ ನಮ್ಮನ್ನ ಅವರು ಕಳಿಸ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಇನ್ನ ಒಂದ್ ಏನನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವು ಇದೇನಿದು ಕೃಷ್ಣ ಸರ್ವ ದಯಾಪರ ಅಂತ ಹೇಳ್ತಾರೆ, ಆದ್ರೆ ಇದೇನಿದು ಇಂತಹ ಒಂದು ಯೋನಿಗಳಲ್ಲಿ ಹುಟ್ಟಿಸ್ತಾ ಇದ್ದಾರೆ ಅಂತಂದ್ರೆ ಭಗವಂತ ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೇನೆ ಅಲ್ವಾ. ನೋಡಿ, ಇವಾಗ ಏನಾದ್ರು ಈ ಭೌತಿಕ ಅಂದ್ರೆ ಈ ಭೂಮಿ ಮೇಲೆ ಹುಟ್ಟಿದಾಗ ಇದು ಕರ್ಮಭೂಮಿ, ನಾವು ತಿಳ್ಕೊಂಡಿದ್ವಿ ಅಲ್ವಾ. ಇಲ್ಲಿ ಏನೇ ಒಂದು ತಪ್ಪು ಮಾಡಿದ್ರು ಇಲ್ಲಿ ನಮ್ಗೆ ಏನಾಗುತ್ತೆ, ಅದಕ್ಕೆ ಶಿಕ್ಷೆ ಇದೆ, ನಾವಿಲ್ಲಿ ಅನುಭವಿಸ್ಬೇಕಾಗತ್ತೆ. ನಾವ್ ಈ ತರ ಏನು ಅಶುಚಿ ಕರ್ಮಗಳನ್ನೆಲ್ಲ ಮಾಡ್ತಾ ಇದ್ರೆ ನಮ್ಗೆ ಇನ್ನ ಹೆಚ್ಚು ಹೆಚ್ಚು ನಾವು ಪಾಪ ಕರ್ಮಗಳನ್ನ ನಾವು ನಮ್ಮ ಅಕೌಂಟ್ ಅಲ್ಲಿ ಇಳ್ಕೊಂತಾ ಬರ್ತಾ ಹೋಗ್ಬೇಕಾಗತ್ತೆ. ಆ ಪಾಪಗಳನ್ನೆಲ್ಲ ನಾವು ಅನುಭವಿಸ್ಬೇಕು ಅಂತಂದ್ರೆ ನಮ್ಗೆ ಇನ್ನ ಎಷ್ಟು ಜನ್ಮಗಳು ಬೇಕಾಗತ್ತೆ. ಸೊ ಅದಕ್ಕೆ ಭಗವಂತ ಏನ್ ಮಾಡ್ತಾರೆ, ಅವ್ರು ನಮ್ಗೆ ಆ ನರಕಕ್ಕೆ ಅಂತ ಕಳಿಸ್ತಾರೆ. ಸೊ ಅದಕ್ಕೆ ನಮ್ಗೆ ಆಚಾರ್ಯರು ಏನ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ರೆ, ಇಡೀ ವಿಶ್ವವೇ ಒಂದು ಏನು ಯೂನಿವರ್ಸಿಟಿ ತರ. ಇಲ್ಲಿ ಯೂನಿವರ್ಸಿಟಿಲಿ ಹಲವಾರು ಕ್ಲಾಸ್ ರೂಮ್ಸ್ ಇರುತ್ತೆ. ಅದೇ ತರನೇ ಇಲ್ಲಿ 14 ಕ್ಲಾಸ್ ರೂಮ್ಸ್ ಇದೆ. ಅದೇ ತರ ಇಲ್ಲಿ ನರಕವೂ ಸಹ ಕ್ಲಾಸ್ ರೂಮ್. ಅಲ್ಲಿ ಅದು ಉಗ್ರ ಕ್ಲಾಸ್ ರೂಮ್, ಅದು ಕಠಿಣವಾದ ಕ್ಲಾಸ್ ರೂಮ್, ತುಂಬಾ ಕಷ್ಟಕರವಾದ ಕ್ಲಾಸ್ ರೂಮ್ ಅದು. ಅಲ್ಲಿ ನಾವು ಏನ್ ಮಾಡ್ತೀವಿ, ನಮ್ಗೆ ಹೆಚ್ಚು ಶಿಕ್ಷೆಯನ್ನ ಕೊಡ್ತಾ ಇದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ನಮ್ಗೆ ಕುಂತಿ ಸ್ಥಿತಿಲಿ ನಾವು ನೋಡ್ತೀವಿ. ಕುಂತಿ ಮಾತೆ ಏನ್ ಹೇಳ್ತಾರೆ, ಯಾರು ಏನು ಜನ್ಮೈಶ್ವರ್ಯ ಶ್ರುತಶ್ರೀಬಿ ಏದಮಾನ ವದಪ್ಪುಮಾನ್ ನೈವಾರ್ ಹತ್ಯಾಭಿ ಧಾತುಂಬೈ ತ್ವಾಂ ಅಕಿಂಚನ ಗೋಚರ ಅಂತ ಹೇಳ್ತಾರೆ ಅವರು. ಅಂದ್ರೆ ಏನರ್ಥ, ಯಾರಲ್ಲಿ ಶ್ರೀಮಂತಿಕೆ ಇರುತ್ತೆ, ಹೆಚ್ಚು ಹಣ ಅಂದ್ರೆ ಹೆಚ್ಚು ಸೌಂದರ್ಯ ಇರುತ್ತೆ, ಒಳ್ಳೆ ಶಿಕ್ಷಣ ಇರುತ್ತೆ, ಒಳ್ಳೆ ಕುಟುಂಬದಲ್ಲಿ ಹುಟ್ಟಿರ್ತಾರೆ, ಅವರು ಭಗವಂತನನ್ನ ಅವರು ಭಾವಪೂರ್ಣವಾಗಿ ಭಕ್ತಿ ಪೂರ್ವಕವಾಗಿ ಅವರು ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಇದೆ, ನಾನ್ ಯಾಕೆ ಬೇರೆಯವ್ರಿಗೆ ತಲೆ ಬಾಗಿಸ್ಬೇಕು, ಅವರಿಂದ ನನ್ಗೆ ಏನ್ ಸಿಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ. ಸೊ ಈ 4 ಯಾರಲ್ಲಿ ಇರುತ್ತೋ ಅವರು ಭಗವಂತನನ್ನ ಭಕ್ತಿ ಪೂರ್ವಕವಾಗಿ ನಮ್ಗೆ ಏನ್ ಹೇಳ್ತಾರೆ, ಅದಂಬಿತ್ವಂ ಅಂದ್ರೆ ಆ ಹುಲ್ಲಿನಷ್ಟೇ ನಾವು ಏನು ನಮ್ಮಲ್ಲಿ ಹಂಬಲ್ನೆಸ್ ಇರ್ಬೇಕು ಅಂತ ನಾವ್ ಏನ್ ಹೇಳ್ತೀವೋ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತ ನೋಡದೆ ನಾವು ಎಷ್ಟು ಆ ಭಾವಪೂರ್ವಕವಾಗಿ ನಾವು ಅವ್ರಿಗೆ ಸ್ತುತಿಯನ್ನ ಮಾಡ್ತಾ ಇದೀವಿ, ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ, ಭಕ್ತಿಯನ್ನ ಮಾಡ್ತಾ ಇದೀವಿ ಅನ್ನೋದೇ ನೋಡ್ತಾರೆ ಅಲ್ವಾ. ಈ 4 ಇದ್ರೆ ನಾವು ಭಕ್ತಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೇನೆ ನಾವು ಇಲ್ಲಿ ಏನಾಗತ್ತೆ, ನಾವು ನಮ್ಗೆ ಭಗವಂತ ಕಷ್ಟವನ್ನ ಕೊಡ್ತಾ ಹೋಗ್ತಾರೆ. ಕಷ್ಟ ಬಂದಾಗ ಏನಾಗುತ್ತೆ, ನಾವು ಭಗವಂತನಿಗೆ ನಾವು ತುಂಬಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀವಿ. ನಾವು ಇವಾಗ್ಲೇ ನೋಡ್ಕೊಳ್ಳಿ, ಈಗ ನಾವ್ ಈ ತರ ಏನೋ ಒಂದು ಕೃಷ್ಣ ಪ್ರಜ್ಞೆ ಮಾಡ್ತಾ ಇದೀವಿ, ಆದ್ರೆ ನಮ್ಗೆ ಇಲ್ಲಿ ಯಾವ್ದೋ ಒಂದು ಅಕಸ್ಮಾತ್ ಒಂದು ಕಷ್ಟ ಬಂದ್ಬಿಟ್ರೆ ಏನಾಗುತ್ತೆ, ನಾವ್ ಇನ್ನ ಹೆಚ್ಚು ಭಕ್ತಿಯನ್ನ ನಾವು ಮಾಡ್ತೀವಿ ಅಲ್ವಾ. ಅದಕ್ಕೆ ನಾವು ನೋಡಿರ್ಬೋದು, ಇವಾಗ ಭಗವಂತನ ಭಕ್ತರೇ ಪಾಂಡವರು ಎಷ್ಟು ಕಷ್ಟವನ್ನ ಅನುಭವಿಸಿದ್ರು, ಕಾಡಿಗೆಲ್ಲ ಹೋದ್ರು ಅಲ್ವಾ, ಇನ್ನ ಹೆಚ್ಚು ಹೆಚ್ಚು ಭಕ್ತಿಯನ್ನ ಮಾಡಿ ಭಗವಂತನ ಜೊತೆ ಹತ್ರ ಆಗ್ಲಿಕ್ಕೆ ಅಲ್ವಾ, ಇನ್ನ ಭಗವಂತನ ಸಮೀಪ ಅವರು ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಭಗವಂತ ಸರ್ವ ದಯಾಪರ. ಅವ್ರು ನೋಡಿ, ಪೂತನಿಗೆ ನಮ್ಗೆ ಈ ಮೆಟೀರಿಯಲಿಸ್ಟಿಕ್ ಆಲೋಚನೆ ಮಾಡಲು ಏನಾಗುತ್ತೆ, ಪೂತನೆಯನ್ನ ಸಾಯಿಸಿದ್ರು, ಪೂತನಿಗೆ ಏನು ಸಾವು ಸಿಕ್ತು ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಭಗವಂತ ಏನ್ ಮಾಡಿದ್ರು, ನಾನು ತಾಯಿಯಾಗಿ ಅವಳು ನನಗೆ ಹಾಲನ್ನ ಕೊಡ್ಬೇಕು ಅಂತ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಭಗವಂತ ಅವಳಿಗೆ ಮಾತೃಸ್ಥಾನವನ್ನ ಕೊಡ್ತಾರೆ ಗೋಲೋಕ ವೃಂದಾವನದಲ್ಲಿ. ಅದೇ ತರ ನಾವು ಯಾರನ್ನ ರುದ್ರಾಸುರನ ನೋಡಿದ್ರೆ, ಅವನು ರುದ್ರಾಸುರ ಭಗವಂತನ ಭಕ್ತನಾದ್ರೂ ಸಹ ಅವನು ರಾಕ್ಷಸನಾಗಿ ಹುಟ್ಟಬೇಕಾಗತ್ತೆ.
ಇಂದ್ರನಿಂದ ಅವನು ಹತನಾದ ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಇಂದ್ರನಿಂದ ಹತನಾದ್ರೂ ಸಹ ರುದ್ರಾಸುರ ಅವನು ಮರಳಿ ಅವನು ದೇವೋತ್ತಮ ನೆಡೆಗೆ ಹೋಗ್ತಾನೆ ಅಲ್ವಾ, ಭಗವಂತನೆಡೆಗೆ ಹೋಗ್ತಾನೆ. ಆದ್ರೆ ಇಂದ್ರ ಈ ಭೌತಿಕ ಪ್ರಪಂಚದಲ್ಲಿ ಉಳ್ಕೋತಾನೆ. ನಮ್ಮ ಕಣ್ಣುಗಳಿಂದ ನೋಡಿದ್ರೆ ಇಂದ್ರನಿಗೆ ಜಯ, ಇನ್ನು ರುದ್ರಾಸುರನಿಗೆ ಅಲ್ಲಿ ಅಪಜಯ ಆಯ್ತು, ಅವನು ಸತ್ ಹೋದ ಅಂತ. ಆದ್ರೆ ಭಗವಂತನ ದೃಷ್ಟಿಯಲ್ಲಿ ಅವ್ರಿಗೆ ತನ್ನ ಭಕ್ತನಿಗೆ ಅವರು ಏನು ಬೇಗನ ತನ್ನ ಬಳಿಗೆ ಕರ್ಸ್ಕೋಬೇಕು. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಏನು ಶಕ್ತಿ ಆಯುಧದಿಂದ ಅವ್ರನ್ನ ಸಾಯಿಸೋ ತರ ಅಲ್ಲಿ ಅವ್ರು ಮಾಡ್ತಾರೆ. ಅಲ್ಲಿ ಅಪಜಯ ಬರೋ ತರ ನಮ್ಮ ಕಣ್ಣಿಗೆ ಕಾಣೋ ತರ ಅವರು ಮಾಡ್ತಾರೆ. ಸೊ ನಮ್ಮ ದೃಷ್ಟಿ ಭಗವಂತನ ದೃಷ್ಟಿಗೆ ತುಂಬಾನೇ ವ್ಯತ್ಯಾಸ ಇದೆ. ಭಗವಂತ ಏನೇ ಮಾಡಿದ್ರು ಸಹ ದಯಾಪರ. ಅಲ್ಲಿ ಅಸುರರನ್ನ ಸಾಯಿಸ್ತಾರೆ ಅಂದ್ರೂ ಸಹ ನಮಗ್ ಗೊತ್ತಿರೋ ಹಾಗೇನೆ ಜಯ ವಿಜಯರನ್ನ ಜಯ ವಿಜಯರು ಶಾಪಗ್ರಸ್ತರಾದಾಗ ಅವ್ರು ಏನ್ ಬೇಡ್ಕೋತಾರೆ, ಅವರು ರಾಕ್ಷಸರ ಜನ್ಮ ನನಗೆ ಸಾಕು, ನಾವು 3 ಜನ್ಮದಲ್ಲಿ ನಿಮ್ಗೆ ವಾಪಸ್ ಬರ್ಬೇಕು ಅಂತ ಅಲ್ವಾ. ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೆ ನಾವ್ ಏನ್ ಅನ್ಕೋತೀವಿ, ಓ ಅವರು ಸತ್ರು, ರಾವಣ ಕರ್ಣ ಸತ್ರು ಅಂತ ಬಿಟ್ಟು ನಾವು ಯೋಚನೆ ಮಾಡ್ತೀವಿ. ಹಿರಣ್ಯಕಶಿಪು ಮತ್ತೆ ಹಿರಣ್ಯಾಶ ಸತ್ರು ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಭಗವಂತ ದಯಾಪರ, ಅವ್ರನ್ನ ತನ್ನ ಬಳಿಗೆ ಅವನು ಬೇಗ ಕರೆಸ್ಕೊತಾ ಇದ್ದಾನೆ ಅಲ್ವಾ. ಸೊ ಅದಕ್ಕೆ ಭಗವಂತ ಯಾವತ್ತೂ ದಯಾಪರ. ನಾವು ಅರ್ಥ ಮಾಡ್ಕೊಳೋದ್ರಲ್ಲಿ ನಾವು ಎಡುತ್ತೀವಿ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಪ್ರಭುಪಾದರ ಭಾವಾರ್ಥಗಳು ತುಂಬಾನೇ ಚೆನ್ನಾಗಿದೆ. ಸೊ ನಮ್ಗೆ ಏನೇ ಕಷ್ಟ ಬಂದ್ರು ಸಹ ನಾವ್ ಹೇಗಿರ್ಬೇಕು ಅಂತ ನಮ್ಗೆ ಭಾಗವತಂ ಹೇಳ್ಕೊಡುತ್ತೆ ಅಲ್ವಾ. ನಮ್ಗೆ ಏನೇ ಕಷ್ಟ ಬಂದ್ರು ಅದನ್ನೆಲ್ಲ ಸಹಿಸ್ಕೊಂಡು ಇದು ನಾನು ಮಾಡಿರೋ ಕರ್ಮಾನುಸಾರ ನನಗೆ ಈ ಕಷ್ಟವನ್ನ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾವು ಅಂತಹ ಕಷ್ಟದ ಸಮಯದಲ್ಲೂ ನಾವು ಭಗವದ್ ಭಕ್ತಿನ ನಾವು ಮುಂದುವರಿಸ್ಕೊಂಡು ಹೋದ್ರೆ ನಾವು ದಯಾಭಾಕ್, ಆ ಭಗವಂತನ ಒಂದು ದಯೆಗೆ ನಾವು ಒಳಗಾಗ್ತೀವಿ. ಇವಾಗ ಒಬ್ಬ ತಂದೆ ತನ್ನ ಮಗನಿಗೆ ಎಲ್ಲ ಆಸ್ತಿಯನ್ನ ಕೊಡ್ಬೇಕು ಅಲ್ಲ, ತನ್ನ ತಂದೆಯ ಆಸ್ತಿಯನ್ನ ಒಬ್ಬ ಮಗ ಪಡ್ಕೋಬೇಕು ಅಂತಂದ್ರೆ ಅವನು ಜೀವಂತವಾಗಿ ಉಳಿಬೇಕು ಅಲ್ವಾ. ಮತ್ತೆ ಆ ತಂದೆಯ ಆಶ್ರಯದಲ್ಲಿ ಇರ್ಬೇಕು. ಅವಾಗ ಎಲ್ಲ ಆಸ್ತಿನೂ ಆ ಮಗನಿಗೆ ಬೇಡ ಬೇಡ ಅಂದ್ರೂ ಹೋಗುತ್ತೆ. ಅದೇ ತರನೇ ನಾವು ಆ ಕಷ್ಟವನ್ನ ನಾವು ಅನುಭವಿಸ್ಕೊಂಡು ಭಗವಂತನ ಭಕ್ತಿಯನ್ನ ಮಾಡ್ತಾ ನಾವು ಮಾಡೋದನ್ನ ಮುಂದುವರಿಸ್ಕೊಂಡು ಹೋದ್ರೆ ಅದು ಭಗವಂತ ನಮ್ಮನ್ನ ಅವ್ರ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು. ನಮ್ಗೆ ಮುಕ್ತಿಯನ್ನ ಕೊಡ್ಲೇಬೇಕು, ಅವರ ಲೋಕಕ್ಕೆ ಕರ್ಕೊಂಡು ಹೋಗ್ಲೇಬೇಕು. ಅದು ಭಗವಂತನಿಗೆ ಜವಾಬ್ದಾರಿ ಬಂದ್ಬಿಡುತ್ತೆ. ಸೊ ಅದನ್ನ ನಮ್ಗೆ ಈ ಶ್ಲೋಕ ಹೇಳುತ್ತೆ. ತತ್ತೇನು ಕಂಪಾಂ ಸುಸುಮೀಕ್ಷ ಮಾಡು ಮುಂಜಾನ ಏವಾತ್ಮ ಕೃತಂ ವಿಪಾಕಂ ರುದ್ವಾಗ್ ವಪುರ್ಭಿರ್ ವಿದದನ್ ನಮಸ್ತೆ ಜೀವೇತ ಯೋ ಮುಕ್ತಿ ಪದೇ ಸಾ ದಯಾಭಾಗ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಭಗವಂತ ನಮ್ಗೆ ಮುಕ್ತಿಯನ್ನ ಕೊಡ್ಲೇ ದಯಪಾಲಿಸ್ಲೇಬೇಕು. ನಾವ್ ಈ ತರ ಜೀವನವನ್ನ ಮಾಡಿದ್ರೆ ಇದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಈಗ ನಮ್ಗೆ ನರಕಕ್ಕೆ ಹೋಗ್ಲಿಕ್ಕೆ 3 ದ್ವಾರಗಳ ಬಗ್ಗೆ ಹೇಳ್ತಾ ಇದ್ದಾರೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಂ ಆತ್ಮನಃ ಕಾಮ ಕ್ರೋಧ ತಥಾ ಲೋಭ ತಸ್ಮಾದೇತ ತ್ರಯಂ ತ್ಯಜೇತ್ ಅಂತ ಹೇಳ್ತಾ ಇದ್ದಾರೆ. ಈ ನರಕಕ್ಕೆ 3 ದ್ವಾರಗಳಿದೆ. ಅದು ಯಾವುದು ಅಂದ್ರೆ ಕಾಮ, ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿಯು ಇವುಗಳನ್ನು ತ್ಯಜಿಸಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣ ಆಗುತ್ತೆ. ಯಾರು ಬುದ್ಧಿವಂತರು ಇರ್ತಾರೆ, ಸುಮೇಧಸ, ಈ ಮನುಷ್ಯ ಜನ್ಮವನ್ನ ಭಗವಂತ ಕೊಟ್ಟರು ಈ ಬುದ್ಧಿಯನ್ನ ಇಂದ್ರಿಯ ತೃಪ್ತಿಗೆ ಉಪಯೋಗಿಸ್ಕೊಂಡಲೇ ಆತ್ಮ ಸಾಕ್ಷಾತ್ಕಾರಕ್ಕೆ ಉಪಯೋಗಿಸ್ಕೊತಾರೋ ಅಂತಹ ವಿವೇಕಿ ಏನ್ ಮಾಡ್ಬೇಕು, ಈ 3 ತ್ಯಜಿಸ್ಬೇಕು. ಯಾವುದು ಕಾಮ, ಕ್ರೋಧ ಮತ್ತೆ ಲೋಭ. ಈ 3 ತ್ಯಜಿಸಿದ್ರೆ ಅವು ತ್ಯಜಿಸ್ಲಿಲ್ಲ ಅಂದ್ರೆ ಅದು ಆತ್ಮದ ಅವನತಿಗೆ ಕಾರಣ ಆಗತ್ತೆ. ಈ 3 ತ್ಯಜಿಸಿದ್ರೆ ಅದು ಆತ್ಮ ಸಾಕ್ಷಾತ್ಕಾರಕ್ಕೆ ಅದು ದಾರಿ ಆಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಈ ಕಾಮ, ಕ್ರೋಧ ಮತ್ತೆ ಲೋಭ. ಕಾಮ ಅಂತಂದ್ರೆ ಏನು, ಯಾವುದೇ ಒಂದು ಕೆಲಸವನ್ನ ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಮಾಡಿದಾಗ ಅದು ಕಾಮ ಅಂತ ಪರಿಗಣಿಸಲ್ಪಡುತ್ತೆ. ಅದೇ ಯಾವುದೇ ಒಂದನ್ನ ನಾವು ಭಗವಂತನ ಸಂತೋಷಕ್ಕೋಸ್ಕರ ಉಪಯೋಗಿಸಿದಾಗ ಅದನ್ನ ಪ್ರೇಮ ಅಂತ ಕರೀತಾರೆ ಅಲ್ವಾ. ಇವಾಗ ನೋಡಿ, ನಮ್ಮ ಕಾಮನೆಗಳನ್ನೆಲ್ಲ ನಾವು ತೀರ್ಸ್ಕೋಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇದ್ದಾಗ ಅದು ನೆರವೇರ್ಲಿಲ್ಲ ಅಂದ್ರೆ ಏನಾಗತ್ತೆ, ಇವಾಗ ನಮ್ಮ ಆಸೆ ಇರುತ್ತೆ, ಆ ಆಸೆ ನೆರವೇರ್ಲಿಲ್ಲ ಅಂದ್ರೆ ನಮ್ಗೆ ಏನಾಗತ್ತೆ, ದುಃಖಕ್ಕೆ ಮೂಲ. ಅಲ್ಲ, ಅದು ಕ್ರೋಧಕ್ಕೆ ಕಾರಣ ಆಗುತ್ತೆ. ಅಯ್ಯೋ ನನಗಿದ್ ಮಾಡಕ್ ಆಗ್ತಿಲ್ವಲ್ಲ ಅಂತ ನಮ್ಗೆ ಕೋಪ ಬರುತ್ತೆ. ಎಷ್ಟು ಪ್ರಯತ್ನ ಪಟ್ಟೆ ಆದ್ರೆ ನನಗಿದು ಸಕ್ಸಸ್ ಆಗ್ಲಿಲ್ಲ, ನಾನು ಅನ್ಕೊಂಡಿರೋದು ನೆರವೇರಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಕ್ರೋಧ ಬರುತ್ತೆ. ಅಕಸ್ಮಾತ್ ನಾನು ಅನ್ಕೊಂಡಿರೋದೆಲ್ಲ ನಾನು ಏನೇನು ಈ ಕಾಮನೆಗಳಿತ್ತು ಅದನ್ನೆಲ್ಲ ನಾನು ನೆರವೇರಿಸ್ಕೊಂಡೆ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ನಮ್ಗೆ ಅಹಂಕಾರ ಬರುತ್ತೆ. ಮತ್ತೆ ಅಹಂಕಾರ ಬರುತ್ತೆ. ಮತ್ತೆ ಇನ್ನೇನಾಗತ್ತೆ, ಲೋಭ ಬರುತ್ತೆ. ಇನ್ನ ಹೆಚ್ಚು ಹೊಸ ಕಾಮನೆಗಳು ಬರುತ್ತೆ. ಅದನ್ನೆಲ್ಲ ನಾನು ಅನುಭವಿಸ್ತಾ ಹೋಗ್ಬೇಕು ಅಂತ ಆ ಲೋಭ ಬರುತ್ತೆ ಅಲ್ವಾ. ನಾವ್ ಇವಾಗ ಕ್ರೋಧನೇ ಇರ್ಲಿ, ಲೋಭನೇ ಇರ್ಲಿ, ಅವೆರಡು ಇದ್ದಾಗ ನಾವು ಭಗವಂತನ ಭಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯನಾ? ನನಗೆ ತುಂಬಾ ಕೋಪ, ನನಗೆ ಇವಾಗ ತುಂಬಾ ಕೋಪ ಬಂದ್ ಇವಾಗ ಯಾರ ಮೇಲೆ ನನಗೆ ಇವಾಗ ಏನ್ ಹೇಳ್ಬೇಕು ಅದನ್ನ ಹೇಳಲಿಕ್ಕೆ ಸಾಧ್ಯ ಆಯ್ತಾ? ಆಗಲ್ಲ. ಮತ್ತೆ ಲೋಭ ಬಂದಾಗ ಏನಾಗುತ್ತೆ, ನನ್ನ ಆ ಭಗವಂತ ಕೊಟ್ಟಿರೋ ಬುದ್ಧಿ ಶಕ್ತಿನ ನಾನು ಏನಕ್ಕೆ ಉಪಯೋಗಿಸ್ತಾ ಇದ್ದೀನಿ, ನಾನು ಭಗವದ್ ಭಕ್ತಿನ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಇಲ್ಲ ಅಲ್ವಾ. ನನಗೆ ಇವಾಗ ಚೆನ್ನಾಗಿ ಹಾಡೋದಕ್ಕೆ ಬರುತ್ತೆ ಅನ್ಕೊಳ್ಳಿ, ನನಗೆ ಇವಾಗ
ಲೋಭ ಬಂದಿದೆ, ನನ್ನ ಆ ಹಾಡಿನ ಆ ಕಲೆ ಏನಿದೆ ಅದನ್ನ ಉಪಯೋಗಿಸ್ಕೊಂಡು ಹೆಚ್ಚು ಹೆಚ್ಚು ಹಣ ಮಾಡ್ಬೇಕು, ಹೆಚ್ಚು ಹೆಚ್ಚು ಹೆಸರನ್ನ ಗಳಿಸ್ಬೇಕು ಅನ್ನೋದಕ್ಕೆ ಉಪಯೋಗಿಸ್ಕೊಂಡಾಗ ನಾನು ಭಕ್ತಿಯನ್ನ ಮಾಡ್ಲಿಕ್ಕೆ ಆಗುತ್ತಾ? ಭಗವಂತನ ಹತ್ರ ನಾನು ಕುತ್ಕೊಂಡು ಒಂದು ಭಜನನ್ನ ಮಾಡ್ಲಿಕ್ಕೆ ಸಾಧ್ಯನಾ? ನಂಗೆ ಸಮಯ ವ್ಯರ್ಥ ಅನ್ಸುತ್ತೆ. ಇದ್ರ ಬದಲು ನಾನು ಅಲ್ಲಿ ಯಾವ್ದೋ ಒಂದು ಆರ್ಕೆಸ್ಟ್ರಾದಲ್ಲಿ ಆಡಿದ್ರೆ ನನಗೆ ಹಣ ಬರುತ್ತೆ, ಅಥವಾ ಯಾವ್ದೋ ಒಂದು ಪ್ರೋಗ್ರಾಮ್ ಕೊಟ್ರೆ ನನಗೆ ಹಣ ಬರುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ? ಸೊ ನಮ್ಗೆ ಕ್ರೋಧನೇ ಇರ್ಲಿ, ಲೋಭನೇ ಇರ್ಲಿ ಬಂದಾಗ ಭಗವದ್ ಭಕ್ತಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಭಗವದ್ ಭಕ್ತಿಯನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಖಂಡಿತ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಆ ಕಾಮನೆಗಳನ್ನೆಲ್ಲ ಪೂರೈಸ್ಕೊಳ್ಲಿಕ್ಕೆ ನಾವು ಇದಕ್ಕಿಂತ ಮುಂಚೆ ನಾವು ನೋಡಿದ್ವಿ, ಅಶುಚಿ ಕೆಲಸಗಳನ್ನ ಮಾಡ್ತೀವಿ, ಕಾಳ ಸಂತೆಯಲ್ಲಿ ವ್ಯವಹಾರ ಮಾಡ್ಬೇಕಾಗತ್ತೆ, ಪಾಪ ಕರ್ಮಗಳನ್ನ ಮಾಡ್ಬೇಕು, ಪ್ರಾಣಿ ಹತ್ಯೆ ಮಾಡ್ಬೇಕಾಗತ್ತೆ. ಅವಾಗ ಅದು ನಾವು ನರಕಕ್ಕೆ ಅದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅವಾಗ ಆತ್ಮದ ಅವನತಿ ಆಗತ್ತೆ. ಹಲವಾರು ಜನ್ಮಗಳಿದ್ರೂ ಸಹ ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ರಾಕ್ಷಸರ ಗರ್ಭಗಳಲ್ಲಿ, ರಾಕ್ಷಸಿ ಮನಸ್ಥಿತಿ ಇರುವಂತಹ ಗರ್ಭದಲ್ಲಿ ನಾವು ಜನನವನ್ನ ಪಡೆಯೋ ತರ ಆಗತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಾರೆ, ಕಾಮ, ಕ್ರೋಧ, ಲೋಭ ಈ ಮೂರನ್ನು ಸಹ ನರಕಕ್ಕೆ ಹೆಬ್ಬಾಗಿಲು. ಆಸುರಿ ಬದುಕಿನ ಪ್ರಾರಂಭವನ್ನ ಇಲ್ಲಿ ವರ್ಣಿಸಿದೆ. ಮನುಷ್ಯನು ತನ್ನ ಕಾಮದ ತೃಪ್ತಿಗಾಗಿ ಪ್ರಯತ್ನಿಸುತ್ತಾನೆ. ತೃಪ್ತಿ ದೊರೆಯದಿದ್ದಾಗ ಕ್ರೋಧ ಮತ್ತು ಲೋಭ ಹುಟ್ಟುತ್ತದೆ. ಆಸುರಿ ಜೀವವರ್ಗಕ್ಕೆ ಜಾರಿ ಹೋಗಲು ಇಷ್ಟವಿಲ್ಲದೆ ವಿವೇಚವಂತನು ಈ ಮೂರು ವೈರಿಗಳನ್ನ ಬಿಟ್ಟು ಬಿಡಲು ಪ್ರಯತ್ನಿಸಬೇಕು. ಈ ಲೌಕಿಕ ತೊಡಗಿನಿಂದ ಬಿಡುಗಡೆಯ ಸಾಧ್ಯವೇ ಇಲ್ಲದಿರುವಷ್ಟು ಮಟ್ಟಿಗೆ ಇವು ಆತ್ಮವನ್ನ ಕೊಲ್ಲುತ್ತದೆ. ನೋಡಿ, ಆತ್ಮಕ್ಕೆ ಅವಾಗ ಏನು ಆ ಮುಕ್ತಿ ಅನ್ನೋದೇ ಸಿಗೋದಿಲ್ಲ. ಬೇರೆ ಬೇರೆ ದೇಹಗಳನ್ನ ಪಡ್ಕೊಂತ ಅದು ಎಲ್ಲ ಕಾಮನೆಗಳನ್ನ ಪೂರೈಸ್ಕೊಂತ ಈ ಭೌತಿಕ ಪ್ರಪಂಚದಲ್ಲೇ ಉಳಿಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ದಾರೆ, ಏತೈರ್ ವಿಮುಕ್ತ ಕೌಂತೇಯ ತಮೋದ್ವಾರೈ ಸ್ತ್ರೀ ಬಿರ್ನರಹ ಆಚರತ್ಯಾತ್ಮನ ಶ್ರೇಯಸ್ತೋ ಯಾತಿ ಪರಾಂ ಗತಿಂ. ಕುಂತಿಯ ಮಗನಾದ ಅರ್ಜುನನೇ, ನರಕದ ಈ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನ ಮಾಡುತ್ತಾನೆ. ಹೀಗೆ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ನೋಡಿ, ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾರಲ್ವಾ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು. ನೋಡಿ, ಏನ್ ಮಾಡ್ಬಾರ್ದು ಅಂತ ಹೇಳಿದ್ರು ಅಲ್ವಾ, ಕಾಮ, ಕ್ರೋಧ, ಲೋಭ ಈ ಮೂರನ್ನ ಬಿಡಿ, ಅದು ನರಕಕ್ಕೆ ಹೆಬ್ಬಾಗಿಲು ಅಂತ ಹೇಳಿದ್ರು. ಸರಿ, ಬಿಟ್ಬಿಡ್ತೀವಿ, ಮಾಡೋದಾದ್ರೂ ಏನು ಪ್ರಶ್ನೆ ಬರುತ್ತೆ ಅಲ್ವಾ. ಇವಾಗ ನಮ್ಮ ಸಮಾಜ ಹಾಗೆ ಇರೋದು, ಇದ್ ಮಾಡ್ಬೇಡಿ ಅಂತ ಹೇಳ್ತಾರೆ, ಏನ್ ಮಾಡ್ಬೇಕು ಅನ್ನೋದನ್ನ ಸರಿಯಾದ ಒಂದು ಸ್ಪಷ್ಟ ವಿವರಣೆ ಕೊಡೋದಿಲ್ಲ. ಆದ್ರೆ ಇಲ್ಲಿ ಕೃಷ್ಣ ನೋಡಿ ಹೇಳ್ತಾ ಇದ್ದಾರೆ, ಸೊ ನೀವು ಆ ಮೂರು ದ್ವಾರಗಳನ್ನ ನೀವು ಸಮೀಪಿಸ್ಬೇಡಿ, ಅದ್ರ ಹತ್ರ ಹೋಗ್ಬೇಡಿ. ಮತ್ತೆ ಏನ್ ಮಾಡ್ಬೇಕು ಕೃಷ್ಣ? ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗೋ ಕರ್ಮಗಳನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗೋ ಕ್ರಮ ಅಂದ್ರೆ ಏನು ಅಲ್ಲ, ನಾವು ಕೃಷ್ಣ ಭಕ್ತಿ ನಮಗ್ ಗೊತ್ತಿದೆ ಅಲ್ವಾ. ಭಗವಂತನನ್ನ ಪಡಿಬೇಕು ಅಂದ್ರೆ ನಮ್ಗೆ ಯಾವುದೇ ಒಂದು ಮಾರ್ಗ ಇಲ್ಲ, ಒಂದೇ ಮಾರ್ಗ ಇರೋದು ಭಕ್ತಿ ಮಾರ್ಗ ಅಲ್ವಾ, ಕೃಷ್ಣ ಪ್ರಜ್ಞೆ. ಅದನ್ನ ಮಾಡಿದ್ರೆ ಏನಾಗುತ್ತೆ, ಕ್ರಮೇಣ ನಾವು ಆ ಪರಮಗತಿಯನ್ನ, ಆ 9 ಸ್ಟೆಪ್ಸ್ ಇದೆ ಅಲ್ವಾ, ಶ್ರದ್ಧಾ, ಕರೆಕ್ಟ್ ಅಲ್ಲ, ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ಅನಿಷ್ಟ, ಆಸಕ್ತಿ, ರುಚಿ, ಭಾವ, ಪ್ರೇಮ. ಆ ಪ್ರೇಮದ ಹಂತವನ್ನ ನಾವು ಅದನ್ನ ಕ್ರಮೇಣವಾಗಿ ನಾವು ಹತ್ಕೊಂಡು ಆ ಕೃಷ್ಣ ಪ್ರೇಮವನ್ನ ನಾವು ಪಡಿಬೇಕು. ಆ ಪ್ರೇಮಾನಂದವನ್ನ ನಾವು ಪಡಿಬೇಕಾಗತ್ತೆ ಅಲ್ವಾ. ಅವಾಗ ಪರಮಗತಿಯನ್ನ ಕ್ರಮೇಣ ನಾವು ಪರಮಗತಿಯನ್ನ ನಾವು ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ನಾವೇ ಯಾವ್ದೋ ಒಂದು ಬುಕ್ ಸಿಕ್ತು ಲೈಬ್ರರಿಗೆ ಹೋಗಿ ಕುತ್ಕೊಂಡು ಓದ್ತೀನಿ, ಸಾಧ್ಯ ಇಲ್ಲ ಅಲ್ವಾ. ಅದನ್ನ ಹೇಗಿದೆ ಯಥಾವತ್ತಾಗಿ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪರಂಪರೆಯಲ್ಲಿ ಬರ್ತಾ ಇರೋ 4 ಸಂಪ್ರದಾಯಗಳಲ್ಲಿ ಯಾರಾದ್ರೂ ಒಬ್ರು ಆಚಾರ್ಯರ ಆಶ್ರಯವನ್ನ ಪಡ್ಕೊಂಡ್ರೆ ಅಷ್ಟೇ ನಮ್ಗೆ ಸಾಧ್ಯ ಆಗುತ್ತೆ ಅಲ್ವಾ. ಇವಾಗ ಅದನ್ನ ಇಲ್ಲಿ ಪ್ರಭುಪಾದರು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಇವಾಗ ಅದೃಷ್ಟ ಅಂತಂದ್ರೆ ನಾವ್ ಎಷ್ಟು ಅದೃಷ್ಟ ಅಂತಂದ್ರೆ ನೋಡಿ, ಇಲ್ಲಿ ಹೇಳ್ತಾ ಇದ್ರೆ ಕೃಷ್ಣ ಪ್ರಜ್ಞೆಗೆ ಏರುವಷ್ಟು ಅದೃಷ್ಟಶಾಲಿ ಆದರೆ ಅವನಿಗೆ ಜಯವು ಖಂಡಿತ. ಇವಾಗ ಎಷ್ಟೊಂದ್ ಜನ ಆಧ್ಯಾತ್ಮಿಕ ಮಾರ್ಗದ ಹತ್ರ ಬಂದ್ಬಿಡ್ತಾರೆ, ಆದ್ರೆ ಅವ್ರಿಗೆ ಜಯ ಸಿಗ್ಬೇಕು ಅಂತ ಇಲ್ಲ, ಯಾಕಂದ್ರೆ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ. ಅವರು ಏನ್ ಯೋಚನೆ ಮಾಡ್ತಾರೆ, ಆ ಬೆಳಕಲ್ಲಿ ಲೀನ ಆಗ್ಬಿಡ್ಬೇಕು ಅಂತಾರೆ. ಹಾಗಾದು ಪರಮಗತಿ ಅಲ್ಲ ಅಲ್ವಾ. ಸೊ ಇವಾಗ ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಏನು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ, ಆ ಭಗವಾನ್ ಸಾಕ್ಷಾತ್ಕಾರನೇ ಮಾಡ್ಕೋಬೇಕು, ಅದನ್ನೇ ಪರಿಪೂರ್ಣ ಸಾಕ್ಷಾತ್ಕಾರ ಅಂತ. ಅದಕ್ಕೆ ಇಲ್ಲಿ ಪ್ರಭುಪಾದ್ರು ಹೇಳ್ತಾ ಇದ್ರೆ, ನೀವೇನಾದ್ರೂ ಕೃಷ್ಣ ಪ್ರಜ್ಞೆಗೆ, ನೀವು ಆತ್ಮ ಸಾಕ್ಷಾತ್ಕಾರದ ಮಾರ್ಗಕ್ಕೆ ಬಂದ್ರೂ ಆ ಕೃಷ್ಣ ಪ್ರಜ್ಞೆಗೆ ಏರುವಷ್ಟು ಅದೃಷ್ಟಶಾಲಿ ಆದ್ರೆ ಮಾತ್ರ ನಿಮ್ಗೆ ಜಯ ಖಂಡಿತ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ, ಆಗ ಅದು ಆತ್ಮ ಸಾಕ್ಷಾತ್ಕಾರ ಪರಿಪೂರ್ಣ ಆಗತ್ತೆ. ಸೊ ಅದಕ್ಕೋಸ್ಕರ ನೀವು ಈ ವರ್ಣಾಶ್ರಮ ಪದ್ಧತಿ ಏನಿದೆ ಅದನ್ನ ನೀವು ಸರಿಯಾಗಿ ಅನುಸರಿಸಿ. ನಮ್ಗೆ ಭಾಗವತದಲ್ಲಿ ತುಂಬಾ ಸುಂದರವಾದ ಶ್ಲೋಕ ಬರುತ್ತೆ, ಧರ್ಮಸ್ವನುಷ್ಠಿತ ಪುಂಸಃ ವಿಶ್ವಕ್ಸೇನ ಕಥಾಸುಯಃ ನೋತ್ಪಾದಯೇತ್ ನಾ ಉತ್ಪಾದಯೇತ್ ಯದಿ ರತಿಂ ಶ್ರಮ ಯೇ ವೈಹಿ ಕೇವಲಂ. ನಾವ್ ಈ ವರ್ಣಾಶ್ರಮ ಧರ್ಮವನ್ನ ಪಾಲಿಸ್ತಾ ಇರ್ಬೇಕಾದ್ರೆ ನಮ್ಗೆ ನಾ ಉತ್ಪಾದಯೇತ್ ಯದಿ ರತಿಂ, ನಮ್ಗೆ ಏನಾದ್ರೂ ಸಹ ರತಿಂ, ಯಾರ ಜೊತೆ ರತಿ, ಭಗವಂತನ ಬಗ್ಗೆ, ವಿಶ್ವಕ್ಸೇನ ಭಗವಂತನ ಬಗ್ಗೆ ನಮ್ಗೆ ರತಿ ಬರ್ಲಿಲ್ಲ, ಪ್ರೇಮ ಬರ್ಲಿಲ್ಲ ಅಂದ್ರೆ ಶ್ರಮ ಏವೈಹಿ ಕೇವಲಂ, ಬರೇ ಶ್ರಮ ಅಷ್ಟೇ. ಅಂದ್ರೆ ಆ ನೀರಲ್ಲಿ ಹೋಮ ಮಾಡ್ದಾಗೆ, ಬೆಟ್ಟಕ್ಕೆ ಮಣ್ಣು ಹೊತ್ತಾಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವು ವರ್ಣಾಶ್ರಮ ಧರ್ಮವನ್ನ ಸರಿಯಾಗಿ ಪಾಲನೆ ಮಾಡಿದ್ರೆ ನಮ್ಗೆ ಭಗವಂತನ ಮೇಲೆ ನಮ್ಗೆ ಭಕ್ತಿ ಬರ್ಲೇಬೇಕು, ಆ ರತಿ ಅನ್ನೋದು, ಆ ಪ್ರೇಮ ಅನ್ನೋದು ಬರ್ಲೇಬೇಕು. ಅವಾಗಷ್ಟೇನೆ ಸೊ ನಮ್ಮ ಜನ್ಮ ಸಾರ್ಥಕ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೃಷ್ಣ ಯಾವತ್ತು ನಮ್ಗೆ ಫೋರ್ಸ್ ಮಾಡಲ್ಲ,
ಅಲ್ವಾ? ಅವ್ರು ನಮ್ಗೆ ಆಯ್ಕೆನ ನಮ್ಗೆ ಬಿಡ್ತಾರೆ. ಇಲ್ಲಿ ಹೇಳ್ತಾ ಇದಾರೆ ದೈವತ್ವ ಮತ್ತು ರಾಕ್ಷಸ ಗುಣಗಳ ನಡುವಿನ ಆಯ್ಕೆ ನಿಮ್ಗೆ ಬಿಟ್ಟಿರೋದು ಅಂತ ಹೇಳ್ಬಿಟ್ಟು. ಸೊ ನಾವ್ ಇವಾಗ ಶಾಸ್ತ್ರಗಳ ಮೊರೆ ಹೋಗ್ತಾ ಇಲ್ಲ. ನಮ್ಗೆ ಇವಾಗ ಗೂಗಲ್ಲೇ ದೇವ್ರು. ನಮ್ಗೆ ಈ ಗೂಗಲ್ ಅಲ್ಲಿ ಬ್ರೌಸ್ ಮಾಡಿ ಅಲ್ಲಿ ಏನು ವಿಷಯ ಕೊಟ್ಟಿರ್ತಾರೋ ಅದಕ್ಕೆ ನಾವು ಶರಣಾಗ್ತಾ ಇದೀವಿ, ಅದನ್ನ ಪಾಲನೆ ಮಾಡ್ತಾ ಇದೀವಿ ಅಲ್ವಾ? ಗೂಗಲ್ ಗಾಡ್ ಅಂತ ಹೇಳ್ಬಿಟ್ಟು. ಅದೇ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ರೆ, ಯಾವಾಗ ನಿಮ್ಗೆ ಪರಿಪೂರ್ಣತೆ ಸಿಗುತ್ತೆ, ಜೀವನದ ಗತಿ ಯಾವಾಗ ಸಿಗುತ್ತೆ, ಪರಮ ಸುಖ ಅಂದ್ರೆ ಏನು ಅಂತ ಹೇಳಿ ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ. ಯಶಾಸ್ತ್ರಾವಿಧಿ ಮುತ್ಸುಜ್ಯ ವರ್ತತೆ ಕಾಮಕಾರತಃ ನಸ ಸಿದ್ಧಿಮವ ಅಪ್ನೋತಿ ನ ಸುಖಂ ನ ಪರಾಂ ಗತಿಂ. ಯಾರು ಶಾಸ್ತ್ರ ವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನೋ ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಪರಮಗತಿಯಾಗಲಿ ದೊರೆಯುವುದಿಲ್ಲ ಅಂತ ಹೇಳ್ತಾರೆ ನೋಡಿ ಕೃಷ್ಣ ಅಲ್ವಾ? ನಮ್ಮ ಶಾಸ್ತ್ರಗಳನ್ನ ತ್ಯಜಿಸ್ಬಿಟ್ಟು, ಇಲ್ಲ ನನಗೆ ಹಿಂಗ ಅನಿಸ್ತಿದೆ ಅಲ್ವಾ, ನಾನು ಎಲ್ಲವನ್ನ ಹೊಂದಿದ್ದೀನಿ, ನಾನು ಶ್ರೀಮಂತನಾಗಿದ್ದೀನಿ, ನಾನು ಅಧಿಕಾರದಲ್ಲಿದ್ದೀನಿ, ಹಣ ಅಂತಸ್ತು ಎಲ್ಲ ಇದೆ, ನಾನ್ ಹೇಳಿರೋ ತರ ನೀವು ಮಾತನ್ನ ಕೇಳಿ, ಅಥವಾ ನಾನು ಅಂದ್ರೆ ಆನೆ ನಡೆದಿದ್ದೇ ದಾರಿ ತರ ನಾನು ಹೋಗೋ ದಾರಿನೇ ಸರಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಜೀವನವನ್ನ ಮಾಡಿದ್ರೆ ಅವ್ರಿಗೆ ಪರಿಪೂರ್ಣತೆ ಸಿಗೋದಿಲ್ಲ, ಸುಖನೂ ಸಿಗೋದಿಲ್ಲ, ಪರಮಗತಿನೂ ಸಿಗೋದಿಲ್ಲ ಅಂತ ಹೇಳ್ತಾರೆ. ಪರಿಪೂರ್ಣತೆ ಅಂದ್ರೆ ಏನು? ಆ ಭಗವಾನ್ ಸಾಕ್ಷಾತ್ಕಾರನೇ ಪರಿಪೂರ್ಣತೆ, ನಮ್ಮ ಜೀವನದ ಪರಿಪೂರ್ಣತೆ. ಆ ಭಗವಂತನ ಪಾದ ಕಮಲಗಳಲ್ಲಿ ನಾವು ಒಂದು ಧೂಳಿನ ಕಣವಾಗಿ ಸೇರ್ಕೊಂಡು ನಾವು ಆ ಸೇವೆಯನ್ನ ಮಾಡೋದೇ ನಮ್ಮ ಪರಿಪೂರ್ಣತೆ ಅಲ್ವಾ? ಸುಖ. ಸೊ ಪರಮ ಸುಖ ಅಂತಂದ್ರೇನು? ಆ ಭಗವಂತನ ಸೇವಕ ಅಂತ ನಾವ್ ಏನಿದೀವಿ, ಆ ಶಾಶ್ವತ ಸ್ಥಾನ, ಆ ಪರಮ ಸುಖ ಸ್ಥಾನ ಅಂದ್ರೆ ನಾವು ಸೇವಕರಾಗಿರೋದು ಅಲ್ವಾ? ಒಡೆಯರಾಗಿರೋದು ಸುಖವನ್ನ ಕೊಡೋದಿಲ್ಲ ಅಲ್ವಾ? ನಾವ್ ಯಾವಾಗ್ಲೂ ಆತಂಕದಲ್ಲೇ ಇರ್ಬೇಕು. ನಾವು ನೋಡಿದ್ವಿ ಅಲ್ವಾ, ಜೀವನದ ಕೊನೆ ತನಕ ಹಸುರರಾಗಿರೋರು ಆತಂಕದಲ್ಲಿ ಇರ್ತಾರೆ. ಆದ್ರೆ ಪರಮ ಸುಖ ಅಂದ್ರೆ ನಾವು ಭಗವಂತನ ಸೇವಕರಾದ್ರೆ ನಮ್ಗೆ ಪರಮ ಸುಖ, ಪರಮಗತಿ ಅಲ್ವಾ? ಸೊ ಪರಮಗತಿ ಅಂದ್ರೆ ಭಗವಂತನ ಲೋಕಕ್ಕೆ ಮರಳಿ ಭಗವದ್ಧಾಮಕ್ಕೆ ಹೋಗೋದು. ಸ್ವರ್ಗಕ್ಕೆ ಹೋದ್ರೂ ಪರಮಗತಿ ಇಲ್ಲ, ಆ ಬ್ರಹ್ಮನಲ್ಲಿ ಐಕ್ಯವಾದ್ರೂ ಅದು ಪರಮಗತಿ ಅಲ್ಲ ಅಲ್ವಾ? ಆ ಭಗವಂತನ ಧಾಮಕ್ಕೆ ಮರಳಿ ಹೋಗೋದೇ ನಮ್ಮ ಪರಮಗತಿ. ಆದ್ರೆ ಯಾರು ಈ ಶಾಸ್ತ್ರಗಳನ್ನ ಯಾರು ಫಾಲೋ ಮಾಡೋದಿಲ್ವಾ, ಅದ್ರಲ್ಲಿ ಇರೋದನ್ನ ಬರೇ ಅಂದ್ರೆ ಹೇಳಿರೋದನ್ನೆಲ್ಲ ಫಾಲೋ ಮಾಡ್ಬೇಕು ಅಲ್ವಾ? ಬರೇ ತಿಳ್ಕೊಂಡ್ಬಿಟ್ಟು ಜ್ಞಾನವನ್ನು ಬೆಳೆಸ್ಕೊಂಡ್ರೆ ಅಲ್ಲ, ವಿಜ್ಞಾನವನ್ನು ಮಾಡ್ಬೇಕು. ಅದನ್ನ ನಮ್ಮ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೋಬೇಕು. ಈಗ ನೋಡಿ ನಮ್ಗೆ ಏನ್ ಹೇಳ್ತಾ ಇದ್ರೆ, ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಯಾವುದೇ ಒಂದು ಏನು ಅಫೆನ್ಸ್ ಇಲ್ದಲೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅವಾಗಷ್ಟೇ ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ, ಇಲ್ಲ ಅಂದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಭಗವಂತನ ನಾಮದಲ್ಲಿ ಶಕ್ತಿನೇ ಇಲ್ವಾ ಅಂದ್ರೆ ಇದೆ. ಆದ್ರೆ ಇವಾಗ ನಾವು ಅಲ್ಲಿ ಬೆಂಕಿಯನ್ನ ಹೊತ್ತಿಸ್ತಾ ಇದೀವಿ, ಮತ್ತೆ ನೀರು ಸುರಿತಾ ಇದೀವಿ ಅಂದ್ರೆ ಆ ಬೆಂಕಿ ಹೇಗೆ ಅದು ಪ್ರಜ್ವಲವಾಗಿ ಉರಿಲಿಕ್ಕೆ ಸಾಧ್ಯ ಅಲ್ವಾ? ಅದೇ ತರ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಇದೀವಿ, ಮತ್ತೆ ನಾವು ಅಲ್ಲಿ ಅಫೆನ್ಸ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ಅದರ ಪೂರ್ತಿ ಪರಿಣಾಮವನ್ನ ನಾವು ಅನುಭವಿಸ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೋಸ್ಕರ ನಾವು ಶಾಸ್ತ್ರದಲ್ಲಿ ಇರೋ ತರ ನಮ್ಗೆ ಏನ್ ಹೇಳ್ತಾರೆ, ನಮ್ಗೆ ಪ್ರಭುಪಾದರು 4 ನಿಯಂತ್ರಕ ತತ್ವಗಳನ್ನ ಮಾಡಿ ABCD ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ನ ಫಾಲೋ ಮಾಡಿ, ಆಗ ನಾನು ಜವಾಬ್ದಾರಿನ ತಗೋತೀನಿ ನಿಮ್ಮನ್ನ ಭಗವಂತ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಪ್ರಭುಪಾದರು ಹೇಳಿದ್ದಾರೆ, ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಆತರ ಮಾಡಿದ್ರೆ ಅಷ್ಟೇ ನಾವು ಬ್ಯಾಕ್ ಟು ಗಾಡ್ ಹೆಡ್ ಹೋಗ್ಲಿಕ್ಕೆ ಸಾಧ್ಯ. ನಾನು ಮಾಡಿದೆ ಹರೇ ಕೃಷ್ಣ ಮಹಾಮಂತ್ರ ಅಂದ್ರೆ ನಾವು ಯುಗಗಳು ಮಾಡಿದ್ರು ಸಹ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಪರಿಣಾಮ ಇರುತ್ತೆ, ಆದ್ರೆ ಪರಿಪೂರ್ಣವಾದ ಪರಿಣಾಮ ಇರೋದಿಲ್ಲ. ಸೊ ಆತರ ನಾವು ಭಕ್ತಿ ಮಾರ್ಗದಲ್ಲೇ ನಮ್ಗೆ ಪರಿಪೂರ್ಣತೆ ಬರ್ಬೇಕಂದ್ರೆ ನಾವು ಶಾಸ್ತ್ರಗಳನ್ನ ಸರಿಯಾಗಿ ಫಾಲೋ ಮಾಡ್ಬೇಕು ಅಂತ ಇದ್ದಾಗ, ಇನ್ನು ಅಸುರರು ತಮ್ಮಿಷ್ಟ ಪ್ರಕಾರ ಜೀವನವನ್ನ ಮಾಡಿದ್ರೆ ಅವ್ರಿಗೆ ಪರಮಗತಿ ಸಿಗ್ಲಿಕ್ಕೆ ಸಾಧ್ಯನಾ, ಪರಿಪೂರ್ಣತೆ ಸಿಗ್ಲಿಕ್ಕೆ ಸಾಧ್ಯನಾ, ಸುಖ ಸಿಗ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಮತ್ತೆ ನಮ್ಗೆ ಇಲ್ಲಿ ಏನ್ ಅರ್ಥ ಮಾಡಿಸ್ತಾ ಇದ್ರೆ ಅಂದ್ರೆ, ನಾವು ವರ್ಣಾಶ್ರಮ ಧರ್ಮ ಹೇಗೆ ಮಾಡ್ಬೇಕಂತ ನಾವು ಆ 26 ದೈವಿ ಗುಣದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ? ಆ ದೈವಿ ಗುಣಗಳನ್ನ ನಾವು ಬೆಳೆಸ್ಕೊಂಡಾಗ ನಮ್ಗೆ ದೇವೋತ್ತಮ ಪರಮಪುರುಷನ ಮೇಲೆ ರತಿ ಅನ್ನೋದು ಬರ್ಬೇಕು. ಬರೇ ರತಿ ಬಂದ್ರೆ ಸಾಧು, ನಾವು ಭಗವಂತನ ಸೇವೆಯನ್ನ ಮಾಡ್ಬೇಕು. ಅದಕ್ಕೆ ನಿಮ್ಗೆ ಎಷ್ಟು ನಿಮ್ಗೆ ನೋಡ್ತಾ ಇರ್ಬೋದಲ್ಲ, ನೀವು ಭಾಗವತಮ್ಮ ಬೇರೆ ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ಏನಾದ್ರೂ ಒಂದು ಸೇವೆಯನ್ನ ಮಾಡಿ ಅಂತ ಹೇಳುದು ಅದಕ್ಕೇನೆ. ಅಲ್ಲ ಒಂದು ಚಿಕ್ಕ ಸೇವೆ, ನಿಮ್ಗೆ ಹೋಸ್ಟ್ ಕೆಲಸ ಮಾಡ್ಲಿಕ್ಕೇನೆ, ಅಥವಾ ಅಡ್ಮಿನ್ ಕೆಲಸ, ಅಥವಾ ಯಾರಿಗೋ ಫೋನ್ ಕಾಲ್ ಮಾಡೋದ, ಅಥವಾ ಏನೋ ಒಂದು ಚಿಕ್ಕ ಸೇವೆ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಆ ಪರಮಗತಿ ಪರಮ ಸುಖ ನೀವು ಪರಮ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತನ ಸೇವೆ ಅನ್ನೋದು ತುಂಬಾ ಇಷ್ಟ ಅಲ್ವಾ? ಸರಿ, ತುಂಬಾ ಮುಖ್ಯ. ಇವಾಗ ನೋಡಿ, ನಾನೇ ನಿಮ್ಗೆ ಹೇಳ್ಬೋದು, ನನಗೆ ನೀವಂದ್ರೆ ತುಂಬಾ ಇಷ್ಟ ಮಾತಾಜಿ, ನೀವಂದ್ರೆ ತುಂಬಾ ಇಷ್ಟ ಮಾತಾಜಿ ಅಂತ ಹೇಳಿ ನಿಮ್ಗೆ ಏನ್ ಬೇಕೋ ಅದನ್ನ ನಾನು ಮಾಡ್ಲಿಲ್ಲ ಅಂದಾಗ, ಅಯ್ಯೋ ನಿಮ್ ಇಷ್ಟ ಯಾರಿಗ್ ಬೇಕು ಬಿಡಿ ಮಾತಾಜಿ, ಬರೇ ಬಾಯಿ ಮಾತು ಅಷ್ಟೇ ನಿಮ್ದು ಅಂತ ಹೇಳ್ತೀರಾ ಅಲ್ವಾ? ಅದೇ ತರನೇ ನಮ್ಗೆ ಕೃಷ್ಣನ ಮೇಲೇನು ಅಷ್ಟೇನೆ, ಬರೇ ಬಾಯಿ ಮಾತಂದ್ರೆ ಆಗೋದಿಲ್ಲ. ನಾನು ತೋರಿಸ್ಬೇಕು ಅಲ್ಲಿ ಭಗವಂತನಿಗೆ, ಅಲ್ಲಿ ನಾನು ಆ ನವವಿಧ ಭಕ್ತಿಯಲ್ಲಿ ನಾನು ತೋರಿಸ್ಬೇಕು. ಇಲ್ಲ ಕೃಷ್ಣ, ನನಗೆ ನೀನಂದ್ರೆ ಇಷ್ಟ, ನಾನು ನಿನ್ಗೋಸ್ಕರ ಇಲ್ಲಿ ನೈವೇದ್ಯ ಮಾಡಿದೀನಿ, ಸ್ವೀಕರಿಸು, ನಾನು ಹಾರ ಕಟ್ಟಿದೀನಿ, ನಾನು ಹಾಕ್ತಾ ಇದೀನಿ ನಿನ್ನ ಇದಕ್ಕೆ, ನನಗೆ ಗುರುಗಳು ಈ ಸೇವೆನ ಮಾಡಕ್ ಹೇಳಿದ್ದಾರೆ, ಇದು ನಿನ್ನ ಸಂತೋಷಕ್ಕೋಸ್ಕರ ಮಾಡ್ತಾ ಇದೀನಿ ಅಂತ ನಾವು ಸೇವೆ ಮಾಡಿದ್ರೆ ಅಷ್ಟೇನೆ ನಾವಿಲ್ಲಿ ಪರಿಪೂರ್ಣತೆಯನ್ನ ಪಡಿಲಿಕ್ಕೆ ಸಾಧ್ಯ. ಸೊ ಇಲ್ಲಿ ಕಾಮಕಾರತಃ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಇಂಥದನ್ನ ಮಾಡ್ಬೇಕು, ಇಂಥದನ್ನ ಮಾಡಬಾರ್ದು ಅಂತ ನಮ್ಗೆ ತಿಳಿದಿರ್ಬೇಕು. ಇನ್ನ ಸ್ವಲ್ಪ ಜನ ಯಾವ ತರ ಇರ್ತಾರೆ ಅಂತಂದ್ರೆ, ಅವ್ರಿಗೆ ತಿಳಿದಿರುತ್ತೆ ಈ ತರ ಮಾಡ್ಬೇಕು ಅಂತ, ಆದ್ರೂ ಅವ್ರು ಮಾಡೋದಿಲ್ಲ. ಇವಾಗ ನೋಡಿ, ರಾವಣ ಅವನು ಬ್ರಹ್ಮಜ್ಞಾನಿ, ಎಲ್ಲವನ್ನ ತಿಳಿದಿದ್ದಾನೆ, ಆದ್ರೂ ಸಹ ನೋಡಿ ಅವನು ಮಾಡ್ಲಿಲ್ಲ, ಏನ್ ಮಾಡ್ಬೇಕು ಅದನ್ನ ಮಾಡ್ಲಿಲ್ಲ ಅಲ್ವಾ? ಸೀತಾ ಮಾತೆಯನ್ನೇ ಕರ್ಕೊಂಡು ಹೋಗಿ ಇಟ್ಕೊಂಡ, ಯಾರು ಎಷ್ಟು ಬುದ್ಧಿವಾದ ಹೇಳಿದ್ರು ಸಹ ಅವನು ಕೇಳೋ ತರ ಅವನು ಇರ್ಲಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ನಾವು
ಬರೇ ತಿಳ್ಕೊಂಡ್ರೆ ಸಾಧ್ಯ ಇಲ್ಲ, ಅದನ್ನ ನಾವು ಮಾಡ್ಬೇಕು. ಅದು ತುಂಬಾ ಮುಖ್ಯವಾದದ್ದು ಅಲ್ವಾ. ನಮ್ಗೆ ಇವಾಗ ಚಾಂಟಿಂಗ್ ಬಗ್ಗೆ ನಾವು ತಿಳ್ಕೊಂಡಿದೀವಿ, ಅದನ್ನ ಹೇಗೆ ಚಾಂಟ್ ಮಾಡ್ಬೇಕು, ಅಫೆನ್ಸ್ಲೆಸ್ ಚಾಂಟಿಂಗ್ ಆತರ ನಾವು ಮಾಡಿದ್ರೆ ಅಷ್ಟೇನೆ ನಾವು ಪರಮಗತಿಯನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಇದು ತುಂಬಾ ಸುಂದರವಾದ ಒಂದು ಪ್ರಭುಪಾದರ ಇದೊಂದು 5 ನಿಮಿಷ ಲೇಟ್ ಆಗುತ್ತೆ ಇವತ್ತು, ಸಾರಿ. ಇದನ್ನ ಮುಗಿಸ್ಬಿಡ್ತೀನಿ 16ನೇ ಅಧ್ಯಾಯವನ್ನ. ಸೊ ಇದು ಎಷ್ಟು ಚೆನ್ನಾಗಿ ಪ್ರಭುಪಾದರಲ್ಲಿ ಹೇಳ್ತಾರೆ ಅಂತಂದ್ರೆ, ಒಬ್ಬ ಹುಡುಗನಿಗೆ ಇಲ್ಲಿ ತಿಳಿಸಿ ಕೊಡ್ತಾ ಇದ್ರಂತಂದ್ರೆ, ಅಂದ್ರೆ ವಿದ್ಯಾರ್ಥಿಗಳಿಗೆ ತಿಳಿಸಿ ಕೊಡ್ತಾ ಇದ್ರಂತೆ, ನೀವು ಇಲ್ಲಿ ಕೃಷ್ಣ ಪ್ರಜ್ಞೆಗೆ ಬರ್ಲಿಲ್ಲ ಅಂತಂದ್ರೆ ನೀವು ಮುಂದಿನ ಜನ್ಮದಲ್ಲಿ ನೀವು ನಾಯಿಯಾಗಿ ಹುಟ್ಬೇಕಾಗುತ್ತೆ ಅಂತ ಹೇಳಿದಾಗ ಆ ಹುಡುಗ ಹೇಳಿದಂತೆ, ನಾಯಿಯಾಗ ಹುಟ್ಟಿದ್ರೆ ಏನ್ ಪ್ರಾಬ್ಲಮ್, ನಾನ್ ನಾಯಿಯಾಗಿ ಹುಟ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಅದಕ್ಕೆ ಪ್ರಭುಪಾದರು ಎಷ್ಟು ನೊಂದ್ಕೋತಾ ಇದಾರೆ ಅಂದ್ರೆ, ನೋಡಿ ನಮ್ಮ ಶಿಕ್ಷಣ ಯಾವ ತರ ಇದೆ ಅಂತಂದ್ರೆ, ನಾಯಿಯಾಗಿ ಹುಟ್ತೀವಿ ಅಂದ್ರೂ ಸಹ ಅವ್ರಿಗೆ ಅದರ ಆ ನಾಯಿ ಆದಾಗ ಎಂತಹ ಒಂದು ಸ್ಥಿತಿ ಅನ್ನೋದನ್ನು ಸಹ ಅರ್ಥ ಮಾಡ್ಕೊಂಡಿರುವಂತಹ ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಅದಕ್ಕೋಸ್ಕರ ಸರಿಯಾದ ಶಿಕ್ಷಣವನ್ನ ಕೊಡ್ಬೇಕು. ನಮ್ಗೆ ಬರೇ ಬಾಯಿ ಮಾತಲ್ಲಿ ಹೇಳಿದ್ರೆ ನಮ್ಗೆ ಆ ಶಿಕ್ಷಣ ಬರೋದಿಲ್ಲ. ನಮ್ಮ ಶಿಕ್ಷಣ ಅಂತ ಏನಿದೆ, ನಾವು ಆ ಬುಕ್ಕಿಶ್ ನಾಲೆಡ್ಜ್ ಅಂತ ನಾವೇನ್ ಕರಿತೀವೋ ಅದ್ರಲ್ಲಿ ನಮ್ಗೆ ಸರಿಯಾದ ಶಿಕ್ಷಣ ಬರೋದಿಲ್ಲ. ಅದಕ್ಕೆ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಮಹಾ ಔಷಧಿನ ತಂದ್ಕೊಟ್ಟಿದ್ದಾರೆ. ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಡಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಅಂತ ಹೇಳ್ಕೊಂಡ್ರೆ ನಮ್ಗೆ ಭಗವಂತನೇ ನಮ್ಮ ಹೃದಯದಲ್ಲಿ ಸ್ಥಾಪನೆಗೊಂಡು ನಮ್ಗೆ ಭಕ್ತಿ ಮಾರ್ಗಕ್ಕೆ ಹೋಗ್ಲಿಕ್ಕೆ ದಾರಿನ ಅವರೇ ಆ ಚೈತ್ಯ ಗುರುವಾಗಿ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ. ಬೇಜಾರ್ ಮಾಡ್ಕೋತಾ ಇದ್ದಾರೆ, ಎಂತಹ ಒಂದು ಸ್ಥಿತಿ. ಅದಕ್ಕೆ ನಮ್ಮನ್ನ ಇಲ್ಲಿ ನಾವು ಇಲ್ಲಿ ಪತಿತರಾಗಿದ್ದೀವಿ ಅಂತ ಅನ್ನೋದು ಇದೇ ಒಂದು ಉದಾಹರಣೆ. ನಮ್ಗೆ ನಾಯಿ ಜೀವನ ಬಂದ್ರು ನಮ್ಗೆ ಬೇಜಾರ್ ಮಾಡ್ಕೊಳ್ಳೋ ಒಂದು ಸ್ಥಿತಿಯಲ್ಲೂ ಇಲ್ಲ, ಅದರ ಪರಿಣಾಮ ಏನೋ ಒಂದು ಅಂತ ಅರ್ಥ ಮಾಡ್ಕೊಂಡಿರುವಂತಹ ಒಂದು ಸ್ಥಿತಿಗೆ ಹೋಗ್ಬಿಟ್ಟಿದೀವಿ. ಇದನ್ನೇ ಒಂದು ಪತಿತಾತ್ಮರು ಅನ್ನೋದು ಇದೇ ಅರ್ಥ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸಿದ್ದಾರೆ. ಸೊ ಕೊನೆ ಶ್ಲೋಕ ಇಲ್ಲಿ ಏನ್ ಹೇಳ್ತಾ ಇದಾರೆ ಕೊನೆಯದಾಗಿ ಕೃಷ್ಣ, ತಸ್ಮಾಚ್ಚಾಸ್ತ್ರಂ ಪ್ರಮಾಣಂ ತೇ ಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಆದುದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯವಲ್ಲ ಎಂಬುದನ್ನ ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನ ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು ಅಲ್ವಾ. ನಮ್ಗೆ ನೀತಿ ನಿಯಮ ಅಂದ್ರೆ ಇಷ್ಟ ಇಲ್ಲ ಅಲ್ವಾ. ನನಗೆ ಒಬ್ರು ಗುರುಗಳ ಹತ್ರ ಹೋಗಿ ಕೇಳಿದ್ರಂತೆ, ನಾನು ಕ್ಷತ್ರಿಯ ಗುರುಗಳೇ, ಕ್ಷತ್ರಿಯ ಧರ್ಮದವರು ಯಾವುದೇ ಒಬ್ಬ ಸ್ತ್ರೀ ತನ್ನ ಹತ್ರ ಬಂದ್ರೆ ಆ ಸ್ತ್ರೀಯನ್ನ ಅವರು ಸ್ವೀಕರಿಸ್ಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಆಗ ಗುರು ಹೇಳ್ತಾರಂತೆ, ಸರಿ ಅದನ್ನ ಹೇಳಿದರೆ ಶಾಸ್ತ್ರದಲ್ಲಿ, ಅದೇ ತರ ಇನ್ನ ಒಂದ್ ಹೇಳಿದ್ದಾರೆ. ಸೊ ನೀನು ಅಲ್ಲಿ ಅಧರ್ಮ ಇದ್ರೆ ಆ ಅಧರ್ಮವನ್ನ ಕಾಪಾಡ್ಲಿಕ್ಕೆ ನೀನು ಎಷ್ಟು ಜನರ ಮುಂಡವನ್ನ ಕತ್ತರಿಸಿ ಕೊನೆಗೆ ನಿನ್ನ ರುಂಡವೂ ಸಹ ಗಾಳಿಯಲ್ಲಿ ಆರ್ತಾ ಇದ್ರೆ ಅದನ್ನು ಸಹ ನೋಡ್ಲೋ ಅಂತ ಶಕ್ತಿ ನಿನ್ನಲ್ಲಿ ಇರ್ಬೇಕು, ಆತರ ಶಕ್ತಿ ನಿನ್ನಲ್ಲಿ ಇದೆಯಾ ಅಂತ ಕೇಳ್ತಾರಂತೆ. ಆಗ ಅವನು ಸುಮ್ನೆ ಆಗ್ತಾನೆ. ಅಂದ್ರೆ ಇದು ಬೇಕು, ಹಲವಾರು ಸ್ತ್ರೀಯರ ಸಹವಾಸ ಬೇಕು, ಆದ್ರೆ ಇಂತಹ ಒಂದು ಶಕ್ತಿ ಅಥವಾ ಇಂತಹ ಒಂದು ಸ್ಥೈರ್ಯ ಇಲ್ಲ, ಅದು ಬೇಡ ಅಂತ ಅನ್ಕೊಂಡ್ರೆ ಸಾಧ್ಯ ಇಲ್ಲ. ಎರಡೂ ಬೇಕು ಅಲ್ವಾ. ಸೊ ಅದಕ್ಕೋಸ್ಕರನೇ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಯಾವ್ದು ಕರ್ತವ್ಯ ಯಾವ್ದು ಕರ್ತವ್ಯವಲ್ಲ ಅಂತ ತಿಳ್ಕೊಬೇಕು ಅಲ್ವಾ. ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ನಾನು ಈ ತಪ್ಪನ್ನ ಮಾಡ್ದೆ ಅಂತ ಇಲ್ಲ. ಇದಕ್ಕಿಂತ ಮುಂಚೆ ಎಕ್ಸಾಂಪಲ್ ಕೊಟ್ಟ ಹಾಗೇನೆ ಒಂದು ಮಗು ಆ ಬೆಂಕಿಯನ್ನ ಮುಟ್ಟಿದ್ರೆ ಆ ಬೆಂಕಿ ಸುಡುತ್ತೆ ಅಲ್ವಾ. ಅಯ್ಯೋ ಮಗು ಗೊತ್ತಿಲ್ವಲ್ಲಪ್ಪ ಅಂತ ಹೇಳ್ಬಿಟ್ಟು ಬೆಂಕಿ ಸುಡದಲ್ಲೇ ಇರೋದಿಲ್ಲ. ಸೊ ಆ ನೀತಿ ನಿಯಮ, ಆ ಪ್ರಕೃತಿಯ ನಿಯಮಗಳು ಎಲ್ಲರ ಮೇಲೂ ಅದು ಪರಿಣಾಮವನ್ನ ಉಂಟು ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಮೇಲಕ್ಕೆ ಏರೋದಕ್ಕೆ ಸಾಧ್ಯವಾಗ್ಬೇಕು ಅಂತಂದ್ರೆ ಅದೇ ತರದ ಒಂದು ಕರ್ಮಗಳನ್ನ ನಾವು ಮಾಡ್ಬೇಕು, ಆ ನೀತಿ ನಿಯಮಗಳನ್ನ ನಾವು ತಿಳ್ಕೋಬೇಕು ಅಲ್ವಾ. ನಮ್ಗೆ ಆ ನೀತಿ ನಿಯಮಗಳಂದ್ರೆ ಇಷ್ಟ ಇಲ್ಲ ಅಲ್ವಾ, ಆದ್ರೆ ಆ ನೀತಿ ನಿಯಮಗಳನ್ನ ನಾವು ಪಾಲಿಸ್ಲೇಬೇಕಿಲ್ಲ ಅಂದ್ರೆ ನಮ್ಮ ಜೀವನ ಪ್ರಾಣಿ ಜೀವನ ಆಗತ್ತೆ ಅಲ್ವಾ. ನೋಡಿ ಇವಾಗ ಹಂದಿಗೆ ಅದರ ತಾಯಿ ಬೇರೆ ಅಲ್ಲ ಅಥವಾ ಅಕ್ಕ ತಂಗಿರ್ ಬೇರೆ ಅಲ್ಲ, ಯಾರ ಜೊತೆ ಬೇಕಾದ್ರೂ ಅದು ಮಿಲನಗೊಂಡು ಅದು ಮಕ್ಕಳನ್ನ ಪಡೆಯುತ್ತೆ ಅಲ್ವಾ. ಇವಾಗ ನಾನು ಸಹ ಅದೇ ತರ ಇರ್ತೀನಿ, ನನ್ಗೆ ಯಾರು ಡಿಫ್ರೆನ್ಸಿಯೇಷನ್ ಇಲ್ಲ, ನಾನು ಯಾವ್ದೋ ಒಂದು ನೀತಿ ನಿಯಮಕ್ಕೆ ನಾನು ಒಳಗಾಕ ಇಷ್ಟ ಇಲ್ಲ ಅಂತಂದಾಗ ಪ್ರಾಣಿ ಜನ್ಮನೇ ಅದು ಅಲ್ವಾ. ಪ್ರಾಣಿ ಜನ್ಮಕ್ಕೆ ಹೋದಾಗ ನಾವು ಖಂಡಿತ ನಾವು ಮುಂದಿನ ಜನ್ಮಗಳಲ್ಲಿ ಕೆಳಗಿನ ಯೋನಿಗಳಲ್ಲಿ ಹುಡ್ತೀವಿ, ರಾಕ್ಷಸ ಗರ್ಭದಲ್ಲಿ ನಾವು ಹುಡ್ತೀವಿ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ಸೊ ಧರ್ಮ ಗ್ರಂಥಗಳನ್ನ ಯಾರು ಪಾಲಿಸ್ತಾರೋ ಅವರು ದೈವಿ ಗುಣಗಳನ್ನ ಹೊಂದಿದ್ದಾರೆ ಅಂತ, ಧರ್ಮ ಗ್ರಂಥಗಳನ್ನ ಯಾರು ಪಾಲಿಸೋದಿಲ್ವೋ ಅವರು ಅಸುರರು ಅಂತ. ಬರೇ ಜ್ಞಾನವನ್ನ ಪಡ್ಕೊಂಡ್ರೆ ಸಾಧ್ಯ ಇಲ್ಲ, ವಿಜ್ಞಾನ ನಾವು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅಷ್ಟೇ ನಾವು ಪರಮಗತಿಯನ್ನ ಪರಮ ಸುಖವನ್ನ ನಾವು ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಸುಲಭವಾದ ಮಾರ್ಗವನ್ನ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿದ್ದಾರೆ. ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಳ್ಳಿ, ಪ್ರಸಾದವನ್ನ ಸ್ವೀಕರಿಸಿ, ಭಕ್ತರ ಜೊತೆಯಲ್ಲಿ ಇರಿ ಅಲ್ವಾ. ಸೊ ಚಾಂಟ್, ಡ್ಯಾನ್ಸ್ ಮತ್ತೆ ಈಟ್ ಅಲ್ವಾ, ಇಷ್ಟನ್ನ ನೀವು ಮಾಡಿ. ಸೊ ಮಾಡಿದ್ರೆ ನಮ್ಗೆ ತುಂಬಾ ಸುಲಭವಾದ ಮಾರ್ಗವನ್ನ ಚೈತನ್ಯ ಮಹಾಪ್ರಭು ಕೊಟ್ಟಿದ್ದಾರೆ. ನಾವು ಬುದ್ಧಿವಂತರಾದ್ರೆ, ಸುಮೇಧಸ ಇದ್ರೆ ನಾವ್ ಇದನ್ನ ನಮ್ಮ ಜೀವನದಲ್ಲಿ ನಾವು ಫಾಲೋ ಮಾಡ್ಬೇಕು. ಇಲ್ಲ ನನ್ಗೆ ಯಾಕೆ ಈ ಶಾಸ್ತ್ರಗಳನ್ನೇ ಓದ್ಬೇಕು, ನನ್ಗೆ ಇಷ್ಟ ಬಂದ್ ಮಾಡ್ತೀನಿ ಅಂತಂದ್ರೆ ಇಲ್ಲ, ಸಾಧ್ಯ ಇಲ್ಲ. ಭಗವಂತ ಬರ್ದಿರೋದು ಅದು ಅಪೌರುಷೇಯ ಗ್ರಂಥ, ಅದು 100% ಪರ್ಫೆಕ್ಟ್ ಇರುತ್ತೆ. ಆದ್ರೆ ನಾವು ಮನುಷ್ಯರು 4 ದೋಷಗಳನ್ನ ಇಟ್ಕೊಂಡು ಹುಟ್ಟಿದೀವಿ.
ನಾವು ತಪ್ಪುಗಳನ್ನ ಮಾಡ್ತೀವಿ, ನಮ್ಮ ಇಂದ್ರಿಯಗಳು ಪರಿಪೂರ್ಣವಾಗಿಲ್ಲ, ಮೋಸ ಮಾಡೋ ಪ್ರವೃತ್ತಿಯನ್ನ ಹೊಂದಿದೀವಿ, ಭ್ರಮೆಗೆ ಒಳಗಾಗ್ತೀವಿ. ಇದೆಲ್ಲ 4 ದೋಷಗಳನ್ನ ಇಟ್ಕೊಂಡು ನಾವ್ ಯಾವುದೇ ಒಂದು ಪರಿಪೂರ್ಣವಾದ ಜ್ಞಾನವನ್ನ ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಶಾಸ್ತ್ರಗಳಿಗೆ ನಾವು ಮೊರೆ ಹೋಗ್ಬೇಕು, ಶಾಸ್ತ್ರಗಳಿಗೆ ನಾವು ಶರಣಾಗ್ಬೇಕು. ಸೊ ಅದನ್ನ ನಾವು ಗುರು ಮುಖೇನನೇ ನಾವು ಕೇಳ್ಬೇಕಾಗತ್ತೆ. ಅವಾಗಷ್ಟೇನೆ ನಾವು ನಮ್ಮ ಈ ಮಾನವ ಜನ್ಮವನ್ನ ನಾವು ಪರಿಪೂರ್ಣಗೊಳಿಸ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಮಿನಿಮಮ್ ಸತ್ವಗುಣಕ್ಕೆ ಬರ್ಬೇಕಾಗತ್ತೆ. ಸತ್ವಗುಣಕ್ಕೆ ಬರ್ಲಿಲ್ಲ ಅಂದ್ರೆ ನಾವ್ ಈ ತರ ಕುತ್ಕೊಂಡು 2 ಅವರ್ಸ್ ಭಗವಂತನ ಬಗ್ಗೆ ನಾವು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಪ್ರಭುಪಾದರು ಏನ್ ಹೇಳ್ತಾ ಇದ್ರೆ, ಮಿನಿಮಮ್ ನಾವು ಸತ್ವಗುಣಕ್ಕೆ ನಾವು ಬರ್ಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಾವು ಪರಮಗತಿಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ನಾವಿವಾಗ ಈ ಸಂಪ್ರದಾಯಕ್ಕೆ ನಾವು ಬರ್ಲೇಬೇಕಾಗತ್ತೆ. ಇಲ್ಲ ನಾನು ನನಗೆ ಕಾನೂನಿನ ಬುಕ್ ಸಿಕ್ತು, ನಾನು ಈ ಪುಸ್ತಕವನ್ನ ಓದ್ಕೊಂಡ್ಬಿಟ್ಟು ನಾನು ಲಾಯರ್ ಆಗ್ತೀನಿ ಅಂದ್ರೆ ಯಾರು ನಮ್ಮ ಹತ್ರ ಬರೋದಿಲ್ಲ ಅಲ್ವಾ? ಅಥವಾ ಡಾಕ್ಟರ್ ಆಗ್ಬಿಡ್ತೀನಿ ಅಂದ್ರೆ ಯಾರು ಟ್ರೀಟ್ಮೆಂಟ್ಗೆ ಬರೋದಿಲ್ಲ. ಸೊ ಅದೇ ತರನೇ ನಾವು ಈ ಭಕ್ತಿ ಮಾರ್ಗಕ್ಕೆ, ಕೃಷ್ಣ ಪ್ರಜ್ಞೆಗೆ ಬಂದು ನಾವು ಇಲ್ಲಿ ಏನ್ ಹೇಳಿದಾರೆ ನಮ್ಗೆ ಆಚಾರ್ಯ ಮುಖೇನ ನಾವು ಕಲ್ತ್ಕೊಂಡ್ರೆ ಅಷ್ಟೇ ನಾವು ಪರಮಗತಿನ ನಾವು ಪಡಿಬಹುದು ಅಂತ ಹೇಳಿ ಹೇಳ್ತಾ ಇದಾರೆ. ಸೊ ಪ್ರಭುಪಾದರು ಇದನ್ನೆಲ್ಲ ತುಂಬಾ ಚೆನ್ನಾಗಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇದು ದೈವಾಸುರ ಸಂಪದ್ ವಿಭಾಗ ಯೋಗ ಏನಿದೆ, ದೈವಿ ಗುಣಗಳು ಅಸುರಿ ಗುಣಗಳು ನಮ್ಮ ಜೀವನಕ್ಕೆ ತುಂಬಾ ಹತ್ತಿರವಾದದ್ದು. ಇದ್ರಲ್ಲಿ ಏನಿಲ್ಲ ಅಂತ ನಮ್ಗೆ ಅನ್ಸುತ್ತೆ, ಆದ್ರೆ ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು. ನಾವ್ ನಾನು ಸುರನ ಅಸುರನ, ನಾನು ಯಾವ್ದಕ್ಕೆ ಪೋಷಣೆಯನ್ನ ಮಾಡ್ಬೇಕು, ನಾನು ಧರ್ಮ ಗ್ರಂಥಗಳಲ್ಲಿ ಏನ್ ಹೇಳಿದ್ರು ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನವನ್ನ ಪಡ್ಬೇಕು, ಸೀರಿಯಸ್ ಆಗಿ ತಗೋಬೇಕು ಕೃಷ್ಣ ಪ್ರಜ್ಞೆನ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು ದೈವಿ ಗುಣಗಳು, ರಾಕ್ಷಸಿ ಗುಣಗಳನ್ನ ನಾವು ತಿಳ್ಕೊಂಡ್ವಿ. ರಾಕ್ಷಸರ ಸ್ವಭಾವ ಹೇಗಿರುತ್ತೆ ಅಂತ ತಿಳ್ಕೊಂಡ್ವಿ. ರಾಕ್ಷಸರ ಸ್ವಭಾವದಲ್ಲಿರೋರು ಯಾವ ಚಟುವಟಿಕೆಗಳನ್ನ ಮಾಡ್ತಾರೆ ಮತ್ತೆ ಅದರ ಫಲಿತಾಂಶಗಳೇನು ಅಂತ ತಿಳ್ಕೊಂಡ್ವಿ. ಸೊ ನಾವು ರಾಕ್ಷಸಿ ಗುಣಗಳನ್ನ ಬೆಳೆಸ್ಕೋಬೇಕು, ದೈವಿ ಗುಣಗಳನ್ನ ಬೆಳೆಸ್ಕೋಬೇಕು ಅಂತ ಆಯ್ಕೆನ ನಮ್ಗೆ ಕೃಷ್ಣ ನಮ್ಗೆ ಬಿಟ್ಟಿದ್ದಾರೆ. ಸೊ ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರಿಂದ ಕಿ ಜೈ. ವಾಂಚಕಲ್ಪತೃಭ್ಯಶ್ಚ ಕೃಪಾ ಸಿಂಧು ದೇವಚ ಪತಿತಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಸಾರಿ ತುಂಬಾ ಸಮಯ ಹರೇ ತಗೊಂಡ್ಬಿಟ್ಟಿದೆ. ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಡಿ. ಅಟೆಂಡೆನ್ಸ್ ಅನ್ನ ಹಾಕಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಅಥವಾ ರಿಯಲೈಸೇಷನ್ಸ್ ಇದ್ರೂ ನೀವು ಹಂಚ್ಕೋಬಹುದು. ಯಾರಿಗೂ ಏನು ಡೌಟ್ಸ್ ಇಲ್ಲ ಅಂದ್ರೆ ನಾನು ಇಲ್ಲಿಗ ಕ್ಲಾಸ್ ಅನ್ನ ಇಲ್ಲಿ ಎಂಡ್ ಮಾಡ್ತೀನಿ. ಸೊ ಏನಾದ್ರೂ ಇದ್ರೆ ನೀವು ಹಂಚ್ಕೋಬಹುದು, ಶೇರ್ ಮಾಡ್ಬೋದು ನಿಮ್ಮ ಅನಿಸಿಕೆ, ಅಭಿಪ್ರಾಯ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಇದು ಬುಕ್ ಅಸೈನ್ಮೆಂಟ್ ಎಲ್ಲ ಕೊಟ್ಟಿದಾರಲ್ಲ ಮಾತಾಜಿ, ಅದೆಲ್ಲ ಇನ್ನೊಂದು ಏನು ಗೊತ್ತಾಗ್ತಿಲ್ಲ ಮಾತಾಜಿ. ವಿಟಿಆರ್ ಅಂತ ಏನದ್ ವಿಟಿಇ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದೀರಿ ಮಾತಾಜಿ. ಏನ್ ಮಾತಾಜಿ ಅದು?